ನಮಸ್ತೆ. ನಮ್ಮ ನಿಮ್ಮ ಎಲ್ಲರ ಒಳಿತಾಗಲಿ. ನಮಸ್ತೆ. ಸ್ನೇಹಾಲಯ ಈ ಸಂಸ್ಥೆಯು 15 ವರ್ಷಗಳ ಯಶಸ್ವಿ ಪಯಣ ಪೂರ್ಣಗೊಳಿಸಿದೆ. ಸಾವಿರಾರು ಮಾನಸಿಕ ಅಸ್ವಸ್ಥರಿಗೆ ಪುನರ್ಜೀವನ ನೀಡಿದೆ. ಅವರಿಗೆ ಆಶ್ರಯ, ಆರೈಕೆ, ಪುನರ್ವಸತಿ ನೀಡುತ್ತಿರುವ ಈ ತಾಣ ನಿರ್ಗತರಿಗಾಗಿ, ಮಾನಸಿಕ ತುಮುಲದಲ್ಲಿ ಬೆಂದವರಿಗಾಗಿ, ಅಂತಹ ಅಬಲ ಜೀವಗಳಿಗಾಗಿ ಒಂದು ಆಶಾ ಕಿರಣ. ಅದುವೇ ಸ್ನೇಹಾಲಯ. ದಿಸ್ ಇಸ್ ಅ ಹೋಮ್ ಫಾರ್ ದ ಲಾಸ್ಟ್ ಅಂಡ್ ದ ಲೀಸ್ಟ್ ಆಫ್ ದ ಸೊಸೈಟಿ. ಬ್ರದರ್ ಜೋಸೆಫ್ ಕ್ರಾಸ್ಟಾ ಅವರ ಕನಸಿನ ಕೂಸಿದು ಇವತ್ತು ಪ್ರೌಢ ಅವಸ್ಥೆಗೆ ತಲುಪಿದೆ. ಅವರ ಜೀವನ, ಅವರ ಕುಟುಂಬದ ಜೀವನ ಸಂಪೂರ್ಣವಾಗಿ ಈ ಸೇವೆಗೆ ಮುಡುಪಾಗಿದೆ. ಸಾಧಾರಣ 300 ನಿವಾಸಿಗಳ ಸಂತೋಷದ ಸ್ವರ್ಗದ ತಾಣ ಇದು. ಹೊಸ ಸಮಾಜದ ಪರಿಕಲ್ಪನೆಯುಳ್ಳ ಹಲವಾರು ಇಲ್ಲಿ ನಿಮ್ಮ ಉಪಸ್ಥಿತಿಯನ್ನ ತೋರಿಸ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆದರೆ ಆ ಭಗವಂತನು ಪ್ರತಿಯೊಬ್ಬರಿಗೆ ಒಂದೊಂದು ಕ್ಷೇತ್ರ ನೀಡಿದ್ದಾರೆ. ಜೋಸೆಫರಿಗೆ ಮಗದೊಂದು ಹೆಗಲಿನ ಮೇಲೆ ಜವಾಬ್ದಾರಿ ನೀಡಿದ ಆ ಕರ್ತರು ಇವತ್ತು ಇಂಥ ಅದ್ಭುತವಾದ ಒಂದು ವ್ಯಸನ ಮುಕ್ತವಾದ ಕೇಂದ್ರ, ವ್ಯಸನ ಮುಕ್ತ ಒಂದು ಸಮಾಜ ರೂಪಿಸುವ ಒಂದು ಜವಾಬ್ದಾರಿಯನ್ನ ನೀಡಿದ್ದಾರೆ. ಸಂತೋಷದ ಸುದ್ದಿ ಎಂದರೆ ಇದಕ್ಕೆಲ್ಲ ನಾವೆಲ್ಲ ಸಾಕ್ಷಿಗಳಾಗಿದ್ದೇವೆ. So ladies and gentlemen, it's really a great honor to have you all here. ಇಂದು ಬಾಪೂಜಿಯವರ ಜನ್ಮದಿನ. ಬಾಪೂಜಿಯವರು ವ್ಯಸನ ಮುಕ್ತ ಸಮಾಜದ ಕಲ್ಪನೆಯನ್ನ, ಒಂದು ಕನಸನ್ನ ಕಂಡ ಮುತ್ಸದಿ, ಒಂದು ರೂವಾರಿ. ಅವರನ್ನ ಸ್ಮರಿಸುತ್ತಾ ಇವತ್ತು ಉದ್ಘಾಟನೆಗೊಳ್ಳಲಿರುವ ಈ ಸುಂದರ ಕೇಂದ್ರ 7.5 ಕೋಟಿ ಖರ್ಚಿನಲ್ಲಿ ಇಲ್ಲಿ ನಿರ್ಮಾಣಗೊಂಡಿದೆ. ಇಲ್ಲಿ ಸರಿಸುಮಾರು 70 ನಿವಾಸಿಗಳಿಗೆ, ಗಂಡಸರಿಗೆ ಪ್ರತ್ಯೇಕ, ಮಹಿಳೆಯರಿಗೆ ಪ್ರತ್ಯೇಕವಾದ ಎಲ್ಲಾ ವ್ಯವಸ್ಥೆಗಳು ಸರಕಾರದ ನಿಯಮಕ್ಕೆ ಅನುಗುಣವಾಗಿ ಇಲ್ಲಿ ರೂಪುಗೊಂಡಿದೆ. ಈ ಹೊಸ ವಿಭಾಗವನ್ನ ನಾವೆಲ್ಲರೂ ಇವತ್ತು ಲೋಕಾರ್ಪಣೆ ಮಾಡುವಾಗ ನಮ್ಮಲ್ಲಿ ಆತ್ಮೀಯವಾಗಿ ಕರೆ ಕೊಟ್ಟ ತಕ್ಷಣ ನಮ್ಮ ಕರೆಗೆ ಸ್ಪಂದಿಸಿ 2 ಧರ್ಮಕ್ಷೇತ್ರಗಳ ಧರ್ಮಾಧಿಕಾರಿಗಳಾದ ಧರ್ಮಾಧ್ಯಕ್ಷರು ದೆಹಲಿಯಿಂದ ಹಾಗೂ ಮಂಗಳೂರಿನಿಂದ, ಹಾಗೂ ನಮ್ಮ ಮಹಾದಾನಿಗಳು, ಪ್ರೇರಕರು, ನಮ್ಮ ಬೆನ್ನೆಲುಬಾಗಿರುವ ಶ್ರೀಯುತ ಸನ್ಮಾನ್ಯ ಮೈಕಲ್ ಡಿಸೋಜರ್ ಅವರು ಇಲ್ಲಿದ್ದಾರೆ. ನಿಮಗೆಲ್ಲರಿಗೂ ನಾನು ಸ್ವಾಗತ ಕೋರುತ್ತಾ, ಯಾರದೇ ಹೆಸರನ್ನು ನಾನು ಕರೆಯದೆ ಪ್ರಪ್ರಥಮವಾಗಿ ಶ್ರೀಯುತ ಸನ್ಮಾನ್ಯ ಮೈಕಲ್ ಡಿಸೋಜರ್ ಅವರ ಅಮೃತ ಹಸ್ತದಿಂದ ಇವತ್ತಿನ ಈ ಕೇಂದ್ರವನ್ನು ಉದ್ಘಾಟನೆಗೊಳಿಸಬೇಕಾಗಿ ನಮ್ರ ವಿನಂತಿ. So may I request all of you to kindly join in this great August auspicious event. Thank you very much. May I request you to kindly take the entry inside. ದಯಮಾಡಿ ಎಲ್ಲರೂ ಒಳಗೆ ಬರಬೇಕಾಗಿ ವಿನಂತಿ. ಶ್ರೀಯುತ ಮೈಕಲ್ ಡಿಸೋಜರ್ ಅವರು ಅನಿವಾಸಿ ಭಾರತೀಯ ಉದ್ಯಮಿ, ಅತ್ಯಂತ ಸಾಮಾಜಿಕ ಕಳಕಳಿಯುಳ್ಳ ಮಹಾದಾನಿ. ಅವರು ಸಹೃದಯಿ, ಸ್ನೇಹಜೀವಿ, ಚಿಂತಕ, ಸ್ನೇಹಾಲಯದ ಹಲವು ಯೋಜನೆಗಳಿಗೆ ಪ್ರೇರಕ, ಬೆನ್ನೆಲುಬು, ದಾನಿ. ಇವರ ಅಮೃತ ಹಸ್ತದಿಂದ ನಾವು ದೀಪ ಬೆಳಗಿಸಿ ತದನಂತರ ಪ್ರಾರ್ಥನಾ ಕೂಟವನ್ನ ಇಲ್ಲಿ ನೆರವೇರಿಸ್ತೀವಿ. ಸೊ ಮೈ ಐ ರಿಕ್ವೆಸ್ಟ್ ಟು ಕೈಂಡ್ಲಿ ಸ್ಟ್ಯಾಂಡ್ ನಿಯರ್ ದ ಮೇನ್ ಲ್ಯಾಂಪ್ so that we can light the lamp. ಶ್ರೀಯುತ ಮೈಕಲ್ ಡಿಸೋಜರ್ ಅವರು ಪ್ರಥಮ ದೀಪವನ್ನ ಬೆಳಗಿಸ್ತಾರೆ. ಸಪ್ತಪದಿ, ಸಪ್ತವರ್ಣ, ಸಪ್ತ ಸಾಗರ, ಸಪ್ತ ಖಂಡ, ಸಪ್ತ ಸ್ವರ, 7 ಯಾವಾಗಲೂ ಅತ್ಯುತ್ತಮವಾದ ಒಂದು ಸಂಖ್ಯೆ. ಧರ್ಮಗುರುಗಳು, ಧರ್ಮಾಧ್ಯಕ್ಷರು ದಯಮಾಡಿ ಮುಂದೆ ಬರಬೇಕಾಗಿ ವಿನಂತಿ. ಪ್ರಪ್ರಥಮ ದೀಪವನ್ನ ಈ ದೀವಟಿಗೆಯಲ್ಲಿ ಸನ್ಮಾನ್ಯ ಮೈಕಲ್ ಡಿಸೋಜರ್ ಅವರು ಬೆಳಗಿಸಬೇಕಾಗಿ ವಿನಂತಿಸ್ತೀನಿ.
ಇಬ್ಬರು ಧರ್ಮಾಧ್ಯಕ್ಷರುಗಳಿದ್ದಾರೆ, ಇಬ್ಬರು ಜೊತೆಯಾಗಿ ಇನ್ನೊಂದು ದೀಪವನ್ನ ಬೆಳಗಿಸಬೇಕಾಗಿ ವಿನಂತಿಸುತ್ತೇನೆ. ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನಾ and Delhi Bishop Rolf. We have ladies, the better half of the society. May I request Vijay Lakshmi Shibururu to kindly light the next lamp. We request the staff, Clint and Lavita, to light the next lamp. We have the trustees, on behalf of trustees, Joseph and Olivia. ಇಲ್ಲಿ 6-7 ಧರ್ಮಗಳ ಪಾಂಡಿತ್ಯವನ್ನ ಹೊಂದ ನಮ್ಮ ವೆನರೇಬಲ್ ಯಮಿ ಸಾಹೇಬ್ರಿದ್ದಾರೆ. ದಯಮಾಡಿ ಅವರು ಇನ್ನೊಂದು ದೀಪವನ್ನು ಬೆಳಗಿಸಿ ನಾವೆಲ್ಲರೂ ಸಹೋದರರು, ಸರ್ವಧರ್ಮವೂ ಏಕಕರ್ತನನ್ನು ಪೂಜಿಸುತ್ತೇವೆ ಎಂಬ ಸಂಕೇತ. ಮುಂದಿನ ಕಾರ್ಯಕ್ರಮ ಈ ಇಡೀ ಆಶೀರ್ವದಿಸುವ ಸಮಯ. ರಿಕ್ವೆಸ್ಟ್ ರೈಟ್ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನಾ ಟು ಕೈಂಡ್ಲಿ ಲೀಡ್ us into prayers. ದಯಮಾಡಿ ನಿಮ್ಮ ಮೊಬೈಲ್ಸ್ ಗಳನ್ನ ಒಂದು ಸ್ವಲ್ಪ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡಿಗೆ ಹಾಕಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ತಮ್ಮ ಶಿಷ್ಯರಿಗೆ ಅಸ್ವಸ್ಥರನ್ನು ಗುಣಪಡಿಸಲು ಮತ್ತು ಅವರಿಗೆ ಸಾಂತ್ವನ ನೀಡಲು ಆದೇಶವಿತ್ತ ಪ್ರಭು ಯೇಸು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ದಯಾಸಾಗರರು, ಸರ್ವ ಉಪಶಮನಗಳ ಮೂಲವೂ ಆದ ಪಿತ ದೇವರು ಪವಿತ್ರಾತ್ಮರಲ್ಲಿ ತಮ್ಮ ಪುತ್ರನ ಮುಖಾಂತರ ನಮ್ಮನ್ನು ದೃಢಪಡಿಸುತ್ತಾರೆ. ಹಾಗೂ ಸಂಕಟದಲ್ಲಿರುವವರಿಗೂ ಅಸ್ವಸ್ಥರಿಗೂ ಮತ್ತು ಅವರ ಸೇವೆ ಮಾಡುವವರಿಗೂ ತಮ್ಮ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಹೇರಳವಾಗಿ ನೀಡುತ್ತಾರೆ. ಅಸ್ವಸ್ಥರು ತಮ್ಮ ಶರೀರದಲ್ಲಿ ಕ್ರಿಸ್ತರ ಯಾತನೆಯಲ್ಲಿ ಒಂದಾಗುತ್ತಾರೆ ಮಾತ್ರವಲ್ಲ, ಯಾತನೆ ಪಡುವ ಕ್ರಿಸ್ತರನ್ನು ವಿಶೇಷವಾಗಿ ಪ್ರತಿಬಿಂಬಿಸುತ್ತಾರೆ. ಈ ನನ್ನ ಸೋದರರಲ್ಲಿ ಒಬ್ಬನಿಗೆ, ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಏನು ಮಾಡುತ್ತೀರೋ ಅದನ್ನು ನನಗೆ ಮಾಡುತ್ತೀರಿ ಎಂದು ಪ್ರಭುವೇ ನುಡಿದಿದ್ದಾರೆ. ಇದನ್ನು ಮನದಲ್ಲಿಟ್ಟು ಇಲ್ಲಿರುವ ಅಸ್ವಸ್ಥರನ್ನೂ ಇಲ್ಲಿಗೆ ಬರುವವರನ್ನೂ ಮತ್ತು ಅಸ್ವಸ್ಥರ ಸೇವೆ ಮಾಡಲು ತಮ್ಮನ್ನೇ ಮುಡಿಪಾಗಿಡುವವರನ್ನೂ ದೇವರು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಅಂತೆಯೇ ಅಸ್ವಸ್ಥರ ಆರೈಕೆಗಾಗಿ ನಿರ್ಮಿಸಲಾಗಿರುವ ಈ ಕಟ್ಟಡವನ್ನು ಆಶೀರ್ವದಿಸುವಂತೆ ದೇವರನ್ನು ಯಾಚಿಸೋಣ. ಪವಿತ್ರ ಗ್ರಂಥದಿಂದ ವಾಚನ. ಸಹೋದರ ಸಹೋದರಿಯರೇ,
ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನವನ್ನು ಆಲಿಸೋಣ. ಆ ಕಾಲದಲ್ಲಿ ಯೇಸು ಗಲಿಲೇಯ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಿದ್ದರು. ದೈವ ರಾಜ್ಯದ ಸಂದೇಶವನ್ನು ಜನ ಎಲ್ಲಾ ತರಹದ ರೋಗ ರುಜಿನಗಳನ್ನು ಬೇನೆ ಬವಣೆಗಳನ್ನು ಗುಣಪಡಿಸುತ್ತಿದ್ದರು. ಅವರ ಕೀರ್ತಿ ಇಡೀ ದೇಶದಲ್ಲೆಲ್ಲ ಹಬ್ಬಿತು. ಹಿಡಿದವರನ್ನು, ಮೂರ್ಛೆ ರೋಗಿಗಳನ್ನು, ಪಾರ್ಶ್ವವಾಯು ಪೀಡಿತರನ್ನು, ನಾನಾ ತರಹದ ಹಾಗೂ ವೇದನೆಯಿಂದ ನರಳುತ್ತಿದ್ದ ಎಲ್ಲಾ ರೋಗಿಗಳನ್ನು ಅವರ ಬಳಿಗೆ ಕರೆತಂದರು. ಯೇಸು ಅವರನ್ನೆಲ್ಲ ಸ್ವಸ್ಥಪಡಿಸಿದರು. ಗಲಿಲೇಯ, ದೆಕಪೋಲಿ, ಜೆರುಸಲೇಮ್, ಜುದೇಯ ಎಂಬ ಸ್ಥಳಗಳಿಂದಲೂ ಜೋರ್ಡಾನ್ ನದಿ ಆಚೆ ಕಡೆಯಿಂದಲೂ ಜನರು ತಂಡೋಪತಂಡವಾಗಿ ಬಂದು ಯೇಸುವನ್ನು ಹಿಂಬಾಲಿಸಿದರು. ಇದು ದೇವರ ವಾಕ್ಯವಿದು. ಕೀರ್ತನೆ ಶ್ಲೋಕ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಕಷ್ಟ ಕಾಲದೊಳು ವಿಮುಖನಾಗಬೇಡ ನೀ ನನಗೆ. ಕಿವಿಗೊಡು ಮೊರೆಯಿಡುವಾಗಲೇ ಸದುತ್ತರಿಸು ಬೇಗನೆ. ಮಾಯವಾಗುತ್ತಿದೆ ನನ್ನೀ ಜೀವಮಾನ ಹೊಗೆಯಂತೆ, ಉರಿಯುತ್ತಿವೆ ಎನ್ನೆಲಬುಗಳು ಒಲೆಯಲ್ಲಿಟ್ಟ ಕೊರಡಿನಂತೆ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಎಂತಲೇ ನಾನು ಅರ್ಧಾಯುಷ್ಯದಿಂದಲೇ ನನ್ನಯ್ಯಬೇಡ ದೇವ. ತಲತಲಾಂತರದವರೆಗೂ ನಿನ್ನ ವರ್ಷಗಳು ಉಳಿದಿವೆಯಲ್ಲ. ಆದಿಯಲ್ಲೇ ನೀ ಭುವಿಗೆ ಅಸ್ಥಿವಾರ ಹಾಕಿದೆ, ಗಗನಮಂಡಲವೂ ಸಹ ನಿನ್ನ ಸೃಷ್ಟಿಯಾಗಿದೆ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಕ್ರಿಸ್ತರು ಅಸ್ವಸ್ಥರನ್ನು ಗುಣಪಡಿಸಲು, ಸಂಕಟದಲ್ಲಿರುವವರಿಗೆ ಸಾಂತ್ವನ ನೀಡಲು ಈ ಧರೆಗೆ ಬಂದರು. ಈಗ ದೈನ್ಯದಿಂದ ಅವರನ್ನು ಹೀಗೆಂದು ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಭು ಯೇಸುವೆ, ಅಸ್ವಸ್ಥರನ್ನು ಗುಣಪಡಿಸಲು, ಅತೀವ ದುಃಖದಲ್ಲಿರುವವರಿಗೆ ಉಪಶಮನ ನೀಡಲು ಬಂದಿರಿ. ಅಸ್ವಸ್ಥರ ಆರೈಕೆಗೆ ಸಿದ್ಧಪಡಿಸಿರುವ ಈ ಸ್ಥಳಕ್ಕೆ ಬಂದು ಇಲ್ಲಿ ಸದಾ ನೆಲೆಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆ. ಪ್ರಭು ಯೇಸುವೆ, ದೈವರಾಜ್ಯದ ಸಂದೇಶವನ್ನು ಬೋಧಿಸುತ್ತಾ ನಾನಾ ತರದ ರೋಗ ರುಜಿನಗಳನ್ನು ಗುಣಪಡಿಸಿದಿರಿ. ಸರ್ವರ ಮೇಲೆ ನಿಮಗಿರುವ ಕರುಣೆಯನ್ನು, ಔದಾರ್ಯವನ್ನು ತೋರಿಸರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸುವೆ, ಅಸ್ವಸ್ಥರನ್ನು ನೀವು ಸ್ಪರ್ಶಿಸಲು ಅವರು ಗುಣ ಹೊಂದಿದರು. ಇಲ್ಲಿಗೆ ಬರಲಿರುವ ಬಾಧಿತರ ಅರಣ್ಮನಗಳನ್ನು ನಿಮ್ಮ ಕೃಪಾವರದ ಕೊಡುಗೆಯಿಂದ ಮೇಲೆತ್ತಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸುವೆ, ಅಸ್ವಸ್ಥರನ್ನು ಗುಣಪಡಿಸುವಂತೆ ನೀವು ಪ್ರೇಷಿತರಿಗೆ ಆದೇಶವಿತ್ತಿರಿ. ಅಸ್ವಸ್ಥರು ಬೇಗನೆ ಗುಣ ಹೊಂದಲೆಂದು ನಿಮ್ಮ ಧರ್ಮಸಭೆ ಮಾಡುವ ಪ್ರಾರ್ಥನೆಯೆಂದು ಆಲಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸುವೆ, ನಿಮ್ಮ ನಾಮದಲ್ಲಿ ಅಸ್ವಸ್ಥರನ್ನು ಸಂಧಿಸಿ ಅವರಿಗೆ ಉಪಶಮನ ನೀಡುವರೆಲ್ಲರಿಗೂ ಅನಂತ ಸಂಭಾವನೆಯ ವಾಗ್ದಾನವನ್ನು ನೀವು ನೀಡಿದಿರಿ. ಯಾತನೆ ಪಡುವ ನಮ್ಮ ಸಹೋದರ ಸಹೋದರಿಯರಲ್ಲಿ ನಾವು ಯಾವಾಗಲೂ ನಿಮ್ಮನ್ನು ಕಂಡು ಪ್ರೀತಿಸುವಂತೆ ನಮ್ಮ ಕನಿಕರವನ್ನು ಹೆಚ್ಚಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ನಾವೀಗ ಪ್ರಭು ಯೇಸು ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳೋಣ. ಸ್ವರ್ಗಲೋಕದಲ್ಲಿರುವ ನಮ್ಮ ತಂದೆಯೇ, ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಚಿತ್ತಪ್ಪ ಸ್ವರ್ಗಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮ್ಮ ಪ್ರಭು ದೇವರೇ, ಪವಿತ್ರಾತ್ಮರ ಶಕ್ತಿಯ ಮೂಲಕ ನಿಮ್ಮ ಪುತ್ರ ಯೇಸು ನಮ್ಮ ಬಲಹೀನತೆಗಳನ್ನು, ರೋಗ ರುಜಿನಗಳನ್ನು ಗುಣಪಡಿಸಿದರು. ಶುಭ ಸಂದೇಶವನ್ನು ಸಾರಲು ತಮ್ಮ ಶಿಷ್ಯರನ್ನು ಕಳುಹಿಸಿದಾಗ
ಅಸ್ವಸ್ಥರನ್ನು ಸಂಧಿಸಲು ಹಾಗೂ ಅವರನ್ನು ಗುಣಪಡಿಸಲು ಆದೇಶವಿತ್ತರು. ವಿವಿಧ ವ್ಯಸನಗಳಿಂದ ರೋಗಿಗಳಾಗಿ ಇಲ್ಲಿ ಬರುವ ಎಲ್ಲರನ್ನೂ ಆಶೀರ್ವದಿಸಿರಿ. ಅಸ್ವಸ್ಥರ ಆರೈಕೆ ಕೇಂದ್ರವನ್ನು ನಿಮ್ಮ ಪವಿತ್ರ ಹಸ್ತದಿಂದ ಆಶೀರ್ವದಿಸಿರಿ. ಈ ಅಸ್ವಸ್ಥರ ಆರೈಕೆಯ ಕೇಂದ್ರದಲ್ಲಿ ವೈದ್ಯರು, ದಾದಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಇಲ್ಲಿಗೆ ಬರಲಿರುವ ಎಲ್ಲಾ ಅಸ್ವಸ್ಥರನ್ನು ಕನಿಕರಿಂದ ಸ್ವಾಗತಿಸಿ ತಮ್ಮ ಕೌಶಲ್ಯದಿಂದಲೂ ಕಾಳಜಿಯಿಂದಲೂ ಆರೈಕೆ ಮಾಡಲಿ. ಹೀಗೆ ಅನಾರೋಗ್ಯದಿಂದ ಇಲ್ಲಿಗೆ ಬರುವವರು ಮನದಲ್ಲೂ ಶರೀರದಲ್ಲೂ ಪುನಶ್ಚೇತನಗೊಂಡು ಹಿಂತಿರುಗಲಿ ಮತ್ತು ನಿಮ್ಮ ದಯೆಯನ್ನು ನಿರಂತರವಾಗಿ ಸ್ತುತಿಸಲಿ. ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂಕಟದಲ್ಲಿರುವವರಿಗೆ ಸಾಂತ್ವನ ನೀಡುವ ಮತ್ತು ಬಲಹೀನರ ಶಕ್ತಿಯಾಗಿರುವ ದೇವರು ಅಸ್ವಸ್ಥರ ಆರೈಕೆಗಾಗಿ ನಿರ್ಮಿಸಲಾದ ಈ ಕಟ್ಟಡದ ಲೋಕಾರ್ಪಣೆಗೆ ನಿಮ್ಮೆಲ್ಲರನ್ನು ಇಲ್ಲಿಗೆ ಕರೆತಂದಿದ್ದಾರೆ. ಕೋಮಲ ಪ್ರೀತಿಯಿಂದ ರೋಗಿಗಳ ಸೇವೆಯನ್ನು ಮಾಡುವ ನೀವು ಕ್ರಿಸ್ತರಿಗೆ ನಿಮ್ಮ ಸೇವೆಯನ್ನು ಸಲ್ಲಿಸುತ್ತೀರಿ. ದೇವರು ತಮ್ಮ ಕೃಪಾ ವರದಿಂದ ನಿಮ್ಮ ಈ ಸೇವೆಯಲ್ಲಿ ನೀವು ಸುದೃಢವಾಗುವಂತೆ ಮಾಡಲಿ. ಯುಗ ಯುಗಾಂತರಕ್ಕೂ ಜೀವಿಸುವ ಆಳುವ ಅದೇ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರಲಿ ಮತ್ತು ಸದಾ ನಿಮ್ಮಲ್ಲಿರಲಿ. ಪವಿತ್ರ ನೀರನ್ನು ಚಿಮುಕಿಸುವ ಸಮಯದಲ್ಲಿ ಒಂದನೆಯ ಫಾದರ್ ಫೌಸ್ಟಿನ್ ಲೋಬರ್ ಅವರು ಬೇಸ್ಮೆಂಟ್ ಅನ್ನು, ಗ್ರೌಂಡ್ ಫ್ಲೋರ್ ಅನ್ನ ನಮ್ಮ ಧರ್ಮಾಧ್ಯಕ್ಷರು, ಫಸ್ಟ್ ಫ್ಲೋರ್ ಅನ್ನು ದೆಹಲಿಯ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ದೀಪಕ್ ವೆಲೇರಿಯನ್ ಅವರು ಹಾಗೂ 2ನೇ ಫ್ಲೋರ್ ಅನ್ನ ನಮ್ಮ ವೀಗರ್ ಫೋರೇನ್ ಆಗಿರುವ ಫಾದರ್ ಸ್ಟ್ಯಾನ್ಲಿ ಅವರು ಆಶೀರ್ವದಿಸಬೇಕಾಗಿ ವಿನಂತಿಸ್ತೇನೆ. This is the promise of love. There shall be seasons refreshing, sent
from the Savior above. Showers of blessing, showers of blessing we need. Mercy drops round us are falling, but for the showers we plead. Showers of blessing, showers of blessing we need. Mercy drops down us are falling, but for the showers we need. ಪ್ರಿಯರೇ, ಅಗತ್ಯ ತುರ್ತು ಕೆಲಸದ ನಿಮಿತ್ತ ಧರ್ಮಾಧ್ಯಕ್ಷರು ಇಲ್ಲಿಂದ ತೆರಳುವವರಿದ್ದಾರೆ. ಆದರೆ ಸ್ನೇಹಾಲಯದಲ್ಲಿ ಅವರಿಗೆ ಒಂದು ಗೌರವವನ್ನ ನೀಡುವಂತ ಒಂದು ಆಶೆ ಇದೆ. ಅದಕ್ಕಾಗಿ ದಯಮಾಡಿ ಗೌರವದ ಸ್ಥಾನವನ್ನು ತಾವು ಸ್ವೀಕರಿಸಬೇಕಾಗಿ ವಿನಂತಿ. ಒಂದೇ ಒಂದು ನಿಮಿಷ. ಅದರ ಜೊತೆಗೆ ತಮ್ಮ ಸಂದೇಶವನ್ನ ನಾವು ಬಯಸ್ತಾ ಇದ್ದೇವೆ. ಧರ್ಮಗುರುಗಳೇ, ಧರ್ಮಾಧ್ಯಕ್ಷರೇ, ಥ್ಯಾಂಕ್ ಯು. My request, Sir Michael D'Souza, Bishop Deepak Thauro, Vijay Lakshmi, and Father Stanley to kindly come forward. ಮಂಗಳೂರು ಧರ್ಮಾಧ್ಯಕ್ಷರಾದ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ಇವರ ಸಂಕ್ಷಿಪ್ತ ಕಿರುಪರಿಚಯವನ್ನ ವಾಚಿಸಲು ನಾನು ಸಂತೋಷ ಪಡುತ್ತೇನೆ. ಮೇರು ವ್ಯಕ್ತಿತ್ವದ ಅಸಾಧಾರಣ ಗುಣಗಳಿಂದ ಜನಪ್ರಿಯರಾಗಿರುವ ನಮ್ಮ ನೆಚ್ಚಿನ ಧರ್ಮಾಧ್ಯಕ್ಷರು ಕಿನ್ನಿಗೋಳಿ ಸಮೀಪದ ಕಿರೆ ಎಂಬಲ್ಲಿ ಹುಟ್ಟಿ ಸ್ಥಳೀಯವಾಗಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿ ತತ್ವಶಾಸ್ತ್ರ ಹಾಗೂ ಧರ್ಮಶಾಸ್ತ್ರವನ್ನು ಸೈಂಟ್ ಜೋಸೆಫ್ ಸೆಮಿನಾರಿ ಇಂಟರ್ ಡಯಾಸಿನಲ್ ಸೆಮಿನಾರಿ ಮಂಗಳೂರು ಇಲ್ಲಿ ಮುಗಿಸಿ 1991 ಮೇ 6ರಂದು ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಯಾಜಕರಾಗಿ ದೀಕ್ಷೆಯನ್ನ ಪಡೆದಿರುತ್ತಾರೆ. ಅವರೊಬ್ಬ ವಿದ್ವಾಂಸರು. ಡೆಪ್ತ್ ಸೈಕಾಲಜಿ ಅಂಡ್ ಫಾರ್ಮೇಶನ್ ಅಲ್ಲಿ ಡಿಪ್ಲೊಮಾ, ರೋಮ್ನಲ್ಲಿ ಥಿಯಾಲಜಿಯಲ್ಲಿ ಡಾಕ್ಟರೇಟ್, ದ ಚರ್ಚ್ ಮಿಸ್ಟ್ರಿ ಆಫ್ ಲವ್ ಅಂಡ್ ಕಮ್ಯೂನಿಯನ್ ಎಂಬ ಪುಸ್ತಕದ ಆಥರ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯತಕಾಲಿಕಗಳಲ್ಲಿ ಹಲವಾರು ಲೇಖನಗಳನ್ನು ಪ್ರಕಟಿಸಿದ ಮಹಾನುಭಾವ. ದೇವತಾಶಾಸ್ತ್ರದ ಥಿಯಾಲಜಿಯಲ್ಲಿ ಪ್ರಾಧ್ಯಾಪಕರಾಗಿ ತಮ್ಮ ಸ್ನಾತಕೋತ್ತರ ಹಾಗೂ ಡಾಕ್ಟರೇಟ್ ಅಧ್ಯಯನಗಳಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರು. 3 ಧರ್ಮ ಕೇಂದ್ರಗಳಲ್ಲಿ ಯಾಜಕರಾಗಿ ಸೇವೆ ಸಲ್ಲಿಸಿ ಸೇಂಟ್ ಜೋಸೆಫ್ಸ್ ಇಂಟರ್ ಡಯಾಸಿಯನ್ ಸೆಮಿನಾರಿಯಲ್ಲಿ ಅವರು ಅಧ್ಯಾಪಕರಾಗಿ, ಫಾರ್ಮೇಟರ್ ಆಗಿ, ಪ್ರೊಫೆಸರ್ ಆಗಿ, ವೈಸ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಅವರು ರೋಮಿನ ಪಾಂಟಿಫಿಕಲ್ ಅಬಿನಿಯನ್ ವಿಶ್ವವಿದ್ಯಾನಿಲಯದಲ್ಲಿ ದೇವತಾಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಅವರು ಬಿಷಪ್ಗಳ ಸಿನೋದ್ನ ಪ್ರಧಾನ ಕಾರ್ಯದರ್ಶಿಯ ಸಲಹೆಗಾರರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅವರು ಸೆಪ್ಟೆಂಬರ್ 15, 2018ರಲ್ಲಿ ನಮ್ಮ ಸೌಭಾಗ್ಯ ನಮಗೆ ಬಿಷಪರಾಗಿ ನೇಮಕಗೊಂಡಿರುತ್ತಾರೆ. ಅವರು ಬಹು ಭಾಷಾ ತಜ್ಞರು. ಹಲವು ಭಾಷೆಗಳಲ್ಲಿ ಕೊಂಕಣಿ, ಕನ್ನಡ, ತುಳು, ಇಂಗ್ಲಿಷ್, ಹಿಂದಿ ಮತ್ತು ಇಟಾಲಿಯನ್ ಭಾಷೆಯಲ್ಲಿ ಅವರು ನಿರರ್ಗಳವಾಗಿ ಮಾತನಾಡುತ್ತಾರೆ. ಫ್ರೆಂಚಲ್ಲಿ ಅವರು ಸುಲಭವಾಗಿ ಓದುತ್ತಾರೆ. ಸರಳತೆಯ ವ್ಯಕ್ತಿ, ಉತ್ಸಾಹಭರಿತ ಕೇಳುಗ, ವೆರಿ ವಾಟ್ ಯು ಸೇ ಕ್ಯೂಟ್ ಲಿಸ್ನರ್. ಬುದ್ಧಿಶಕ್ತಿ ಹಾಗೂ ಸಮರ್ಥ ನಾಯಕಕ್ಕೆ, ಬದ್ಧತೆಗೆ ಮತ್ತು ಭಕ್ತಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ಸಹೋದರತ್ವ ಬೆಳೆಸುವಲ್ಲಿ ಅವರದು ಎತ್ತಿದ ಕೈ. ಇವರನ್ನ ಸ್ನೇಹಾಲಯ ಗೌರವಿಸಲು ನಾವು ಸಂತೋಷ ಪಡ್ತೇವೆ. ನಮ್ಮ ಪ್ರೀತಿಯ ಸಂಕೇತವನ್ನ ದಯಮಾಡಿ ತಾವು ಸ್ವೀಕರಿಸಬೇಕಾಗಿ ವಿನಂತಿ. ಈ ಗೌರವದ ಹೊದಿಕೆಯನ್ನ ಶ್ರೀಯುತ ಮೈಕಲ್ ಡಿಸೋಜರ್ ಅವರು ನೀಡಬೇಕಾಗಿ. ಮಾಲಾರ್ಪಣೆಯನ್ನು ದೆಹಲಿಯ ಧರ್ಮಾಧ್ಯಕ್ಷರಾದ ಬಿಷಪ್ ದೀಪಕ್ ತಾವ್ರು ಇವರು ನೀಡಬೇಕಾಗಿ. ಫಲವನ್ನ ವಿಜಯಲಕ್ಷ್ಮಿ ಶಿಬರೂರ್ ಅವರು ನೀಡಬೇಕಾಗಿ. ಹೂಗಳನ್ನ
ವಿಗರ್ ಫೊರೇಂಡರಾದ ಫಾದರ್ ಸ್ಟ್ಯಾನ್ಲಿ ಅವರು ಹಸ್ತಾಂತರಿಸಿ ನೆನಪಿನ ಕಾಣಿಕೆಯನ್ನು ಮ್ಯಾನೇಜಿಂಗ್ ಟ್ರಸ್ಟಿ ಜೋಸೆಫ್ ಕ್ರಾಸ್ತಾ. ಧರ್ಮಾಧ್ಯಕ್ಷರಿಗೆ ಧನ್ಯವಾದಗಳು. ತಮ್ಮ ಸಂದೇಶವನ್ನ ನೀಡಬೇಕಾಗಿ ವಿನಂತಿಸುತ್ತೇನೆ. ಪ್ರಿಯರೇ, ಶ್ರೀಯುತ ಜೋಸೆಫ್ ಕ್ರಾಸ್ತಾ ಮತ್ತು ಶ್ರೀಮತಿ ಒಲಿವಿಯಾ ಇವರ ಮುಖಂಡತ್ವದಲ್ಲಿ ಇಲ್ಲಿ ಸ್ಥಾಪಿಸಲ್ಪಟ್ಟ ಸ್ನೇಹಾಲಯದ ಡಿ ಅಡಿಕ್ಷನ್ ಸೆಂಟರ್ ವಿವಿಧ ರೀತಿಯ ವ್ಯಸನಗಳಿಗೆ ಬಲಿಯಾದವರನ್ನು ವ್ಯಸನ ಮುಕ್ತ ಜೀವನಕ್ಕೆ ಕೊಂಡೊಯ್ಯಲು ದಾರಿದೀಪವಾಗಿದೆ. ಮಂಗಳೂರಿನಲ್ಲಿ ವ್ಯಸನದಲ್ಲಿ ನರಳುವವರಿಗೆ ಅನೇಕ ಕೇಂದ್ರಗಳಿವೆ. ಇಲ್ಲೂ ಸಹ ಪ್ರತ್ಯೇಕವಾಗಿ ಮಾದಕಗಳಿಗೆ ಬಲಿಯಾದವರಿಗೆ ಹಾಗೂ ಪಾನಮತ್ತರಾಗಿ ಜೀವನ ಕಳೆಯುವವರಿಗೆ ಹೊಸ ಜೀವನವನ್ನು ತೋರಿಸಿ ಈ ಕೇಂದ್ರವು ಖಂಡಿತವಾಗಿ ಮಾಡಲ್ಪಟ್ಟಿದ್ದು, ಇದರ ರೂವಾರಿ ಶ್ರೀಯುತ ಜೋಸೆಫ್ ಕ್ರಾಸ್ತಾ ಮತ್ತು ಅವರ ಧರ್ಮಪತ್ನಿ ಹಾಗೂ ಎಲ್ಲ ಸಿಬ್ಬಂದಿ ಬಳಗದವರಿಗೆ ಹಾಗೂ ಎಲ್ಲ ದಾನಿಗಳು ಇಲ್ಲಿ ಅಲ್ಲಿ ಲಿಸ್ಟ್ ಇದೆ, ಯಾರೇ ಇದ್ದಾರೆ ಅಂತ. ಇವರೆಲ್ಲರೂ ಜೋಡಿಸಿ ಇಲ್ಲಿ ಸ್ಥಾಪಿಸಲ್ಪಟ್ಟ ಈ ಕೇಂದ್ರವು ನಮಗೆಲ್ಲರಿಗೂ ಒಂದು ಭರವಸೆಯ ತಾಣವಾಗಬೇಕು. ಕೆಲವರು ಮೊದಲಿನ ಬಾರಿ ಅಮಲು ಸೇವಿಸಿದಾಗಲೇ ವ್ಯಸನಕ್ಕೆ ಬಲಿಯಾಗ್ತಾರೆ. ಹೀಗೆ ಬಲಿಯಾಗ್ತಾರೆ ಎಂದು ಹೇಳಲು ಬಹಳ ಕಷ್ಟ. ಡಿ ಅಡಿಕ್ಷನ್ ನ 12 ಮೆಟ್ಟಲುಗಳಿವೆ. 12 ನೋಡಲು ಹೋದಾಗ ಮನುಷ್ಯನಲ್ಲಿ ಇರುವ ಒಂದು ನ್ಯೂನತೆ ಪ್ರತಿಯೊಬ್ಬರಿಗೆ ಕಾಡುವ ಸಮಸ್ಯೆಗಳಿಗೆ ಬೇರೆ ಬೇರೆ ರೀತಿಯ ಈ ವ್ಯಸನಕ್ಕೆ ಬಲಿಯಾಗಿವೆ ಸಮಾಜದಲ್ಲಿ, ಹಾಗೂ ಜನರು ಸುಲಭವಾಗಿ ಇದಕ್ಕೆ ಬಲಿಯಾಗುವವರ ಸಂಖ್ಯೆ ಕೂಡ ಅಧಿಕವಾಗುತ್ತಾ ಇದೆ. ಇಂಥ ನಮ್ಮ ಸಹೋದರ ಸಹೋದರಿಯರನ್ನು ಹೇಗೆ ನಿಜ ಜೀವನಕ್ಕೆ ಕರೆದೊಯ್ಯುವುದು ಎಂಬ ಪ್ರಶ್ನೆಗೆ ಉತ್ತರವಾಗಿ ಶ್ರೀಯುತ ಜೋಸೆಫ್ ಕ್ರಾಸ್ತರವರು ಬಹಳ ಸಮಯದಿಂದ ಇದರ ಕನಸನ್ನು ಕಂಡು ಇದನ್ನು ನನಸು ಮಾಡಿದ್ದಾರೆ. ನಂದೊಂದು ಆಸೆ, ವ್ಯಸನಕ್ಕೆ ಬಲಿಯಾದವರನ್ನು ವ್ಯಸನಿಗಳೆಂದು ಕರೆಯಬಾರದು. ಯಾಕೆಂದರೆ ಕ್ಯಾನ್ಸರ್ದವರನ್ನು ಕ್ಯಾನ್ಸರಿಗಳು ಅಂತ ಹೇಳುವುದಿಲ್ಲ. ಜನರನ್ನು ಅವರ ರೋಗಗಳಿಂದ ಗುರುತಿಸಬಾರದು. ಕುಷ್ಠರೋಗಗಳನ್ನು ಕುಷ್ಠರೋಗಿಗಳು, ಕುಷ್ಠರೋಗ ಪಡೆದು ಕುಷ್ಠರೋಗಿಗಳು ಹೇಳ್ತವೆ, ಕುಷ್ಠರು ಅಂತ ಕೂಡ ಹೇಳ್ತಾರೆ. ಅದು ಸರಿಯಲ್ಲ. ಯಾಕೆಂದರೆ ನಾವು ಜನರನ್ನು, ಮನುಷ್ಯರನ್ನು ಅವರ ರೋಗದಿಂದ ಗುರುತಿಸುವುದಲ್ಲ, ಅವರ ಆತ್ಮದಿಂದ, ಅವರ ದೈವಿಕ ಶಕ್ತಿಯಿಂದ. ಆದ ಕಾರಣ ನಮ್ಮ ಶರೀರಕ್ಕೆ ಬರುವ ಅಥವಾ ಆತ್ಮಕ್ಕೆ, ಮನಸ್ಸಿಗೆ ಬರುವ ಈ ರೋಗದಿಂದ ಅವರ ವ್ಯಾಖ್ಯಾನ ಮಾಡಬಾರದು ಎಂದು ನಾನು ಇಲ್ಲಿ ಮತ್ತು ಎಲ್ಲಿಯೂ ನಾನು ಕಳಕಳಿಯಿಂದ ಕೇಳ್ತೇನೆ, ಬೇಡ್ತೇನೆ. Alcoholism and drug addiction is a disease universally recognized as a disease, and this disease has to be treated holistically, not merely at the body or mind or the spirit or heart level, holistically, together with the family, because the family also is part and parcel of the making of the disease and healing of the disease. ಈ ರೋಗದಿಂದ ಹೊರ ಬರಲು ಇರುವ ಒಂದೇ ಸಾಧನ, ಅದು ಕೂಡ ಅತಿ ಪರಿಣಾಮಕಾರಿಯಾದುದು ಯಾವುದೆಂದರೆ ಅದು ಯೇಸು ತೋರಿಸಿಕೊಟ್ಟ ಸಾಧನ, ಪ್ರೀತಿ. ಅದರ ಶಕ್ತಿ ಮಾತ್ರ ಅತಿಯಾಗಿರುವುದು. We get addicted and we need to be de-addicted
not so much by medication, but by dedication. We should dedicate ourselves to the people and not rely too much on medication. ಆದ ಕಾರಣ ಪ್ರೀತಿಯಿಂದ ಜನರನ್ನು ಇಲ್ಲಿ ಸ್ಪಂದಿಸಲು, ಸಂಧಿಸಲು, ಅವರು ಪಡುವ ಬವಣೆಯನ್ನು ತನ್ನದಾಗಿಸಿಕೊಂಡು ಅವರ ಜೀವನಕ್ಕಾಗಿ ನಮ್ಮ ಜೀವನವನ್ನು ಮುಡುಪಾಗಿಟ್ಟಾಗ ಮಾತ್ರ ವ್ಯಸನಕ್ಕೆ ಬಲಿಯಾದವರು ವ್ಯಸನ ಮುಕ್ತರಾಗಬಹುದು. ಇಲ್ಲವಾದರೆ ಇಲ್ಲಿಂದ ಹೊರ ಹೋದವರು ಪುನಃ ಬರ್ಬೋದು ಅಥವಾ ಬೇರೆ ಕೇಂದ್ರಕ್ಕೂ ಹೋಗ್ಬಹುದು. ಅಂತ ಯಾವುದೇ ವಿಷಯ ಆಗಬಾರ್ದು. ಆದ ಕಾರಣ ಕುಟುಂಬದ ಪ್ರೀತಿ ಹಾಗೂ ಸಹಕಾರ, ಎಕ್ಸೆಪ್ಟೆನ್ಸ್, ಅವರನ್ನು ಮನೆಯಲ್ಲಿ ಸ್ವೀಕಾರ ಮಾಡುವುದು ಅವರ ರಿಕವರಿಗೆ ಖಂಡಿತವಾಗಿಯೂ ಒಂದು ಉತ್ತಮವಾದ ಸಾಧನ ಅಂತ ಹೇಳ್ಬೋದು. ಪ್ರೀತಿಯಿಂದ ಸ್ವೀಕರಿಸಿದಾಗ ಜನರು ಹೊಸ ವ್ಯಕ್ತಿಗಳಾಗ್ತಾರೆ ಹಾಗೂ ಹೊಸ ಭರವಸೆ ಇಟ್ಟರೆ ಮಾತ್ರ ನಾವು ಹೊಸ ಭರವಸೆಯಿಂದ ಜೀವನದಲ್ಲಿ ಅರ್ಥವನ್ನು ಕಂಡುಕೊಳ್ಳಬಹುದು. ಇಲ್ಲಿರುವ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮಂಗಳೂರಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ. ಆದ ಕಾರಣ ಶ್ರೀಯುತ ಯುಟಿ ಖಾದರ್ ಇದ್ದಾರೆ, ಎಲ್ಲ ಮೈಕಲ್ ಇದ್ದಾರೆ, ಅವರ ಪತ್ನಿ ಇದ್ದಾರೆ, ಫಾದರ್ಸ್ ಇದ್ದಾರೆ. ನಿಮಗೆಲ್ಲರಿಗೂ ವಂದನೆಗಳನ್ನು ಸಮರ್ಪಿಸ್ತಾ, ನಮನಗಳನ್ನು ಸಲ್ಲಿಸ್ತಾ ನಿಮಗೂ ನಾನು ನಿರ್ಗಮಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಧರ್ಮಾಧ್ಯಕ್ಷರೇ. ಇಷ್ಟು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸ್ಪೀಕರ್ಗಳಾದ ಯುಟಿ ಖಾದರ್ ಅವರು, ನಮ್ಮ ನಾಲುಮೆಯ ಮುಖಂಡರು, ಅವರ ಉಪಸ್ಥಿತಿಯನ್ನ ಇಲ್ಲಿ ತೋರಿಸಿದ್ದಾರೆ. ಹಾಗೂ ನಮ್ಮ ಸ್ಥಳೀಯ ಶಾಸಕರಾದ ಅಶ್ರಫ್ ಸರ್ ಅವರಿದ್ದಾರೆ. ಇಬ್ಬರಿಗೂ ಆತ್ಮೀಯವಾದ ಸ್ವಾಗತ. ಒಂದು ಫೋಟೋ. ಔಪಚಾರಿಕವಾದ ವೇದಿಕೆ ಕಾರ್ಯಕ್ರಮವನ್ನ ನಾವು ಗ್ರೌಂಡ್ ನಲ್ಲಿ ನೆರವೇರಿಸ್ತಾ ಇದ್ದೇವೆ. ದಯಮಾಡಿ ನಮ್ಮಲ್ಲಿ ವಾದಕರಿದ್ದಾರೆ, ಇಲ್ಲಿ ಚಂಡೆ ಇದೆ, ಅದರ ಹಿಂದೆ ನಾವು ಹೆಜ್ಜೆ ಹಾಕೋಣ. ಸೊ ವಿ ಆಲ್ ಯು ಆರ್ ರಿಕ್ವೆಸ್ಟೆಡ್ ಟು ಕೈಂಡ್ಲಿ ಜಾಯಿನ್ us at the celebration. Thank you very much, my Lord, for blessing this great center.
ಭಾಷಣಗಾರರಾಗಿ ಕೀನೋಟ್ ಸ್ಪೀಕರ್ಸ್ ಆಗಿ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರ್, ಚೀಫ್ ಎಡಿಟರ್ ವಿಜಯ ಟೈಮ್ಸ್, ಚೇರ್ಮನ್ ಸೃಷ್ಟಿ ಮೀಡಿಯಾ ಅಕಾಡೆಮಿ, ಇವರು ಕೂಡ ನಮ್ಮ ಜೊತೆ ಈಗಾಗಲೇ ಬಂದು ಸೇರಿಕೊಂಡಿದ್ದಾರೆ. ಹಾಗೆಯೇ ನಮ್ಮ ಜೊತೆ ಇನ್ನೊಬ್ಬರು ದಿಕ್ಸೂಚಿ ಭಾಷಣಕ್ಕಾಗಿ ಆತ್ಮದಾಸ್ ಯಾಮಿ, ಆಮ್ನಿಸ್ಟ್ ಮಾಂಕ್, ಪ್ರೆಸಿಡೆಂಟ್ ಆಫ್ ಆರ್ಗನೈಸ್ಡ್ ಆ್ಯಂಡ್ ರೆಸ್ಪಾನ್ಸಿಬಲ್ ಆಮ್ನಿಸ್ಟ್ ಸೊಸೈಟಿ, ಇವರು ಕೂಡ ನಮ್ಮ ಜೊತೆ ಈಗಾಗಲೇ ಬಂದು ಸೇರಿಕೊಂಡಿದ್ದಾರೆ. ಹಾಗೆ ನಮ್ಮ ಜೊತೆ ಇವತ್ತು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಸನ್ಮಾನ್ಯ UT ಖಾದರ್ ಫರೀದ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಈ ಮಂಜೇಶ್ವರದ ಶಾಸಕರಾದಂತಹ ಸನ್ಮಾನ್ಯ AKM ಅಶ್ರಫ್, ಹಾಗೆಯೇ ಚೇರ್ಮನ್ ಕೇರಳ ಸ್ಟೇಟ್ ಆರ್ಫನೇಜ್ ಕಂಟ್ರೋಲ್ ಬೋರ್ಡ್ ಶ್ರೀಯುತ N ಆಲಿ ಅಬ್ದುಲ್ಲಾ, ಹಾಗೆಯೇ ಮೆಂಬರ್ ಸೆಕ್ರೆಟರಿ ಕೇರಳ ಸ್ಟೇಟ್ ಆರ್ಫನೇಜ್ ಕಂಟ್ರೋಲ್ ಬೋರ್ಡ್ ಶ್ರೀ MK ಸೀನು ಕುಮಾರ್, ಹಾಗೆಯೇ ಫಾರ್ಮರ್ MLA ಮ್ಯಾಂಗ್ಳೂರ್ ಸೌತ್ ಶ್ರೀಯುತ JR ಲೋಬೋ, ಹಾಗೆ ಡಿಸ್ಟ್ರಿಕ್ಟ್ ಸೋಷಿಯಲ್ ಜಸ್ಟಿಸ್ ಆಫೀಸರ್ ಕಾಸರಗೋಡು ಶ್ರೀಮತಿ ಆರ್ಯ P ರಾಜ್ KAS, ಹಾಗೆಯೇ ಪ್ರೆಸಿಡೆಂಟ್ ಮಂಜೇಶ್ವರ ಗ್ರಾಮ ಪಂಚಾಯತ್ ಶ್ರೀಮತಿ ಜೀನ್ ಲವಿನಾ ಮೊಂತೆರೋ, ಹಾಗೆಯೇ ನಮ್ಮ ಜೊತೆಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ವಾರ್ಡ್ ಮೆಂಬರ್ ಶ್ರೀಮತಿ ಹಾಜಿರಾ ಮೂಸಾ, ಇವರು ನಮ್ಮ ಜೊತೆ ಈಗಾಗಲೇ ಇದ್ದಾರೆ. ಎಲ್ಲ ನಮ್ಮ ಅತಿಥಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾನು ರಫೀಕ್ ಮಾಸ್ಟರ್ ಹಾಗೆ ನಮ್ಮ ಮಿತ್ರ ನೆಲ್ಸನ್ ಮೋನಿಸ್ ಇವರು ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇದ್ದಾರೆ. ಇದೀಗ ಓವರ್ ಟು ನೆಲ್ಸನ್ ಸರ್. ಸ್ನೇಹಾಲಯ ಚಾರಿಟೇಬಲ್ ಟ್ರಸ್ಟ್ ಇದರ ಅಂಗಸಂಸ್ಥೆಯಾಗಿ ಸ್ನೇಹಾಲಯ ಡಿ ಎಡಿಕ್ಷನ್ ಸೆಂಟರ್, ಸ್ನೇಹಾಲಯ ವ್ಯಸನ ಮುಕ್ತ ಕೇಂದ್ರದ ಉದ್ಘಾಟನಾ ಸಮಾರಂಭ ಇದೀಗ ವ್ಯಸನ ಮುಕ್ತ ಕೇಂದ್ರ ಈಗಾಗಲೇ ಲೋಕಾರ್ಪಣೆಗೊಂಡು ದಿವ್ಯ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ಇದರ ಉದ್ಘಾಟನೆಯನ್ನು ನೆರವೇರಿಸಿದಂಥ ಸನ್ಮಾನ್ಯ ಶ್ರೀ ಮೈಕಲ್ ಡಿಸೋಜಾ, ಮ್ಯಾನೇಜಿಂಗ್ ಡೈರೆಕ್ಟರ್ ಐವರಿ ಗ್ರ್ಯಾಂಡ್ ರಿಯಲ್ ಎಸ್ಟೇಟ್ LLC ದುಬೈ, ಇವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಂಡು ಇದೀಗ ಸಭಾ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ದಿಕ್ಸೂಚಿ ಭಾಷಣಕಾರರಾಗಿ ಈಗಾಗಲೇ ಅತಿಥಿ ಗಣ್ಯಾತಿ ಗಣ್ಯರು ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ವಿಧಾನಸಭೆಯ ಸಭಾಧ್ಯಕ್ಷರು ಸ್ಪೀಕರ್ ಆಗಿರುವಂತಹ ಸನ್ಮಾನ್ಯ ಶ್ರೀ UT ಖಾದರ್ ಈಗಾಗಲೇ ನಮ್ಮನ್ನು ಸೇರಿಕೊಂಡಿದ್ದಾರೆ. ಆಕ್ಸಿಲರಿ ಬಿಷಪ್ ಆಫ್ ದ ಆರ್ಚ್ ಡಯಾಸಿಸ್ ಆಫ್ ಡೆಲ್ಲಿ ಮೋಸ್ಟ್ ರೆವರೆಂಡ್ ಡಾಕ್ಟರ್ ದೀಪಕ್ ವಲೇರಿಯನ್ ತಾವ್ರು ಇವರ ದಿವ್ಯ ಉಪಸ್ಥಿತಿಯಲ್ಲಿ ಧರ್ಮಾಧ್ಯಕ್ಷರ ಉಪನೆಲೆಯಲ್ಲಿ ಭವ್ಯ ವೇದಿಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಗಣ್ಯಾತಿ ಗಣ್ಯರ ಸಾಕ್ಷಿಗೆ ಸಮಾಗಮಗೊಳ್ಳಲಿದೆ. ಅತಿಥಿವರ್ಯರಾಗಿ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ ವಂದನೀಯ ಫಾದರ್ ಫೌಸ್ಟಿನ್ ಲುಕಾಸ್ ಲೋಬೋ, ಡೆಸಿಗ್ನೇಟ್ ಡೈರೆಕ್ಟರ್ ಆಫ್ FMCI ಕಂಕನಾಡಿ, ರೆವರೆಂಡ್ ಫಾದರ್ ಸ್ಟಾನ್ಲಿ ಪೆರೇರಾ, ವಿಕಾರ್ ಫೊರೇನ್ ಆಫ್ ಕಾಸರಗೋಡ್ ಕ್ಯಾಥೋಲಿಕ್ ಡೀನರಿ, ರೆವರೆಂಡ್ ಫಾದರ್ ವಿನ್ಸೆಂಟ್ ಕ್ರಾಸ್ಟಾ, ಪ್ಯಾರಿಶ್ ಪ್ರೀಸ್ಟ್ ಸೆಂಟ್ ಸುಲೂಕ್ಸ್ ಚರ್ಚ್ ನ್ಯೂ ಡೆಲ್ಲಿ, ರೆವರೆಂಡ್ ಫಾದರ್ ಎಡ್ವಿನ್ ಪಿಂಟೋ, ಪ್ಯಾರಿಶ್ ಪ್ರೀಸ್ಟ್ ಮಂಜೇಶ್ವರ್, ಇವರೆಲ್ಲರ ದಿವ್ಯ ಉಪಸ್ಥಿತಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಸ್ನೇಹಾಲಯ ವ್ಯಸನ ಮುಕ್ತ ಕೇಂದ್ರದ ಸಭಾ ಕಾರ್ಯಕ್ರಮ ಈಗಾಗಲೇ ಅತಿಥಿವರ್ಯರು ಸಭಾ ಸಾಲಿನತ್ತ ತಮ್ಮ ಉಪಸ್ಥಿತಿಯೊಂದಿಗೆ ಹಾಜರಾತಿಯೊಂದಿಗೆ ಬರ್ತಾ ಇದ್ದಾರೆ. ಅತಿಥಿವರ್ಯರು ವೇದಿಕೆಗೆ ಹೋಗುವ ಸಂದರ್ಭದಲ್ಲಿ ಅತಿಥಿವರ್ಯರನ್ನ ಅತ್ಯಂತ ಗೌರವಾಧಾರಗಳೊಂದಿಗೆ ಹೂಗುಚ್ಛವನ್ನು ನೀಡಿ ನಾವು ಗೌರವಿಸುತ್ತೇವೆ, ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ತಾವೆಲ್ಲ ಸ್ನೇಹಾಲಯದ ಹಿತಚಿಂತಕರು, ಹಿತೈಷಿಗಳು, ಈ ಸಂಸ್ಥೆಯ ಮೇಲೆ ಗೌರವವನ್ನಿಟ್ಟುಕೊಂಡು ಪ್ರೀತಿಯನ್ನಿಟ್ಟುಕೊಂಡು ಬಂದಂತಹ ಎಲ್ಲ ಬಂಧು ಮಿತ್ರರು, ಸಹೋದರ ಸಹೋದರಿಯರು ತಮಗಾಗಿ ಮೀಸಲಿಟ್ಟ ಆಸನದಲ್ಲಿ ದಯವಿಟ್ಟು ಕೂತ್ಕೊಳ್ಬೇಕು. ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಚಂದ ಕಾಣಿಸುವ ಸಲುವಾಗಿ ತಮ್ಮೆಲ್ಲರ ಪ್ರೀತಿಪೂರ್ವಕ ಹಾರೈಕೆಯೊಂದಿಗೆ ನಮ್ಮ ಜೊತೆ ಸೇರ್ಕೊಳ್ಬೇಕು ಅನ್ನುವ ಆಶಯದೊಂದಿಗೆ ತಮ್ಮನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಗೌರವಿಸ್ತಾ ಇದ್ದೇವೆ, ಆದರದಿಂದ ಸ್ವಾಗತಿಸ್ತಾ ಇದ್ದೇವೆ. ಒಂದು ಪ್ರಕಟಣೆ. KA
ಪ್ರಿಯತಿಗಣ್ಯರು ತಮಗೋಸ್ಕರ ಮೀಸಲಿಟ್ಟಂತಹ ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇದೊಂದು ಪ್ರಕಟಣೆ. KA 19 ME 8990 KA 19 ME 8990. ಸ್ವಲ್ಪ ಕಾರು ಅಡಚಣೆ ಆಗ್ತಾ ಇದೆ, ದಯವಿಟ್ಟು ಅದನ್ನು ತೆಗಿಬೇಕಾಗಿ ನಾವು ವಿನಂತಿಸ್ತಾ ಇದ್ದೇನೆ. KA 19 ME 8990. ಆತ್ಮೀಯರೇ, ಇವತ್ತು ಸ್ನೇಹಾಲಯದ ಪಾಲಿಗೆ ಸುದಿನ. ಸುಮಾರು 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂತಹ 70 ಮಂದಿಗೆ ಬೆಡ್ ಇರತಕ್ಕಂತಹ ಈ ಒಂದು ವ್ಯಸನ ಮುಕ್ತ ಕೇಂದ್ರ ಡಿ ಅಡಿಕ್ಷನ್ ಸೆಂಟರಿನ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಈಗಾಗಲೇ ಅಧಿಕೃತ ಉದ್ಘಾಟನೆ ಆಗಿದೆ. ಬಹಳ ಆಕರ್ಷಕ ರೀತಿಯಲ್ಲಿ ಕೇರಳ ಈ ಒಂದು ಚೆಂಡೆ ವಾದ್ಯ ತಂಡಕ್ಕೆ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ನೇಹಾಲಯ, ಇದು ಸ್ನೇಹದ ಮನೆ, ಇದು ಪ್ರೀತಿಯ ಮನೆ, ಇದು ವಿಶ್ವಾಸದ ಮನೆ, ಇದು ಸೇವೆಯ ಮನೆ. ಇವತ್ತು ಎಲ್ಲಿಂದಲೋ ಬಂದು ತಿಂಗಳುಗಟ್ಟಲೆ ಸ್ನಾನ ಮಾಡದೆ ಮೈಯೆಲ್ಲ ಹುಣ್ಣಾಗಿ ಹುಳವಾಗಿ ಯಾರಿಗೂ ಬೇಡವಾದ ರೀತಿಯಲ್ಲಿರುವಂತಹ ಜನರನ್ನು ಕರೆದುಕೊಂಡು ಬಂದು ಅವರ ಸ್ನಾನ ಮಾಡಿಸಿ, ಉಗುರು ತೆಗೆಸಿ, ಕ್ಷೌರ ಮಾಡಿಸಿ, ಅವರಿಗೆ ಒಳ್ಳೆಯ ಬಟ್ಟೆಯನ್ನು ತೊಡಿಸಿ, ಪ್ರೀತಿಯನ್ನು ಕೊಟ್ಟು, ಊಟವನ್ನು ಕೊಟ್ಟು, ಆಶ್ರಯವನ್ನು ಕೊಟ್ಟು, ಔಷಧಿಯನ್ನು ಕೊಟ್ಟು, ಅವರನ್ನು ಗುಣಪಡಿಸಿ ಮತ್ತೆ ಅವರ ಗೂಡು ಸೇರುವಂತೆ ಮಾಡುವ ಈ ಸ್ನೇಹದ ಮನೆಯೇ ಈ ಸ್ನೇಹಾಲಯ.
ಸುಮಾರು 300ರಷ್ಟು ಮಂದಿಗೆ ಹೊಸ ಬದುಕನ್ನು ಕಟ್ಟಿಕೊಡುವಂತಹ ಸ್ನೇಹಾಲಯದ ಈ ಒಂದು ಮತ್ತೊಂದು ಮೈಲಿಗಲ್ಲು ಇವತ್ತು ಶುಭಾರಂಭಗೊಂಡಂತಹ ಈ ಒಂದು ಅಮಲು ಮುಕ್ತ ಕೇಂದ್ರ ಡಿ ಅಡಿಕ್ಷನ್ ಸೆಂಟರ್ ಸುಮಾರು 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 70 ಮಂದಿಗೆ ಏಕಕಾಲಕ್ಕೆ ಅವರನ್ನು ಟ್ರೀಟ್ ಮಾಡ್ತಕ್ಕಂತಹ ಈ ಒಂದು ಸೆಂಟರ್ ಕಾಸರಗೋಡಿನ ಬಹುಶಃ ಪ್ರಪ್ರಥಮ ಎಲ್ಲ ವ್ಯವಸ್ಥೆ ಇರತಕ್ಕಂಥ ಒಂದು ಡಿ ಅಡಿಕ್ಷನ್ ಸೆಂಟರ್ ಅಂತ ಹೇಳಲಿಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಲು ಸಾಧ್ಯ ಎಂಬುದನ್ನು ಇವತ್ತು ಜೋಸೆಫ್ ಕ್ರಾಸ್ತಾ ಮತ್ತು ಅವರ ಸ್ನೇಹಾಲಯ ತಂಡ ಇವತ್ತು ನಮ್ಮ ಮುಂದೆ ಮಾಡಿ ತೋರಿಸಿದೆ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಹೇಳುವಂಥದ್ದನ್ನು ಇವತ್ತು ಕೃತಿ ರೂಪದಲ್ಲಿ ತೋರಿಸಿದಂತಹ ಜೋಸೆಫ್ ಕ್ರಾಸ್ತಾ ಮತ್ತು ಅವರ ಇಡೀ ಸ್ನೇಹಾಲಯ ತಂಡಕ್ಕೆ ಮತ್ತೊಮ್ಮೆ ಜೋರು ಚಪ್ಪಾಳೆಯೊಂದಿಗೆ ಅಭಿನಂದಿಸುತ್ತಾ ನಮ್ಮ ಜೊತೆ ಇವತ್ತು ಈ ಒಂದು ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆ ಆಗಿದೆ. ಕೊಡುಗೈ ದಾನಿ ಈ ಸ್ನೇಹಾಲಯದ ಒಂದು ಪ್ರೇರಕ ಶಕ್ತಿ ಸನ್ಮಾನ್ಯ ಶ್ರೀಯುತ ಮೈಕಲ್ ಡಿಸೋಜರವರ ಅಮೃತ ಹಸ್ತದಲ್ಲಿ ಇಬ್ಬರು ಬಿಷಪ್ ಅವರ ಸಾನ್ನಿಧ್ಯದಲ್ಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ತಮ್ಮೆಲ್ಲರನ್ನು ಸಾಕ್ಷಿಯಾಗಿಸಿಕೊಂಡು ಈ ಒಂದು ಡಿ ಅಡಿಕ್ಷನ್ ಸೆಂಟರಿನ ಅಧಿಕೃತ ವಿದ್ಯುಕ್ತವಾದಂತಹ ಉದ್ಘಾಟನೆ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಅತಿಥಿಗಳು ನಮ್ಮ ಜೊತೆ ಈಗಾಗಲೇ ಬಂದು ಸೇರಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತಿನ ಉದ್ಘಾಟಕರಾದಂತಹ ಸನ್ಮಾನ್ಯ ಮೈಕಲ್ ಡಿಸೋಜರ್ ಅವರು, ಮ್ಯಾನೇಜಿಂಗ್ ಡೈರೆಕ್ಟರ್ ಐವರಿ ಗ್ರ್ಯಾಂಡ್ ರಿಯಲ್ ಎಸ್ಟೇಟ್ LLC ದುಬೈ. ಹಾಗೆ ಇವತ್ತು ನಮ್ಮ ಜೊತೆ ಆಶೀರ್ವಚನ ಮಾಡಿ ನಿರ್ಗಮಿಸಿದಂಥ ಮೋಸ್ಟ್ ರೆವರೆಂಡ್ ಡಾಕ್ಟರ್ ಪೀಟರ್ ಪಾಲ್ ಸಲ್ಧಾನ, ದ ಬಿಷಪ್ ಆಫ್ ಮ್ಯಾಂಗ್ಳೂರ್ ಡಯಾಸಿಸ್. ಹಾಗೆ ಮುಖ್ಯ ಅತಿಥಿಯಾಗಿರ್ತಕ್ಕಂತಹ ಮೋಸ್ಟ್ ರೆವರೆಂಡ್ ಡಾಕ್ಟರ್ ದೀಪಕ್ ವೆಲೇರಿಯನ್ ತಾವ್ರೋ, ಆಕ್ಸಿಲರಿ ಬಿಷಪ್ ಆಫ್ ದ ಆರ್ಚ್ ಡಯಾಸಿಸ್ ಆಫ್ ಡೆಲ್ಲಿ. ಹಾಗೆ ನಮ್ಮ ಇವತ್ತಿನ ಕೀನೋಟ್ ಸ್ಪೀಕರ್ಸ್ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರ್, ಹಾಗೆ ಆತ್ಮದಾಸ್ ಯಾಮಿ, ಹಾಗೆ ಬಹಳ ಮುಖ್ಯವಾಗಿ ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳಾದಂತಹ ಸನ್ಮಾನ್ಯ UT ಖಾದರ್ ಫರೀದ್ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಹಾಗೆ ಮಂಜೇಶ್ವರದ MLA, ನಮ್ಮ ಸ್ನೇಹಾಲಯದ ಒಬ್ಬ ಪಿಲ್ಲರ್ ಅಂತ ಹೇಳ್ಬೋದು, ನಮ್ಮ AKM ಅಶ್ರಫ್ ಅವರು. ಹಾಗೆಯೇ ನಮ್ಮ ಜೊತೆ N ಅಲಿ ಅಬ್ದುಲ್ಲಾ, ಹಾಗೆಯೇ ಶ್ರೀ MN ಸೀನು ಕುಮಾರ್, ಹಾಗೆ ಶ್ರೀಯುತ JR ಲೋಬೋ, ಶ್ರೀಮತಿ ಆರ್ಯ ರಾಜ್, ಹಾಗೆ ಶ್ರೀಮತಿ ಜೀನ್ ಲವೀನಾ ಮೊಂತೆರೋ, ಹಾಗೆ ಶ್ರೀಮತಿ ಹಾಜಿರಾ ಮೂಸಾ ಮತ್ತು ಎಲ್ಲ ಗೆಸ್ಟ್ ಆಫ್ ಆನರ್ಸ್ ನಮ್ಮ ಜೊತೆಗಿದ್ದಾರೆ. ತಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ಗುರುತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಎಲ್ಲರ ಜೋರು ಚಪ್ಪಾಳೆಯೊಂದಿಗೆ ತಮಗೆ ನಾವು ಪ್ರೀತಿಯ, ಆದರದ, ಗೌರವದ, ಅಭಿಮಾನದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಸ್ನೇಹಾಲಯದ ಪರವಾಗಿ ನಾವು ಕಾರ್ಯಕ್ರಮ ಭಗವಂತನ ಕೃಪೆಯನ್ನ ಬೇಡುವ ಮುಖಾಂತರ ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಾವು ಉದ್ಘಾಟಿಸ್ತಾ ಇದ್ದೇವೆ. ದೇವರ ಕೃಪೆಯನ್ನ ಬೇಡುವ ಸಲುವಾಗಿ ನಾವೆಲ್ಲರೂ ಒಂದು ಗಳಿಗೆ ಎದ್ದು ನಿಲ್ಲುವ ಪ್ರಾರ್ಥನಾ ಗೀತೆಯನ್ನ ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ ಮಂಗಳೂರಿನ ಹೆಸರಾಂತ ಕಾಯರ್ ತಂಡವಾದಂತಹ ಬ್ಲೂ ಏಂಜಲ್ಸ್ ಕಾಯರ್ ಮ್ಯಾಂಗಳೂರು. Keeps my journey safe. Oh, my soul, praise the Lord Most High. Strong to save, He upholds my life. Forevermore, He will be my light. I lift my eyes up to the Lord Most High. He is the shade at my right hand, my
shelter in the storm. No sun by day, nor moon by night shall ever bring me harm. He will not slumber, will not sleep. He watches all my ways. Oh, my soul, praise the Lord Most High. Strong to save, He upholds my life. Forevermore, He will be my light. I lift my eyes up to the Lord Most High. I lift my eyes up to the hills. From where does my help come? My help comes from the Maker of the heavens and the earth. The God of Israel is my guide, wherever I may go, and in His strength I will abide until He leads me home. Oh, my soul, praise the Lord Most High. Strong to save, He upholds my life. Forevermore, He will be my light. I lift my eyes up to the Lord. Oh, my soul, praise the Lord Most High. Strong to save, He upholds my life. Forevermore, He will be my light. I lift my eyes up to the Lord Most High. I lift my eyes up to the Lord Most High. ಧನ್ಯವಾದಗಳು. ಬ್ಲೂ ಏಂಜಲ್ಸ್ ಕಾಯರ್ ಮಂಗಳೂರು ತಂಡಕ್ಕೆ ಪ್ರಾರ್ಥನಾ ಗೀತೆಯೊಂದಿಗೆ ದೇವರ ಕೃಪೆಯನ್ನ ಬೇಡಲು ಸಹಕರಿಸಿದಂತ ತಮಗೆ ಅನಂತನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದೀಗ ಅತಿಥಿ ವರ್ಯರನ್ನ ಅತ್ಯಂತ ಗೌರವಾಧಾರದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳುವಂತ ಸಮಯ. ವೇದಿಕೆಗೆ ಬರಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಅತಿಥಿ ವರ್ಯರಿಗೆ ಹೂಗುಚ್ಛವನ್ನ ನೀಡಿ ನಾವು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅತಿಥಿ ವರ್ಯರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಉದ್ಘಾಟನೆಯನ್ನ ನೆರವೇರಿಸಿದಂತಹ ಸ್ನೇಹಾಲಯದ ಪ್ರೇರಕ ಶಕ್ತಿ ಸನ್ಮಾನ್ಯ ಶ್ರೀ ಮೈಕಲ್ ಡಿಸೂಜಾ, ಆಶೀರ್ವಚನವನ್ನು ನೆರವೇರಿಸಲಿಕ್ಕಿರುವಂತ ಆಕ್ಸಿಲರಿ ಬಿಷಪ್ ಮೋಸ್ಟ್ ರೆವರೆಂಡ್ ಡಾಕ್ಟರ್ ದೀಪಕ್ ವಲೇರಿಯನ್ ತಾವರು, ಕೀನೋಟು ಸ್ಪೀಕರ್ಸ್ ಆಗಿ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರು, ವೆನರೇಬಲ್ ಆತ್ಮದಾಸ್ ಯಾಮಿ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ ಯುಟಿ ಖಾದರ್, ಶ್ರೀ ಎಕೆಎಂ ಅಶ್ರಫ್, ಶ್ರೀ ಎಂಕೆ ಸಿನುಕುಮಾರ್, ಶ್ರೀ ಜೆಆರ್ ಲೋಬೋ, ಶ್ರೀಮತಿ ಆರ್ಯಪಿ ರಾಜ್ ಕೆಎಸ್, ಶ್ರೀಮತಿ ಜೀನ್ ಲವೀನಾ ಮೊಂತೇರೋ, ಶ್ರೀಮತಿ ಹಾಜಿರಾ ಮೂಸಾ, ರೆವರೆಂಡ್ ಫಾದರ್ ಫೌಸ್ಟಿನ್ ಲೂಕಾಸ್ ಲೋಬೋ, ರೆವರೆಂಡ್ ಫಾದರ್ ಸ್ಟಾನ್ಲಿ ಪೆರೇರಾ, ರೆವರೆಂಡ್ ಫಾದರ್ ವಿನ್ಸೆಂಟ್ ಕ್ರಾಸ್ಟಾ, ರೆವರೆಂಡ್ ಫಾದರ್ ಎಡ್ವಿನ್ ಪಿಂಟೋ, ರೆವರೆಂಡ್ ಫಾದರ್ ಸಿರಿಲ್ ಡಿಸೂಜಾ, ಅಡ್ವೊಕೇಟ್ ಪದ್ಮರಾಜ್ ಆರ್ ಪೂಜಾರಿ, ಮಿಸ್ಟರ್ ಸ್ಟಾನಿ ಅಲ್ವಾರಿಸ್, ಮಿಸ್ಟರ್ ವಾಲ್ಟರ್ ಡಿಸೂಜಾ ನಂದಳಿಕೆ, ಮಿಸ್ಟರ್ ಸದಾಶಿವ್ ಕೆ ಶೆಟ್ಟಿ, ಮಿಸ್ಟರ್ ರೊನಾಲ್ಡ್ ಮಾರ್ಟಿಸ್, ಮಿಸ್ಟರ್ ಜೇಮ್ಸ್ ಮೆಂಡೋನ್ಸಾ, ಮಿಸ್ಟರ್ ಬೆನೆಡಿಕ್ಟ್ ಪಿಂಟೋ, ಮಿಸ್ಟರ್ ಜೋಸೆಫ್ ಎಲಿಯಾಸ್ ಮೆನೇಜಸ್, ಮಿಸ್ಟರ್ ಸತೀಶ್ ಕುಂಪಲ, ಮಿಸ್ಟರ್ ನಾರ್ಬರ್ಟ್ ಡಿಸೂಜಾ, ಮಿಸ್ಟರ್ ನವೀನ್ ರಂಜಿತ್ ಡಿಸೂಜಾ, ಮಿಸ್ಟರ್ ಸಿಲ್ವಿಯನ್ ನೊರೋನ್ನ, ಮಿಸ್ಟರ್ ರಿಚರ್ಡ್ ಸಿಲ್ ರೊಡ್ರಿಗಸ್, ಮಿಸ್ಟರ್ ಪ್ರಶಾಂತ್ ಫೆರಾವು, ಮಿಸ್ಟರ್ ವಿವಿಯನ್ ಪಿಂಟೋ, ಮಿಸ್ಟರ್ ಮೊಹಮ್ಮದ್ ಹಾಶಿಮ್, ಶ್ರೀ ಕೆ ಆರ್ ಜಯಾನಂದ್, ಶ್ರೀಮತಿ ಶಶಿಕಲಾ ಸುವರ್ಣ, ಶ್ರೀ ಎನ್ ಎ ಅಬುಬಕರ್, ಮಿಸ್ಟರ್ ವಿಲ್ಸನ್ ಫರ್ನಾಂಡಿಸ್ ಇವರ ಭವ್ಯ ಆಗಮನದೊಂದಿಗೆ ವೇದಿಕೆಯ ಶೋಭೆಯನ್ನ ಹೆಚ್ಚಿಸಲು, ಅದೇ ರೀತಿ ಅತಿಥಿ ವರ್ಯರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುವ ಸಲುವಾಗಿ
ಹೂಗುಚ್ಛವನ್ನು ನೀಡಿ ಸ್ವಾಗತಿಸ್ತಾ ಇದ್ದೇವೆ. ಮುಂಭಾಗದಲ್ಲಿ ಕುಳಿತುಕೊಂಡಂತ ಪ್ರೇಕ್ಷಕ ದೇವರುಗಳು ಅತ್ಯಂತ ಜೋರಾದ ಚಪ್ಪಾಳೆಯೊಂದಿಗೆ ತಮ್ಮ ಅತಿಥಿ ವರ್ಯರನ್ನ ಪ್ರೀತಿಯಿಂದ ಗೌರವಿಸಬೇಕು, ಅವರನ್ನು ಸ್ವಾಗತಿಸಬೇಕು ಎನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಇವತ್ತು ಸುಮಾರು 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮಲು ಮುಕ್ತ ಕೇಂದ್ರ ಡಿ ಅಡಿಕ್ಷನ್ ಸೆಂಟರ್ ಇದರ ಉದ್ಘಾಟನೆಯಾಗಿದೆ. ಸನ್ಮಾನ್ಯ ಮೈಕಲ್ ಡಿಸೋಜರವರು ಕೊಡುಗೈ ದಾನಿಗಳು, ಸಹೃದಯರು, ಹೃದಯವಂತರು, ಅವರ ಅಮೃತ ಹಸ್ತದಿಂದ ಈ ಒಂದು ನೂತನ ಡಿ ಅಡಿಕ್ಷನ್ ಸೆಂಟರಿನ ಉದ್ಘಾಟನೆ ಆಗಿದೆ, ಲೋಕಾರ್ಪಣೆಗೊಂಡಿದೆ. 70 ಮಂದಿ ಅಮಲು ವ್ಯಸನಿಗಳನ್ನು ಏಕಕಾಲಕ್ಕೆ ಅಮಲು ಮುಕ್ತರನ್ನಾಗಿಸುವಂಥ ಒಂದು ಕೇಂದ್ರ. ಬಹುಶಃ ಕಾಸರಗೋಡು ಜಿಲ್ಲೆಯಲ್ಲಿ ಇಷ್ಟೊಂದು ಸುಸಜ್ಜಿತವಾದಂತಹ ವ್ಯವಸ್ಥೆ ಉಳ್ಳಂತಹ ಏಕೈಕ ಈ ಒಂದು ಡಿ ಅಡಿಕ್ಷನ್ ಸೆಂಟರ್ ನಮ್ಮ ಸ್ನೇಹಾಲಯದ್ದು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಬಂದಂಥ ಎಲ್ಲ ಅತಿಥಿಗಳಿಗೆ ತಮ್ಮ ಹೃದಯದ ಮಾತುಗಳಿಂದ ಆತ್ಮೀಯತೆಯಿಂದ ಸ್ವಾಗತಿಸಲು ನಮ್ಮ ಜೊತೆ ಇದ್ದಾರೆ. ಈ ಸ್ನೇಹಾಲಯವನ್ನು ಕಟ್ಟಿ ಅದನ್ನು ಬೆಳೆಸಿ ಇವತ್ತು ಹೆಮ್ಮರವಾಗಿಸಿದಂತಹ ನಮ್ಮ ಸ್ನೇಹಾಲಯದ ಫೌಂಡರ್, ಅದರ ಫೌಂಡರ್ ಚೇರ್ಮನ್, ಅದರ ಫೌಂಡರ್ ಟ್ರಸ್ಟಿಯಾದಂತಹ ಬ್ರದರ್ ಜೋಸೆಫ್ ಕ್ರಾಸ್ತಾ ಇವರು. ಸರ್ವವ್ಯಾಪಿಯಾಗಿರುವಂತಹ ಸರ್ವಶಕ್ತರಾದ ದೇವರ ನಾಮದಲ್ಲಿ ಇವತ್ತು 2009 ಇಸವಿ ಆಗಸ್ಟ್ 26ನೇ ತಾರೀಕು ಸಂತ ಮದರ್ ತೆರೆಸರವರ ಪ್ರೇರಣೆಯಿಂದ ಇಬ್ಬರು ಸಹೋದರರನ್ನು ಮಾರ್ಗದ ಬದಿಯಿಂದ ತಂದು ಸ್ನಾನ ಮಾಡಿಸಿ ಅವರಿಗೆ ಶುಶ್ರೂಷೆ ಪ್ರೀತಿಯನ್ನು ಕೊಟ್ಟು ಆರಂಭಿಸಿದಂತಹ ಈ ಸಂಸ್ಥೆ ಸರ್ವಶಕ್ತರ ಕೃಪೆಯಿಂದ ಇವತ್ತು 15 ವರ್ಷ ಪೂರೈಸುತ್ತಾ ಹೊಸ ಒಂದು ಸಂಸ್ಥೆಯಾದಂತಹ ಡಿ ಅಡಿಕ್ಷನ್ ಸೆಂಟರ್ ಇದರ ಒಂದು ಆರಂಭದ ಉದ್ಘಾಟನಾ ಸಮಾರಂಭದ ಇವತ್ತು ಹಂತದಲ್ಲಿ ನಾವು ಇದ್ದೇವೆ ಮತ್ತು ಉದ್ಘಾಟನಾ ಸಮಾರಂಭ ಆಗಿದೆ. ಇವತ್ತಿನ ಈ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ನೆಚ್ಚಿನ ಉದಾರ ಮನಸ್ಸಿನ ದೇವರ ಅತಿ ಪ್ರಿಯ ಇಡೀ ನಮ್ಮ ಸಮಾಜಕ್ಕೆ ಕೊಡುಗೈ ದಾನಿಯಾದಂತಹ ಉದ್ಯಮಿಯಾದಂತಹ ಎಲ್ಲರಿಗೂ ಪರಿಚಿತರಾಗಿರುವಂತಹ ಶ್ರೀಮಾನ್ ಮೈಕಲ್ ಡಿಸೋಜರವರನ್ನು ನಾನು ಪ್ರಥಮವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಆಶೀರ್ವಚನವನ್ನು ಮಾಡಿ ನಮಗೆ ಆಶೀರ್ವಾದವನ್ನು ನೀಡಿದಂತಹ ರೆವರೆಂಡ್ ಡಾಕ್ಟರ್ ನಮ್ಮ ಬಿಷಪ್ರಾದಂತಹ ಪೀಟರ್ ಪೌಲ್ ಸಲ್ಡನ್ ಅವರನ್ನು ನಾನು ಸ್ಮರಿಸುತ್ತೇನೆ. ಮತ್ತು ಅವರು ಅಗತ್ಯದ ನಿಮಿತ್ತ ಒಂದು ಆರ್ಡಿನೇಷನ್ ಇದ್ದ ಕಾರಣ ಅವರಿಗೆ ಹೋಗಲೇಬೇಕಾಯಿತು, ಆದ ಕಾರಣ ಅವರು ನಿರ್ಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮೆಲ್ಲರ ಪ್ರೀತಿಯ ನಮ್ಮ 2014ರಲ್ಲಿ ಮಂಗಳೂರಿನಲ್ಲಿ ಪ್ರತಿ ದಿವಸ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಊಟವನ್ನು ಹಂಚುವಂಥ ಒಂದು ಸೇವೆ ಇದೆ. ಪ್ರತಿ ಮಧ್ಯಾಹ್ನ 700 ಜನರಿಗೆ ಅಲ್ಲಿ ಉಚಿತ ಊಟವನ್ನು ಕೊಡುವಂಥ ಒಂದು ಸೇವೆ 9 ವರ್ಷದಿಂದ ನಡೀತಾ ಇದೆ. ಈ ಸೇವೆಯನ್ನು ಅಂದಿನ ಆರೋಗ್ಯ ಸಚಿವರಾಗಿದ್ದಂತಹ UT ಖಾದರ್ ಸರ್ ಅವರು ನೆರವೇರಿಸಿದರು. ಇಂದು ಅವರು ಕರ್ನಾಟಕ ಘನವೆತ್ತ ಸರ್ಕಾರದ ವಿಧಾನಸಭಾ ಸ್ಪೀಕರ್ ಆಗಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ನಿಮಗೆ ನಮ್ಮ ಹೃದಯಾಂತರಾಳದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ದೆಹಲಿಯ ಬಿಷಪ್ರಾಗಿರುವಂತಹ ಅತಿ ವಂದನೀಯ ಡಾಕ್ಟರ್ ದೀಪಕ್ ವಾಲರಿಯನ್ ತಾವರು ನಮ್ಮ ಜೊತೆಯಲ್ಲಿ ಇರುವುದು ಅತಿ ಸಂತೋಷ. ಇವತ್ತಿನ ಇಡೀ ನಮ್ಮ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಅಧ್ಯಕ್ಷತೆಯನ್ನು ಅವರು ವಹಿಸ್ತಾ ಇದ್ದಾರೆ. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಲ್ಲಿ ಇವತ್ತಿನ ಪ್ರಮುಖ ಒಂದು ಸೆಂಟರ್ ಪಾಯಿಂಟ್ ಅಂತ ಹೇಳ್ಬೋದು, ಇಡೀ ಸಮಾಜದಲ್ಲಿ ದೇಶದ್ರೋಹಿಗಳಿಗೆ ಕಂಟಕರಿಗೆ ಸಿಂಹಸ್ವಪ್ನವಾಗಿರುವ ಒಬ್ಬರು ಸಹೋದರಿ ಇದ್ದರೆ ಅವರು ವಿಜಯಲಕ್ಷ್ಮಿ ಶಿಬರೂರು. ಅವರನ್ನು ಗುರುತಿಸಿದವರು ಯಾರೂ ಇಲ್ಲ. ಹಲವಾರು ಜನ
ಅವರ ಫ್ಯಾನ್ಗಳಿದ್ದಾರೆ, ಅದರಲ್ಲಿ ನಾನು ಕೂಡ ಅವರ ಒಬ್ಬ ಅಭಿಮಾನಿ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸ್ನೇಹಾಲಯದ ಕುಟುಂಬದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ವೆನರಬಲ್ ಆತ್ಮದಾಸ್ ಯಾಮಿ ಅವರಿದ್ದಾರೆ. ಅವರು ಹಲವಾರು ಧರ್ಮಗಳಲ್ಲಿ ಪಾಂಡಿತ್ಯವನ್ನು ಸ್ವೀಕರಿಸಿ, ಹಲವಾರು ಧರ್ಮಗಳನ್ನು ಸ್ವೀಕರಿಸಿ ಇವತ್ತು ಪ್ರಮುಖ ಭಾಷಣರಾಗಿ ಅವರು ಇಲ್ಲಿಗೆ ಬಂದಿದ್ದಾರೆ. ಬಹಳ ದೂರದಿಂದ ಬಂದಿದ್ದಾರೆ, ಅತಿ ಬೆಳಿಗ್ಗೆ ಬಂದಿದ್ದಾರೆ. ನಿಮಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಸರ್ ನಿಂಗಳಿಗೆ ಹಾರ್ದಮಾಯ ಸ್ವಾಗತ ಕೋರುന്നു. ನಮಸ್ಕಾರ. ಅದೇ ರೀತಿಯಲ್ಲಿ ನಮ್ಮ ನೆಚ್ಚಿನ ನಮ್ಮ ತಮ್ಮ ಅಂತ ಹೇಳ್ಬೋದು, ನಮ್ಮ ಕ್ಷೇತ್ರದ ಅಶ್ರಫ್ ಸರ್ ಅವರು ಬ್ಲಾಕ್ ಪಂಚಾಯತ್ ಪ್ರೆಸಿಡೆಂಟ್ ಆಗಿರುವಾಗ ಸ್ನೇಹಾಲಯದಲ್ಲಿ ಅವರ ಸೇವೆಯನ್ನು ಮೊದಲಿಗೆ ಬಂದು ಇಲ್ಲಿಂದ ಆರಂಭಿಸಿದರು. ಆವಾಗ ನಾವು ಹೇಳಿದ್ದೆವು, ಸರ್ ನೀವು ನೆಕ್ಸ್ಟ್ MLA ಆಗಿ ಬರ್ತೀರಿ. ಅದೇ ರೀತಿ ಅವರು ಮಂಜೇಶ್ವರದ ಶಾಸಕರಾಗಿ ಇಲ್ಲಿಂದ ಗಿಡ ನೆಡುವ ಮೂಲಕ ಅವರು ಆರಂಭಿಸಿದ ಜೈತ ಯಾತ್ರೆ ಬರುವ ಸರ್ತಿ ಅವರು ಮಂತ್ರಿಯಾಗಿ ಈ ಒಂದು ಸ್ಟೇಜಿಗೆ ಬರಬೇಕಾಗಿ ಈ ವೇಳೆಯಲ್ಲಿ ಕೇಳ್ತಾ ಇದ್ದೇನೆ. ಅದೇ ರೀತಿ ನಿಮಗೆ ಕೂಡ ಈ ವೇಳೆಯಲ್ಲಿ ನಾನು ನಮ್ಮೆಲ್ಲರ ಪರವಾಗಿ ಸ್ನೇಹಾಲಯದ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೇರಳ ಸ್ಟೇಟ್ನ ಆರ್ಫನೇಜ್ ಕಂಟ್ರೋಲ್ ಬೋರ್ಡ್ನ ಮೆಂಬರ್ ಸೆಕ್ರೆಟರಿ, ನಮ್ಮ ಆರ್ಫನೇಜ್ ಕಂಟ್ರೋಲ್ ಬೋರ್ಡ್ ಇದೆ ಕೇರಳದಲ್ಲಿ, 1800ರಷ್ಟು ಆಶ್ರಮಗಳು, ಅದರ ಮೇಲುಸ್ತುವಾರಿಯ ಅತಿ ಉನ್ನತ ಅಧಿಕಾರಿ ಆಗಿದ್ದಾರೆ ಮೆಂಬರ್ ಸೆಕ್ರೆಟರಿ ಅವರು MK ಸಿನುಕುಮಾರ್ ಸರ್. നിങ്ങൾക്ക് ഹാർദമായ സ്വാഗതം നേരുന്നു. ಅದೇ ರೀತಿ ಕೇರಳ ಆರ್ಫನೇಜ್ ಕಂಟ್ರೋಲ್ ಬೋರ್ಡ್ನ ಚೇರ್ಮನ್ ಇದ್ದಾರೆ. ಚೇರ್ಮನ್ ಅಂದರೆ ನಮ್ಮಲ್ಲಿ ಇಲೆಕ್ಷನ್ ಇದೆ ಆರ್ಫನೇಜ್ ಕಂಟ್ರೋಲ್ ಬೋರ್ಡಲ್ಲಿ. ಇಡೀ ಕೇರಳದಲ್ಲಿ ನಮ್ಮ ವಿಧಾನಸಭೆಗೆ ಆಗುವುದಕ್ಕಿಂತಲೂ ಸ್ಟ್ರಿಕ್ಟಾಗಿ ನಡೆಯುವಂಥ ಒಂದು ನಮ್ಮ ಆರ್ಫನೇಜ್ ಕಂಟ್ರೋಲ್ ಬೋರ್ಡ್ನ ಇಲೆಕ್ಷನ್ ಅಂತ ಹೇಳ್ಬೋದು. ಅಂಥ ಇಲೆಕ್ಷನ್ನಲ್ಲಿ ವಿನ್ ಆಗಿ ಚೇರ್ಮನ್ ಆದಂತಹ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀ ಅಲಿ ಅಬ್ದುಲ್ಲಾ ಸರ್. ನಿಮಗೆ ನಮ್ಮ ಹೃದಯಾಂತರಾಳದ ಸ್ವಾಗತ. ಅತಿ ದೂರದಿಂದ ಅವರು ಬಂದಿದ್ದಾರೆ, ಅತಿ ಸೌಮ್ಯ ಸ್ವಭಾವಿ. ನಿಮಗೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಯಾರ ಕೂಡ ಹೆಸರನ್ನು ನಾನು ಹೇಳಲಿಕ್ಕೆ ಬಯಸಿಲ್ಲ, ಯಾಕಂದ್ರೆ ನನ್ನ ದೀರ್ಘ ಭಾಷಣ ಆದರೆ ಇವರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅತಿ ಪ್ರೀತಿ ಇಟ್ಟು ಸ್ನೇಹಾಲಯದ ಮೇಲೆ ಅಭಿಮಾನವಿಟ್ಟು ಬಂದಂತಹ ನಮ್ಮ ದಾನಿಗಳಿದ್ದಾರೆ. ಬೇರೆ ಬೇರೆ ಕ್ಷೇತ್ರದಿಂದ ನಮಗೆ ದಾನವನ್ನು ಕೊಟ್ಟು ಇವತ್ತಿನ ಡಿಅಡಿಕ್ಷನ್ ಸೆಂಟರ್ ಕಟ್ಟಲಿಕ್ಕೆ ಸಹಾಯ ಮಾಡಿದಂಥ ಎಲ್ಲ ದಾನಿಗಳನ್ನು, ಮುಂದಿರುವಂಥ ಎಲ್ಲ ಗುರುವರಿಯರನ್ನು, ಧರ್ಮ ಭಗಿನಿಯರನ್ನು, ನಮ್ಮ ದಾನಿಗಳಾದಂತಹ ಹಲವಾರು ನಮ್ಮ ಸಹೋದರ ಸಹೋದರಿಯರನ್ನು, ಅದೇ ರೀತಿ ಸ್ನೇಹಾಲಯದ ಅಭಿಮಾನಿಗಳನ್ನು, ಊರ ಜನರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಇನ್ನು ಮುಂದೆ ಕೂಡ ನಿಮ್ಮ ಪ್ರೀತಿಯನ್ನು ಬಯಸುತ್ತಾ ಒಂದು ಸಣ್ಣ ಕಾರ್ಯ ಹೇಳುತ್ತಾ, ಯಾಕಂದರೆ ಈ ಡಿಅಡಿಕ್ಷನ್ ಸೆಂಟರ್ ಆರಂಭ ಮಾಡಲಿಕ್ಕೆ ಕಾರಣ ಏನು? 2.5 ವರ್ಷದ ಹಿಂದೆ ಒಬ್ಬ ಯುವಕ ಇಲ್ಲಿ ಬಂದಿದ್ದ. ಕೊಕೇನ್ ತಗೊಂಡು ಮಾನಸಿಕವಾಗಿ ಅಸ್ವಸ್ಥತೆಗೊಂಡು ತಂದೆ ತಾಯಿಯನ್ನು ಕೊಂದು ಪೀಸ್ ಮಾಡಿ ಫ್ರಿಜ್ಜಲ್ಲಿಟ್ಟಂಥ ಒಬ್ಬ ಯುವಕ, ನೀವು ಪೇಪರ್ನಲ್ಲಿ ನ್ಯೂಸಲ್ಲಿ ಓದಿರ್ಬೋದು. ಆ ಯುವಕ ಜೈಲಿನಲ್ಲಿದ್ದ ಪೆರೋಲ್ನಲ್ಲಿ ಅವನ ಅಕ್ಕ ಬಿಡಿಸಿ ಪೆರೋಲ್ನಲ್ಲಿ ತಂದು ಸ್ನೇಹಾಲಯದಲ್ಲಿ ಚಿಕಿತ್ಸೆಯ ನಂತರ ಒಳ್ಳೆಯ ಕೆಲಸ ಈಗ ಮಾಡ್ತಾ ಕಾಂಜಂಗಾಡು ಪ್ರದೇಶದಲ್ಲಿ ಜೀವಿಸ್ತಾ ಇದ್ದಾರೆ. ಅವರು 2 ತಿಂಗಳಿಗೊಮ್ಮೆ ಇಲ್ಲಿ ಕೌನ್ಸಿಲಿಂಗಿಗೆ ಬರ್ತಾ ಇದ್ದಾರೆ. ಆದರೆ ಹಲವಾರು ಇಂಥ ಯುವಕರು ನಾವು ಯಾವಾಗಲೂ ಹೇಳೋದು ಅನಾಥರು ಮಾರ್ಗದ ಬದಿಯಲ್ಲಿ ಇರುವವರು ಅಂತ. ಖಂಡಿತವಾಗಿಯೂ ಅಲ್ಲ. ಕೆಲವು ಮನೆಯಲ್ಲಿ ಎಲ್ಲವೂ ಇದ್ದು ಅನಾಥರಾದಂಥ ಹಲವಾರು ಜನ ನಮ್ಮ ಜೊತೆಯಲ್ಲಿದ್ದಾರೆ. ಇವರಿಗೂ ಕೂಡ ಆಸರೆ ಕಲ್ಪಿಸಬೇಕು. ಇವರನ್ನು ಇವರ ಜೊತೆಯಲ್ಲಿ, ಒಳ್ಳೆಯ ಕುಟುಂಬದ ಮಕ್ಕಳನ್ನು ಇವರ ಜೊತೆಯಲ್ಲಿ ಟ್ರೀಟ್ಮೆಂಟ್, ಕೌನ್ಸಿಲಿಂಗ್, ಥೆರಪಿಸ್ ಕೊಡಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಇವರಿಗೊಂದು ಸುಸಜ್ಜಿತವಾದ ಕಟ್ಟಡ ಆಗಬೇಕನ್ನೋದು ಕನಸಿತ್ತು. ಆ ಕನಸು ಇಂದಿನ ದಾನಿಗಳ ಮುಖಾಂತರ ನೆರವೇರಿದೆ. ಪ್ರತ್ಯೇಕವಾಗಿ ಇದಕ್ಕೆ ದೊಡ್ಡ ದಾನ ಕೊಟ್ಟಂಥ 1,10,00,000 ಕೊಟ್ಟಂಥ ಮೈಕಲ್ ಸರನ್ನು ನಾನು ಪ್ರಥಮ ಬಾರಿಗೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅತೀ ದೊಡ್ಡದಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ, ಆಂಬುಲೆನ್ಸ್ ಆಗಲಿ, ಇಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ನಾವು ಕೊರೋನಾ ಟೈಮಲ್ಲಿ 16 ಮನೆಗಳನ್ನು ಕಟ್ಟಿದ್ದೆವು. ಆ 16 ಮನೆಗಳಿಗೆ ಕೂಡ ಅವರು 20% ಅದರಲ್ಲಿ ಕೊಟ್ಟು 16 ಜನರಿಗೆ, ಬಡವರಿಗೆ ಮನೆ ಕಟ್ಟುವಂಥ ಕಾರ್ಯದಲ್ಲಿ ಅವರು ನಿರತರಾಗಿದ್ದಾರೆ. ಅದೇ ರೀತಿ ಹಲವಾರು ದಾನಿಗಳು, ಬೇರೆ ಬೇರೆ ದಾನಿಗಳು ನನ್ನ ಸ್ಟೇಜಲ್ಲಿದ್ದಾರೆ. ಎಲ್ಲರ ಮುಖಾಂತರ ಈ ಕನಸು ನೆರವೇರಿದೆ. ಸರ್ವಶಕ್ತರ ಕೃಪೆ ಇವತ್ತು ಸ್ನೇಹಾಲಯದ ಈ ಕ್ಯಾಂಪಸ್ಸಲ್ಲಿದೆ ಎಂಬುದಕ್ಕೆ ನೀವೆಲ್ಲರೂ ಇಲ್ಲಿರುವುದೇ ಸಾಕ್ಷಿ. ಇನ್ನು ಮುಂದೆ ಕೂಡ ನಿಮ್ಮ ಪ್ರಾರ್ಥನೆ, ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ, ತಪ್ಪು ಮಾಡಿದಾಗ ತಿದ್ದಿಕೊಂಡು ಹೋಗುವಂತಹ ಬುದ್ಧಿ ಹೇಳಿ ನನ್ನನ್ನು ಇನ್ನೂ ಮುನ್ನಡೆಸಿರಿ. ನಾನು ಕೇವಲ 15 ವರ್ಷದ ಒಂದು ಯುವ ಮಗು ಮಾತ್ರ. ಆದ ಕಾರಣ ಇನ್ನು ಮುಂದೆ ಕೂಡ ತಪ್ಪು ಮಾಡಿದಾಗ ತಿದ್ದಿಕೊಂಡು ಮುಂದೆ ಹೋಗುವಂತೆ ನನ್ನನ್ನು ಪ್ರೋತ್ಸಾಹಿಸಿ, ಬೆಂಬಲಿಸಿ ಎಂಬುದಾಗಿ ಹೇಳುತ್ತಾ ಈ ಮುಂದಿನ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇದ್ದೇನೆ.
ಅದೇ ರೀತಿಯಲ್ಲಿ ಮಾಧ್ಯಮ ಮಿತ್ರರು ಇಲ್ಲಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ರವಿ ನಾಯ್ಕ ಸರ್ ಮತ್ತು ಎಲ್ಲ ಸಿಬ್ಬಂದಿ ಮಾಧ್ಯಮ ಬಾಂಧವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನನ್ನ ಈ ಮಾತಿಗೆ ವಿರಾಮ ಇಡ್ತೇನೆ. ಜೈ ಹಿಂದ್, ಜೈ ಕೇರಳ. ಎಲ್ಲರನ್ನೂ ಕೂಡ ಹೃದಯದಿಂದ ಸ್ವಾಗತಿಸಿದಂತಹ ಬ್ರದರ್ ಜೋಸೆಫ್ ಕ್ರಾಸ್ತಾ ಇವರಿಗೆ ಧನ್ಯವಾದಗಳು. ಬಹುಶಃ ತಾವು ನೋಡಿರ್ಬೋದು, ಅವರು ಕಾಲಿಗೆ ಚಪ್ಪಲಿ ಹಾಕುವುದಿಲ್ಲ. ಇದರ ಪ್ರಥಮ ಕಟ್ಟಡದ ಶಿಲಾನ್ಯಾಸ ಸಮಾರಂಭದಲ್ಲಿ ಆ ಒಂದು ಗುಂಡಿಗೆ ಏನು ಹಾಕ್ತೇವೆ ಆ ಚಪ್ಪಲಿಯನ್ನು ಅಲ್ಲಿ ಹಾಕಿ ಅನಂತರ ಕಾಲಿಗೆ ಚಪ್ಪಲಿಯನ್ನು ಹಾಕದೆ ಇಡೀ ಚಕ್ರ ಕಟ್ಟಿಕೊಂಡು ಎಲ್ಲೆಲ್ಲ ಓಡಾಡಿ ಯಾರ್ಯಾರನ್ನು ನೋಡಿಕೊಂಡು ಏನೇನೋ ಮಾಡಿಕೊಂಡು ಇವತ್ತು ಇಷ್ಟು ದೊಡ್ಡ ಸಂಸ್ಥೆಯನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಇಷ್ಟು ದೊಡ್ಡ ಡಿ ಅಡಿಕ್ಷನ್ ಸೆಂಟರನ್ನು ಕೂಡ ಇವತ್ತು ಸ್ಥಾಪಿಸಿದ್ದಾರೆ. ಅವರಿಗೊಂದು ಜೋರು ಚಪ್ಪಾಳೆ. ಈಸ್ ಅ ಮ್ಯಾನ್ ವಿತ್ ಅ ಮಿಷನ್. ಅಂತಹ ಅಪೂರ್ವ ವ್ಯಕ್ತಿತ್ವ ನಮ್ಮ ಬ್ರದರ್ ಜೋಸೆಫ್ ಕ್ರಾಸ್ತಾ. ಧನ್ಯವಾದಗಳು. ಎಲ್ಲ ಅತಿಥಿಗಳ ಗಮನಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ನಿರ್ದಿಷ್ಟ ಸಮಯವನ್ನು ರೂಪಿಸಿಕೊಂಡು ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಸಮಯದ ಮಿತಿಯಲ್ಲಿ ತಾವೆಲ್ಲರೂ ಸಹಕರಿಸಬೇಕಾಗಿ ನಾವು ವಿನಂತಿಸುತ್ತಾ ಇದೀಗ ನೆಲ್ಸನ್ ಸರ್. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ ಬೆಲ್ಲ ಸಕ್ಕರೆಯಾಗು, ದೀನ ದುರ್ಬಲರಿಗೆ ಎಲ್ಲರಗಳೊಂದಾಗು ಮಂಕುತಿಮ್ಮ. ಇಂತಹ ದೀನ ದುರ್ಬಲರಿಗೆ ಬೆಲ್ಲ ಸಕ್ಕರೆಯಾದಂಥ ವ್ಯಕ್ತಿಗೆ ಸನ್ಮಾನಿಸುವಂತಹ ಕ್ಷಣ ಸನ್ಮಾನ್ಯ ಶ್ರೀ ಮೈಕಲ್ ಡಿಸೋಜರ್ ಅವರು ದಯವಿಟ್ಟು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಭಾರತೀಯರಾಗಿ ಅನಿವಾಸಿ ಭಾರತೀಯರಾಗಿ ದುಬೈಯಲ್ಲಿ ಉದ್ಯಮ ನಡೆಸುತ್ತಿರುವ ಸಹೃದಯಿ, ಪರೋಪಕಾರಿ, ಸಾಮಾಜಿಕ ಕಳಕಳಿಯ ಧೀಮಂತ ಚಿಂತಕ ಇವರನ್ನ ಈ ಒಂದು ಭವ್ಯ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರು ಮತ್ತು ನಮ್ಮ ಸ್ನೇಹಾಲಯ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರು ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿ ಇವರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಲ್ಮಶವಿಲ್ಲದ ಮನಸ್ಸು, ಬಡವರಿಗಾಗಿ, ನಿರಾಶ್ರಿತರಿಗಾಗಿ, ನಿರ್ಗತಿಕರಿಗಾಗಿ ಇವರ ಹೃದಯ ಮಿಡಿಯುತ್ತಿರುವುದು ಇವರು ಸಮಾಜಕ್ಕೆ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ನೀಡುತ್ತಿರುವ ಉದಾರ ದಾನವೇ ಸಾಕ್ಷಿ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಶಾಲೆಗಳ ಅಭಿವೃದ್ಧಿ, ನಿರಾಶ್ರಿತರಿಗೆ ಊಟ ಉಪಚಾರ, ಸಾಹಿತ್ಯ ಸಂಸ್ಕೃತಿ, ರೋಗಿಗಳಿಗೆ ಸ್ಪಂದನೆ, ಆಸ್ಪತ್ರೆಗಳ ಉದರ್ಗತಿ, ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಸಹಾಯ, ಹಲವು ಸಂಘ ಸಂಸ್ಥೆಗಳು ಇವರ ಸಹಾಯ ಹಸ್ತದ ಫಲವಾಗಿ ಸಮಾಜದ ರೂಪವೇ ಬದಲಾಯಿಸಲು ಇವರು ಕಾರಣೀಕರ್ತರಾಗಿದ್ದಾರೆ. ಇವರಿಗೆ ಸರ್ವಶಕ್ತನಾದ ದೇವರು ಆಯುರಾರೋಗ್ಯ ಆಯುಷ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಸಂತೋಷದಿಂದ ಸನ್ಮಾನಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರು ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ಪ್ರೀತಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸ್ನೇಹಾಲಯದ ಪ್ರಾರ್ಥನಾ ಮಂದಿರಕ್ಕೆ ಇವರ ದಾನ ಮೊದಲನೆಯದಾಗಿದ್ದು, ತದನಂತರ ಅವರು ಸ್ನೇಹಾಲಯ ಸಂಸ್ಥೆಗೆ ಒಂದು ಆಂಬ್ಯುಲೆನ್ಸ್, ಕೋವಿಡ್ ಸಮಯದಲ್ಲಿ ಸ್ನೇಹಾಲಯ ನಿರ್ಮಿಸಿರುವ 16 ಮನೆಗಳಿಗೆ ಸಂಪೂರ್ಣ ವೆಚ್ಚವನ್ನು ಕೂಡ ನೀಡಿದ್ದಾರೆ. ಸನ್ಮಾನ್ಯ ಶ್ರೀ ಮೈಕಲ್ ಡಿಸೋಜರ್ ಅವರ ಧರ್ಮಪತ್ನಿಯವರು ಇಲ್ಲಿದ್ದಾರೆ. ದಯವಿಟ್ಟು ಮೇಡಮ್ ತಾವು ಕೂಡ ತಮ್ಮ ಪತಿ ದೇವರನ್ನ ಈ ಸಂದರ್ಭದಲ್ಲಿ ಸೇರಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶಾಲು ಹೊದಿಸಿ ಬಿಷಪ್ ರವರು ಸನ್ಮಾನಿಸಬೇಕು. MLA ಅಶ್ರಫ್ ಸರ್ ಇವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕು. ಅದೇ ರೀತಿ ಇಬ್ಬರಿಗೂ ಕೂಡ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲೆ ಕಾಲೇಜು ಅರ್ಧಕ್ಕೆ ನಿಲ್ಲಿಸಿದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯಾವಾಗಲೂ ವಿನಂತಿ ಮಾಡಿದಾಗ ಅವರು ಈ ಒಂದು ಸಂಸ್ಥೆಗೆ ಸಹಕಾರ ನೀಡಿರುತ್ತಾರೆ. ಎಷ್ಟೋ ಜನರು ಮಾಡಿದ ಸಾಲವನ್ನು ತೀರಿಸಲಾಗದೆ ಕಠಿಣ ಪರಿಸ್ಥಿತಿಗೆ ಒಳಪಟ್ಟಾಗ ಅಂತಹ ಬಡ ಜನರಿಗೆ ಬಡ್ಡಿ ರಹಿತವಾಗಿ ಸಾಲ ನೀಡಿ ಆಸರೆಯಾಗಿರುವಂಥ ವ್ಯಕ್ತಿತ್ವ ಸನ್ಮಾನ್ಯ ಶ್ರೀ ಮೈಕಲ್ ಡಿಸೋಜ ಇವರದು. ಈ ಒಂದು ಹೊಸ ಯೋಜನೆ ಡಿ ಅಡಿಕ್ಷನ್ ಸೆಂಟರ್ ಪ್ರಾರಂಭಿಸಲು ಅವರ ನೆರವನ್ನು ಕೇಳಿದಾಗ ಅದರ ಭರವಸೆ ನೀಡಿ ಸರಿಸುಮಾರು 1,10,00,000 ರೂಪಾಯಿಯನ್ನ ಉದಾರ ಮನಸ್ಸಿನಿಂದ ಕೊಟ್ಟಿರುವಂತಹ ನಮ್ಮ ಏಕೈಕ ವ್ಯಕ್ತಿ ಸನ್ಮಾನ್ಯ ಶ್ರೀ ಮೈಕಲ್ ಡಿಸೋಜ. ಪುರುಷರ ಫಸ್ಟ್ ಡಾಮಿಟ್ರಿ, ಮಹಿಳೆಯರ ಫಸ್ಟ್ ಡಾಮಿಟ್ರಿ, ಮಹಿಳೆಯರ ಡೈನಿಂಗ್ ಹಾಲ್ ಮತ್ತು ಪುರುಷರ ಡೈನಿಂಗ್ ಹಾಲ್, ಫಾರ್ಮಸಿ ಮತ್ತು ರಿಸೆಪ್ಷನ್ ಏರಿಯಾ. ಈ ಒಂದು ಪ್ರೀತಿಯ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದಂತಹ ಮೈಕಲ್ ಡಿಸೋಜ ಅವರಿಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ತಮ್ಮ ಭವ್ಯ ಹಸ್ತದಿಂದ
ಈ ಒಂದು ಡಿ ಅಡಿಕ್ಷನ್ ಸೆಂಟರ್ ತಾವು ಉದ್ಘಾಟನೆಗೊಳಿಸಿದ್ದೀರಿ. ತಮ್ಮ ಉದ್ಘಾಟನಾ ಭಾಷಣಕ್ಕಾಗಿ ವೇದಿಕೆ ಸಿದ್ಧವಾಗಿದೆ. ತಮ್ಮ ಮಾತುಗಳನ್ನಾಡಲು ನಾವು ಕಾತುರದಿಂದ ಕಾಯ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದಾಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ತಮ್ಮ ಉದ್ಘಾಟನದ ಹಿತನುಡಿಗಳನ್ನು ತಾವು ಆಡಿ ನಮ್ಮೆಲ್ಲರನ್ನ ಸಂತೋಷಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡುತ್ತಾ, ತಾವು ನೀಡಿರುವಂತಹ ಈ ಭವ್ಯ ದೇಣಿಗೆಗೆ ದೇವರು ಸಾವಿರಾರು ಪಟ್ಟಿನಲ್ಲಿ ತಮಗೆ ಹರಸಲಿ ಅನ್ನುವ ಆಶಯದೊಂದಿಗೆ ಪೋಡಿಯಂಗೆ ತಮಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಮೈಕಲ್ ಡಿಸೋಜಾ ಇವರಿಂದ ಉದ್ಘಾಟನಾ ಭಾಷಣ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ನಿಮ್ಮ ಆಜ್ಞೆಯನ್ನು ತೆಕ್ಕೊಂಡು ಐ ವಿಲ್ ಸ್ಪೀಕ್ ಇನ್ ಇಂಗ್ಲೀಷ್. ಈಗ ಬೇರೆಯವರಿಗೆ ಇಂಗ್ಲೀಷ್, ಕೆಲವರಿಗೆ ಕನ್ನಡ ಬರೋದಿಲ್ಲ. ಇಂಗ್ಲೀಷಿಗೆ ಎಲ್ಲವರಿಗೆ ಅರ್ಥ ಆಗ್ತದೆ, ಆದ ಕಾರಣ ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಐ ಮೋಸ್ಟ್ ರೆವರೆಂಡ್ ಬಿಷಪ್, ದ ಪ್ರೀಸ್ಟ್, ಅವರ್ ಕರ್ನಾಟಕ ಅಸೆಂಬ್ಲಿ proud speaker from South Canara, Honorable Siti UT Kadar, dynamic, daring and ethical journalism, highly respected Miss Vijayalakshmi Shibarur, Mr. Swamiji, our local representative MLAs, board of chairmen and priests, nuns and all the dignitaries who have come from near and far to support this noble cause. I appreciate and thanks for your efforts. May God bless us all. I am here or fortunate and the opportunity given to me on behalf of all of you to appreciate and thank Mr. Joseph Krasta and his family, the Snehaleya team, for giving this beautiful de-addiction center, which is the need of the hour, because as we, all of us, we know, there are hundreds and thousands of alcoholics, and also the new big challenge for the parents, learned, educated, and also most of the time wealthy families. Of course, poor families also are susceptible for this disease of drug addicts to come out unless they are de-addiction center helps them to come out with from their diseases. Their life will be ruined. Not only that, the families are also ruined. Snehalaya has put forward the right step and established the beautiful de-addiction center. I thank Joseph and team on behalf of each and one of you who gathered here. Now it is important because I think a little exaggerated and appreciation, too much appreciation was given to me and my family about the donations. In my opinion, God gives each one of us the talents, some with the money, some with the power, some with the time, some with the knowledge, some with the desire to help others. Now, it is only we have to pray God that when He gives all these talents, to have that generous heart to help others. Now, this Snehalaya organization is an establishment of all those people who generously contributed, those generously supported in terms of different, because maybe a permission, maybe a motivation, maybe in terms of donations. And so I personally, I also thank each one of you making your time, coming from far and near
to support this noble cause. May God bless us all. With this note, I don't want, because the time is limited, and you will hear a lot of speeches and good wishes from others. With this note, once again thanking Mr. Joseph, and with our full appreciation, because what we always say is, whenever we have given some donation, our hard-earned money, it should be used. I am a businessman, I am a donor, both. Any businessman who invests, he should get profit. Mr. Joseph, boldly I can say, each rupee those people have contributed, you have delivered desired results. Shall we give a big round of applause for Joseph and family with this, and let us continue to support him, and we wish Joseph and family, the Snehalaya team, to render the humanitarian services to the destitutes, to the de-addiction, to the addicted people to become de-addicted, and to become responsible family members and citizens of India. With this note, Mr. Joseph, we congratulate you. We thank you for giving something to the local area and to the nation to serve the people. May God bless us all. Thank you. Jai Bharat, Jai Kerala, and Jai Karnataka. ಧನ್ಯವಾದಗಳು ಶ್ರೀಯುತ ಮೈಕಲ್ ಡಿಸೋಜಾ ಸರ್. ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೀರಾ. ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಕೈ ಯಾವುದು ಕೇಳಿದರೆ ಅದು ದಾನ ಕೊಡುವ ಕೈ. ಅದು ನಮ್ಮ ಮೈಕಲ್ ಡಿಸೋಜಾರವರ ಕೈ. ಅವರ ಅಮೃತ ಹಸ್ತದಿಂದ ಇವತ್ತಿನ ಈ ಒಂದು ಡಿ-ಅಡಿಕ್ಷನ್ ಸೆಂಟರ್ ಅದರ ಉದ್ಘಾಟನೆ ಆಗಿದೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಿನ ಭಾಗ ನಮ್ಮ ಸ್ಪೀಕರ್ UT ಖಾದರ್ ಸರ್ ಅವರಿಗೆ ಸನ್ಮಾನ್ಯ UT ಖಾದರ್ ಫರೀದ್ ಅವರು ನಮ್ಮ ಕರ್ನಾಟಕದ ವಿಧಾನಸಭೆಯ 23ನೇ ಸ್ಪೀಕರ್ ಅವರು. ಬಹುಶಃ ಅವರು ಸ್ಪೀಕರ್ ಆದ ನಂತರ ಈ ಸ್ನೇಹಾಲಯಕ್ಕೆ ಪ್ರಥಮ ಬಾರಿಯ ಆಗಮನ ಆಗ್ತಾ ಇದೆ. ಸಮಯಕ್ಕೆ ಮುಂಚಿತವಾಗಿ ಇವತ್ತು ಬಂದಿದ್ದಾರೆ, ನಮ್ಮ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಈ ಒಂದು ವೇದಿಕೆಯ ಘನತೆ ಅದನ್ನು ಹೆಚ್ಚಿಸಿದ್ದಾರೆ, ಕಾರ್ಯಕ್ರಮಕ್ಕೆ ಶೋಭೆ ಮೆರುಗನ್ನು ತಂದಿದ್ದಾರೆ. ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ನಮ್ಮ UT ಖಾದರ್ ಸರ್ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಸಚಿವರಾಗಿ ಆಹಾರ, ಹಾಗೆ ಆರೋಗ್ಯ ಮತ್ತು ಅರ್ಬನ್ ಡೆವಲಪ್ಮೆಂಟ್, ವಸತಿ, ಈ ಎಲ್ಲ ಇಲಾಖೆಗಳಲ್ಲಿ ಬಹಳ ಯಶಸ್ವಿಯಾಗಿ ತಮ್ಮ ಹುದ್ದೆಯನ್ನು ನಿಭಾಯಿಸಿದವರು. ಸದನ ವೀರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡವರು. 4 ಬಾರಿ MLA ಆಗಿ ಸೋಲಿಲ್ಲದ ಸರದಾರರಾಗಿ ಇವತ್ತು ಗೆದ್ದು ಬಂದವರು ನಮ್ಮ UT ಖಾದರ್ ಅವರು. ಅದೇ ರೀತಿ ಕರ್ನಾಟಕ ವಿಧಾನಸಭೆಯಲ್ಲಿ ವಿಪಕ್ಷ ಉಪನಾಯಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು. ರಾಜಕಾರಣದ ಎಲ್ಲ ಮಜಲುಗಳಲ್ಲಿ ಬಹಳ ಯಶಸ್ವಿಯಾಗಿ ಕೀರ್ತಿಯ ಪತಾಕೆಯನ್ನು ಏರಿಸಿದವರು. ಸರ್ವ ಜನಾಂಗದ ಜನರಿಂದ ಪ್ರೀತಿಗೆ ಪಾತ್ರರಾದಂಥ ವ್ಯಕ್ತಿತ್ವ. ಅವರು ಹೋದಲ್ಲೆಲ್ಲ ಜನ ಸೇರ್ತಾರೆ, ಯಾರನ್ನೂ ಕೂಡ ನೋಯಿಸದಂಥ ಒಂದು ವ್ಯಕ್ತಿತ್ವ. ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ನಗುವಿನಿಂದ ಸ್ವಾಗತಿಸುವ, ಎಲ್ಲರಿಗೂ ಸೇವೆಯನ್ನು ಒದಗಿಸುವ. ಹೋದಲ್ಲೆಲ್ಲ ಜನ ಬರ್ತಾರೆ. ಅವರ ಜಾತಿ, ಮತ, ಧರ್ಮ, ಭಾಷೆ, ಗಡಿ, ಪ್ರದೇಶ, ರಾಜ್ಯ, ದೇಶ ಯಾವುದನ್ನೂ ಕೂಡ ನೋಡದೆ ಕೇವಲ ಅವರನ್ನು ಪ್ರೀತಿಸುವ, ಅವರಿಗೆ ಸೇವೆಯನ್ನು ಒದಗಿಸುವಂಥ ಒಂದು ಮಹಾನ್ ವ್ಯಕ್ತಿತ್ವ ನಮ್ಮ UT ಖಾದರ್ ಸರ್. ಇವತ್ತಿನ ನಮ್ಮ ಮುಖ್ಯ ಅತಿಥಿಯಾಗಿ ನಾವು ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಬಹಳ ಪ್ರೀತಿಯಿಂದ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಈ ಸನ್ಮಾನ ಸಮಾರಂಭಕ್ಕೆ ನಾವು ಕಣ್ಣಾಗ್ತಾ ಇದ್ದೇವೆ, ಕಿವಿಯಾಗ್ತಾ ಇದ್ದೇವೆ. ತಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ನಾವು UT ಖಾದರ್ ಅವರನ್ನು ಅಭಿನಂದಿಸಿ ಇದೀಗ UT ಖಾದರ್ ಅವರು ತಮ್ಮ ಸಂದೇಶವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದಂತಹ ಸ್ನೇಹಾಲಯ ಡಿ-ಅಡಿಕ್ಷನ್ ಸೆಂಟರಿನ ನೂತನ ಕಟ್ಟಡದ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಈ ಒಂದು ಸಂಸ್ಥೆಯ ಫೌಂಡರ್ ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿ ಅಂತ ಸನ್ಮಿತ ಅಂತ ಜೋಸೆಫ್ ಕ್ರಾಸ್ತರ್ ಅವರೇ,
ವೇದಿಕೆ ಮೇಲೆ ಉಪಸ್ಥಿತರಿದ್ದು ಈ ಒಂದು ಡಿ ಅಡಿಕ್ಷನ್ ಸೆಂಟರ್ನ ಉದ್ಘಾಟಿಸಿದ ನಮ್ಮೆಲ್ಲ ಅತ್ಯಂತ ಗೌರವಿತರು, ನಮಗೆ ಅತ್ಯಂತ ಹಿರಿಯರು, ಸಾಮಾಜಿಕ ಮತ್ತು ಶೈಕ್ಷಣಿಕಗೆ ತನ್ನ ವಿಶೇಷವಾದ ಕೊಡುಗೆಯನ್ನು ಕೊಡ್ತಿರುವಂತಹ, ಬಹುಶಃ ಈ ಒಂದು ಡಿ ಅಡಿಕ್ಷನ್ ಸೆಂಟರ್ಲಿ ಪ್ರಾರಂಭ ಮಾಡಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರುವಂತಹ ಐವರ್ ಗ್ರ್ಯಾಂಡ್ ರಿಯಲ್ ಎಸ್ಟೇಟ್ನ ಮಾಲಕರು, ನಮ್ಮೆಲ್ಲ ಗೌರವಂತ ಮಿಸ್ಟರ್ ಮೈಕಲ್ ಡಿಸೋಜರ್ ಅವರೇ, ಅವರ ಧರ್ಮಪತ್ನಿಯವರೇ, ಈ ಕಾರ್ಯಕ್ರಮದಲ್ಲಿ ಬಹುಶಃ ಈಗ ತಾನೇ ನಮ್ಮ ಉದ್ದೇಶ ಈಗಿದ್ದು ಉದ್ಘಾಟನೆ ಮಾಡಿ ನಿರ್ಗಮಿಸಿದಂಥ ಮೋಸ್ಟ್ ಡಾಕ್ಟರ್ ಪೀಟರ್ ಪಾಲ್ ಸಲ್ದಾನ ಬಿಷಪ್ ಮಂಗಳೂರು ಡ್ಯಾಸ್ ಆಶೀರ್ವಾದ ಬೇಡಿಕೊಂಡು, ಕಾರ್ಯಕ್ರಮದಲ್ಲಿ ಬಹುಶಃ ದಿಲ್ಲಿಯ ಆರ್ಚ್ ಬಿಷಪರಾಗಿರುವಂಥ ನಮಗೆ ಅತ್ಯಂತ ಗೌರವಿತರು ಮೋಸ್ಟ್ ರೆವರೆಂಡ್ ಡಾಕ್ಟರ್ ದೀಪಕ್ ವೈಲಿನ್ ಪಿಂಟೋ ಅವರವರ ಆಶೀರ್ವಾದ ಬೇಡಿಕೊಳ್ಳುತ್ತಾ, ವೇದಿಕೆ ಮೇಲೆ ಉತ್ಸವಿಸಿದಂತಹ ಗೌರವಂತ ಆತ್ಮದಾಸ್ ಯಾಮಿ ಅವರ ಆಶ್ರಮ ಬೇಡಿಕೊಂಡು, ಬಹುಶಃ ಇವತ್ತಿನ ಕಾರ್ಯಕ್ರಮದ ದಿಕ್ಸೂಚಿ ಸಂದೇಶ ನೀಡಿರುವಂತಹ ನಮ್ಮ ಗೌರವಿತರು ಮತ್ತು ವಿಜಯ ಟೈಮ್ಸ್ನ ಚೀಫ್ ಎಡಿಟರ್ ಆಗಿರುವಂಥ ಶ್ರೀಮತಿ ವಿಜಯಲಕ್ಷ್ಮಿ ಶಿಬ್ರೂರವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ ಶಾಸಕ ಮಿತ್ರರಾಗಿರುವಂತಹ AKM ಅಶ್ರಫ್ರವರೇ, ನಮ್ಮೆಲ್ಲ ಗೌರವಿತರಾಗಿರುವಂಥ ಕೂಡೂರು ಸದಾಶಿವ ಶೆಟ್ಟರೆ, ನನ್ನ ಆತ್ಮೀಯರಾಗಿರುವಂಥ ಪದ್ಮರಾಜರವರೇ, ಸನ್ಮಿತರಾಗಿರುವಂಥ ವಾಲ್ಟರ್ ಡಿಸೋಜರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಅಂತ ಲವಿನಾ ಮೊಂತೇರವರೇ, ಅದೇ ರೀತಿ ಮಿಶಾಲ್ ಕ್ವೀನಿ ಡಿಕಾಸ್ಟ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂಥ ಎಲ್ಲ ನಮ್ಮ ನಮ್ಮ ಗಣ್ಯ ಅತಿಥಿ ವರ್ಗದವರೇ, ಬಹುಶಃ ನಮ್ಮ ಸ್ಟಾನಿ ಅಲ್ವಾರಿಸ್ರವರೇ, ಇನ್ನಿತ ಎಲ್ಲ ನಮ್ಮ ಜೇಮ್ಸ್ ಮೆನ್ನನ್ಸ್ ಅವರೇ, ಅದೇ ರೀತಿ ನಮ್ಮ ಈ ಸಂಸ್ಥೆಯ ನಮ್ಮ ಮಹಿಂದ್ರ ಸಂಸ್ಥೆಯ ಬಹುಶಃ DLS ಮುಖ್ಯಸ್ಥರಾಗಿ ನಮ್ಮ ಅತ್ಯಂತ ಗೌರವಿತರೇ, ವೇದಿಕೆ ಮೇಲೆ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ನನ್ನ ಮುಂದಿರೋ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಸ್ನೇಹಾಲಯ ಡಿಎಕ್ಷನ್ ಸೆಂಟರ್ನ ಅಧ್ಯಕ್ಷ ಮತ್ತು ಎಲ್ಲ ನಮ್ಮ ಪದಾಧಿಕಾರಿ ವರ್ಗದವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಂದು ಹಿತೈಷಿಗಳೇ, ನನ್ನ ಮುಂದಿರೋ ಗುರು ಹಿರಿಯರೇ, ಸೋದರೇ, ಆತ್ಮೀಯರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಬಹುಶಃ ಇದು ಜೋಸೆಫ್ ಕ್ರಾಸ್ತಾ ಅವರ ಮನೆಯವರು ಮತ್ತು ಎಲ್ಲ ನೇರವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೊಬ್ಬರನ್ನು ಕೂಡ ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ನಿಜವಾದ ಒಂದು ಮಾನವೀಯತೆ ಮತ್ತು ನಿಜವಾದ ಒಂದು ದೇಶ ಪ್ರೇಮದ ಗುರುತೆಯಲ್ಲಿ ಕಾಣ್ತಂತ ಹೇಳಿದರೆ ಅದು ಸ್ನೇಹದಲ್ಲಿ ಇವತ್ತು ಕಾಣಲಿಕ್ಕೆ ಸಿಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ಯಾವಾಗಲೊಂದು ಮಾತು ಹೇಳ್ತಾ ಇರ್ತೇನೆ, ನಿಜವಾದ ದೇಶ ಪ್ರೇಮ ಅಂತ ಹೇಳಿದರೆ ಮಾರ್ಗದ ಬದಿಯಲ್ಲಿ ನಿಂತು ಮೈಕ್ ತೆಗೆದು ನಮಗೆ ಯಾರಿಗೆ 4 ಬೈದ ತಕ್ಷಣ ಯಾರಿಗೆ ಕೂಡ ಇವತ್ತು ದೇಶ ಪ್ರೇಮ ಬರುವುದಿಲ್ಲ. ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದರೆ ಜೋಸೆಫ್ ಕ್ರಾಸ್ತಾ ಕುಟುಂಬ ಎಲ್ಲ ಸೇರಿ ಈ ರೀತಿಯ ಸ್ನೇಹಾಲಯದಂಥ ಆರ್ಫನೇಜ್ ಇರಲಿ, ಡಿಅಡಿಕ್ಷನ್ ಸೆಂಟರ್ ಇರಲಿ, ಸಮಾಜದ ಕಡೆ ಮತ್ತು ಅತ್ಯಂತ ಶೋಷಿತ ನಿರ್ಗತಿಕರ ಮತ್ತು ಕುಟುಂಬದ ಕಣ್ಣೀರನ್ನು ಒರೆಸುವಂಥ ಕೆಲಸವೇ ಅದು ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಸಾಮಾಜಿಕವಾದ ಚಿಂತನೆಯಲ್ಲಿ ಬಹುಶಃ ಅವತ್ತು ಪ್ರಾರಂಭ ಅಂದರೆ ಜೋಸೆಫ್ ಮತ್ತು ಅವರ ಕುಟುಂಬ ಪ್ರಾರಂಭ ಮಾಡಿದಂತಹ ಆ ಒಂದು ಡಿಅಡಿಕ್ಷನ್ ಸೆಂಟರ್ ಒಂದು ಅವರ ಸೆಂಟರ್ ಬೇರೆ ಬೇರೆ ಕಾರ್ಯ ಹಮ್ಮಿಕೊಳ್ಳುವ ಮೂಲಕ ಇವತ್ತು ಬಹುಶಃ ಬೇರೆ ಬೇರೆ ವಿಚಾರ ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿ ಎಲ್ಲವೂ ಕೂಡ ಈ ನಮ್ಮ ಊರ ಜನರಿಗೆ ಸಿಕ್ಕಿರೋದು ಅತ್ಯಂತ ಸಂತೋಷ. ಈ ಎಲ್ಲ ಸ್ನೇಹಾಲಯದ ಮುಖಾಂತರ ಭಾಳಷ್ಟು ಸಾವಿರಾರು ಕುಟುಂಬದ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಿರೋದು ಎಲ್ಲರಿಗೂ ಕೂಡ ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬರೀ ಈ ಒಂದು ಸ್ನೇಹಾಲಯದೊಂದು ಇತಿಹಾಸ ಮಾತ್ರ ಅಲ್ಲ, ನಾನು ಹೇಳ್ತಾ ಇರ್ತೇನೆ, ಬಹುಶಃ ಅದು ಜೋಸೆಫ್ ಯಾರು ಪ್ರಾರಂಭ ಮಾಡಿದಾರ ಅವರ ಜೀವನವೇ ಎಲ್ಲ ಸಾಮಾಜಿಕವಾಗಿ ಕೆಲಸ ಮಾಡುವವರಿಗೆ ಮತ್ತು ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಪ್ರೀತಿ, ವಿಶ್ವಾಸ, ಸೋದರತೆ ಮತ್ತು ಮಾನವೀಯತೆ ಮುಖಾಂತರ ಕೆಲಸ ಮಾಡಿದರೆ ದೇವರು ನಿಮಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ಬಹುಶಃ ಈ ಒಂದು ಪ್ರದೇಶ ಇಷ್ಟೊಂದು ಅಭಿವೃದ್ಧಿಯಾಗಿ ಈ ಜನರಿಗೆ ಇಷ್ಟು ಪರೋಕ್ಷವಾಗಿ ಇಷ್ಟೆಲ್ಲ ದೊಡ್ಡ ಮಟ್ಟದ ಕೇಂದ್ರವಾಗಿ ಬೇರೆ ಬೇರೆ ರೀತಿಯ ಆ ಯೋಜನೆ ಸಿಕ್ಕಲಿಕ್ಕೆ ಬೇರೆ ಬೇರೆ ಸಹಕಾರ ಎಲ್ಲವೂ ಕೂಡ ದೇವರು ವಿಶೇಷವಾದ ಆಶೀರ್ವಾದ ಮತ್ತು ದೇವರು ನಿಮ್ಮ ಜೊತೆ ಇದ್ದಾರೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಿಕ್ತಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ಅದಕ್ಕಾಗಿ ಮೈಕಲ್ ಡಿಸೋಜ್ ಅವರನ್ನು ಇನ್ನಿತ್ತು ಯಾರೆಲ್ಲ ಅದಕ್ಕೆ ಸಹಕಾರ ನೇರವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕಾರ ಕೊಡ್ತಾರ ಎಲ್ಲ ಕೂಡ ನಾನು ಇವತ್ತು ಅಭಿನಂದಿಸ್ತೇನೆ. ಇದು ಪರೋಕ್ಷವಾಗಿ ದೇವರೇ ನಿಮ್ಮ ಕೈಯಿಂದ ಅವರಿಗೆ ಸಹಕಾರ ಮಾಡಿದ ಮನೋಭಾವನೆ ಹಮ್ಮಿಕೊಳ್ಳೋದ ಕೆಲಸ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಎಲ್ಲ ಸಾಮಾಜಿಕವಾದ ಚಿಂತನೆಯಲ್ಲಿ ಮತ್ತು ಈ ರೀತಿ ಕೆಲಸ ಮಾಡುವಂಥ ಎಲ್ಲ ಯುವ ಸಂಘಟನೆಗೆ ಮತ್ತು ಹೇಳಿದಿಷ್ಟೇ, ಅತ್ಯಂತ ಪ್ರಾಮಾಣಿಕತೆಯಿಂದ, ಅತ್ಯಂತ ಮಾನವೀಯತೆಯಿಂದ, ಅತ್ಯಂತ ಬದ್ಧತೆಯಿಂದ ನಿಮಗೆ ಕೆಲಸ ಮಾಡಿ ನಿಮಗೆ ಸಹಕಾರ ಮಾಡಲಿಕ್ಕೆ ಮೈಕಲ್ನಂಥ 100 ಜನರು ಕೂಡ ಮುಂದೆ ಬರ್ತಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜನರು ಇವತ್ತು ಸಾಮಾಜಿಕ ಮತ್ತು ಈ ರೀತಿಯ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ತಯಾರಿರ್ತಾರೆ.
ಅದಕ್ಕೆ ಉತ್ತಮವಾದವರಿಗೆ ಪ್ರಾಮಾಣಿಕತೆ ಮತ್ತು ಬದ್ಧತೆಯ ಸಂಘ ಸಂಸ್ಥೆಗಳು ಬೇಕು. ಅದಕ್ಕೆ ಬಹುಶಃ ಇವತ್ತು ಸ್ನೇಹಾಲಯ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅತ್ಯಂತ ಒಂದು ಮಾನವೀಯತೆ ಗುಣ ಮುಖಾಂತರ ಸಣ್ಣ ಮಟ್ಟ ಕೇಂದ್ರದಲ್ಲಿ ಪ್ರಾರಂಭ ಆಗಿ ಎಲ್ಲ ಸಮಸ್ಯೆಗಳು ಸಹಿಸಿಕೊಂಡು ಎಲ್ಲ ಕಿರುಕುಳನ್ನು ಸಹಿಸಿಕೊಂಡು ಅದನ್ನು ಸಮಾಧಾನ ಮತ್ತು ಅದು ಭಾಳ ತಾಳ್ಮೆಯಿಂದ ಅದನ್ನು ಸ್ವೀಕರಿಸಿಕೊಂಡು ನಮ್ಮ ಮೆಲ್ಲೋಕ್ ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ರೋಗಿಗಳಿಗೆ ನಾವು ಊಟ ಕೊಡ್ತಿದ್ದೆವು. ಅಟೆಂಡರ್ಗೆ ಎಲ್ಲಿ ಕೂಡ ಊಟ ಇರಲಿಲ್ಲ. ಇಡೀ ರಾಜ್ಯದಲ್ಲಿ ಅಟೆಂಡರಿಗೆ ಊಟ ಕೊಡೋ ವ್ಯವಸ್ಥೆ ಮಾಡಿದ್ದೆ. ಅದು ವೆಲ್ಲಾಕಿನಲ್ಲಿ ಇವತ್ತು ಸ್ನೇಹ ಜೋಸಫ್ ಅಂತ ಮನ್ನಾ ಅಂತ ಪ್ರೋಗ್ರಾಮಲ್ಲಿ ಇವತ್ತು ನಾನೇ ಉದ್ಘಾಟನೆ ಮಾಡಿದ್ದೆ. ಅದು ಮಧ್ಯಾಹ್ನದ ಹೊತ್ತು. ಇದನ್ನು ನೋಡಿಕೊಂಡು ಎಂಫ್ರೆನ್ಸ್ನವರು ರಾತ್ರಿ ಹೊತ್ತು ಚಪಾತಿ ಕೊಡಲಿಕ್ಕೆ ಹೋಗಿ ಒಂದು ಪ್ರೇರಣೆ ಮತ್ತು ಇನ್ಸ್ಪಿರೇಷನ್ ಎಲ್ಲಿಗೆ ಬಂದು ನಿಲ್ತಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ನಮಗೆ ಅವತ್ತು ಆಶ್ಚರ್ಯ ಆಯಿತು. ಅವತ್ತು ಆ ಮನ್ನಾ ಎಂಬ ಪ್ರೋಗ್ರಾಮಲ್ಲಿ ಊಟ ಕೊಡುವಾಗ ಬಂದಲ್ಲಿ ಕ್ಯೂಂತಲ್ಲಿ ನಿಂತಾಗ ಅಲ್ಲಿ ಮುಂಚೆ ಅವ್ರು ಏನು ಮಾಡ್ತಿದ್ರು ಅಂತೇಳಿ ಪೇಷಂಟ್ಗೆ ಯಾಕೆ ಅವ್ರು ದುಡ್ಡಿಲ್ಲ, ಒಂದು 100 ರೂಪಾಯಿ ಖರ್ಚು ಮಾಡಿ ವೆನ್ಲಾಕ್ ಆಸ್ಪತ್ರೆಗೆ ಬರೋದು, ಅಲ್ಲಿ ಪೇಷಂಟ್ ಜೊತೆ ನೆಲದಲ್ಲಿ ಮಲಗೋದು, ಮಧ್ಯಾಹ್ನದ ಊಟ ಮಾಡಲಿಕ್ಕೆ ಅವ್ರು ದುಡ್ಡಿಲ್ಲ. ನಾನು ಕೇಳಿದೆ ಮುಂಚೆ ನೀವೇನು ಮಾಡ್ತದೆ ಅಂತ ಕೇಳಿದೆ. ಅವ್ರು ಏನು ಹೇಳ್ತಾರೆ, ಪೇಷಂಟಿಗೆ ಏನು ಕೊಡ್ತಾ ಇದ್ದ ಸರ್ಕಾರ ಅದರಲ್ಲಿ ಇವರು ಅರ್ಧ ಇವರು ಊಟ ಮಾಡುವಂಥ ಪರಿಸ್ಥಿತಿ ಇತ್ತು. ಆದಾಗ ಎಷ್ಟು ದೊಡ್ಡ ಮಟ್ಟದ ಬದಲಾವಣೆ ಇವತ್ತು ಇಂಥ ಕೇಂದ್ರಗಳಲ್ಲಿ ಪ್ರಾರಂಭ ಇವತ್ತು ಆಗಿದೆ ಅಂತ ಬೇರೆ ಬೇರೆ ಆ ಒಂದು ಯೋಜನೆಗೂ ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳಿ ನಾನು ಬಹುಶಃ ಈ ಸ್ನೇಹಾಲಯದ ಅಧ್ಯಕ್ಷನ ಸರ್ವ ಸದಸ್ಯರನ್ನು ಅಭಿನಂದಿಸಲಿಕ್ಕೆ ನಾನು ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಇವತ್ತು ಡಿಅಡಿಕ್ಷನ್ ಸೆಂಟರ್ ಪ್ರಾರಂಭ ಆಗಿದೆ. ಇದು ನಿಜವಾಗಿಯೂ ಮತ್ತು ನಮಗೆ ಅತ್ಯಗತ್ಯವಾಗಿದೆ. ಭವಿಷ್ಯದ ಸಮಾಜ ಅತ್ಯಂತ ಸ್ವಸ್ಥವಾದ ಸಮಾಜ ಇವತ್ತು ನಿರ್ಮಾಣ ಮಾಡಬೇಕಾದರೆ ಈ ರೀತಿಯ ಕೇಂದ್ರಗಳು ಇವತ್ತು ಪ್ರಾರಂಭ ಆಗಬೇಕು. ಅದಕ್ಕಾಗಿ ಬಹುಶಃ ಇವತ್ತು ಜೋಸಫರ ಸ್ನೇಹಾಲಯ ಎಲ್ಲರಿಗೂ ಕೂಡ ಒಂದು ಮಾದರಿ ಮತ್ತು ಪ್ರೇರಣೆ ಇವತ್ತು ಆಗಲಿ. ಇದನ್ನು ನೋಡಿಕೊಂಡು ಬೇರೆ ಬೇರೆ ಜಿಲ್ಲೆಗಳಿಂದ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ಯೋಜನೆ ಇವತ್ತು ಮುಂದೆ ಬರ್ಬೋದು ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಅಗತ್ಯವಾಗಿರೋ ವಿಚಾರ ಇವತ್ತು ಆಗಿದೆ. ಇವತ್ತು ನಮ್ಮ ಯುವ ಜನಾಂಗದಿಂದ ಅತ್ಯಂತ ಸತ್ಪ್ರಜೆ ಆಗಿ ಯಾರು ಸರಿ ಇಲ್ಲ ಅವರನ್ನು ದೂರವಿಟ್ಟು ನಾವು ಸಮಾಜ ಮುಂದೆ ತಕ್ಕೊಂಡು ಆಲೋಚನೆ ಮಾಡಿ ಸರಿ ಆಗೋದಿಲ್ಲ. ಯಾರು ಸರಿ ಇಲ್ಲ ಅವರನ್ನು ಸರಿಪಡಿಸಿ ನಮ್ಮ ಮುಖ್ಯವಾಹಿನಿ ತೆಕ್ಕೊಂಡು ಹೋಗೋದೇ ಮುಖ್ಯ ದೇಶದ ಗುರಿ. ಆ ಗುರಿಯನ್ನು ಇವತ್ತು ಸ್ನೇಹಾಲಯದವ್ರದ್ದು ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾನು ಒಮ್ಮೆ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡೋಕೆ ನಾನು ಹೇಳಿದೆ, ಸಣ್ಣ ಪುಟ್ಟ ಗಲಾಟೆ ಮಾಡೋ ಯುವಕರನ್ನು ನೀವು ಸುಮ್ಮನೆ ಜೈಲಿಗೆ ಸ್ಟೇಷನ್ಗೆ ಹಾಕಿ ಜೈಲಿಗೆ ಹಾಕಬೇಡಿ. ಅವನು ಹೋಗುವಾಗ ಸಣ್ಣ ರೌಡಿ, ಬರುವಾಗ ದೊಡ್ಡ ರೌಡಿಯಾಗಿ ಬರ್ತಾನೆ. ಅವನು ಇದರಲ್ಲಿ ಹೋಗುವ ಬಟನ್ನೆಲ್ಲ ಇರ್ತದೆ, ಬರೋ 2 ಬಟನ್ ಓಪನ್, ಅವನಿಗೆಲ್ಲ ದೊಡ್ಡ ದೊಡ್ಡವ್ರು ಗುರ್ತಾಗ್ತವೆ. ಅವಳಿಗೆ ಹೋದ ತಕ್ಷಣ ಎಲ್ಲ ಅವನ ನೆಟ್ವರ್ಕೇ ಬೇರೆ ಇರ್ತದೆ. ಆದ ಕಾರಣ ಅವರು ಇಂಥ ಸ್ನೇಹಾಲಯ ಇರಲಿ ನಿಮ್ಮೆನ್ಸಲ್ಲಿ ಇಲ್ಲಿ ಟ್ರೈನಿಂಗ್ ಆಗಬೇಕು. ಆಗ ನೋಡುವಾಗ ಅವರ ಮನಪರಿವರ್ತನೆ ಆಗುವಂಥ ಕೆಲಸ ಇವತ್ತು ಆಗ್ತದೆ. ಜನರ ಮನಪರಿವರ್ತನೆ ಆಗಬೇಕಾದ್ರೆ ಇಂಥ ಕೇಂದ್ರಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಯುವಕರಿಗೆ ತೋರಿಸುವಂಥದ್ದು ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಈ ಒಂದು ಕೇಂದ್ರ ಅತ್ಯಂತ ಮಾದರಿ ಕೇಂದ್ರ ಆಗಿ ಅವ್ರಿಗೆ ಅವಕಾಶ ಆಗಲಿ. ನಮ್ಮ ಎಲ್ಲ ರೀತಿಯ ಬಹುಶಃ ಇವತ್ತು ನಮ್ಮ ಕೇರಳದ ಬಹುಶಃ ಇವರು ಕೂಡ ಇವತ್ತು ಬಂದಿದ್ದಾರೆ, ನಿಮ್ಮ ಅಧ್ಯಕ್ಷರು ಕೂಡ ಇವತ್ತು ಬಂದಿದ್ದಾರೆ, ನಿಮ್ಮ ಆರ್ಫನೇಜ್ ಬೋರ್ಡಿನ ಅಧ್ಯಕ್ಷರಾದ ಶ್ರೀನು ಕುಮಾರ್ ಕೂಡ ಇವತ್ತು ಬಹುಶಃ ನಮ್ಮ ಅಲಿ ಅಬ್ದುಲ್ಲಾ ಕೂಡ ಬಂದಿದ್ದಾರೆ, ಇನ್ನು ಸಮಿತಿಯವರು ಕೂಡ ಬಂದಿದ್ದಾರೆ. ಎಲ್ಲ ಈ ಒಂದು ಸರ್ಕಾರದ ಎಲ್ಲ ರೀತಿಯ ಸಹಕಾರ ಕೂಡ ಸಿಕ್ಕುವಂಥ ಅವಕಾಶ ಹೊತ್ತಾಗಲಿ. ಮೈಕಲ್ ಡಿಸ್ ಅಂತ ಕೊಡುಗೈ ದಾನಿಗಳು ಇಂಥ ಸಂಸ್ಥೆಗೆ ಮುಂದೆ ಬಂದು ಬಹುಶಃ ಇವತ್ತು ಕೊಡುಗೈ ದಾನಿ ಕೊಡಲಿ ಅಂತ ಹೇಳಿಕೊಂಡು ಬಹುಶಃ ಅವರ ಮನೆಯನ್ನು ಕೂಡ ನಾನು ಇವತ್ತು ಅಭಿನಂದಿಸ್ತೇನೆ. ಮೈಕಲ್ ಡಿಸ್ ಇವತ್ತು ಶಿಕ್ಷಣಕ್ಕೆ, ಮನೆಗೆ, ಈ ರೀತಿ ಆರ್ಫನೇಜಿಗೆ ನಿರ್ಗಲವಾಗಿ ಮತ್ತು ಸಮಾಧಾನ ಮತ್ತು ನೆಮ್ಮದಿಯಿಂದ ಇಷ್ಟೆಲ್ಲ ಅನುದಾನ ಕೊಡದಿದ್ದರೆ ಅದು ಅವರು ಮನೆಯವರು ಕೊಡೋದಕ್ಕೆ ಪ್ರಮುಖ ಕಾರಣ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಅವರನ್ನು ಯಾಕಂತ ಹೇಳಿದರೆ ನಾನು ಯಾಕೆಂತ ಹೇಳಿದ್ರೆ ಎಲ್ಲ ಶ್ರೀಮಂತರ ಹೆಂಡತಿಯರು ಕೂಡ ಅವರಾಗಿ ಇರಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಯಾರು ಗಂಡು ದುಡ್ಡು ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಒಂದು ವ್ಯಕ್ತಿತ್ವ ಎಲ್ಲರಿಗೆ ಬರಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸಿ ದೀರ್ಘವಾಗಿ ಮಾತಾಡದೆ ನಮಗೆ ಬೇರೆ ಕಾರ್ಯಕ್ಕೆ ಇದ್ದ ಕಾರಣ ಸ್ವಲ್ಪ ಬೇಗ ಹೋಗಲಿಕ್ಕೆ ತಾವೆಲ್ಲ ಅನುಮತಿ ಕೊಡಬೇಕಂತ ಕೇಳಿಕೊಳ್ಳುತ್ತಾ ಬಹುಶಃ ಸ್ನೇಹಾಲಯಕ್ಕೆ ಇನ್ನೂ ಕೂಡ ಆ ಒಂದು ಪ್ರೀತಿ ವಿಶ್ವಾಸದ ಆ ಒಂದು ಸಂಬಂಧ ಯಾವಾಗ ಕಲ್ಪಿಸುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ನಾನು ಕೇಳಿಕೊಂಡು ಬಹುಶಃ ನೀವು ಕೇರಳದಲ್ಲಿ ಇವತ್ತು ನಮ್ಮ ಕೇರಳದ ಕೂಡ ಇದರ ಲಾಭ ಎಲ್ಲ ನಮ್ಮ ಕರ್ನಾಟಕ ಕೂಡ ಇದೆ. ಗಡು ಪ್ರದೇಶದಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಮುಂದಿನ ದಿನದಲ್ಲಿ ನಮ್ಮ ಆ ಕಡೆ ಬೇರೆ ಬೇರೆ ಕಡೆಯಲ್ಲಿ ಕೂಡ ನಿಮ್ಮ ಎಡಿಕ್ಷನ್ನ ಬ್ರ್ಯಾಂಚನ್ನು ಪ್ರಾರಂಭ ಮಾಡಲಿಕ್ಕೆ ದೊಡ್ಡ ಮಟ್ಟದ ಆ ಕಾಲೇಜನ್ನು ತಾವು ವಹಿಸ್ಕೊಳ್ಬೇಕು. ಅದರ ಜೊತೆಯಲ್ಲಿ ಡಿಅಡಿಕ್ಷನ್ ಸೆಂಟರ್ ಸಂಬಂಧಪಟ್ಟಾಗೆ ಮಕ್ಕಳಿಗೆ ಆ ಒಂದು ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಇನ್ನಿತರ ಕಾಲೇಜನ್ನು ಕೂಡ ಪ್ರಾರಂಭ ಮಾಡಲಿಕ್ಕೆ ತಾವೊಂದು ಯೋಚನೆ ಕೂಡ ಹಮ್ಮಿಕೊಳ್ಬೇಕನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ದೊಡ್ಡ ಮಟ್ಟದ ಪ್ರಯೋಜನ ಆಗ್ತದೆ. ನಾವೇನಾದರೂ ಈ ರೀತಿಯ ವಿದ್ಯಾರ್ಥಿಗಳು ಬೇರೆ ಕಡೆ ಬಿಟ್ಟರೆ ಅವ್ರು ಅಲ್ಲಿ ಹೋಗಿ ಅದನ್ನು ಸ್ಥಾಪನೆ ಮಾಡಿ ಅನುಭವ ಬರುವಂಥ ವಿಚಾರ ಇವತ್ತು ಆಗ್ತದೆ. ಅಂಥ ಕಾಲೇಜನ್ನು ಕೂಡ ಮುಂದೆ ತಾವು ಪ್ರಾರಂಭಿಸಬೇಕಂತ ಕೇಳಿಕೊಳ್ತಾ ನಿಮ್ಮೆಲ್ಲ ಕನಸಿಗೆ ದೇವರು ಅದು ಆಶೀರ್ವಾದ ಕೊಟ್ಟು ನನಸು ಮಾಡ್ತಾರೆ. ನಾವೆಲ್ಲಕ್ಕೂ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿಕೊಂಡು ವೇದಿಕೆಯನ್ನು ಗಣ್ಯ ಅತಿ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ನೀವೆಲ್ಲವೂ ನಮ್ಮ ಅಸೆಂಬ್ಲಿ ಆಗೋ ಕೂಡ
ಬಹುಶಃ ನಮ್ಮ ಬೆಂಗಳೂರಿಗೆ ಅಥವಾ ಬೆಲ್ಗಂ ಅಸೆಂಬ್ಲಿಯನ್ನು ಕೂಡ ನೋಡಬೇಕು, ನಿಮ್ಮ ಸಲಹೆ ಸೂಚನೆ ಕೊಡಬೇಕಂತ ನಾನು ಕೇಳಿಕೊಂಡು, ಬಹುಶಃ ನನಗೆ ಸಭಾಧ್ಯಕ್ಷ ನಮ್ಮ ಕ್ಷೇತ್ರದವರು ನೀವೆಲ್ಲ ಸೇರಿ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳಿಸಿದಿರಿ. ಆ ಸಂದರ್ಭ ಭಾಳ ಚರ್ಚೆ ಇತ್ತು, ಕರಾವಳಿ ಅವರಿಗೆ ತುಳುನಾಡಿನವರಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಅಂತೇಳಿ. ಯಾರು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರ ಅದು ಸಾಧ್ಯವನ್ನಾಗಿ ತುಳುನಾಡಿನವರು ಕರಾವಳಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ನಾನು ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಕಂಡಂಥ ಶ್ರೇಷ್ಠ ರಾಜಕಾರಣಿ, ಸಜ್ಜನಿಕೆಗೆ ಇನ್ನೊಂದು ಹೆಸರು, ಸರಳತೆಗೆ ಸಮಾನಾರ್ಥಕ ನಾಮವಾಗಿ ಬೆಳೆದು ನಿಂತಹ ವ್ಯಕ್ತಿತ್ವ, ಅಧಿವೇಶನದಲ್ಲಿ ತುಳು ಭಾಷೆಯ ಕಂಪನ್ನು ಪಸರಿಸಿದ ಸನ್ಮಾನ್ಯ ಶ್ರೀ UT ಖಾದರ್ ಅವರಿಗೆ ಪ್ರೀತಿಯ ಕೃತಜ್ಞತೆಗಳು, ಮನದಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ತಮ್ಮ ಅನ್ಯ ಕಾರ್ಯದ ನಿಮಿತ್ತ ತಾವು ತೆರಳಿಕ್ಕಿದ್ದೀರಿ. ತಮ್ಮನ್ನು ಈ ಒಂದು ಕಾರ್ಯಕ್ರಮದಿಂದ ಬಿಡುವು ಮಾಡಿಕೊಡ್ತಾ ಇದ್ದೇವೆ. ತಮಗೆ ಮನದಾಳದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರೀತಿಯ ಕೃತಜ್ಞತೆಗಳು. ಕಾರ್ಯಕ್ರಮದ ಮುಂದಿನ ಭಾಗ ಸನ್ಮಾನ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರು. ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರು ಇವರಿಗೆ ಪ್ರೀತಿಯ ಗೌರವದ ಅಭಿಮಾನದ ಸನ್ಮಾನ. ದಯವಿಟ್ಟು ಸನ್ಮಾನ ಪೀಠವನ್ನು ತಾವು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಮ್ಮ ಅತಿಥಿಗಳು ಈ ಸನ್ಮಾನದಲ್ಲಿ ನಮ್ಮ ಜೊತೆ ಸಹಕರಿಸಬೇಕು. ವಿಜಯಲಕ್ಷ್ಮಿ ಶಿಬರೂರು ಅಂದ ಕೂಡಲೇ ನಮ್ಮ ಕಣ್ಣ ಮುಂದೆ ಬರುವುದು ಒಂದು ದಿಟ್ಟ ಪತ್ರಿಕೋದ್ಯಮಿ, ಛಲಗಾರ್ತಿ. ಯಾವುದೇ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆಯಬಲ್ಲಂತಹ ಒಂದು ತಾಕತ್ತು ಅವರ ಇದೆ. ಅವರ ವೇಗ, ಅವರ ಮಾತು, ಅವರ ಸಾಹಸ, ಇದನ್ನು ನೋಡುವಾಗ ನಮಗೆಲ್ಲರಿಗೂ ಕೂಡ ರೋಮಾಂಚನ ಆಗುತ್ತೆ. ಪತ್ರಿಕೋದ್ಯಮದ ಗಂಡು ಎದೆಗಾರಿಕೆಯ ಡೈನಮೈಟ್ ಅಂದರೆ ತಪ್ಪಾಗಲಾರದು. 2010ರಿಂದ ಈ ತನಕ 23 ಪ್ರಶಸ್ತಿಗಳು, 50 ಮಿಗಿಲಾಗಿ ಸನ್ಮಾನಗಳನ್ನು ಮುಡಿಗೇರಿಸಿದ ದಿಟ್ಟ ಮಾತಿನ ಮಹಿಳೆ. 650ಕ್ಕೂ ಮಿಗಿಲಾಗಿ ಸತ್ಯಶೋಧನಾ ನೈಜ ಘಟನೆಗಳನ್ನು ಸಮಾಜಕ್ಕೆ ತೋರಿಸಿದ ಧೀಮಂತೆ. ಶಿ ಈಸ್ ಅನ್ ಎನ್ಸೈಕ್ಲೋಪೀಡಿಯಾ. ವಿವಿಧ ತರಹದ ಸ್ಕ್ಯಾಮ್ಗಳ ಸತ್ಯ ಆಧಾರಿತ ಕಥಾ ವರದಿಗಳನ್ನು ಸಮಾಜಕ್ಕೆ ನೀಡಿದ, ಬಹಳಷ್ಟು ಮಂದಿ ಸರಕಾರಿ ಅಧಿಕಾರಿಗಳಿಗೆ ಭ್ರಷ್ಟಾಚಾರಿಗಳ ಮುಂದೆ ಎದೆ ತಟ್ಟಿ ನಿಂತು ಅವರ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆದು ಸಮಾಜಕ್ಕೆ ಒಂದು ಆಸ್ತಿಯಾಗಿ ನಮ್ಮ ಮುಂದೆ ನಿಂತಿರುವವರೇ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಇವರು. TV ಮಾಧ್ಯಮದಲ್ಲಿ 100 ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟ ಶಿಬರೂರವರು ಹಲವಾರು ಲೇಖನಗಳನ್ನು ಬರೆದು ಒಂದು ಕಡೆ ಹೆಸರು ಗಳಿಸಿ ಇನ್ನೊಂದು ಕಡೆ ಚಿನ್ನವನ್ನು ಬೆಂಕಿಯಲ್ಲಿ ಕಾದಿಸಿದ ಕಠೋರ ಪಂಥ ಆಹ್ವಾನಗಳನ್ನು ಸ್ವೀಕರಿಸಿದ್ದಾರೆ. ಜೀವ ಭಯ, ದಬ್ಬಾಳಿಕೆ, ಮ್ಯಾನ್ ಹ್ಯಾಂಡಲಿಂಗ್ ಇವರಿಗೆ ಹೊಸತೇನಲ್ಲ. ನ್ಯೂಸ್ 18, ಸುವರ್ಣ ನ್ಯೂಸ್, 24x7, TV ಕನ್ನಡ, ETV ಕನ್ನಡ, ಸಂಯುಕ್ತ ಕನ್ನಡ, ಜನವಾಹಿನಿ, ಆಲ್ ಇಂಡಿಯಾ ರೇಡಿಯೋ ಮಾಧ್ಯಮಗಳಲ್ಲಿ ಅಭೂತಪೂರ್ವ ಸೇವೆ ನೀಡಿರುವ ಶಿಬರೂರು ನಮ್ಮ ನೆಲದ ಹೆಮ್ಮೆಯ ಸುಪುತ್ರಿ, ಧೀಮಂತ ಛಲಗಾರ್ತಿ, ಧೀಮಂತ ಪತ್ರಿಕೋದ್ಯಮಿ. ಇದೀಗ ತಮ್ಮ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕು. ನಮಗೆಲ್ಲರಿಗೂ ಕೂಡ ತಮ್ಮ ಸ್ಫೂರ್ತಿಯ ಮಾತಿಗಾಗಿ ನಾವು ಕಾಯ್ತಾ ಇದ್ದೇವೆ. ಓವರ್ ಟು ವಿಜಯಲಕ್ಷ್ಮಿ ಶಿಬರೂರು ಮೇಡಮ್. ವಿಜಯಲಕ್ಷ್ಮಿ ಶಿಬರೂರವರೇ, ತಮ್ಮ ಮಾತುಗಳನ್ನು ಕೇಳುವ 1 ನಿಮಿಷದ ಮುಂಚೆ, ಎನಪೋಯ ಸಂಸ್ಥೆಯು ಕಳೆದ 12 ವರ್ಷಗಳಿಂದ ಯಂಗ್ ಸಹಯೋಗ ಎಂಬ ಒಂದು ಹೊಂದಾಣಿಕೆಯೊಂದಿಗೆ ಕಾರ್ಯ ಪ್ರವರ್ತಿಸುತ್ತಾ ಬಂದಿದ್ದೆ. ಎನಪೋಯ ಸಂಸ್ಥೆ ಆಯೋಜಿಸಿರುವ ಬೇರೆ ಬೇರೆ ರೀತಿಯ ಕ್ಯಾಂಪ್ಗಳು ಇಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ವ್ಯಸನ ಮುಕ್ತಿ ಕೇಂದ್ರಕ್ಕೆ ಈ ಸಂಸ್ಥೆಯ ಉದಾರತೆಯಿಂದ ನಮಗೆ ಅತ್ಯಂತ ಹೆಚ್ಚಿನ ದೇಣಿಗೆ ಲಭಿಸಿದೆ. ಇವರಿಗೆ ಈ ಸಮಯದಲ್ಲಿ ನಾವು ಸನ್ಮಾನಿಸ್ತಾ ಇದ್ದೇವೆ, ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ವ್ಯಸನ ಮುಕ್ತ ಕೇಂದ್ರದ ರೆಕಾರ್ಡ್ ರೂಮ್ ಏರಿಯಾವನ್ನು ನೀಡಿ ಸಹಕರಿಸಿದ್ದಾರೆ. ಎನಪೋಯ ಸಂಸ್ಥೆಯ ಪರವಾಗಿ ಸನ್ಮಾನ್ಯ ಶ್ರೀ ನೆಲ್ವಿನ್ ಡಿಸೋಜರ್ ಅವರು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೆಷ್ಟು ದಾನಿಗಳ ಮುಖಾಂತರ ಈ ಒಂದು ಸಂಸ್ಥೆ ಇವತ್ತು ಈ ಒಂದು ಮಟ್ಟದಲ್ಲಿ ಬೆಳೆದು ನಿಂತಿದೆ. ಎನಪೋಯ ಸಂಸ್ಥೆ, ಎನಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿ, ಈ ಒಂದು ಡಿ ಅಡಿಕ್ಷನ್ ಸೆಂಟರಿಗೆ ಅತ್ಯಂತ ಹೆಚ್ಚಿನ ಸಹಕಾರವನ್ನು ನೀಡಿದೆ. ಮಾತ್ರವಲ್ಲ, ಇವತ್ತು ಈ ಒಂದು ಮಟ್ಟದಲ್ಲಿ ಈ ಸಂಸ್ಥೆ ಬೆಳೆಯಲು ಕಾರಣಕರ್ತರಾಗಿದ್ದೇವೆ. ಬೇರೆ ಬೇರೆ ಕ್ಯಾಂಪ್ಗಳು ಅವರ ಪ್ರಯೋಜನದಲ್ಲಿ ಇಲ್ಲಿ ನಾವು ನಡೆಸಿಕೊಂಡು ಬಂದಿದ್ದೇವೆ. ಅವರ ಪರವಾಗಿ ಸನ್ಮಾನ್ಯ ಶ್ರೀ ನೆಲ್ವಿನ್ ಡಿಸೋಜರ್ ಅವರು ಈ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಎನಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿ, ಎನಪೋಯ ಸಂಸ್ಥೆಗೆ ನಾವು ಆಭಾರಿಯಾಗಿದ್ದೇವೆ. ಧನ್ಯವಾದಗಳು ನೆಲ್ವಿನ್ ಡಿಸೋಜಾ ಇವರಿಗೆ. ಈಗಾಗಲೇ ಸನ್ಮಾನವನ್ನು ಸ್ವೀಕರಿಸಿದಂತಹ
ದಿಟ್ಟ ಪತ್ರಕರ್ತೆ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರ ಸಿರಿ, ಕರುನಾಡ ಗರಿ, ನಮ್ಮೆಲ್ಲರ ನೆಚ್ಚಿನ ಪತ್ರಕರ್ತೆ ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಹಲೋ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ, ಗಣ್ಯರೇ, ಆತ್ಮೀಯರೇ, ಅದೇ ರೀತಿ ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಮೊದಲ ಬಾರಿಗೆ ತಮಗೆಲ್ಲರಿಗೂ ಕೂಡ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ ಇದ್ದೀನಿ. ಅವರ ಪ್ರೇರಣೆಯಿಂದಲೇ, ಅವರ ಮಾರ್ಗದರ್ಶನದಿಂದಲೇ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ನಿಜವಾಗ್ಲೂ ಕೂಡ ಇಂಥ ಕಾರ್ಯಕ್ರಮಗಳು ಯಾವಾಗಲೂ ನಡೀತಾ ಇರಬೇಕು. ಅಂಥ ಕಾರ್ಯಕ್ರಮವನ್ನು ರೂಪಿಸಿರುವಂಥ ಜೋಸೆಫ್ ಕ್ರಾಸ್ತಾ ಹಾಗೂ ಅವರೆಲ್ಲ ತಂಡದವರಿಗೂ, ಆ ಕಾರ್ಯಕ್ರಮ ಸಫಲಗೊಳಿಸಲಿಕ್ಕೆ ಕೈ ಜೋಡಿಸಿರುವಂಥ ಎಲ್ಲ ದಾನಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಮನಪೂರ್ವಕ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಇಲ್ಲಿ ನೆರೆದಿರುವವರ ಅವರ ವಯಸ್ಸಿನ ನಾನು ತುಂಬ ಕಿರಿಯೋಳು ನಿಜ ನೋಡಿದ್ರೆ. ಅವರ ವಯಸ್ಸಿನಷ್ಟು, ಅವರ ಅನುಭವದಷ್ಟು ನನಗೆ ವಯಸ್ಸಾಗಿಲ್ಲ. ಆದರೂ ಕೂಡ ನನ್ನನ್ನು ಇವತ್ತು ಮುಖ್ಯ ಅತಿಥಿಯಾಗಿ ಕರೆದು ಕೀನೋಟ್ ಅಡ್ರೆಸ್ ಮಾಡಿ ಅಂತ ಕರೆದಿರುವಂಥ ನನ್ನ ಸಹೋದರ ಆಗಿರುವಂಥ ಜೋಸೆಫ್ ಅವರ ಆ ಹೃದಯ ವೈಶಾಲ್ಯತೆಗೆ ನಾನು ಮತ್ತೊಮ್ಮೆ ಆಭಾರಿಯಾಗಿದ್ದೇನೆ. ನಾನು ಹೆಚ್ಚು ಕಾರ್ಯಕ್ರಮಗಳಿಗೆ ಭಾಗವಹಿಸಲ್ಲ, ಆದರೆ ಇಂಥ ಕಾರ್ಯಕ್ರಮಗಳನ್ನು ಮಿಸ್ ಮಾಡಲ್ಲ. ಯಾಕಂದರೆ ಇಂಥ ಕಾರ್ಯಕ್ರಮಗಳು ನಮ್ಮ ಆತ್ಮವನ್ನು ತುಂಬ ಮುಟ್ಟುತ್ತೆ. ಇಂಥ ಕಾರ್ಯಕ್ರಮಗಳು ಈ ಸಮಾಜದಲ್ಲಿ ಆವಾಗ ಆಗ್ತಿರಬೇಕು, ಮತ್ತು ಇದು ಬೇರೆಯವರಿಗೆ ಪ್ರೇರಣಾ ಶಕ್ತಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಮಾತ್ರ ನಾವು ಇಂಥ ಕಾರ್ಯಕ್ರಮವನ್ನು ಪಾಲ್ಗೊಳ್ತೀನಿ. ಯಾಕಂದರೆ ನಮ್ಮ ಆತ್ಮ ಇದೆಯಲ್ಲ, ಅದಕ್ಕೆ ಆವಾಗ ಎನರ್ಜಿ ಸಿಗಬೇಕು. ಅದು ಆವಾಗ ಇನ್ನಷ್ಟು ಶಕ್ತಿ ತುಂಬಿ ಅದು ತುಂಬ ದೊಡ್ಡದಾಗಿ ಬೆಳಿಬೇಕು ಅಂತಂದರೆ ಇಂಥ ಕೆಲಸ ಮಾಡೋರ ಜೊತೆಗಿರಬೇಕು. ಇಂಥ ಕೆಲಸ ಮಾಡೋರ ಜೊತೆ ಅವರಿಂದ ಪ್ರೇರಣೆ ಪಡ್ಕೋಬೇಕು. ಆವಾಗ ಯಾವುದೇ ಕೆಲಸ ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ಜನರಿಗೆ ಮಾಡುವ ಯಾವ ಕೆಲಸ ಆದರೂ ಕೂಡ ಆವಾಗ ಒಂದು ಅರ್ಥಪೂರ್ಣವಾಗಿ ನಡೆಯೋಕ್ಕೆ ಸಾಧ್ಯ ಆಗುತ್ತೆ. ನನಗೆ ಜೋಸೆಫ್ ಅವರು, ನಾನು ಅವರ ಬಯೋಡೇಟಾ ನೋಡಿದಾಗ ಅವರು ಒಂದು ಸಾಮಾನ್ಯ ಮನುಷ್ಯ. ಈಗ ಒಬ್ಬ ಸಾಮಾನ್ಯ ಮನುಷ್ಯ ಎಂಥ ಸಾಧನೆ ಕೂಡ ಮಾಡಬಹುದು ಅನ್ನೋದಕ್ಕೆ ಜೋಸೆಫ್ ಅವರು ಒಂದು ಜ್ವಲಂತ ಸಾಕ್ಷಿ ಅಂತ ಹೇಳ್ಬೋದು. ತಾನೊಬ್ಬ ಆಟೋ ಡ್ರೈವರ್ ಆಗಿದ್ದಾಗ ಒಂದು ಮಹಿಳೆ ಮಂಗಳೂರಿನ ಮೀನು ಮಾರುಕಟ್ಟೆಯಲ್ಲಿ ಮೀನಿನ ನೀರು ಕುಡಿತಿರುವಾಗ ಆ ಕಲಕಿದ ಮನ ಇದೆಯಲ್ಲ, ಆ ಮನಸ್ಸು ಅವರಿಗೆ ಅವತ್ತು ಕಲಕಿದ ನಾನು ಏನಾದರೂ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು, ನಾನು ಹುಟ್ಟಿದ ಮೇಲೆ, ನಾನು ಮನುಷ್ಯಾಗಿ ಹುಟ್ಟಿದ ಮೇಲೆ ನಾನು ಒಂದು ಹುಳವಾಗಿ ಸಾಯೋ ಬದಲು ನಾನು ಏನಾದರೂ ಕಾಣಿಕೆ ಕೊಡಬೇಕು ಅನ್ನುವಂಥ ಒಂದು ದಿಟ್ಟತನದಿಂದ ಒಂದು ನಿರ್ಧಾರ ಮಾಡಿದ್ರಲ್ಲ, ಇವತ್ತು ಅದು ಇಷ್ಟೊಂದು ದೊಡ್ಡ ಹೆಮ್ಮರವಾಗಿ ಸಮಾಜಕ್ಕೆ ಒಂದು ನೆರಳು ಕೊಡುವಂಥ ಸಂಸ್ಥೆಯಾಗಿ ಬೆಳೆದಿದೆ ಅಂತಂದರೆ ಅದು ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಇಂಥ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಹಾಗಾಗಿ ನೀವು ಕೂಡ ಇದನ್ನು ಮಾಡಬಹುದು. ಎಂಕಾಪುಜಿ ಯಾಂದೇಗ್ ಎನರ್ದಾಪುಜಿ ಅನ್ನುವಂಥ ಮನಸ್ಸಿದೆಯಲ್ಲ, ಅದನ್ನು ನೀವು ತೆಗೆದು ಹಾಕಬೇಡಿ. ಎಲ್ಲರಿಗೂ ಕೂಡ ದೇವರು ಈ ಪ್ರಕೃತಿ ಶಕ್ತಿಯನ್ನು ಕೊಟ್ಟಿದ್ದಾಳೆ, ಆದರೆ ನಾವು ಕಂಡ್ಕೊಳ್ಬೇಕಷ್ಟೇ. ನಾನು UT ಖಾದರ್ ಅವರು ಇವತ್ತು ಹೊರಟೋದ್ರು. ನಾನು ಅವ್ರಿಗೆ ಹೇಳಿದೆ, ಸರ್ ನನ್ನೊಂದು ಸಂದೇಶ ಇದೆ, ಕೇಳ್ಕೊಂಡೇ ಹೋಗ್ಬಿಡಿ ಅಂತ ಹೇಳ್ಬಳಿದ್ದೆ. ನಮ್ಮ ಜೋಸೆಫ್ ಅವರು ಅನಾಥಾಶ್ರಮಗಳನ್ನು ಮಾಡಿದ್ದಾರೆ. ಅದು ಒಂದು ಒಳ್ಳೆಯ ಕೆಲಸವೇ, ಅದು ಒಂದು ಪುಣ್ಯದ ಕೆಲಸ. ಇವತ್ತು ಡಿ-ಅಡಿಕ್ಷನ್ ಸೆಂಟರ್ ಮಾಡಿದ್ದಾರೆ. ನಾನು ಅವರ ಇನ್ವಿಟೇಷನನ್ನು ಹಿಂಗೆ ಎತ್ತದೆ. ನಾನು ನಿಜವಾಗ್ಲೂ ಅವ್ರದ್ದು ಅನಾಥಾಶ್ರಮದ ಇನ್ನೊಂದು ಕಾರ್ಯಕ್ರಮ ಅಂತ ಒಪ್ಕೊಂಡು ಹೀಗೆ ನೋಡಿದೆ. ಡಿ-ಅಡಿಕ್ಷನ್ ಸೆಂಟ್ರ ಜೋಸೆಫ್ ಅವರೇ ಅಂತಂದೆ. ಯಾಕಂದರೆ ಡಿ-ಅಡಿಕ್ಷನ್ ಸೆಂಟರ್ ಅನ್ನುವಂಥದ್ದು ಇವತ್ತು ಮಾಫಿಯಾ ರೂಪ ತಾಳಿದೆ. ಓಕೆ, ನಮ್ಮ ಕರ್ನಾಟಕದಲ್ಲಿ ಡಿ-ಅಡಿಕ್ಷನ್ ಸೆಂಟರ್ ಅನ್ನುವಂಥದ್ದು ಹಣ ಗಳಿಸುವ, ಈ ಕುಡಿತಕ್ಕೊಳಗಾಗಿ ಅವರ ಕುಟುಂಬದವರನ್ನು ಲೂಟಿ ಮಾಡುವ ಕೇಂದ್ರ ಆಗಿದೆ. ಲಂಗೂ ಲಗಾವಿಲ್ಲದೆ ಈ ಕೇಂದ್ರಗಳು ಇವತ್ತು ನಡೀತಾ ಇದೆ. ನಾನು ನೇರವಾಗಿಯೇ ಮಾತಾಡ್ತೀನಿ, ನೇರವಾಗಿ ಮಾತಾಡಲೇಬೇಕಾಗಿದೆ. ಆದರೆ
ನಾನೊಂದು ಅವರಿಗೆ ಕಥೆನೂ ಹೇಳಿದೆ. ನಾನೊಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ದೆ. ಏನಂದರೆ, ಬೆಂಗಳೂರಲ್ಲಿ ಬೇಕಾದಷ್ಟು ಡಿ ಅಡಿಕ್ಷನ್ ಸೆಂಟರ್ಗಳಾಗ್ತವೆ. ಅಲ್ಲಿ ಒಳಗೆ ಹೋಗಿ ಹೊರಗೆ ಬಂದವರು ನ್ಯಾಚುರಲಿ ಸ್ವಲ್ಪ, ಯಾಕಂದರೆ ಕುಡಿತವನ್ನು ಬಿಡಿಸ್ಬೇಕಂದ್ರೆ ಕಷ್ಟ ಆಗುತ್ತೆ, ಅವರಿಗೂ ಕೂಡ ನೋವಾಗುತ್ತೆ, ಸ್ವಲ್ಪ ಈ ಡ್ರಿಲ್ ಎಲ್ಲ ಮಾಡ್ತಾರಂತೆ, ಸ್ವಲ್ಪ ಕೆಲಸ ಎಲ್ಲ ಕೊಡ್ತಾರಂತೆ. ಆದರೆ ಅದು ಒಳ್ಳೆತನಕ್ಕಾದರೆ ಓಕೆ. ಅದು ಬಿಟ್ಟು ನೀನು ಡಿ ಅಡಿಕ್ಷನ್ ಸೆಂಟರ್ಗೆ ಸೇರಿ ಮತ್ತಷ್ಟು ಜೋರು ವ್ಯಸನವನ್ನು ಮೈಗೂಡಿಸ್ಕೊಂಡ್ರೆ ಅದನ್ನು ಡಿ ಅಡಿಕ್ಷನ್ ಸೆಂಟರ್ ಅನ್ನಲ್ಲ, ಅದೊಂಥರ ಏನು ಶಿಕ್ಷೆ ಕೊಡುವಂಥ ಸೆಂಟರ್ ಆಗಿರುತ್ತೆ. ನಾನೊಂದು ಸಣ್ಣ ನನ್ನ ಜೀವನದಲ್ಲಾಗಿರುವಂಥ ಅನುಭವನ ಹೇಳ್ತೀನಿ. ಒಂದು ರಹಸ್ಯ ಕಾರ್ಯಾಚರಣೆ ಮಾಡಬೇಕಾಯಿತು. ಇಂಥ ಯಾವುದೋ ಒಂದು ಡಿ ಅಡಿಕ್ಷನ್ ಸೆಂಟರ್ನ ಬಗ್ಗೆ ನನಗೆ ಕಂಪ್ಲೇಂಟ್ ಬಂತು. ಎಸ್ ಮಾಡೋಣ, ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಸ್ಟೋರಿ ಅಂತ ನಾನು ರಹಸ್ಯ ಕಾರ್ಯಾಚರಣೆಗೆ ಇಳಿದೆ. ಆ ಡಿ ಅಡಿಕ್ಷನ್ ಸೆಂಟರ್ ಏನು ಮಾಡ್ತಿತ್ತು ಅಂದರೆ, ಈಗ ಯಾರ್ದು ಮನೆಯವ್ರದ್ದು ಕುಡಿತಕ್ಕೊಳಗಾದರೆ ಓಕೆ, ಕುಡಿತನೂ ಇರಲ್ಲ, ಸಾಮಾನ್ಯವಾಗಿ ಕುಡಿತದೊಂದು 60-90 ಯಾವಾಗಲೂ ಒಮ್ಮೊಮ್ಮೆ ಹಾಕುವಂಥ ಇದು ಚಟ ಇರುತ್ತೆ. ಇವರೇನು ಮಾಡ್ತಾರೆ, ಅವನಿಗೆ ಆಸ್ತಿ ಇರುತ್ತೆ, ಬೇಕಾದಷ್ಟು ಆಸ್ತಿ ಇರುತ್ತೆ, ಅವನನ್ನು ಕಿಡ್ನ್ಯಾಪ್ ಮಾಡಿಸೋದು. ಕಿಡ್ನ್ಯಾಪ್ ಮಾಡಿ ಈ ಡಿ ಅಡಿಕ್ಷನ್ ಸೆಂಟರ್ಗೆ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡಿಸೋದು, ಮಾಡಿ ಅವನನ್ನು ಕೊಲ್ಲುವಂಥ ಕೆಲಸ ಕೂಡ ನಡೀತಾ ಇತ್ತು. ನಮಗೆ ಇಂಥ ಒಂದು ಸ್ಟೋರಿ ಮಾಡೋಕ್ಕಾಗುವಾಗ ನಾವು ನಮ್ಮ ತಂಡದವರು ಅಲ್ಲಿ ಹೋಗಿ, ನಾವೇ ಹೋಗಿ, ನಮ್ಗೆ ಇಂಥದ್ದೊಂದು ಹುಡುಗ ಇದ್ದಾನೆ, ಅವನನ್ನು ನೀವು ಕಿಡ್ನ್ಯಾಪ್ ಮಾಡಬೇಕು, ಕಿಡ್ನ್ಯಾಪ್ ಮಾಡಿ ಅವನನ್ನು ಮರ್ಡರ್ ಮಾಡಬೇಕು ಅನ್ನುವಂಥ ಸುಪಾರಿ ಕೊಟ್ವಿ. ಓಕೆ, ಸೇಮ್ ಡಿ ಅಡಿಕ್ಷನ್ ಸೆಂಟ್ರಿಗೆ ಸುಪಾರಿ ಕೊಟ್ಟಾಗ ಒಪ್ಕೊಂಡು ಆ ಹುಡುಗನ, ನಮ್ಮದೇ ತಂಡದ ಹುಡುಗನನ್ನು ಕಿಡ್ನ್ಯಾಪ್ ಕೂಡ ಮಾಡಿದ್ರು. ಕಿಡ್ನ್ಯಾಪ್ ಮಾಡಿಕೊಂಡು ಆತನನ್ನು ಸೆಂಟರ್ಗೆ ಸೇರಿಸ್ಬಿಟ್ರು. ಆ ನಂತರ ನಾವು ನಮ್ಮ ಕಾರ್ಯಾಚರಣೆ ಮಾಡಿ ಆ ಇಡೀ ಸೆಂಟರನ್ನು ರೈಡ್ ಮಾಡಿಸಿ ಅದನ್ನು ಸೀಸ್ ಮಾಡುವಂಥ ಕೆಲಸ ಮಾಡಿದ್ವಿ. ಆದರೆ ಈ ಡಿ ಅಡಿಕ್ಷನ್ ಸೆಂಟರ್ ಹೆಸರಲ್ಲಿ ನಡೀತಿರುವಂಥ ಭಯಾನಕತೆ ನೋಡಿ ಆಮೇಲೆ ನಾವು ಸರಣಿಯಲ್ಲಿ ಮಾಡಿದ್ವಿ, ಯಾವ್ಯಾವ ರೀತಿ ಕರ್ನಾಟಕ ಸರ್ಕಾರದ ನಿಯಮಗಳನ್ನು, ಅಂದರೆ ಅಲ್ಲೊಂದು ಸ್ಟ್ರಿಕ್ಟ್ ರೂಲ್ಸ್ ಅಲ್ಲಿ ರೆಗ್ಯುಲೇಷನ್ ಇಲ್ಲದೆ ಹೇಗೆ ನಡೀತಾ ಇದೆ ಅಂತ. ಸೊ ಆವಾಗ ಜೋಸೆಫ್ ಅವರಿಗೆ ಈ ಕಥೆನೇ ಹೇಳಿದೆ. ಆದರೆ ನಿಜವಾಗ್ಲೂ ಕೂಡ ಸರಿಯಾದ ಮಾರ್ಗದಲ್ಲಿ ಈ ಡಿ ಅಡಿಕ್ಷನ್ ಸೆಂಟರ್ಗಳು ಮಾಡಿದ್ರೆ ಸಮಾಜಕ್ಕೆ ಇದೊಂದು ಒಳ್ಳೆಯ ಕೇಂದ್ರಗಳಾಗಿ ಪರಿವರ್ತನೆ ಆಗಬಹುದು. ಆದರೆ ಆ ರೀತಿ ಆಗದೇ ಇರುವಂಥದ್ದು ನಮ್ಮ ದುರಂತ, ಕರ್ನಾಟಕದವರ ದುರಂತ. ಆದರೆ ಈಗ ಕೇರಳದಲ್ಲಿ ಇಂಥ ಒಂದು ನಿಯಮಬದ್ಧವಾಗಿ ಇಂಥ ಒಂದು ಡಿ ಅಡಿಕ್ಷನ್ ಸೆಂಟ್ರನ್ನು ಮಾಡ್ತಿರೋದು ನಿಜವಾಗ್ಲೂ ಕೂಡ ಖುಷಿಯ ವಿಚಾರ, ಶ್ಲಾಘನೀಯ ವಿಚಾರ. ಆದರೆ ನನಗೊಂದು, ನಾನು ಯಾವಾಗಲೂ ಎಲ್ಲರನ್ನೂ ಕೂಡ ದೂರುವವಳೆ, ಕಂಪ್ಲೇಂಟ್ ಕೊಡುವವಳೆ. ಆದರೆ ನನ್ನೊಂದು ಇಲ್ಲಿ ನೆರೆದಿರುವಂಥ ಸರ್ಕಾರದ ಪ್ರತಿನಿಧಿಗಳಿಗೆ ಮತ್ತು ನಮ್ಮ ಮತ ಹಾಕಿ ನೀವು ಕಳಿಸಿರ್ತೀರಲ್ಲ ಪ್ರಜೆಗಳು, ಸರ್ಕಾರವನ್ನು ಆರಿಸಿರ್ತೀರಲ್ಲ, ಅವರಿಗೊಂದು ಮಾತು, ಆ್ಯಕ್ಚುಲಿ ಈ ವ್ಯಸನವನ್ನು ಪ್ರೋತ್ಸಾಹಿಸಿರುವುದು ಯಾರು ಹೇಳಿ? ಕುಡಿಸೋದು ಯಾರು? ಕುಡಿಸ್ತಿರೋದು ಯಾರು? ಬಾರ್ ಓಪನ್ ಮಾಡಿದ್ದು ಯಾರು? ಲೈಸೆನ್ಸ್ ಕೊಟ್ಟವ್ರು ಯಾರು? ಸರ್ಕಾರ ತಾನೆ. ಗಲ್ಲಿಯಲ್ಲಿ ನೀವು 3-4 ಲೈಸೆನ್ಸ್ ಕೊಟ್ಕೊಂಡು ಬಾರ್ಗಳಿಗೆ ವರ್ಷ ಕಡಿಮೆ ಮಾಡೋದನ್ನು ಬಿಟ್ಟು ಕುಡಿಸುವವರನ್ನ ಜಾಸ್ತಿ ಮಾಡಿ ಅಬಕಾರಿ ಇಲಾಖೆಯವರಿಗೆ ಟಾರ್ಗೆಟ್ ಕೊಟ್ಟು ಜನರನ್ನ ಕುಡಿಸಿ ಅಂತ ಹೇಳ್ತಿರೋದು ಯಾರು? ನಾವೇ ಆರಿಸಿ ಕಳಿಸಿರುವಂಥ ಸರ್ಕಾರಗಳು. ನೀವು ಯುಟಿ ಖಾದರ್ ಅವರು ಹೇಳಿದ್ರು, ಅವ್ರ ಮೇಲೆ ನನಗೆ ಅಭಿಮಾನ ಇದೆ, ಗೌರವ ಇದೆ, ಅದಕ್ಕೆ ಹೇಳಿದ್ದು ಸರ್ ಒಂದೆರಡು ನಿಮಿಷ ಇದ್ದು ಹೋಗಿ ಅಂತ. ಸರ್ಕಾರ ಇಂಥ ಡಿ ಅಡಿಕ್ಷನ್ ಸೆಂಟರ್ಗಳನ್ನು ಹೆಚ್ಚು ಮಾಡಲಿಕ್ಕೆ ಪ್ರೋತ್ಸಾಹ ಕೊಡೋದಲ್ಲ, ನೀವು ಕುಡಿತವನ್ನು ಕಡಿಮೆ ಮಾಡಬೇಕು. ವರ್ಷಕ್ಕೆ ನೀವು ಕೊಡುವಂಥ ಬಾರ್ ಲೈಸೆನ್ಸ್ನ ಸಂಖ್ಯೆ ಕಡಿಮೆ ಆಗಬೇಕು. ನಿಮ್ಮ ಮೂಲ ಆದಾಯವೇ, ನಿಮ್ಮ ಸರ್ಕಾರ ನಡೆಸೋಕ್ಕೆ ಮೂಲ ಆದಾಯವೇ ಕುಡುಕರಿಂದ ಬರಬೇಕು ಅಂತ ಆದರೆ ಇವತ್ತು ಕುಡುಕರು ಸಂಘ ಕಟ್ಟುವಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಅವ್ರದ್ದೇ ಒಂದು ಕುಡುಕರ ಸಂಘ ಮಾಡ್ತಿದ್ದೀರಂತಂದರೆ ನೀವು ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಾ? ಗಾಂಧಿ ಜಯಂತಿಯ ಈ ಸಂದರ್ಭದಲ್ಲಿ ನೀವೊಂದು ಘೋಷಣೆ ಮಾಡಬೇಕಿತ್ತು, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಾವಿನ್ನು ಕುಡಿತವನ್ನು ನಿಲ್ಲಿಸ್ತೀವಿ. ಎಸ್, ಒಂದೇ ಸಲಕ್ಕೆ ಸರ್ಕಾರಕ್ಕೆ ಹೊರೆಯಾಗದಾಗಿ ನೀವು ಮಾಡೋದು ಕಷ್ಟ ಅಂತ ನನಗೂ ಗೊತ್ತು, ಅಷ್ಟೇನು ನಾನು ಅಜ್ಞಾನವನ್ನು ಹೊಂದಿದವಳಲ್ಲ. ಆದರೆ ಅದನ್ನು ಕಡಿಮೆ ಮಾಡಿಕೊಂಡು ಬಂದು, ಹೇಗೆ ಡಿ ಅಡಿಕ್ಷನಲ್ಲಿ ಒಂದೇ ಸಲ ಕರ್ಕೊಂಡು ಬಂದು ನೀವು ಒಂದೇ ಸಲ ಕುಡಿತವನ್ನು ನಿಲ್ಲಿಸಲ್ಲ, ಚುಚೂರು ಕೊಟ್ಟೇ ನಿಲ್ಲಿಸೋದು. ಹಾಗೆ ಸ್ವಲ್ಪ ನಿಮ್ಮ ಆ ಬಾರ್ಗಳ ಲೈಸೆನ್ಸನ್ನು ಕಡಿಮೆ ಮಾಡಿಸ್ಕೊಂಡು ಹೋದರೆ ಆವಾಗ ಈ ಒಂದು ವ್ಯಸನ ಕೇಂದ್ರಗಳ ಅವಶ್ಯಕತೆ ಬರೋದಿಲ್ಲ. ಆಯ್ತಪ್ಪ, ನೀವು ಬಾರ್ ತೆಗೆದಿದ್ದೀರಿ ತಾನೆ, ಬಾರ್ ತೆಗೆದಾಗ ಈಗ ಒಂದು ಕ್ವಾರ್ಟ್ರಲ್ಲಿ ಇಷ್ಟು ಹಣ ಕಲೆಕ್ಟ್ ಮಾಡ್ತೀರಲ್ಲ,
ಆ ಕಲೆಕ್ಟ್ ಮಾಡಿದ ಅಷ್ಟು ಹಣದಲ್ಲಿ ಒಂದಿಷ್ಟು ಪಾಲನ್ನು ಡಿ ಅಡಿಕ್ಷನ್ ಸೆಂಟರ್ಗೆ ಯಾಕೆ ಇಡ್ತಾ ಇಲ್ಲ? ಮತ್ತು ವ್ಯವಸ್ಥಿತವಾದಂಥ ಇಂಥ ಡಿ ಅಡಿಕ್ಷನ್ ಸೆಂಟರ್ನ ಯಾಕೆ ಕಟ್ತಾ ಇಲ್ಲ ಸರ್ಕಾರದವರು? ಏನಂದರೆ ಡಿ ಅಡಿಕ್ಷನ್ ಸೆಂಟರ್ಗಳು ಪ್ರೈವೇಟ್ನವರು ಅವರ ದೊಡ್ಡ ಉದಾರತೆಯಿಂದ ಮಾಡ್ತಾ ಇದ್ದಾರೆ. ಜೋಸೆಫ್ ಅಂತವರು ಅವರ ಜೊತೆಗಿರುವಂಥ ದಾನಿಗಳು ಇವತ್ತು ಒಟ್ಟು ಸೇರಿ ಇಂತಹ ಒಂದು ಸಂಸ್ಥೆ ಕಟ್ಟಿದ್ದಾರೆ. ಆದರೆ ಇವರು ಎಷ್ಟು ಕಷ್ಟಪಟ್ಟಿರಬೇಕು ಆ ದಾನಿಗಳನ್ನು ಒಟ್ಟು ಮಾಡೋಕ್ಕೆ. ಇದನ್ನು ಸರ್ಕಾರಕ್ಕೆ ನೇರವಾಗಿ ಆದಾಯ ಬರ್ತಿದೆ ತಾನೆ. ನೀವು ಕುಡಿಯುವಂಥ ಪ್ರತಿ ಕ್ವಾರ್ಟ್ರಲ್ಲೂ ಇಷ್ಟು ಹಣ ಸರ್ಕಾರಕ್ಕೆ ಬರ್ತಿದೆ. ಇವರು ಬಾರೆಲ್ಲ ಇದಕ್ಕೆ ಲೈಸೆನ್ಸ್ ಕೊಡೋರಿಗೆ ಡಿ ಅಡಿಕ್ಷನ್ ಸೆಂಟರ್ ಕೂಡ ತೆಗಿಬೇಕು ಅನ್ನುವಂಥ ರೂಲ್ಸ್ ಯಾಕೆ ಮಾಡ್ತಿಲ್ಲ? ನಾವು ಯಾಕೆ ಆ ಬೇಡಿಕೆನೇ ಇಡ್ತಾ ಇಲ್ಲ? ಯಾಕೆ ಇಡ್ತಾ ಇಲ್ಲ? ನಾವು ಓಟ್ ಹಾಕಿದವರಲ್ವಾ? ನಮ್ಮ ತೆರಿಗೆ ಹಣ, ನಾವು ರಕ್ತ ಬೆವರು ಸುರಿಸಿ ಕಟ್ಟಿದಂಥ ತೆರಿಗೆ ಹಣದಲ್ಲಿ ಸರ್ಕಾರ ನಡೀತಿರೋದಲ್ಲ. ನಾವು ಯಾಕೆ ಆ ಬೇಡಿಕೆಯನ್ನು ಇಡ್ತಾ ಇಲ್ಲ? ನಾವು ಯಾಕೆ ಈ ಸಮಾಜವನ್ನು ವ್ಯಸನ ಮುಕ್ತಗೊಳಿಸ್ತಾ ಇಲ್ಲ? ಒಂದು ಕಡೆ ಕುಡಿತದ್ದಾಯಿತು, ಇನ್ನೊಂದು ಕರಾಳತೆ ಏನಿದೆ ಅಂದರೆ ಡ್ರಗ್ಸ್ಗಳದು. ಅದರ ಭಯಾನಕತೆಯನ್ನು ನೆನೆಸುವಾಗ ನಮಗೆ ಭಯ ಆಗಕ್ಕೆ ಶುರುವಾಗ್ತಾ ಇದೆ. ಪುಟ್ಟ ಪುಟ್ಟ ಮಕ್ಕಳು, 5ನೇ ಕ್ಲಾಸಿನ ಮಕ್ಕಳು ಕೂಡ ಇವತ್ತು ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಾಲೇಜು ಮಾತ್ರ ಅಲ್ಲ, ಇವತ್ತು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಗಾಂಜಾದಂತಹ ಡ್ರಗ್ಸ್ ಗಾಂಜಾದಂಥ ವ್ಯಸನಗಳು ಅವ್ಯಾಹತವಾಗಿ ನಡೀತಾ ಇದೆ. ಆದರೆ ಅದನ್ನು ಪರಿಣಾಮಕಾರಿಯಾಗಿ ತಡೆಯುವಂಥ ಕೆಲಸಗಳು ನಮ್ಮ ಸರ್ಕಾರದಿಂದ ನಡೀತಾ ಇಲ್ಲ. ಹಾಗಾಗಿ ಅದನ್ನು ನೆನೆಸುವಾಗ ನಾನು ಇತ್ತೀಚೆಗೆ ಇನ್ನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಆ ಸ್ಟೋರಿನ ಬ್ಲಾಸ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಈ ಬಡ ಮಕ್ಕಳು ಅವರಿಗೆ ಈ ಡ್ರಗ್ಸ್ಗಳಿಗೆಲ್ಲ ಕೈಗೆಟಕ್ತಾ ಇಲ್ಲ. ಅವ್ರು ಏನು ಮಾಡ್ತಿದ್ದಾರೆ, ಈ ಇತ್ತೀಚೆಗೆ ಒಂದು ಭೀಮಾ ಅಂತ ಮೂವಿ ಬಂತು, ನೀವು ಅದರಲ್ಲಿ ಅದೇ ಸೇಮ್ ಟೈಡಲ್ ಅನ್ನುವಂಥ ಒಂದು ಮಾತ್ರೆಯನ್ನು ತಗೊಂಡು ಕೈಗೆ ಚುಚ್ಚುತ್ತಾ ಇರ್ತಾರೆ. ಅದನ್ನು ಚುಚ್ಚಿ ನನಗದನ್ನು ನೋಡುವಾಗ ಕೈಯೆಲ್ಲ ಕೊಳ್ತು ಹೋಗ್ಬಿಟ್ಟಿದೆ. ಎಲ್ಲೆಲ್ಲಿ ನರ ಸಿಗುತ್ತೆ ಅಲ್ಲೆಲ್ಲ ಚುಚ್ಕೊಳ್ತಾ ಇದ್ದಾರೆ. ಕೈಯೆಲ್ಲ ಕೊಳ್ತು ಹೋಗ್ಬಿಟ್ಟಿದೆ, ಕಾಲೆಲ್ಲ ಕೊಳ್ತು ಹೋಗ್ಬಿಟ್ಟಿದೆ. ಅವರಿಗೆ ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಇರೋಕ್ಕಾಗ್ತಾ ಇಲ್ಲ. ಅವರೊಂಥರ ಸಮಾಜಘಾತುಕ ಶಕ್ತಿಗಳಾಗಿ ಈ ಸಮಾಜದಲ್ಲಿ ಬೆಳೀತಾ ಇದ್ದಾರೆ. ಯಾಕೆ ಇದನ್ನು ನಿಲ್ಲಿಸುವಂಥ ಒಂದು ಪರಿಣಾಮಕಾರಿಯಾದಂಥ ಕೆಲಸಗಳು ನಡೀತಾ ಇಲ್ಲ? ನೋಡಿ, ಒಂದು ಸೇಯಿಂಗ್ ಇದೆ, ನೀವು ರೋಗಕ್ಕೆ ಮದ್ದು ಕೊಡೋ ಮುಂಚೆ ಅದನ್ನು ನಿಲ್ಲಿಸೋದೇ ಒಂದು ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ನಮ್ಮ ಗೃಹ ಇಲಾಖೆ ಇಂಥ ಒಂದು ವ್ಯಸನವನ್ನು ಮೂಲದಿಂದಲೇ ಹಿಡಿದು ಅದನ್ನು ನಿಲ್ಲಿಸಿದರೆ ಇವತ್ತು ಈ ಡಿ ಅಡಿಕ್ಷನ್ ಸೆಂಟರ್ಗಳ ಅವಶ್ಯಕತೆಯೇ ಬರ್ತಾ ಇರಲಿಲ್ಲ. ಆದರೆ ಯಾಕೆ ನಾವು ವ್ಯಸನಕ್ಕೆ ಪ್ರೋತ್ಸಾಹ ಒಂದು ಕಡೆ ಕೊಡ್ತಾ ಇನ್ನೊಂದು ಕಡೆ ನಾವು ಡಿ ಅಡಿಕ್ಷನ್ ಸೆಂಟರ್ಗಳನ್ನು ನಿಯತ್ತಾಗಿ ನಡೆಸದೆ ಸಮಾಜವನ್ನು ಎತ್ತ ಕಡೆ ಸಾಗಿಸ್ತಾ ಇದ್ದೀವಿ? ಇದು ನಾವು ಯೋಚಿಸಬೇಕಾದಂಥ ಕೆಲಸ. ನೀವಿವತ್ತು ಸುಮ್ಮನೆ ಕೂತಿದ್ದೀರಾ ಅಲ್ವಾ? ಆದರೆ ನಾಳೆ ನಿಮ್ಮದೇ ಮಕ್ಕಳು, ನಿಮ್ಮದೇ ಮೊಮ್ಮಕ್ಕಳು, ನಿಮ್ಮದೇ ಮರಿ ಮಕ್ಕಳು ಇಂಥ ವ್ಯಸನಕ್ಕೆ ತುತ್ತಾಗುವಂಥ ಚಾನ್ಸಸ್ ಇದೆ. ನೀವು ಎಚ್ಚೆತ್ಕೊಳ್ಬೇಕು. ನಮ್ಮ ಜನ ಎಂತ ಗೊತ್ತಾ, ಕೂಲಾಗಿರ್ತಾರೆ, ಸಮಾಧಾನ, ಒಂದು ವಾಯ್ಸ್ ರೈಸ್ ಮಾಡಲ್ಲ. ಇಂಥದ್ದೊಂದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಮೀನಿಂಗನ್ನೇ ನಾವು ಅರ್ಥ ಮಾಡ್ಕೊಂಡಿಲ್ಲ. ಏನು ಪ್ರಜಾಪ್ರಭುತ್ವ ಅಂತ ಪ್ರಜಾಪ್ರಭುತ್ವ ಅಂದ್ರೇನು? ನಾವು ನಡೆಸ್ತಿರುವ ಸರ್ಕಾರ, ನಮ್ಮ ಸರ್ಕಾರ. ಹಾಗಾಗಿ ನಮ್ಮ ಸರ್ಕಾರದಲ್ಲಿ ನಮಗೇನು ಬೇಕು ಅನ್ನೋದನ್ನು ನಾವು ಕೇಳಬೇಕ್ರಿ. MLA ನಾವು ಕಳಿಸಿರುವಂಥ ಸೇವಕ, MP ನಾವು ಆರಿಸಿ ಕಳಿಸಿರುವಂಥ ಸೇವಕ. ಅವನು ರಾಜನೂ ಅಲ್ಲ, ಮಹಾರಾಜನೂ ಅಲ್ಲ, ಅವರು ಸೇವಕರು. ಅವ್ರ ಹತ್ರ ಈ ಕೆಲಸ ಮಾಡಿಸಿ ಅಂತ ನಾವು ಹೇಳಿಸ್ಬೇಕು. ನಿಮಗೇನೆ ಗೊತ್ತಿರ್ಬೋದು, ಒಂದು ಮನೆಯಲ್ಲಿ ಕುಡುಕರಿದ್ರೆ ಎಷ್ಟು ಕಷ್ಟ ಆಗುತ್ತೆ. ಹೆಂಡತಿ ಮಕ್ಕಳಿಗೆ ಹೊಡೆಯೋದು, ವಿದ್ಯಾಭ್ಯಾಸ ಕೊಡದೇ ಇರೋದು, ಕೊನೆಗೆ ಅವನು ಕ್ಯಾನ್ಸರೋ, ಲಿವರೋ, ಕಿಡ್ನಿ ಫೇಲ್ ಹಾಕ್ಕೊಂಡು ಇಡೀ ತನ್ನ ಕುಟುಂಬದ ಅವರು ಅಷ್ಟು ವರ್ಷ ಗಳಿಸಿದಂಥ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಒಂದು ವ್ಯಸನ ಆಗಿಬಿಟ್ಟ, ಅದೊಂದು ವ್ಯಾಧಿ ಆಗಿಬಿಟ್ಟಿದೆ. ಅದನ್ನು ನಿಲ್ಲಿಸಲಿಕ್ಕೆ ಹೇಳಬೇಕಾದವರು ನಾವು. ಅದನ್ನು ಮಾಡಿದಾಗ ಮಾತ್ರ ಈ ಸಮಾಜ ಉದ್ಧಾರ ಆಗಕ್ಕೆ ಸಾಧ್ಯ. ಇಲ್ಲದಿದ್ದರೆ ನಿಮ್ಮ ಮೌನವೇ ಮುಂದೊಂದು ದಿನ ನಮ್ಮ ಇಡೀ ಸಮಾಜಕ್ಕೆ ಕುತ್ತಾಗಲಿಕ್ಕಿದೆ. ಅದರ ಜೊತೆಗೆ ಇನ್ನೊಂದು ಅಮಲಿದೆ, ಧರ್ಮದ ಅಮಲು. ಆ ಧರ್ಮದ ಅಮಲು ಕೂಡ ನಮ್ಮ ತಲೆಯಿಂದ ಇಳ್ಕೊಂಡು ನಾವು ಮಾನವೀಯ ಧರ್ಮಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಾಗಿದೆ, ಪ್ರಕೃತಿ ಧರ್ಮಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಾಗುತ್ತೆ. ಯಾವಾಗ ನಾವು ಧರ್ಮದ ಅರ್ಥವನ್ನು ಅಪಾರ್ಥ ಮಾಡಿಕೊಂಡು ಈ ಸಮಾಜಕ್ಕೆ, ಈ ಪ್ರಕೃತಿಗೆ ಕಂಟಕಪ್ರಾಯರಾಗ್ತೀವೋ ಅವತ್ತು ಈ ಸಮಾಜ ವಿನಾಶದತ್ತ ಹೋಗುತ್ತೆ ಅನ್ನುವಂಥದ್ರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಸ್ನೇಹಿತರೆ,
ಈ ಸಮಾಜ ಅನ್ನುವಂಥದ್ದು ಒಂಥರ ಖುಷಿಯಾಗಿರಬೇಕು, ಎಲ್ಲರೂ ಪ್ರೀತಿಯಿಂದ ಇರಬೇಕು, ಎಲ್ಲರೂ ವಿಶ್ವಾಸದಿಂದ ಇರಬೇಕು ಅಂತಾದರೆ ನಾವು ಎಲ್ಲರೂ ಕೂಡ ನಮ್ಮ ಮನಸ್ಸನ್ನು ಮುಕ್ತವಾಗಿ ಇಂಥ ಒಳ್ಳೆಯ ಕೆಲಸಕ್ಕೆ ಕೈ ಜೋಡಿಸ್ತಾ, ಒಳ್ಳೆಯ ಕೆಲಸ ಮಾಡೋರಿಗೆ ಪ್ರೇರೇಪಿಸುತ್ತಾ, ಅವರಿಗೆ ಪ್ರೋತ್ಸಾಹ ಕೊಡ್ತಾ ಈ ಸಮಾಜವನ್ನು ನಾವು ಮುಂದೆ ತಗೊಂಡು ಹೋಗಬೇಕಾಗಿದೆ. ಹಾಗಾಗಿ ಇಂಥ ಡಿ-ಅಡಿಕ್ಷನ್ ಸೆಂಟರ್ಗಳು ಕಡಿಮೆ ಆಗಲಿ. ಇವತ್ತು ಈ ಸಮಾಜಕ್ಕೆ ಇದು ಅತ್ಯಂತ ಮುಖ್ಯವಾಗಿದೆ. ಹಾಗಾಗಿ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಈ ಸಂಸ್ಥೆ ಎಷ್ಟೋ ಹೊಸ ಜೀವನಕ್ಕೆ ಕಾಲಿಡಬೇಕು ಅಂತ ಆಸೆ ಇದ್ದರೂ ಕೂಡ ಆಗದೇ ಇರುವಂಥ ಹುಡುಗರಿಗೆ ಒಂದು ದಾರಿದೀಪ ಆಗಲಿ, ಈ ಸಮಾಜವನ್ನು ಕಟ್ಟುವಂಥ ಕೆಲಸಗಳನ್ನು ಮಾಡಲಿ. ಕೇರಳದಲ್ಲಾಗಿದೆ, ಇಲ್ಲಿ ಹೆಚ್ಚಿನವರು ಕರ್ನಾಟಕದವರು ಇದ್ದೀರಿ. ದಯವಿಟ್ಟು ನಾನು ಕರ್ನಾಟಕದವರಿಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ನೀವು ಒಂದು ಸ್ವಲ್ಪ ದನಿ ಎತ್ಕೊಳ್ಳಿ. ನಮ್ಗೆ ಯಾಕೋ ನನಗೆ ಬೇಜಾರಾಗ್ತಾ ಇದೆ, ನಮ್ಮ ದಕ್ಷಿಣ ಕನ್ನಡ, ನಮ್ಮ ಉಡುಪಿ ಮಂದಿ ಅದು ಯಾಕೋ ದನಿ ಕುಗ್ತಾ ಇದೆ. ನಾವು ಬುದ್ಧಿವಂತರ ನಾಡಿನವರು ಅಂತ ಹೇಳಿ ಈಗ ಬುದ್ಧಿವಂತೆ ಆಗ್ತಾ ಇದೆ. ಹಾಗೆ ಮಾಡೋಕ್ಕೆ ಹೋಗಬೇಡಿ. ನಮ್ಮಲ್ಲಿರುವಂಥ ಆ ಕಿಚ್ಚು, ನಮ್ಮಲ್ಲಿರುವಂಥ ವೈಜ್ಞಾನಿಕತೆ, ನಮ್ಮಲ್ಲಿರುವಂಥ ಜ್ಞಾನವನ್ನು ಈ ಸಮಾಜಕ್ಕಾಗಿ ಮುಡಿಪಿಡೋಣ. ಈ ಸಮಾಜದ ಸೇವೆ ಅಂದರೆ ಆಗಲೇ ಹೇಳಿದ್ರು, ಸಮಾಜ ಸೇವೆ ಅಂತಂದರೆ ಏನು ನೀವು ಯಾವುದೋ ಒಂದು ರೋಡಲ್ಲಿ ಹಿಡ್ಕೊಂಡು ಮೈಕ್ ಹಿಡ್ಕೊಂಡು ಗೊಬ್ಬೆ ಹಾಕೋದಲ್ಲ. ಸಮಾಜಕ್ಕೆ ಪೂರಕವಾದ ಸಕಾರಾತ್ಮಕವಾಗಿ ನಾವು ಈ ಸೇವೆ ಮಾಡುವಂಥದ್ದೇ ಸಮಾಜ ಸೇವೆ. ಅದಕ್ಕಿಂತ ದೊಡ್ಡ ಸಮಾಜ ಸೇವೆ ಮತ್ತೊಂದಿಲ್ಲ. ನಮ್ಮ ದಾನಿಗಳಾಗಿರುವಂಥ ಮಿಖಲ್ ಅವರು ಒಳ್ಳೊಳ್ಳೆ ಕೆಲಸಗಳಿಗೆ ದಾನ ಮಾಡ್ತಾ ಇದ್ದಾರೆ. ತಾವೂ ಕೂಡ ನೀವು ಎಲ್ಲರೂ ದಾನಿಗಳು ಅಂತಲೇ ಗೊತ್ತು, ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇಂಥ ಕೆಲಸಕ್ಕೆ ನೋಡಿ, ಯಾವುದೋ ಗುಡಿ ಮಂದಿರ ಮಸೀದಿಗೆ ಹೋಗಿ ದಾನ ಹಾಕೋದಕ್ಕಿಂತ ಶಾಲೆ ಇಂಥ ಒಳ್ಳೊಳ್ಳೆ ಕೆಲಸ ಮಾಡೋರಿಗೆ ದಾನ ಕೊಟ್ಟರೆ ಅದರ ಪುಣ್ಯ ನಮ್ಮ ಆತ್ಮಕ್ಕೆ ಒಂಥರ ಖುಷಿ ಸಿಗುತ್ತೆ, ಒಂಥರ ತೃಪ್ತಿ ಆಗುತ್ತೆ. ನಾವು ಇನ್ನಷ್ಟು ಒಳ್ಳೆಯ ಕೆಲಸ ಮಾಡೋಕ್ಕೆ ದಾರಿದೀಪ ಆಗ್ತೀವಿ. ಹಾಗಾಗಿ ನಿಮ್ಮ ಬೆವರಿನ ಹಣವನ್ನು ಇಂಥ ಒಳ್ಳೆಯ ಕೆಲಸಕ್ಕೆ ಹಾಕಿ ಈ ಸಮಾಜವನ್ನು ಸಕಾರಾತ್ಮಕ ಬೆಳವಣಿಗೆಯತ್ತ ಕೊಂಡೊಯ್ಯಿರಿ. ಆ ಶಕ್ತಿ ನಿಮ್ಗೆಲ್ರಿಗೂ ಇದೆ. ನಮ್ಮ ಜೋಸೆಫ್ ಅವರಿಗೆ ಆ ಶಕ್ತಿ ಇದೆ ಅಂದರೆ ನಿಮ್ಗೆಲ್ರಿಗೂ ಇರೋದಿರುತ್ತಾ? ಖಂಡಿತ ಇರುತ್ತೆ. ನಮ್ಮ ಈ ಪ್ರಕೃತಿ ಪ್ರತಿಯೊಬ್ಬರಿಗೂ ಆ ಶಕ್ತಿ ನೀಡಿರ್ತಾರೆ, ಅದನ್ನು ಅರ್ಥಕೊಳ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಪ್ರೀತಿಯಿಂದ ಆಧರಿಸಿ ಸನ್ಮಾನಿಸಿ ನನಗೆ ಈ ಒಂದೆರಡು ಮಾತನ್ನು ಆಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸ್ನೇಹಾಲಯದ ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನನ್ನ ಮನಪೂರ್ವಕವಾದ ನನ್ನ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಕುಡಿತ, ಡ್ರಗ್ಸ್, ಧರ್ಮದ ಅಮಲಿನಿಂದ ಹೊರಗಡೆ ಬಂದು ಮಾನವೀಯ ಮೌಲ್ಯದ ವ್ಯಸನಕ್ಕೆ ಒಳಗಾಗೋಣ ಎಂಬ ಸಂದೇಶವನ್ನು ಸಾರಿ ನಾವೆಲ್ಲರೂ ಸಮಾಜದ ಸೇವೆಗಾಗಿ ನಮ್ಮಲ್ಲಾದ ಕೈಲಾದ ಸೇವೆಯನ್ನು ನೀಡುವ ಎಂಬ ಆಶಯವನ್ನು ವ್ಯಕ್ತಪಡಿಸಿದ ನೇರ, ದಿಟ್ಟ, ನಿರಂತರ ವ್ಯಕ್ತಿತ್ವದ ವಿಜಯಲಕ್ಷ್ಮಿ ಶಿಬರೂರು ತಮಗೆ ಪ್ರೀತಿಯ ಮನದಾಳದ ಕೃತಜ್ಞತೆಗಳು. ವಿ ಆರ್ ಹೈಲಿ ಫಾರ್ಚುನೇಟ್ ಟು ಹ್ಯಾವ್ beloved Venerable Atmadas Yami, a multi-religious priest and monk following the omnistic and electric version of Hinduism. Beloved Yamiji, it is our fortunate to have you on this wonderful occasion. I request you to please kindly come forward to occupy the felicitation chair, and also request all the dignitaries on the days to do the felicitation to very beloved Atmadas Yami, who is an omnist. He acknowledges and follows the good and useful path of all religious, and as an electric and selects doctrines, philosophy, rites, rituals from various schools of thoughts and religions. I request Auxiliary Bishop, the inaugurator, Mr. Michael, and all the dignitaries to do the felicitation. Yamiji, born and brought up as a Syro-Malabar Catholic and named Varghese Valiyaparambil, and aspired to become Catholic priest, and tried his occasions with the Salesians of Don Bosco, CMI and Diocese of Bhagalpur. He had been to several Indian ashrams across the country: Advaita Ashram Calicut, Chinmaya Mission Bombay, Narayana Gurukulam Ooty, Arya Samaj Vaikom, ISKCON Coimbatore, Tirthapada Ashram Kottayam, where he received Sannyasa Diksha from H.S. Swami Prajnananda Tirtha and received the spiritual name as Swami Atmananda Tirtha. Visited to Egypt, Cairo, and met Sufi leader Dr. Mukhtar Ali Muhammad Al-Dasuki, opened many doors to various realms of spirituality. He received
Bayat as well. Now he is into the development of community which is free from all discrimination based on caste, creed, religion, nationality, age, marital status, gender, sexual orientation, social and economic status, as well as health condition, etc. Yamiji, we request you to please kindly come forward to share your valuable thoughts and insights as a keynote speaker. A big round of applause to Atmadas Yami. I am counting the time. Yes. Bismillahirrahmanirrahim. Alhamdulillahi Rabbil Alameen. Ar-Rahmanir-Rahim. Maliki Yawmiddin. Iyaka na'budu wa iyaka nasta'in. Ihdina as-siratal mustaqim. Siratal ladina an'amta alayhim. Ghayril maghdubi alayhim waladdallin. Amin. Our Father in heaven, holy be your name. Your kingdom come, your will be done on earth as it is in heaven. Give us this day our daily bread. Forgive our sins as we forgive those who sin against us. Do not bring us to the test, but deliver us from all evil. Amen. Om yonda pravishya mama vajamimam prasuptam sanjeevayatyagila shakti dharasva dhamnam anyamsha hastacharana sravanatvagaadin प्राणान्नमो भगवते पुरुषाय तुभ्यं प्राणान्नमो भगवते पुरुषाय तुभ्यं. It's a very happy moment for all of you and all of us. I cannot speak in Kannada, I can understand Kannada. I am from Kerala, Malappuram district. I am an omnist monk. That was told here. Omnism is a way of looking into the religion and accepting them, the good part of every religion, rather than into the maladaptations of the religion. So, the prayer which I have recited here is the normal prayer which we start our day, or this is the way of us praying in our ashram, or we call it as an adhinam. Why? Because when religion is becoming more and more fundamentalized, more and more terrorized, more and more phobias arising these days each other, there have to be a solution. India was a solution. India was a spiritual solution for this for centuries. The rishis of India prayed, Ano Badraha Kradavo Yendu Vishadaha. Let all noble thoughts and noble traditions come to us. That's why India they could take all good things from all religion which visited India. But these days we are all getting politicalized. The religion, when get politicalized, is the worst form of the religion. Whether it is politicalized Islam, or whether it is politicalized Hinduism, or whether it is politicalized Buddhism, or even politicalized Christianity. Whatever it may be, when it comes to a politicalized worship, we all are in danger. We know even Buddhism, the most religion which says about ahimsa, we have seen in Myanmar where they have become little more politicalized and they are going into terror. So, when I think of this day, usually I don't attend meetings like this connected to charitable institutions because I have my own policy of not going. That doesn't mean that I am against charity or charity workers. But I am very conscious about what is happening. Like, I was not following much of Kannada, but Vijayalakshmi madam was telling, but she was sharing her anxiety about the unethical part of what is happening behind this addiction centers or even charity workers. So mostly I keep away from them. I know that they are good trees. I know they are doing their well. So the moment Joseph Krista called me for such a program, I just asked my
few disciples here in Manjeshwaram and Kasaragod and Mangalore about him. The moment they heard his name, they told that, no problem, you have to come. If you are invited, if you can come, please come. Because we all know him, he's a different man. That's why I am here. Otherwise, I don't go to place. My place is where the inter-religious meetings are held. I'm into more of that, inter-religious prayer meetings, meditations and healing sessions and all those things. Very few, because we in Kerala, you know, you have lot of trees of Nanma Maram, we call it in Malayalam Nanma Maram, the Maram which is full of Nanma, which is full of, and when I go and see many of those things, it is what Vijayalakshmi Madam told. There are a lot of illegal activities happening behind it. So I am very happy because he's also connected with a mainstream religion, Catholicism, and we have their representatives, bishops, nuns and priests and brothers and everyone. This is the importance of religion in our life. She was also very anxious about what is happening to our small kids here. This is where we need to bring the good part of our religion again. We need to strengthen each other. The good part of everything have to be nurtured again. Otherwise, we cannot go beyond. I have to keep my time. Let me take another, because I am also one of the keynote speaker. I was allowed 15 minutes, but in the last moment, I am just given 10 minutes. So I'll keep my words very short. Just to think just for the thought of the day, let me tell you, when we look into the syllabus of the religion, whatever may be the syllabus, that's what we teach in our ashram first. Let us talk about the syllabus of the religion. I think there should be 5 factors for the religion to be functional. We all have functioning religion, but our functionality is getting reduced. We all have functioning politics, but the functionality is getting reduced. We all have religious life functioning well, but the functionality of religious life is, I hope you got what is the difference between functioning and functionality. Our marriage institution, our family life is functioning, but it is not getting, the functionality is getting reduced. So in this context, let me tell you, I think there should be 5 chapters for a religion to function. The one is about the God himself. We all know, we all believe in one God. In Quran we say, Kul hu Allahu ahad, Allahu samad, lam yalid walam yulad walam yakul lahu kufuwan ahad. That is the ihlas, or that is the base of Islam, which says that we believe in, say that there is only one God. Nobody is equal to him. I am not going to explain the whole verse here. When we come to Christianity, during the Mass or during the special occasion, we all say the creed of the Catholic Church or creed of the whole universal church, which starts like this: we believe in one God who created the heavens and earth. So now, when you come to India, there is a big misunderstanding that Indian religion has a lot of gods. No, we all believe in Devas. That is not God. The God is one, because Rigveda, the oldest holy scripture, say, what is the Rigveda states, what it says? Egam sat tad vipraha bahuda vadandi. There is only one essence. The essence has to be one. And it can be manifested, or it can be said in different forms, that's all. Like we have electricity illuminating different devices with different functions. So let me stop there. So that is one about God. The second is about the rishi or the guru or the prophet who started that religion. In the case of Islam, it is Muhammad Prophet sallallahu alaihi wasallam tangal, and when it comes to Christianity, it is about Christ, and when it comes to India, we have enough of gurus and we have enough of rishis. When it is in Buddhism, it is Buddha. When it is Jainism, it is Jinnah, and many things like that. Guru Gobind Singh for Sikh people, and many it goes like that. So the first thing should be God. The second should be the second important figure in a religion. The syllabus should be about prophet or guru, or the one who have taken that message from God to the humanity. And third one is very important. It is about our father and mother. It's about our parents. Every religion acknowledges the importance of their parents and mother. Madru Devo Bhava, Pradu Devo Bhava, it goes like that.
When it comes to Islam, there is a verse in Quran which says that you should not even say che to your father and mother. You should not even utter a word che, please, che. You should not even say that word. That is in Quran. It's not in Hadith, it is in Quran. When it comes to Bible, we know that the 10 commandment itself is there. You have to obey and you have to respect your father and mother. It's in the 10 commandments given to the Jews. And when it comes to New Testament, also Paul the apostle say that you have to respect your father and mother so that you have a good life thereafter. So third syllabus have to be about the parents. And the fourth, that is very important and relevant to today, it is about helping others. No religion no religion teaches that you should not help others. Everyone have the same idea, because unless and until you do good things to others, you cannot be the part of the religion. See, the most important teaching in Bible is about when Jesus was asked, what is the whole essence of the teachings of all prophets? It was asked by, I think it was asked by some youth or the disciples. He told two things. He told that love your God with all your heart, all your spirit, all your soul, all your heart, whatever it may be. Complete surrender and love to God. That is about first thing what he told. The second thing he told that love thy neighbors as thyself, as yourself. It's very, 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 very difficult. I cannot love my father as myself. I cannot love my children as myself. I cannot love. That is the test of Christianity, what I think. You have to, because when I buy a cloth and my neighbor lack it, I have to do both. I have to buy for myself, the same way I have to also buy for himself. So this is the very test of Christianity. When it comes to Quran, there is a beautiful verse from Surah Al-Baqarah which says, Inna ladina amanu wa ladina hadu wa nasara wa swabiina man amana billahi wal yawmil akhiri falahum majrahum inda rabbihim la khawfun alayhim wa la yahzanun, which says that even whether you are a Muslim, whether you are a Nasrani, or whether you are a Yehuda, whether you are a Sabian, whatever it may be, believe in God with all your heart and do good, then you will be saved and you will be rewarded. Your goodness will be rewarded by God. You need not have to be fear. That is the meaning of that. When it comes to Hinduism, Madhava Seva means it is Manava Seva. Nara Seva means that is Narayana Seva. Jana Seva is Janardana Seva. And Jiva Seva is Shiva Seva. So there is no. So Udara Charidanam tu Vasudeva Kudumbam. The one who have a Udara Charita, the one who have a good heart, for him the whole community, the whole world is a family. So these are the good things which all religion teaches. We all need to foster it. And the fifth thing in the religion should be about the Atma Samskarana, which means the purification of ourselves. I can be a Swami, I can be a monastic member, I can be a Madhatipat, I can be a abbot, I can be a bishop, I can be a religious, I can be a common man, whatever it may be. My purification is also my duty. That also is being taught in religion. So let me stop here. When we think about this day, our brother Joseph Krista, he is doing a wonderful job, because he is doing what the religion, all religion demands. This have to be the model. This have to be the thing. So let us all enrich our own traditions. Let the functionality of our religion bloom once again. Now when I look into every spheres of life, the functionality is decreasing. The functioning is increasing, but the functionality is decreasing. So let us all take an oath today, telling that whichever religion I represent, whichever religion I am born into, let me increase the functionality of that religion. I take an oath to increase the functionality of the vocation I have taken. So that should, he have taken it, he may not have taken it as an oath, but he is already into that values, he is living it. I really appreciate and I really have a good heart for people like him. That's why I'm here to give a small word of appreciation to
please remember us in your prayers, because our is an omnist ashram where we have all religious riches. I was talking to Bishop telling that maybe ours is the only Hindu ashram where Catholic Mass is celebrated every day for the Catholics by the Catholic priest. Ours is the only ashram, I think, where Muslims can come and pray their 5 namas in our place. And we have Buddhist meditations and everything. So let us enrich that version of Hinduism, which is very much important these days. Otherwise, we won't be able to sit like this and do like this. We are getting divided. So let us get united once again. Thanks for everything. Thanks for having such a nice time. Thank you. May all God bless us. Thank you, Yamiji. Let us all enrich our traditions. Let us increase the functionality of our religion, which we are following. Thank you for the finest message. We thank you for your valuable presence, thoughtful insight, and words of wisdom. ಇದೀಗ ಈ ಒಂದು ಡಿ ಅಡಿಕ್ಷನ್ ಸೆಂಟರ್ ಅನ್ನ ಬೆಳೆದು ನಿಲ್ಲಿಸಲು ಕಾರಣೀಕರ್ತರಾದಂತಹ ಡೋನರ್ಸ್ ಹಾಗೂ ವೆಲ್ ವಿಷರ್ಸ್ ರವರನ್ನ ಸನ್ಮಾನಿಸುವಂತಹ ಸಮಯ. ಸನ್ಮಾನ ಈ ರೀತಿಯಲ್ಲಿ ಜರುಗುತ್ತದೆ. ಮೊದಲ ಅವಧಿಯಲ್ಲಿ 7 ಜನರಿಗೆ ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರು ಈ ಸನ್ಮಾನವನ್ನು ನೆರವೇರಿಸಿಕೊಡಬೇಕು. ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಬಿಷಪ್ ರವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾರ ಹಾಕಿ ಸನ್ಮಾನಿಸಬೇಕಾಗಿ ಸನ್ಮಾನ್ಯ ಶ್ರೀ ಮೈಕಲ್ ಡಿಸೋಜರ್ ಅವರಲ್ಲಿ ವಿನಂತಿಸುತ್ತಾ, ಫಲಪುಷ್ಪವನ್ನು ನೀಡಬೇಕಾಗಿ MLA ಅಶ್ರಫ್ ಸರಲ್ಲಿ ವಿನಂತಿಸುತ್ತಾ, ಬೊಕ್ಕೆಯನ್ನು ನೀಡಬೇಕಾಗಿ ವಿಜಯಲಕ್ಷ್ಮಿ ಮೇಡಮ್ ಅಲ್ಲಿ ವಿನಂತಿಸುತ್ತಾ, ಮೆಮೆಂಟೋವನ್ನ ಬ್ರದರ್ ಜೋಸೆಫ್ ಹಾಗೂ ಒಲಿವಿಯಾ ಮೇಡಮ್ ನೀಡ್ತಾ ಇದ್ದಾರೆ. ಸನ್ಮಾನಿತರ ಪಟ್ಟಿಯನ್ನು ವಾಚಿಸುವಾಗ ಸನ್ಮಾನಿತರು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮೊದಲ ಸನ್ಮಾನಿತರು ಶ್ರೀಯುತ ರೊನಾಲ್ಡ್ ಮಾಲ್ಟಿಸ್. ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಶ್ರೀಯುತ ರೊನಾಲ್ಡ್ ಮಾಲ್ಟಿಸ್ ಅವರನ್ನು ಜೋರು ಚಪ್ಪಾಳೆಯೊಂದಿಗೆ ನಾವು ಸನ್ಮಾನ ಪೀಠಕ್ಕೆ ಅವರನ್ನು ಸ್ವಾಗತಿಸ್ತಾ ಅದೇ ಇದ್ದೇವೆ. ರೀತಿ ಜೇಮ್ಸ್ ಮೆಂಡೋನ್ಸಾ, ಪ್ರಶಾಂತ್ ಫೆರಾವೋ, ನಾರ್ಬರ್ಟ್ ಡಿಸೂಜಾ, ರಿಚರ್ಡ್ ಸಿರಿಲ್ ರೊಡ್ರಿಗಸ್, ಜೋಸೆಫ್ ಎಲಿಯಾಸ್ ಮೆನೇಜಸ್ ಆ್ಯಂಡ್ ಮಿಸ್ಟರ್ ವಿವಿಯನ್ ಪಿಂಟೋ ತಾವೆಲ್ಲರೂ ಸನ್ಮಾನದ ಪೀಠವನ್ನ ಅಲಂಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇದೀಗ ನಾವು 7 ಮಂದಿ ನಮ್ಮ ಸಹೃದಯಿ ದಾನಿಗಳಿಗೆ ಮತ್ತು ನಮ್ಮ ಹಿತೈಷಿಗಳಿಗೆ ಸನ್ಮಾನಿಸ್ತಕ್ಕಂಥ ಒಂದು ಸುಂದರ ಕ್ಷಣಕ್ಕೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ. ಮೊದಲಿಗರು ರೊನಾಲ್ಡ್ ಮಾಲ್ಟಿಸ್ ಇವರು ದುಬೈಯಲ್ಲಿ ನೆಲೆಸಿರುವಂತಹ ಯಶಸ್ವಿ ಉದ್ಯಮಿ. ರಾಯಲ್ ಬ್ಲೂ ಗ್ರೂಪ್ ಆಫ್ ಕಂಪನೀಸ್ ಇದರ ಮಾಲೀಕರು. ಸಮಾಜ ಸೇವೆಯಲ್ಲಿ ಎತ್ತಿದ ಕೈ. ಹಲವಾರು ಜನರಿಗೆ ಉದಾರ ಸಹಾಯ ಹಸ್ತ ನೀಡಿದ್ದಾರೆ. ಸ್ನೇಹಾಲಯದ ಜೋಸೆಫ್ ರವರನ್ನು ದುಬೈಗೆ ಕರೆದುಕೊಂಡು ಹೋಗಿ ಹಲವಾರು ಸಂಘ ಸಂಸ್ಥೆಗಳ ಹಾಗೂ ಹಲವಾರು ಉದ್ಯಮಿಗಳ ಪರಿಚಯ ಮಾಡಿಸಿ ಸ್ನೇಹಾಲಯದ ವ್ಯಸನ ಮುಕ್ತಿ ಕೇಂದ್ರಕ್ಕೆ ಪ್ರೋತ್ಸಾಹಿಸಲು ಸಹಕಾರ ಕೋರಿ ಈ ಕೇಂದ್ರವನ್ನು ಪ್ರಾರಂಭಿಸಲು ಅಪಾರ ಸಹಾಯ ಮಾಡಿದ ಸಹೃದಯಿ ರೊನಾಲ್ಡ್ ಮಾಲ್ಟಿಸ್ ಇವರನ್ನು ನಾವು ಈಗ ಜೋರು ಚಪ್ಪಾಳೆಯೊಂದಿಗೆ ತಮ್ಮೆಲ್ಲರನ್ನು ಸಾಕ್ಷಿಯಾಗಿಟ್ಟುಕೊಂಡು ನಾವು ಸನ್ಮಾನಿಸ್ತಾ ಇದ್ದೇವೆ. ಈ ತುಂಬಿದ ಭವ್ಯ ವೇದಿಕೆಯಲ್ಲಿ ಈ ಸುಂದರ ಕ್ಷಣದಲ್ಲಿ ಶ್ರೀಯುತ ರೊನಾಲ್ಡ್ ಮಾಲ್ಟಿಸ್ ಅವರನ್ನು ಸನ್ಮಾನಿಸುವ ಕ್ಷಣ. ಮುಂದಕ್ಕೆ ಶ್ರೀಯುತ ಜೇಮ್ಸ್ ಮೆಂಡೋನ್ಸಾ ಇವರು ಅನಿವಾಸಿ ಭಾರತೀಯರಾಗಿದ್ದು ಖ್ಯಾತ ಹಾಗೂ ಯಶಸ್ವಿ ಉದ್ಯಮಿ. ಹಲವಾರು ಜನರಿಗೆ ಅವರು ಉದಾರವಾದ ಮನಸ್ಸಿನಿಂದ ಸಹಾಯ ದೇಣಿಗೆ ನೀಡಿದವರಾಗಿದ್ದಾರೆ. ಹಲವಾರು ಕೊಂಕಣಿ ಕಾರ್ಯಕ್ರಮಗಳಿಗೆ, ಸಂಘ ಸಂಸ್ಥೆಗಳಿಗೆ, ಕೊಂಕಣಿ ಸಮುದಾಯಕ್ಕೆ ಅವರ ಕೊಡುಗೆ ಅಪಾರ. ಹಲವಾರು ಚಲನಚಿತ್ರಗಳಿಗೆ ಧನ ಸಹಾಯ ನೀಡಿದ್ದಾರೆ. ಸ್ವತಃ ಚಲನಚಿತ್ರ ನಿರ್ಮಾಪಕರು ಕೂಡ ಆಗಿದ್ದಾರೆ. ಸ್ನೇಹಾಲಯದ ಜೋಸೆಫ್ ಕ್ರಾಸ್ತರ್ ಅವರನ್ನು ದುಬೈಗೆ ಕರೆದುಕೊಂಡು ಹೋದ ವೇಳೆಯಲ್ಲಿ ಒಂದು ದುಬಾರಿ ಹೋಟೆಲ್ನ ಇಡೀ ಬಿಲ್ಲನ್ನು ಅವರು ಪಾವತಿಸಿದ್ದಾರೆ. ಮಾತ್ರವಲ್ಲ, ಅವರ ಪರಿಚಯದವರಿಗೆಲ್ಲರಿಗೂ ಕೂಡ ಸ್ನೇಹಾಲಯ ಸಂಸ್ಥೆಯ ಬಗ್ಗೆ ಪರಿಚಯ ಮಾಡಿಸಿ ಇನ್ನು ಮುಂದೆ ಸಹ ನಿಸ್ವಾರ್ಥ ಭಾವನೆಯಿಂದ ತಮ್ಮ ಸಹಾಯವನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಇವರು ವ್ಯಸನ ಮುಕ್ತ ಕೇಂದ್ರದ ಸ್ಟಾಫ್ ರೂಮ್ ಒಂದನ್ನು ನೀಡಿ ಸಹಕರಿಸಿದ್ದಾರೆ. ಸರ್, ತಮ್ಮ ಸಹೃದಯಿ ದಾನಕ್ಕೆ ನಾವು ಆಭಾರಿಗಳಾಗಿದ್ದೇವೆ, ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಈ ಜನಸಾಗರದ ಮುಂದೆ ತಮ್ಮನ್ನು ಸನ್ಮಾನಿಸಲು ನಾವು ಸಂತೋಷ ಪಡ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಜೇಮ್ಸ್ ಮೆಂಡೋನ್ಸಾ ಇವರಿಗೆ ತಮ್ಮೆಲ್ಲರ ಜೋರು ಕರತಾಡನ ಪ್ಲೀಸ್. ಮುಂದಕ್ಕೆ ಶ್ರೀಯುತ ಪ್ರಶಾಂತ್ ಫೆರಾವೋ.
ಪ್ರಶಾಂತ್ ಪೆರೋವಾ ಇವರು ಕುವೈತಿನ ಡೇಲಿಯನ್ ಇಂಟರ್ನ್ಯಾಷನಲ್ ಕಂಪನಿ ಇದರ ಮಾಲೀಕರಾಗಿದ್ದಾರೆ. ಇವರು ಜೋಸೆಫ್ ಕ್ರಾಸ್ತಾರ್ ಅವರನ್ನು ಕುವೈತಿಗೆ ವೈಯಕ್ತಿಕ ನೆಲೆಯಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಕೊಂಕಣಿ ನಾಟಕವನ್ನು ಮಾಡಿಸಿ ಸುಮಾರು 12.5 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿ ಹಲವಾರು ಜನರ ಪರಿಚಯ ಮಾಡಿಸಿ ಸುಮಾರು 10 ದಿನಗಳ ಕಾಲ ಅವರ ಸ್ವಂತ ಮನೆಯಲ್ಲಿ ಆತಿಥ್ಯ ನೀಡಿ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಈ ಸ್ನೇಹಾಲಯಕ್ಕೆ ಅವರು ಆಧಾರವಾಗಿದ್ದಾರೆ. ಮಾತ್ರವಲ್ಲದೆ ಸ್ನೇಹಾಲಯದ ಲಕ್ಡಿಪ್ ಕೂಪನ್ಸ್ ಕುವೈತ್ನಲ್ಲಿ ವಿತರಿಸಲು ಅವರು ತುಂಬ ಸಹಕರಿಸಿದ್ದಾರೆ. ಈ ಒಂದು ಸವಿ ನೆನಪಿಗೋಸ್ಕರ ಇವತ್ತು ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಇದಕ್ಕಾಗಿ ನಾವು ಆಭಾರಿಗಳಾಗಿದ್ದೇವೆ. ಜೋರು ಚಪ್ಪಾಳೆಯೊಂದಿಗೆ ನಾವು ಸನ್ಮಾನಿಸ್ತಾ ಇದ್ದೇವೆ ಶ್ರೀಯುತ ಪ್ರಶಾಂತ್ ಫೆರಾವೋ. ಮುಂದಿನ ಸನ್ಮಾನಿತರು ಶ್ರೀಯುತ ನಾಬರ್ಟ್ ಡಿಸೋಜಾ ಇವರು ಬೆಹರೈನ್ನಲ್ಲಿ ಕಿಡ್ಸ್ ಕಿಂಗ್ಡಮ್ನ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಅವರು ಹಲವಾರು ವರ್ಷಗಳಿಂದ ಸ್ನೇಹಾಲಯದ ಅಭಿಮಾನಿ ಹಾಗೂ ದಾನಿಯಾಗಿದ್ದಾರೆ. ಇತ್ತೀಚೆಗೆ ಅವರು ಜೋಸೆಫ್ ಇವರನ್ನು ಬಹರೈನಿಗೆ ಕರೆದುಕೊಂಡು ಹೋಗಿ ಅವರ ಮನೆಯಲ್ಲಿ ಆತಿಥ್ಯ ನೀಡಿ 15 ದಿನ ಅವರ ಜೊತೆ ಬಹರೈನ್ನಲ್ಲಿರುವ ಹಲವು ಸಂಘ ಸಂಸ್ಥೆಗಳಿಗೆ ಮನೆಗಳಿಗೆ ಭೇಟಿ ನೀಡಿಸಿ ಅವರಿಂದ ಸ್ನೇಹಾಲಯದ ಈ ವ್ಯಸನ ಮುಕ್ತ ಕೇಂದ್ರಕ್ಕೆ ಸಹಾಯ ಮಾಡಲು ಕಾರಣಕರ್ತರಾಗಿದ್ದಾರೆ. ಹಾಗೂ ಅವರು ಕೂಡ ನಮ್ಮ ಸ್ನೇಹಾಲಯದ ವ್ಯಸನ ಮುಕ್ತ ಕೇಂದ್ರಕ್ಕೆ ತಮ್ಮ ಉದಾರವಾದ ಸಹಾಯವನ್ನು ನೀಡಿರುತ್ತಾರೆ. ಇವರು ವ್ಯಸನ ಮುಕ್ತ ಕೇಂದ್ರದ ಡ್ರಗ್ ಡಿಸ್ಪೆನ್ಸಿಂಗ್ ರೂಮನ್ನು ನೀಡಿ ಸಹಕರಿಸಿದ್ದಾರೆ. ಧನ್ಯವಾದಗಳು ಸರ್. ತಮ್ಮ ಈ ಅಪಾರವಾದಂತಹ ಸೇವೆಯನ್ನು ನಾವು ಗುರುತಿಸಿ ತಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ನಮ್ಮೆಲ್ಲ ಅಭಿಮಾನಿಗಳು ಹಿತೈಷಿಗಳು ಜೋರು ಚಪ್ಪಾಳೆಯೊಂದಿಗೆ ನಾವು ಸನ್ಮಾನಿಸ್ತಾ ಇದ್ದೇವೆ ಶ್ರೀಯುತ ನಾಬರ್ಟ್ ಡಿಸೋಜಾ. ನೆಕ್ಸ್ಟ್ ಶ್ರೀಯುತ ಜೋಸೆಫ್ ಎಲಿಯಾಸ್ ಇವರು ಒಬ್ಬ ಪ್ರಖ್ಯಾತ ಉದ್ಯಮಿ. ಫಾರ್ಚೂನ್ ಲೈಫ್ ವೆಲ್ತ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಡೆಲ್ಲಿ ಇದರ ನಿರ್ದೇಶಕರು. PTI ಕನ್ಸಲ್ಟೆನ್ಸಿ ಬಾಂಬೆ ಇದರ ಮಾಲೀಕರು ಆಗಿದ್ದಾರೆ. ಅವರು ಹಲವಾರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಧನ ಸಹಾಯವನ್ನು ನೀಡುತ್ತಿದ್ದಾರೆ. ಉಡುಪಿಯ ಸಾಸ್ತಾನ ಅವರ ವಾಸ್ತವ್ಯವಾಗಿರುವುದರಿಂದ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡುತ್ತಿದ್ದಾರೆ. ಇವರು ಸ್ನೇಹಾಲಯದ ದೊಡ್ಡ ಅಭಿಮಾನಿ. ಸ್ನೇಹಾಲಯದ ಎಲ್ಲ ಕಾರ್ಯಗಳಿಗೆ ಅವರ ದೊಡ್ಡ ಕೊಡುಗೆ ಇದೆ. ಪ್ರತಿ ತಿಂಗಳು ಅವರು ಮತ್ತು ಅವರ ಕುಟುಂಬದಿಂದ ಒಂದು ಮೊತ್ತ ಸ್ನೇಹಾಲಯ ನಿವಾಸಿಗಳ ಭೋಜನಕ್ಕೆ ಸದಾ ಇದೆ. ಸ್ನೇಹಾಲಯದ ವ್ಯಸನಮುಕ್ತ ಕೇಂದ್ರಕ್ಕೆ ತಮ್ಮ ಸಹಾಯ ವಸ್ತುವನ್ನು ನೀಡಿದ್ದಾರೆ. ಇವರು ವ್ಯಸನಮುಕ್ತ ಕೇಂದ್ರದ ಸೀಲಿಂಗ್ ವರ್ಕ್ಸ್ಗೆ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ತಮ್ಮ ಉದಾರ ಮನಸ್ಸಿನ ದಾನ ನೀಡಿದ್ದಾರೆ. ಇದೀಗ ಸನ್ಮಾನ ಶ್ರೀಯುತ ಜೋಸೆಫ್ ಎಲಿಯಾಸ್ ಮಿನೇಜಸ್. ಮುಂದಿನ ಸನ್ಮಾನಿತರು ಶ್ರೀಯುತ VVN ಪಿಂಟೋ ಮಂಗಳೂರಿನ ಖ್ಯಾತ ಲೆಕ್ಕ ಪರಿಶೋಧಕರು, ಚಾರ್ಟೆಡ್ ಅಕೌಂಟೆಂಟ್. ಸ್ನೇಹಾಲಯದ ಮೊದಲ ದಿನದಿಂದ ಸಂಸ್ಥೆಯ ನೋಂದಣಿಯಿಂದ ಹಿಡಿದು ಕಳೆದ 15 ವರ್ಷಗಳು ಸ್ನೇಹಾಲಯದ ಲೆಕ್ಕಪತ್ರವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುವುದರಲ್ಲದೆ ಒಂದೇ ಒಂದು ರೂಪಾಯಿಯನ್ನು ಕೂಡ ಇವರು ಫೀಸ್ ಆಗಿ ಇಷ್ಟು ವರ್ಷಗಳಲ್ಲಿ ತೆಗೆದುಕೊಳ್ಳದೆ ಉಚಿತವಾಗಿ ಸೇವೆ ಮಾಡುತ್ತಿರುವುದು. ಎಲ್ಲವನ್ನು ಉಚಿತವಾಗಿ ಆಡಿಟಿಂಗನ್ನು ಕಳೆದ 15 ವರ್ಷಗಳಿಂದ ಮಾಡಿಕೊಡುವವರು CA VVN ಪಿಂಟೋ ಇವರು. ನಮ್ಮ ಎಲ್ಲ 7 ಬೀಳುಗಳಲ್ಲಿ ಇವರ ಪಾತ್ರ ಅಮೂಲ್ಯವಾಗಿದೆ. ಪ್ರತಿ ಸಲ ಎಲೆಮರೆ ಕಾಯಿಯಂತೆ ಮುಂದಲೆಗೆ ಬಾರದೆ ತಮ್ಮ ಕೈಲಾದ ಸೇವೆ ಮಾಡುತ್ತಿರುವ ನಮ್ಮ ನಲ್ಮೆಯ VVN ಸರ್ ಇವರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಸಾಕ್ಷಿಯಾಗಿಟ್ಟುಕೊಂಡು ಸನ್ಮಾನಿಸಲು ನಾವು ಸಂತೋಷ ಪಡುತ್ತಿದ್ದೇವೆ. ಇದೀಗ ಮುಂದಿನ ಸನ್ಮಾನ ರಿಚರ್ಡ್ ಸಿರಿಲ್ ರಾಡ್ರಿಗಸ್ ಅವರು ಮಂಗಳೂರಿನ ಕರ್ನಾಟಕ ಏಜೆನ್ಸಿಯ ಮಹೀಂದ್ರ ಶೋರೂಮ್ ಇದರ ಮಾಲೀಕರಾಗಿದ್ದು ಉದಾರ ದಾನಿಯು ಸ್ನೇಹಾಲಯದ ಅಭಿಮಾನಿಯಾಗಿರುತ್ತಾರೆ. ಸ್ನೇಹಾಲಯಕ್ಕೆ ಹಲವಾರು ವರ್ಷಗಳಿಂದ ಅವರ CSR ಫಂಡ್ನಿಂದ ಸಹಾಯಧನ ಕೊಟ್ಟಿದ್ದಾರೆ. ಸ್ನೇಹಾಲಯದ ವ್ಯಸನ ಮುಕ್ತಿ ಕೇಂದ್ರಕ್ಕೆ ತಮ್ಮ ಸಹಾಯವನ್ನು ನೀಡಿರುತ್ತಾರೆ. ವ್ಯಸನ ಮುಕ್ತಿ ಡಿ ಅಡಿಕ್ಷನ್ ಸೆಂಟರಿನ ಸ್ಟಾಫ್ ರೂಮ್ ನಂಬರ್ 3 ನೀಡಿ ಸಹಕರಿಸಿದ್ದಾರೆ. 7 ಮಂದಿ ಕೊಡುಗೆಯಿ ದಾನಿಗಳು ಈ ಸಂಸ್ಥೆಯ ವೆಲ್ ವಿಷರ್ಸ್ಗೆ ನಾವು ಇವತ್ತು ತಮ್ಮೆಲ್ಲರನ್ನು ಸಾಕ್ಷಿಯಾಗಿಟ್ಟುಕೊಂಡು ನಾವು ಈ ಒಂದು ಭವ್ಯವಾದ ದಿವ್ಯವಾದ ವೇದಿಕೆಯಲ್ಲಿ ಅನೇಕ ಮಂದಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ನಮ್ಮ ಮುಂಬಯಿಯ ಬಿಷಪ್ ಅವರ ಸಾನ್ನಿಧ್ಯದಲ್ಲಿ ನಾವು ಇವತ್ತು ಸನ್ಮಾನಿಸಲು ತುಂಬ ಸಂತೋಷ ಪಡ್ತಾ ಇದ್ದೇವೆ. ನಿಮ್ಮ ಸೇವೆಗೆ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ವಶಕ್ತನಾದ ಭಗವಂತನು ತಮಗೆ ಇನ್ನಷ್ಟು ಆಯುರಾರೋಗ್ಯವನ್ನು ಕೊಡಲಿ, ತಮ್ಮ ವ್ಯವಹಾರದಲ್ಲಿ ಸಮೃದ್ಧಿಯನ್ನು ಕೊಡಲಿ. ತಮ್ಮ ಕೈ ಅದು ಕೊಡುವ ಕೈ, ಆ ಕೊಡುವ ಕೈಯನ್ನು ಆ ಸರ್ವಶಕ್ತನು ಅಕ್ಷಯ ಪಾತ್ರ ಮಾಡಲಿ, ಕೊಟ್ಟಷ್ಟು ಮುಗಿಯದ ಕೈಯಾಗಿ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನಮ್ಮ ಮುಂದಿನ ಅತಿಥಿ ಮಾತು ಶ್ರೀಯುತ AKM ಅಶ್ರಫ್ ಅವರು, ನಮ್ಮ ಮಂಜೇಶ್ವರದ ಶಾಸಕರು.
ನಮ್ಮ ಆತ್ಮೀಯ ಮಿತ್ರರು, ಈ ಹಿಂದೆ ಮಂಜೇಶ್ವರ ಬ್ಲಾಕ್ ಪಂಚಾಯತಿನ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಸ್ನೇಹಾಲಯದ ಆರಂಭದ ದಿನಗಳು ಭಾಳಷ್ಟು ಕಷ್ಟ ನಷ್ಟ ಸಮಸ್ಯೆ ಚಾಲೆಂಜಸ್ ಎಲ್ಲವನ್ನು ಎದುರಿಸಿದಂಥ ಕಾಲದಲ್ಲಿ ಸ್ನೇಹಾಲಯಕ್ಕೆ ಅಭಯ ಹಸ್ತವಾಗಿ ನಿಂತದ್ದು ನಮ್ಮ AKM ಅಶ್ರಫ್ ಅವರು. ಜೋಸೆಫ್ ರವರಿಗೆ ಎಲ್ಲ ರೀತಿಯ ಭರವಸೆಯನ್ನು ಧೈರ್ಯವನ್ನು ಸಹಾಯವನ್ನು ಕೊಟ್ಟವರು AKM ಅಶ್ರಫ್ ಅವರು. ಮಂಜೇಶ್ವರ ಕೇರಳದ ಶಾಸಕರಾಗಿದ್ದರೂ ಕೂಡ ಶಾಸಕರಾಗಿ ಕನ್ನಡದಲ್ಲಿ ಪ್ರಮಾಣ ವಚನವನ್ನು ಮಾಡಿದವರು ಸನ್ಮಾನ್ಯ AKM ಅಶ್ರಫ್. ಇದೀಗ ನಮ್ಮ ಮುಂದೆ ಶುಭ ಸಂದೇಶಕ್ಕಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಮಾಧ್ಯಮ, ಉದ್ಯಮಿ ವಲಯಗಳ ಪ್ರಮುಖ ವ್ಯಕ್ತಿತ್ವಗಳೇ, ವೇದಿಕೆ ಮುಂಭಾಗದಲ್ಲಿರುವ ಆತ್ಮೀಯ ಸಹೋದರ ಸಹೋದರಿಯರೇ, ಕೇರಳ ಕರ್ನಾಟಕದ ಗಡಿ ಪ್ರದೇಶವಾದ ಭಾಷೆಗಳಿಂದ, ಕಲೆಗಳಿಂದ, ಸಂಸ್ಕೃತಿಗಳಿಂದ ಶ್ರೀಮಂತಗೊಂಡ ಭೂಮಿಕೆಯಾದ ಮಂಜೇಶ್ವರದಲ್ಲಿ ಭಾಳ ಹೆಮ್ಮೆಯ, ಸಂತೋಷದ ಜೊತೆಗೂಡುವಿಕೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ನಾನು ಮಂಜೇಶ್ವರದಲ್ಲಿ ಸ್ನೇಹಾಲಯ ಎಂಬ ಈ ಪ್ರೀತಿಯ ಮಾನವೀಯತೆಯ ಕೇಂದ್ರದ ಹುಟ್ಟಿನ ದಿನದಿಂದ ಈ ತನಕ ಜೋಸಫಣ್ಣನವರ ಹಿಂದೆ ನನ್ನಿಂದಾಗುವ ರೀತಿಯಲ್ಲಿ ನೆರಳಾಗಿ ನಿಲ್ಲಕ್ಕೆ ಸಾಧ್ಯವಾದ ಸಂತೋಷವನ್ನು ಈ ಸಂದರ್ಭದಲ್ಲಿ ನಾನು ಹಂಚ್ತಾ ಇದ್ದೀನಿ. ಇವತ್ತು ಜಗತ್ತಲ್ಲಿ ಭಾರತ ಅಂತ ಹೇಳುವಾಗ ಯಾವ ದೇಶದ ಪೌರರಿಗೂ ಸಿಗದಂಥ ಒಂದು ಪುಣ್ಯಭೂಮಿ ನಮ್ಮ ಭಾರತ ಅಂತ ನಾವು ಹೆಮ್ಮೆಯಿಂದ ಸದಾ ಹೇಳ್ತಾ ಇರ್ತೇವೆ. ಆ ಭಾರತವನ್ನು ಜಗತ್ತಿನ ಮುಂದೆ ನಾವು ಪರಿಚಯಿಸುವಾಗ ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲಾ ತೇರೆ ನಾಮ್, ಸಬ್ಕೋ ಸನ್ಮಧ್ಯೆ ಭಗವಾನ್ ಎಂಬ ಪವಿತ್ರವಾದ ಸರ್ವ ಧರ್ಮಗಳ ಪ್ರಾರ್ಥನೆಯನ್ನು ಜೀವನದುದ್ದಕ್ಕೂ ಮೊಳಗಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ನಾವು ಭಾರತದ ಜೊತೆಯಲ್ಲೇ ಜಗತ್ತಿಗೆ ಅಭಿಮಾನದಿಂದ ಪರಿಚಯ ಮಾಡ್ತಾ ಇರ್ತೇವೆ. ಗಾಂಧೀಜಿಯವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರೈಲಲ್ಲಿ ಪ್ರಯಾಣ ಮಾಡಲಿಕ್ಕೆ ರೈಲ್ವೆ ನಿಲ್ದಾಣಕ್ಕೆ ಬಂದು ಜನಜಂಗುಳಿಯ ಎಡೆಯಲ್ಲಿ ರೈಲಿಗೆ ಹತ್ತುತ್ತಾರೆ. ಆ ಜನಜಂಗುಳಿಯ ಎಡೆಯಲ್ಲಿ ಅವರ ಕಾಲಲ್ಲಿದ್ದ ಒಂದು ಮೆಟ್ಟು ರೈಲಿನ ಒಳಗಡೆ ಬಿದ್ದು ಹೋಗ್ತದೆ. ಆ ಜನಜಂಗುಳಿ ಎಡೆಯಲ್ಲಿ ಅವ್ರು ಮಾಡಿದ ಕೆಲಸ ಅಂತ ಹೇಳಿದರೆ ಎಲ್ಲರೂ ನೋಡ್ತಾ ಇದ್ರು. ಅವರ ಕಾಲಲ್ಲಿದ್ದ ಆ ಒಂದು ಮೆಟ್ಟನ್ನು ತೆಗೆದು ಹೊರಗೆ ಬಿಸಾಡಿ ಅವರ ಮುಂದಕ್ಕೆ ನಡೆದರು. ಆವಾಗ ಇದನ್ನು ನೋಡಿದ ಒಬ್ಬ ವ್ಯಕ್ತಿ ಕೇಳಿದರು, ಬಾಪೂಜಿಯವರೇ, ನಿಮ್ಮ ಒಂದು ಮೆಟ್ಟು ಕೆಳಗೆ ಬಿದ್ದಾಗ ಅದನ್ನು ಹೇಗಾದರೂ ಮಾಡಿ ಯಾರಿಂದಾದರೂ ಅದನ್ನು ತೆಗೆಸಿ ತಿರುಗಿ ತರುವುದಕ್ಕಿಂತ ಬದಲಾಗಿ ಇನ್ನೊಂದು ಕಾಲಲ್ಲಿದ್ದ ಮೆಟ್ಟನ್ನು ನೀವು ಯಾಕೆ ಬಿಸಾಡಿದ್ದೀರಂತ ಕೇಳುವಾಗ ಬಾಪೂಜಿ ಹೇಳಿದೊಂದು ಮಾತಂತ ಹೇಳಿದರೆ, ಆ ಒಂದು ಮೆಟ್ಟು ಇನ್ನೊಬ್ಬನಿಗೆ ಸಿಗುವಾಗ ಅದರಿಂದ ಉಪಕಾರ ಸಿಗಲಿಕ್ಕಿಲ್ಲ, ಈ ಮೆಟ್ಟು ಕೂಡ ಅದರ ಜೊತೆಯಲ್ಲಿ ಸಿಕ್ಕಿದ್ರೆ ಅವನಿಗೆ ಉಪಕಾರ ಸಿಗಲಿಕ್ಕೆ ಎಂಬ ಒಂದು ಮೆಸೇಜನ್ನು ತನ್ನ ಜೀವನದುದ್ದಕ್ಕೂ ನೀಡಿದ ಬಾಪೂಜಿಯವರ ಹುಟ್ಟಿನ ದಿನದಂದು, ಈ ಒಂದು ಗಾಂಧೀಜಿಯ ದಿನದಂದು ನನ್ನ ಕ್ಷೇತ್ರದಲ್ಲಿ ಈ ಒಂದು ಶುಭ ಗಳಿಗೆ ನಡೀತಾ ಇದೆ. ನಾನು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿಯುತ್ತಲೇ ಈಗಾಗಲೇ ಒಳ್ಳೆ ಮೆಸೇಜ್ಗಳು ಈಗಾಗಲೇ ನೀವು ಕೇಳಿದ್ದೀರಿ. ಜೋಸಫ್ ಅಣ್ಣನವರು ಈ ಸ್ನೇಹಾಲಯಕ್ಕೆ ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷನಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಪ್ರಥಮ ಭೇಟಿ ಕೊಟ್ಟದ್ದು ಈ ಸಂಸ್ಥೆಗೆ. ತಾಲೂಕು ಪಂಚಾಯತ್ ಅಧ್ಯಕ್ಷನಾಗಿ ರಸ್ತೆಗಳು, ಸೇತುವೆಗಳು, ಕುಡಿನೀರಿನ ಸಮಸ್ಯೆಗಳು, ಕೃಷಿಕರ ಸಮಸ್ಯೆಗಳಿಗೆ ಪದ್ಧತಿಯನ್ನು ನಾನು ಚರ್ಚೆ ಮಾಡುವ ಸಂದರ್ಭದಲ್ಲಿ ನನ್ನ ಮನಸ್ಸಲ್ಲಿದ್ದ ಒಂದೇ ಒಂದು ಆಸೆ ಅಂತ ಹೇಳಿದರೆ, ಸ್ನೇಹಾಲಯಕ್ಕೆ ಏನಾದರೂ ಮಾಡ್ಬೋದಾ ಎಂಬ ಒಂದು ಮನಸ್ಸಲ್ಲಿ ಒಂದು ನನ್ನ ಕನಸಿತ್ತು. ನಾನು ಪ್ರಥಮ ವರ್ಷದಲ್ಲಿ ಅಧ್ಯಕ್ಷನಾಗಿ ನನ್ನ ಪ್ರಥಮ ಈ ಮಂಜೇಶ್ವರ ತಾಲೂಕು ಪಂಚಾಯತಿನ ಫಂಡಿನಿಂದ ಸ್ನೇಹಾಲಯಕ್ಕೆ ವರ್ಷದಲ್ಲಿ ನನ್ನಿಂದಾಗಿ ಒಂದು ಅಳಿಲ ಸೇವೆ ಎಂಬ ನೆಲೆಯಲ್ಲಿ ಪ್ರತಿ ವರ್ಷ ಒಂದು 5 ಲಕ್ಷ ರೂಪಾಯಿಗಳ ಮದ್ದನ್ನು ನೀಡಲಿಕ್ಕೆ ಸಾಧ್ಯವಾದ ಒಂದು ಸವಿ ನೆನಪನ್ನು ಈ ಸಂದರ್ಭದಲ್ಲಿ ಹಂಚ್ತಾ ಇದ್ದೀನಿ. ಶಾಸಕನಾದ ನಂತರವೂ ಪ್ರತಿ ಸಲ ಜೋಸಫಣ್ಣನವರು
ಈ ಸಮಾರಂಭದಲ್ಲಿ ಎಷ್ಟು ಉದ್ಯಮಗಳು ಭಾಗವಹಿಸಿದ್ದಾರೆ, ಕೊಡುಗೆ ದಾನಿಗಳು ಭಾಗವಹಿಸಿದ್ದಾರೆ. ಡಿ ಅಡಿಕ್ಷನ್ ಸೆಂಟರ್ಗೆ ಶ್ರೀ ಮಿಕ್ಯಾಲ್ ರವರ ನೇತೃತ್ವದಲ್ಲಿ 1,10,00,000 ರೂಪಾಯಿಗಳನ್ನು ದೇಣಿಗೆ ನೀಡಿ ಅದರ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ನಾನು ಈ ಊರಿನ ಶಾಸಕ ಎಂಬ ನೆಲೆಯಲ್ಲಿ ಜೋಸಫ್ ಅಣ್ಣನವರು ಹಲವಾರು ಸಂದರ್ಭಗಳಲ್ಲಿ ಅವರಿಗೆ ಆರ್ಥಿಕವಾದ ಸಂಕಷ್ಟ ಬಂದು ಬಹಳ ನೋವಿನಿಂದ ನಿಲ್ಲುವ ಸಂದರ್ಭಗಳನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೀನಿ. ನಾವು ಅವರನ್ನು ನಮ್ಮಿಂದ ಆಗುವ ರೀತಿಯಲ್ಲಿ CSR ಫಂಡ್ಗಳ ಮುಖಾಂತರವಾದರೂ ಎಲ್ಲ ಮನುಷ್ಯರನ್ನು, ಬೀದಿಯಲ್ಲಿ ಎಸೆದು ಯಾರೂ ಇಲ್ಲದಂಥ ಮನುಷ್ಯರನ್ನು ಹೃದಯ ಜೊತೆಯಲ್ಲಿ ಸೇರಿಸಿಕೊಂಡು ಹೃದಯದ ಮಾತುಗಳನ್ನಾಡಿ ಅವರನ್ನು ಮನುಷ್ಯರಾಗಿ ತಿರುಗಿ ಸಮಾಜಕ್ಕೆ ನೀಡುವಂಥ ಈ ಒಂದು ಸಂಸ್ಥೆಗೆ ನಿಮ್ಮಿಂದಾಗುವ ಎಲ್ಲ ಒಂದು ಸಪೋರ್ಟ್ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು, ವೇದಿಕೆಯಲ್ಲಿರುವ ಎಲ್ಲರಿಗಿಂತ ಮಿಗಿಲಾಗಿ ಬಹಳ ಅಭಿಮಾನ ಪಡುವ ವ್ಯಕ್ತಿ ಅಂತ ಹೇಳಿದರೆ ನಾನು, ಯಾಕೆಂತ ಹೇಳಿದರೆ ಯಾರಾದರೂ ಸ್ನೇಹಾಲಯ ಎಲ್ಲಿದೆ ಅಂತ ಕೇಳಿದರೆ ಅದು ಮಂಜೇಶ್ವರದಲ್ಲಿ ಅಂತ ಹೇಳುವಾಗ ಅಲ್ಲಿಯ ಶಾಸಕ ಎಂಬ ನೆಲೆಯಲ್ಲಿ ಇನ್ನಷ್ಟು ಆ ಸಂತೋಷವನ್ನು ಇಲ್ಲಿ ವ್ಯಕ್ತಪಡಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಗಳನ್ನು ಕೋರಿ ಜೋಸಫ್ ಅಣ್ಣನವರ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಅವರ ಜೊತೆಯಲ್ಲಿರ್ತೇನೆ ಅಂತ ಮತ್ತೊಮ್ಮೆ ಭರವಸೆ ನೀಡಿ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್. ಸ್ನೇಹಾಲಯದ ಪ್ರತಿಯೊಂದು ಆಯಾಮಗಳಲ್ಲಿಯೂ ನಾನಿದ್ದೇನೆ ಅನ್ನುವ ಭರವಸೆಯೊಂದಿಗೆ ಈ ಸಂಸ್ಥೆಗೆ ಸಹಕರಿಸಿದಂತಹ ಮಂಜೇಶ್ವರ ಕ್ಷೇತ್ರದ ಶಾಸಕರು AKM ಅಶ್ರಫ್ ಸರ್ ತಮಗೆ ಹೃದಯಾಂತರಾಳದಿಂದ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ. ಈ ಒಂದು ಸಂಸ್ಥೆಗೆ ಸಹಕರಿಸಿದಂತಹ ಮಹಾದಾನಿಗಳಿಗೆ ಮತ್ತು ಪ್ರೀತಿಯ ಹಿತಚಿಂತಕರಿಗೆ ಮೊದಲನೇದಾಗಿ ಆ ಕಡೆಯಿಂದ ಮೊದಲ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಬೆನೆಡಿಕ್ಟ್ ಪಿಂಟೋ, ದಯವಿಟ್ಟು ಆ ಕಡೆಯಿಂದ ಮೊದಲ ಆಸನವನ್ನು ತಾವು ಸ್ವೀಕರಿಸುವಂಥದ್ದು. ಸನ್ಮಾನ್ಯ ಶ್ರೀ ನವೀನ್ ರಂಜಿತ್ ಡಿಸೂಜಾ, ಎರಡನೇ ಆಸನವನ್ನು ತಾವು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮಾನ್ ವಿಲ್ಸನ್ ಫೆರ್ನಾಂಡಿಸ್, ದಯವಿಟ್ಟು ತಾವು ಕೂಡ ಬರಬೇಕು ಸನ್ಮಾನ ಆಸನಕ್ಕೆ. ಶ್ರೀಮಾನ್ ಸಿಲ್ವಿಯನ್ ನೊರೋನ್ನಾ, ಶ್ರೀಮಾನ್ ಕಿರಣ್ ಕುಮಾರ್ CJ, ದಯವಿಟ್ಟು ಹೆಸರು ಹೇಳಿದ ಹಾಗೆ ತಾವು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮಾನ್ ಸಿಲ್ವಿಯನ್ ನೊರೋನ್ನಾ, ಕಿರಣ್ ಕುಮಾರ್ CJ, ಅದೇ ರೀತಿ ಮಿಸ್ಟರ್ JV ಡಿಮೆಲ್ಲೋ ಆ್ಯಂಡ್ ಫ್ಯಾಮಿಲಿ. ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರು, ಆಕ್ಸಿಲರಿ ಬಿಷಪ್, ಉದ್ಘಾಟಕರಾಗಿರುವಂತಹ ಸನ್ಮಾನ್ಯ ಶ್ರೀ ಮೈಕಲ್ ಡಿಸೂಜಾ, ಬಿಲವಡ್ ಆತ್ಮದಾಸ್ ಯಾಮೀಜಿ, ವಿಜಯಲಕ್ಷ್ಮಿ ಶಿಬರೂರು, ಅದೇ ರೀತಿ ಜೋಸೆಫ್ ಕ್ರಾಸ್ತಾ ಆ್ಯಂಡ್ ಒಲಿವಿಯಾ ಕ್ರಾಸ್ತಾ, ದಯವಿಟ್ಟು ತಾವು ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಒಂದು ಡಿ ಅಡಿಕ್ಷನ್ ಸೆಂಟರ್ಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಹಸ್ತವನ್ನು ಚಾಚಿದವರು ಸನ್ಮಾನ್ಯ ಶ್ರೀ ಬೆನೆಡಿಕ್ಟ್ ಪಿಂಟೋ, ಅಬುಧಾಬಿಯ ಅಲ್ ಖಲೀದಿಯಾ ಗ್ರೂಪ್ UAE ಅಬುಧಾಬಿ, ಇದರ ಸ್ಥಾಪಕರು ಮುಖ್ಯಸ್ಥರು ಕೂಡ ಹೌದು. ಹೆಸರಾಂತ ಉದ್ಯಮಿಯಾಗಿ ಬೆಳೆದು ನಿಂತ ನಮ್ಮ ನೆಚ್ಚಿನ ಬೆನೆಡಿಕ್ಟ್ ಪಿಂಟೋರವರು, ಸ್ನೇಹಾಲಯದ ಸಂಸ್ಥಾಪಕರಾಗಿರುವಂತಹ ಸನ್ಮಾನ್ಯ ಶ್ರೀ ಜೋಸೆಫ್ ಕ್ರಾಸ್ತರ್ ಅವರು ದುಬೈಗೆ ಹೋದಾಗ ಭೇಟಿಯಾಗಿ ಸ್ನೇಹಾಲಯದ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಸ್ನೇಹಾಲಯದ ಡಿ ಅಡಿಕ್ಷನ್ ಸೆಂಟರಿಗೆ ತುಂಬು ಮನಸ್ಸಿನಿಂದ ಸಹಾಯವನ್ನು ನೀಡಿದ್ದಾರೆ. ವ್ಯಸನ ಮುಕ್ತ ಕೇಂದ್ರದ ಕನ್ಸಲ್ಟೇಷನ್ ಭಾಗ 2 ಮತ್ತು ಕೌನ್ಸೆಲಿಂಗ್ ಸೆಕ್ಷನ್ ಭಾಗ 1 ನೀಡಿ ಸಹಕರಿಸಿದ್ದಾರೆ. ಉದಾರ ದಾನಿಗಳಾಗಿರುವ ಇವರಿಗೆ ನಮ್ಮ ಪ್ರೀತಿಯ ಸನ್ಮಾನವನ್ನು ಅರ್ಪಿಸ್ತಾ ಇದ್ದೇವೆ. ಮನದಾಳದ ಕೃತಜ್ಞತೆಗಳು. ಎರಡನೆಯ ವ್ಯಕ್ತಿ ನವೀನ್ ರಂಜಿತ್ ಡಿಸೂಜಾ, ಮೂಲತಃ ಕೈಯಾರಿನ ಪೆರ್ಮುದೆಯವರು. ಕುವೈಟ್ನಲ್ಲಿ ಉದ್ಯಮ ಕ್ಷೇತ್ರವನ್ನ ನಡೆಸಿಕೊಂಡು ಬಂದಿರುವಂತಹ ಇವರು ಹಲವಾರು ಬಡಬಗ್ಗರಿಗೆ, ದೀನ ದಲಿತರಿಗೆ, ಶಿಕ್ಷಣ ಇಲ್ಲದ ಮಕ್ಕಳಿಗೆ, ಮನೆ ಇಲ್ಲದವರಿಗೆ ವೈದ್ಯಕೀಯ ಚಿಕಿತ್ಸೆಗಳಿಗೆ ಸಹಾಯ ಹಸ್ತವನ್ನ ನೀಡುತ್ತಾ ಬಂದಿರುತ್ತಾರೆ. ಸ್ನೇಹಾಲಯಕ್ಕೆ ತುಂಬಾ ಹತ್ತಿರವಾದ ವ್ಯಕ್ತಿ ಹಾಗೂ ವ್ಯಕ್ತಿತ್ವ. ಪ್ರತಿ ತಿಂಗಳು ಪ್ರತಿಯೊಂದು ನಮ್ಮ ಕೆಲಸ ಕಾರ್ಯಗಳಿಗೆ ಉದಾರವಾದ ಸಹಾಯವನ್ನು ನೀಡುವಂಥ ವ್ಯಕ್ತಿ, ಶ್ರೀಮಂತ ಹೃದಯವಂತ ವ್ಯಕ್ತಿಯಾಗಿರುವ ಇವರು ಸ್ನೇಹಾಲಯದ ದೊಡ್ಡ ಅಭಿಮಾನಿ, ಪ್ರೋತ್ಸಾಹಕರು ಕೂಡ ಹೌದು. ವ್ಯಸನ ಮುಕ್ತಿ ಕೇಂದ್ರಕ್ಕೆ ಉದಾರ ಧನ ಸಹಾಯವನ್ನು ನೀಡಿದ ತಮಗೆ ಪ್ರೀತಿಯ ಕೃತಜ್ಞತೆಗಳು. ಸನ್ಮಾನ್ಯ ಶ್ರೀ ವಿಲ್ಸನ್ ಫೆರ್ನಾಂಡಿಸ್, ಒಬ್ಬ ಖ್ಯಾತ ಉದ್ಯಮಿ, ಈ ಸಂಸ್ಥೆಯ ಆತ್ಮೀಯ ಒಡನಾಡಿ, ಫೆರ್ನಾಂಡಿಸ್ ಗ್ರೂಪ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಇವರು ಸಾವಿರಾರು
ಯುವಕರಿಗೆ ಉದ್ಯೋಗವನ್ನ ನೀಡಿದವರು, ಉದ್ಯೋಗದಾತರು. ಪ್ರಾಮಾಣಿಕ ಸೇವೆಗೆ ಹೆಸರಾಗಿರುವಂತಹ ಸನ್ಮಾನ್ಯ ಶ್ರೀ ವಿಲ್ಸನ್ ಫೆರ್ನಾಂಡಿಸ್ ರವರು ನಮ್ಮ ಜೋಸೆಫ್ ಕ್ರಾಸ್ತರ್ ಅವರನ್ನ ಇಸ್ರೇಲ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಸನ್ಮಾನವನ್ನ ಮಾಡಿ ಇಸ್ರೇಲ್ ದೇಶವನ್ನ ಸುತ್ತಾಡಿಸಿ ಅತ್ಯಂತ ವೈಭವ ಪೂರಿತ ಆತಿಥ್ಯವನ್ನ ನೀಡಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೋಸೆಫ್ ಕ್ರಾಸ್ತರ್ ಅವರಿಗೆ ಸಹಕರಿಸಿದ್ದಾರೆ. ತಮಗೆ ಮನದಾಳದ ಕೃತಜ್ಞತೆಗಳು. ಮುಂದಿನ ವ್ಯಕ್ತಿ ಶ್ರೀಮಾನ್ ಸಿಲ್ವಿಯನ್ ನೊರೊನ್ನ, ಸ್ನೇಹಾಲಯದ ಮಹಾದಾನಿಗಳು ಕೂಡ ಹೌದು. ಈ ಡಿ ಅಡಿಕ್ಷನ್ ಸೆಂಟರ್ಗೆ, ವ್ಯಸನ ಮುಕ್ತ ಕೇಂದ್ರಕ್ಕೆ ಇವರ ಕೊಡುಗೆ ಅಪಾರ ಮಾತ್ರವಲ್ಲದೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇವರ ಕೊಡುಗೆ ಇದೆ. ಅತ್ಯಮೂಲ್ಯವಾದಂತಹ ದೇಣಿಗೆಯನ್ನು ನೀಡಿ ಸಹಕರಿಸಿದ್ದಾರೆ. ರೋಟರಿ ಕ್ಲಬ್ ಕೊಂಕಣಿ ಕೆಥೋಲಿಕ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವ ಇವರು ಕೊಂಕಣಿ ಭಾಷೆ, ಸಂಸ್ಕೃತಿ, ಕಲೆ, ಸಾಹಿತ್ಯಕ್ಕೆ ಅಪಾರ ಸೇವೆಯನ್ನ ನೀಡುತ್ತಾ ಬಂದಿದ್ದಾರೆ. ವ್ಯಸನ ಮುಕ್ತ ಕೇಂದ್ರದ ಸ್ಟಾಫ್ ರೂಮ್ 3 ನೀಡಿ ಸಹಕರಿಸಿದ್ದಾರೆ. ಸ್ನೇಹಾಲಯ ಅವರನ್ನು ಅತ್ಯಂತ ಗೌರವದಿಂದ ಸನ್ಮಾನಿಸುತ್ತಿದೆ. ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಆಲ್ವಿನ್ ರೊಡ್ರಿಗಸ್ ರವರು ಬರಬೇಕಿತ್ತು. ಅವರ ಅನುಪಸ್ಥಿತಿಯನ್ನು ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಮುಂದಿನ ವ್ಯಕ್ತಿ ಕಿರಣ್ ಕುಮಾರ್ ಸಿಜೆ ಕಾರ್ಕಳ್, ಶಾಲೋಮ್ ಎಂಟರ್ಪ್ರೈಸಸ್, ಒಬ್ಬ ಯಶಸ್ವಿ ಉದ್ಯಮಿ. ಹಲವಾರು ಬಾರಿ ಮಾರ್ಗದಿಂದ ಮಾನಸಿಕ ಅಸ್ವಸ್ಥರನ್ನ ತನ್ನ ಕಾರಿನಲ್ಲಿಯೇ ಕೂತ್ಕೊಳ್ಳಿಸಿ ಸ್ನೇಹಾಲಯಕ್ಕೆ ತಂದು ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂತಹ ವ್ಯಕ್ತಿತ್ವ. ಸ್ನೇಹಾಲಯದ ಹಲವಾರು ಕಾರ್ಯಕ್ರಮಗಳಿಗೆ ದೇಣಿಗೆಯನ್ನು ನೀಡುತ್ತಾ ಬಂದಿರುತ್ತಾರೆ. ಸಹೃದಯಿ, ಪರೋಪಕಾರಿ ಸ್ನೇಹಾಲಯದ ವ್ಯಸನ ಮುಕ್ತಿ ಕೇಂದ್ರದ ಕಾಮಗಾರಿಗೂ ಮತ್ತು ಅವರು ಉದಾರ ಮನಸ್ಸಿನಿಂದ ನೀಡಿದ್ದ ದಾನವನ್ನ ಇವತ್ತು ನಾವು ಸ್ಮರಿಸ್ತಾ ಇದ್ದೇವೆ. ಅವರು ನಮ್ಮ ಈ ಒಂದು ಕೇಂದ್ರಕ್ಕೆ ಸಹಕರಿಸಿದ್ದಾರೆ. ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಸನ್ಮಾನ ಭಾಗ 2ರ ಕೊನೆಯ ವ್ಯಕ್ತಿ, ಈ ಸಂದರ್ಭದಲ್ಲಿ ಗೌರವಿಸಲ್ಪಡುವಂತಹ ಸನ್ಮಾನ್ಯ ಶ್ರೀ ಜೆವಿ ಡಿಮೆಲ್ಲೋ, ಜೆರಾಲ್ಡ್ ವಿಕ್ಟರ್ ಡಿಮೆಲ್ಲೋ, ಈ ಸಂದರ್ಭದಲ್ಲಿ ತಮ್ಮ ಕುಟುಂಬಸ್ಥರೊಂದಿಗೆ ತಮ್ಮನ್ನ ಪ್ರೀತಿಯ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್, ಉತ್ತಮ ಬರಹಗಾರರು, ಸ್ನೇಹಾಲಯದ ಹಿತಚಿಂತಕರು, ಸ್ನೇಹಾಲಯಕ್ಕೋಸ್ಕರ ವಜ್ರಾಹಾರ ಎಂಬ ಪುಸ್ತಕವನ್ನು ಬರೆದು ಸರಿಸುಮಾರು 15 ಲಕ್ಷದಷ್ಟು ಮೊತ್ತವನ್ನು ಕಲೆ ಹಾಕಿ ಜನರೇಟರ್ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಪ್ರಾರ್ಥನಾ ಮಂದಿರಕ್ಕೆ ದಾನವನ್ನು ನೀಡಿ ಸ್ನೇಹಾಲಯದ ಡಿ ಅಡಿಕ್ಷನ್ ಸೆಂಟರಿಗೆ ದೊಡ್ಡ ಮೊತ್ತವನ್ನು ದಾನವನ್ನಾಗಿ ನೀಡಿದ್ದಾರೆ. ಕೌನ್ಸೆಲಿಂಗ್ ರೂಮ್ಸ್ 3 ಮತ್ತು 4, ನರ್ಸಿಂಗ್ ಸ್ಟೇಷನ್ 1 ನೀಡಿ ಸಹಕರಿಸಿದ್ದಾರೆ. ಎಲ್ಲ ಅತಿಥಿವರ್ಯರು ಒಂದುಗಳಿಗೆ ಎದ್ದು ನಿಲ್ಲಬೇಕು. ಎದ್ದು ನಿಲ್ಲಬೇಕು. ಅವರ ಹಿಂಬದಿಯಲ್ಲಿ ಒಂದು ಗ್ರೂಪ್ ಫೋಟೋಗೆ ಆಗಿ ತಮ್ಮನ್ನ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಸನ್ಮಾನಿಸಲ್ಪಟ್ಟಂತ ವ್ಯಕ್ತಿಗಳ ಹಿಂಭಾಗದಲ್ಲಿ ನಿಲ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರು ನೀಡಿರುವಂತಹ ಕೊಡುಗೆ ಮತ್ತು ದೇಣಿಗೆಯನ್ನ ಸ್ಮರಿಸುತ್ತಾ ಭಗವಂತನು ಸಾವಿರಾರು ಪಟ್ಟಿನಲ್ಲಿ ಅವರಿಗೆ ತಮ್ಮ ಪ್ರತಿಫಲವನ್ನು ನೀಡಲಿ ಎನ್ನುವ ಹಾರೈಕೆಯೊಂದಿಗೆ ತಮ್ಮನ್ನ ಬೀಳ್ಕೊಡ್ತಾ ಇದ್ದೇವೆ. ಮನದಾಳದಿಂದ ಧನ್ಯವಾದಗಳು. ಈ ಸನ್ಮಾನವನ್ನ ನೆರವೇರಿಸಿದಂಥ ಮತ್ತು ಸ್ವೀಕರಿಸಿದಂತಹ ಎಲ್ಲ ಪ್ರೀತಿಯ ವ್ಯಕ್ತಿಗಳಿಗೆ, ಗಣ್ಯಾತಿಗಣ್ಯರಿಗೆ, ಮಹಾದಾನಿಗಳಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ತಮಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ದೈಜಿ ವರ್ಲ್ಡ್ ಸಂಸ್ಥಾಪಕರು, ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಹೌದು. ಎಲ್ಲ ಚಾನೆಲ್ಗಳು ನಮ್ಮನ್ನ ಭಯಭೀತರನ್ನಾಗಿಸಿದ ಸಂದರ್ಭದಲ್ಲಿ ಆ ಜನರ ಮೊಗದಲ್ಲಿ ಮಂದಹಾಸವನ್ನ ಮೂಡಿಸಲು ಶ್ರಮಿಸಿದ ಪ್ರಾಮಾಣಿಕ ಚಾನೆಲ್ ನಮ್ಮ ನೆಚ್ಚಿನ ದೈಜಿ ವರ್ಲ್ಡ್. ಎಲ್ಲ ಚಾನೆಲ್ಗಳು TRP, ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ನ ಹಿಂದೆ ಓಡಿದರೆ ನಮ್ಮ ದೈಜಿ ವರ್ಲ್ಡ್ ಚಾನೆಲ್ ನಿಜವಾದ TRP, ಟ್ರೂ ರಿಯಲ್ ಪರ್ಪಸ್ಗಾಗಿ ಶ್ರಮಿಸಿಕೊಂಡು ಬಂದಿರುತ್ತದೆ. ಅವರನ್ನ ಈ ಸಂದರ್ಭದಲ್ಲಿ ಈ ಒಂದು ಪ್ರೀತಿಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ತಮ್ಮ ಶುಭಾಶಯದ 2 ಹಿತನುಡಿಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಧರ್ಮಗುರುಗಳೇ, ಆತ್ಮೀಯ ಮಿತ್ರರೇ ಮತ್ತು ಇಲ್ಲಿ ನೆರೆದಿರುವಂತಹ ಸ್ನೇಹಾಲಯದ ನಮ್ಮ ಎಲ್ಲ ಸ್ನೇಹಿತರೆ, ಪ್ರಪ್ರಥಮವಾಗಿ ನಾನು ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಅಷ್ಟು ಸುಲಭವಿಲ್ಲ. ಪ್ರತಿಯೊಂದು ವಿಷಯ ತುಂಬ ಅಚ್ಚುಕಟ್ಟಾಗಿ, ಶಿಸ್ತಾಗಿ, ಸಮಯಕ್ಕೆ ಸರಿಯಾಗಿ ಆಗ್ತಾ ಇದೆ. ಅದಕ್ಕಾಗಿ ಎಲ್ಲ ಸಿಬ್ಬಂದಿಗಳನ್ನು, ಇದರಲ್ಲಿ ಯಾರೆಲ್ಲ ವಾಲಂಟಿಯರ್ಸ್ ಇದ್ದಾರೆ
MCs ಇದ್ದಾರೆ, ಜಾಸ್ತಿ ಮಾತಾಡೋದಿಲ್ಲ ಅವರು. ಎಲ್ಲರನ್ನ ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಅಭಿನಂದಿಸ್ತಾ ಇದ್ದೇನೆ. ಜಾಸ್ತಿ ಮಾತಾಡಲ್ಲ. ಇವತ್ತು ವೇದಿಕೆಯಲ್ಲಿರುವವರು ಎಲ್ಲರೂ ನಮಗೆ ಪ್ರೇರಣೆ ನೀಡುವವರು. ಶ್ರೀ ಮೈಕಲ್ ಡಿಸೋಜಾ ಅವರು ಕೇವಲ ಸ್ನೇಹಾಲಯಕ್ಕೆ ಮಾತ್ರವಲ್ಲ, ನಮ್ಮ ಸಮಾಜದಲ್ಲಿ ಅದೆಷ್ಟೋ ಸಂಸ್ಥೆಗಳಿಗೆ, ಅದೆಷ್ಟೋ ಬಡವರಿಗೆ ಮತ್ತು ಅದೆಷ್ಟೋ ಧಾರ್ಮಿಕ ಕೇಂದ್ರಗಳಿಗೆ ಅವರು ಸಹಾಯದ ಹಸ್ತ ನೀಡಿ, ಅವರು ಕೇವಲ ಒಬ್ಬನ ಜೀವನ ಹೇಗೆ ನಮ್ಮ ಇಡೀ ಪ್ರಪಂಚವನ್ನು ಬದಲಾಯಿಸಬಲ್ಲದೊಂದು ಮಾತಿದೆ, ಹಾಗೆ ಅವರ ಒಂದು ನಿಸ್ವಾರ್ಥ ಜೀವನ ನಮ್ಮ ಇಡೀ ಸಮಾಜವನ್ನು ಬದಲಾಯಿಸುವ ದಿಕ್ಕಿನಲ್ಲಿ ನಡೀತಾ ಇದೆ. ಅವರಿಗೆ ಒಂದು ವಿಶೇಷ ಅಭಿನಂದನೆಗಳು. ಶಿಬರೂರವರು ನಮ್ಮ ಆತ್ಮೀಯರು, ಅವರ ನಾನು ಅಭಿಮಾನಿ, ಅವರನ್ನು ಬಹಳ ಕ್ಲೋಸ್ ಆಗಿ ಫಾಲೋ ಕೂಡ ಮಾಡ್ತೇನೆ. ನಮಗೆಲ್ಲರಿಗೂ ಅವರು ಮಾದರಿಯಾಗಿದ್ದಾರೆ. ಹಾಗೆಯೇ ನಮ್ಮ ಅಶ್ರಫ್ ಅವರಿದ್ದಾರೆ, ಅವರ ಬದಿಯಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಭಾಷಣ ಆಗುವಾಗಲೇ ಅವರ ಭಾಷಣ ಸ್ಟಾರ್ಟ್ ಆಗ್ತದೆ. ಒಳ್ಳೆ ಮಾತಾಡ್ತಾರೆ, ಬಹಳ ಒಂದು ಡೌನ್ ಟು ಅರ್ತ್ ಪರ್ಸನಾಲಿಟಿ. ಇವತ್ತು ಇಬ್ಬರು ಧರ್ಮಗುರುಗಳು ಕೂಡ ಇದ್ದಾರೆ, ಇಬ್ಬರನ್ನು ಕೂಡ ಪ್ರಥಮ ಬಾರಿ ನೋಡುವುದು. ಅದರಲ್ಲೂ ಕೂಡ ಭಾಷಣ ಮಾಡುವಾಗ 3 ಧರ್ಮಗಳ ಮಂತ್ರವನ್ನು ಪಠಿಸಿ ಬಹುಶಃ ನನಗೊಂದು ವಿಶೇಷ ಪ್ರೇರಣೆ ನೀಡಿದ್ದಾರೆ. ಯಾಕೆಂದರೆ ನನ್ನ ಬದುಕಲ್ಲಿ ನಾನು ಹಿಂಬಾಲಿಸಿ ಬಂದಂಥ ವಿಷಯ ಎಂದರೆ ಮಾನವೀಯತೆ ಮೊದಲು, ಧರ್ಮ ನಂತರ. ಅದನ್ನೇ ಇವತ್ತು ಅವರು ನಮಗೆ ಬೋಧಿಸಿದ್ದಾರೆ. ಧನ್ಯವಾದಗಳು ಸ್ವಾಮೀಜಿ. 2 ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಸ್ನೇಹಾಲಯದ ಜೋಸೆಫ್ ಅವರು ಇವತ್ತು ಎಲ್ಲರಿಂದಲೂ ಅಭಿನಂದನೆಗೆ ಒಳಪಟ್ಟಿದ್ದಾರೆ. ಆತ್ಮೀಯರೇ, ನಾನು ಏನು ನೋಡಿದ ಪ್ರಕಾರ 2 ಥರದ ಜೀವನವಿವೆ. ಒಂದು ಭೋಗಿ ಜೀವನ, ಇನ್ನೊಂದು ಯೋಗಿ ಜೀವನ. ಈ ಭೋಗಿ ಜೀವನ ಏನೆಂದರೆ, ನಮಗೆ ಜೀವನದಲ್ಲಿ ಎಷ್ಟೆಲ್ಲ ಜೀವನವನ್ನು ಸಂಪೂರ್ಣವಾಗಿ ಸವಿಯಲಿಕ್ಕೆ ಆಗ್ತದೆ ಅದನ್ನೆಲ್ಲ ಸವಿದು ನಂತರ ನಾವು ಈ ಲೋಕದಿಂದ ಹೋಗುವ ಅಂತ ಕೆಲವು ವರ್ಗದ ಜನರು ಯೋಚನೆ ಮಾಡ್ತಾರೆ. ಅದರಿಂದ ಏನು ತಪ್ಪಿಲ್ಲ. ಅದೊಂದು ಐಸ್ ಕ್ರೀಮ್ನ ಥರ. ಐಸ್ ಕ್ರೀಮ್ ಹೇಗೆ ಇರ್ತದೆ, ಅದು ಕರಗಿ ಹೋಗುವುದಕ್ಕಿಂತ ಮುಂಚೆ ಅದನ್ನು ತಿಂದು ಮುಗಿಸುವ ಅಂತ. ಅದು ನಾವು ಜೀವನವನ್ನು ಒಂದು ಫಾಲೋ ಮಾಡುವ ಸ್ಟೈಲ್. ಆ ರೀತಿಯ ಬದುಕು ನಾವು ಬದುಕಬೇಕು ಅಂತ. 2ನೇದು ಯೋಗಿ ಜೀವನ. ಈ ಯೋಗಿ ಜೀವನದಲ್ಲಿ ಇಲ್ಲಿ ತುಂಬ ಜನರಿದ್ದಾರೆ, ಗುರುಗಳಿದ್ದಾರೆ, ಅವರು ಯೋಗಿ ಜೀವನವನ್ನು ಚೂಸ್ ಮಾಡಿದ್ದಾರೆ. ಈ ಯೋಗಿ ಜೀವನ ಹೇಗೆಂದರೆ, ಅದು ಮೇಣದ ಬತ್ತಿ ಇದ್ದಾಗೆ. ಈ ಮೇಣದ ಬತ್ತಿ ಕರಗಿ ಹೋಗುವುದಕ್ಕಿಂತ ಮುಂಚೆ ನಾವು ಸಮಾಜಕ್ಕೆ ಬೆಳಕು ನೀಡುವ ಎಂಬ ಉದ್ದೇಶದಿಂದ ಬದುಕುವವರು. ನಮ್ಮಲ್ಲಿ ತುಂಬ ಜನರು ಇದ್ದಾರೆ, ಸ್ವಲ್ಪ ಭೋಗಿ ಜೀವನ, ಸ್ವಲ್ಪ ಯೋಗಿ ಜೀವನ, 2ರಲ್ಲೂ ಕೂಡ ಇದ್ದಾರೆ. ಆದರೆ ಜೋಸೆಫ್ ಕ್ರಾಸ್ಟರ್ ಅವರು ಇವತ್ತು ಯೋಗಿ ಜೀವನವನ್ನು ಅನುಸರಿಸ್ತಾ ಇದ್ದಾರೆ ಎಂದು ಹೇಳಲಿಕ್ಕೆ ಬಹಳ ಧೈರ್ಯ ಮತ್ತು ಹೆಮ್ಮೆಯಿಂದ ನಾನು ನಿಮ್ಮ ಹತ್ರ ಹೇಳಿಕೊಳ್ತೇನೆ. ಯಾಕೆಂದರೆ ಅವರು ಮಾಡುವ ಈ ಕೆಲಸ ಒಂದು ಮೇಣದ ಬತ್ತಿಯಂತೆ. ಅವರಿಂದ ದೇಶದ ಅಥವಾ ರಾಜ್ಯದ ಎಲ್ಲ ನಿರ್ಗತಿಕರನ್ನು ಇಲ್ಲಿ ಕರೆದು ಅವರಿಗೆ ಸಾಕಲು ಆಗುವುದಿಲ್ಲ. ಆದರೆ ಅವರಿಂದ ಏನೆಲ್ಲ ಸಾಧ್ಯವಾಗ್ತದೆ, ಅವರ ಮೇಣದ ಬತ್ತಿನ ಬದುಕಿನಲ್ಲಿ ಹೇಗೆ ಬೆಳಕು ನೀಡಬಹುದು ಎಂದು ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ಗಮನಿಸಿದ್ದು, ಇವತ್ತು MC ಅವರು ಹೇಳಿದ್ದಾರೆ, ಅವರು ಕಾಲಿಗೆ ಚಪ್ಪಲಿ ಹಾಕಲ್ಲ. ನಾವು ಜೊತೆಗೆ ಒಮ್ಮೆ ಇಸ್ರೇಲ್ಗೆ ಹೋದಾಗ ಇವರು ನಡು ರಸ್ತೆಯಲ್ಲಿ ಚಪ್ಪಲಿ ಹಾಕದೆ ಹೋಗ್ತಾರೆ. ಕೆಲವರು ಇವರನ್ನು ನೋಡ್ತಾರೆ, ಇಂಚಿನ ಮಾರ್ರೆ ಚಪ್ಪಲಿಗೆ ತೊಂದ್ರಲ್ಲ, ಕಾಸಿಜ್ಜಂಬೇಡ ಇಂಚಿನ ಅವಸ್ಥೆ. ಅದು ಬಿಡಿ, ದುಬೈಗೆ ಹೋದಾಗ 50 ಡಿಗ್ರಿ ಬಿಸಿಲಲ್ಲಿ ಆ ಮಾರ್ಗದಲ್ಲಿ ಈ ಪುಣ್ಯಾತ್ಮ ಹೇಗೆ ನಡೆದುಕೊಂಡು ಹೋಗ್ತಾನೆ ದೇವರಿಗೊಬ್ಬರು ಗೊತ್ತು ಅಲ್ಲ. ಅದೊಂದು ವಿಶೇಷವಾದ, ತುಂಬ ಜನರು ಅದನ್ನು ನೋಟಿಸ್ ಮಾಡಲ್ಲ. ನನಗೆ ಇವರನ್ನು ನೋಡುವಾಗ ಸ್ವಾಮಿ ವಿವೇಕಾನಂದರ ಮಾತುಗಳು ನೆನಪಿಗೆ ಬರ್ತವೆ. ವಿವೇಕಾನಂದರು ಒಮ್ಮೆ ಲಂಡನಿಗೆ ಹೋಗಿದ್ರಂತೆ. ಅಲ್ಲಿ ಅವರು ಕಾವಿ ಬಟ್ಟೆ ಧರಿಸಿ ಹೋಗುವಾಗ ಅಲ್ಲಿಯ ಒಬ್ಬ ಲೋಕಲ್ ಸಿಟಿಸನ್ ಕೇಳ್ತಾರೆ, ಹೇ ಮ್ಯಾನ್, ವೈ ಕಾಂಟ್ ಯು ಡ್ರೆಸ್ ಅಪ್ ಲೈಕ್ ಎ ಜೆಂಟಲ್ ಮ್ಯಾನ್ ಅಂತ ಕೇಳಿದಂತೆ. ಹೇಯ್, ವೈ ಕಾಂಟ್ ಯು ಡ್ರೆಸ್ ಅಪ್ ಲೈಕ್ ಎ ಜೆಂಟಲ್ ಮ್ಯಾನ್? ಆವಾಗ ವಿವೇಕಾನಂದ ಅವರು ಬಹಳ ಸ್ಮೈಲ್ ನೀಡಿ ಹೇಳಿದ್ರಂತೆ, ಲುಕ್ ಮೈ ಡಿಯರ್ ಬ್ರದರ್, ಇನ್ ಯುವರ್ ಕಂಟ್ರಿ ಎ ಟೇಲರ್ ಮೇಕ್ಸ್ ಎ ಜೆಂಟಲ್ ಮ್ಯಾನ್, ಬಟ್ ಇನ್ ಅವರ್ ಕಂಟ್ರಿ ಕ್ಯಾರೆಕ್ಟರ್ ಮೇಕ್ಸ್ ಅ ಜೆಂಟಲ್ ಮ್ಯಾನ್. ಆ ಸಂದೇಶ ನಾನು ಇವತ್ತು ಜೋಸೆಫ್ ಅವರ ಹತ್ರ ನೋಡಿದ್ದೇನೆ. ಚಪ್ಪಲ್ ಇರಲಿ ಇರದೆ ಹೋಗಲಿ, ಎಷ್ಟೇ ಕಾಸ್ಟ್ಲಿಯ ಶೂಸ್ ಇರಲಿ, ಎಷ್ಟೇ ಕಾಸ್ಟ್ಲಿಯ ಚಪ್ಪಲ್ ಇರಲಿ, ಆದರೆ ಅವರು ಅವರ ಗುಣವನ್ನು ತೋರಿಸಿ ಇಡೀ ಸಮಾಜಕ್ಕೆ ಒಂದು ಬದಲಾವಣೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಅವರ ಕೆಲಸ ಇನ್ನೂ ಕೂಡ ಮುಂದುವರಿದು ಹೋಗಲಿ.
ಮಾಧ್ಯಮದ ದೃಷ್ಟಿಯಿಂದ ನಮ್ಮಿಂದ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಅದೆಲ್ಲ ಸಹಾಯವನ್ನು ಈ ಸಂದರ್ಭದಲ್ಲಿ ನಾವು ಈ ಹಿಂದೆ ಕೂಡ ಅವರ ಜೊತೆಗೆ ನಿಂತಿದ್ದೇವೆ, ಇನ್ನು ಮುಂದೆ ಕೂಡ ಇಂಥ ಕೆಲಸವನ್ನು ಮಾಡುವಾಗ ಅವರ ಜೊತೆಗೆ ಇದ್ದೇವೆ. ಮತ್ತು ಇಲ್ಲಿ ಇವತ್ತಿನ ಈ ಒಂದು ಡಿ ಅಡಿಕ್ಷನ್ ಸೆಂಟರ್ ಏನಿದೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ ಪ್ರತಿಯೊಬ್ಬರನ್ನ ಇಲ್ಲಿ ನಾನು ಸ್ಮರಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ತನ್ನ ಕಿಸೆಯಲ್ಲಿದ್ದದ್ದು ಇನ್ನೊಬ್ಬನಿಗೆ ಕೊಡುವುದು ಅಷ್ಟು ಸುಲಭದ ಮಾತಲ್ಲ. ನಮ್ಗೆಲ್ರಿಗೂ ಕೊಡಲಿಕ್ಕೆ ಆಗುವುದಿಲ್ಲ, ನಮ್ಗೆ ಗೊತ್ತು. ನಮಗೆ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡಬಹುದು. ಆದರೆ ಕಿಸೆಯಲ್ಲಿದ್ದ ಹಣವನ್ನು ಇನ್ನೊಬ್ಬರಿಗೆ ದಾನದ ರೂಪದಲ್ಲಿ ಕೊಡುವುದು ಅಷ್ಟು ಸುಲಭವಲ್ಲ, ಅದು ಕೊಟ್ಟವರಿಗೆ ಮಾತ್ರ ಗೊತ್ತು. ಆದ್ದರಿಂದ ನಿಮಗೆಲ್ಲರಿಗೂ ಯಾರೆಲ್ಲ ಈ ಒಂದು ಪ್ರೋಗ್ರಾಮ್ಗೆ ಪ್ರಾಜೆಕ್ಟ್ಗೆ ಹೆಲ್ಪ್ ಮಾಡಿದ್ದೀರಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಡಿ ಅಡಿಕ್ಷನ್ ಸೆಂಟ್ರಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಹೇಳಿದಾಗೆ ಇದು ಪ್ರಾಸ್ಪರ್ ಆಗುವುದು ಬೇಡ, ಇಲ್ಲಿ ಬರುವ ಜನಗಳ ಸಂಖ್ಯೆ ಕಡಿಮೆ ಆಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಬೇಡ್ತೇವೆ. ಆದರೆ ಯಾರಿಗಾದರೂ ಅಂತಹ ಒಂದು ಅವಶ್ಯಕತೆ ಇದ್ದಲ್ಲಿ ಅದರಿಂದ ಹೆಲ್ಪ್ ಆಗಲಿ ಅಂತ ಹೇಳಿ ನನಗೆ ಈ ಅವಕಾಶವನ್ನು ನೀಡಿದ್ದಕ್ಕೆ ಸ್ನೇಹಾಲಯ ಮತ್ತು ನಮ್ಮ ಎಲ್ಲ ತಂಡದವರಿಗೆ ಅಭಿನಂದನೆ ಸಲ್ಲಿಸಿ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀಯುತ ವಾಲ್ಟರ್ ನಂದಳಿಕೆಯವರಿಗೆ. ನಾವು ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಸನ್ಮಾನಿತರು ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಮೊದಲದಾಗಿ ಮಿಸ್ಸಸ್ ಯೂಲಾ ಪಿಂಟೋ, ಇನ್ನೊಬ್ಬರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅವರ ಪರವಾಗಿ ಅವರ ಪ್ರತಿನಿಧಿ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಹಾಗೆ ಮಿಸ್ಟರ್ ಪ್ಯಾಸ್ಕಲ್ ಡಿಸೋಜಾ, ಹಾಗೆ ಶ್ರೀಯುತ ಬ್ಯಾಸಿಲ್ ಪಿಂಟೋ, ಯನಪಯ್ಯ ಡೀಮ್ ಟು ಬಿ ಯೂನಿವರ್ಸಿಟಿ ಈಗಾಗಲೇ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಹಾಗೆ ಶ್ರೀಯುತ ಮಿಥುನ್ ಸಿಕ್ವೇರಾ ಅವರ ಅನುಪಸ್ಥಿತಿ ಇದೆ. ಕೊನೆಯದಾಗಿ ಪೊನಿಫಾಸ್ ಡಿಸೋಜಾ, ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಮೊದಲನೇದಾಗಿ ಮಿಸಸ್ ಯುವಲಾ ಪಿಂಟೋ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಶ್ರೀಮತಿ ಶಶಿಕಲಾ. ಮೂರನೇದಾಗಿ ಪಾಸ್ಕಲ್ ಡಿಸೋಜಾ ಆ್ಯಂಡ್ ಫ್ಯಾಮಿಲಿ, ಬೇಸಿಲ್ ಪಿಂಟೋ ಆ್ಯಂಡ್ ಫ್ಲೋರಾ ಪಿಂಟೋ, ಬನಿಫಸ್ ಡಿಸೋಜಾ ಆ್ಯಂಡ್ ಫ್ಯಾಮಿಲಿ. ದಯವಿಟ್ಟು ತಾವಿದ್ದಲ್ಲಿ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಶ್ರೀಮತಿ ಯುವೆಲ್ಲೋ ಪಿಂಟೋ ಅವರು ಹಾಗೂ ಅವರ ಪತಿ ದಿವಂಗತ ಡೊನಾಲ್ಡ್ ಪೀಟರ್ ನಾಬರ್ಟ್ ಪಿಂಟೋ ಸ್ನೇಹಾಲಯದ ಪ್ರಾರಂಭದ ದಿನಗಳಿಂದಲೂ ದಾನಿಗಳಾಗಿ ಹಿತೈಷಿಗಳಾಗಿ ನಮ್ಮ ಜೊತೆ ಸಹಕರಿಸ್ತಾ ಬಂದಿದ್ದಾರೆ. ಪತಿಯ ಅಕಾಲಿಕ ಮರಣದಿಂದಾಗಿ ಇವೆಲ್ಲ ಅವರು ಜರ್ಜರಿತಗೊಂಡು ತುಂಬ ದುಃಖಿತರಾಗಿದ್ದರು. ಸ್ನೇಹಾಲಯಕ್ಕೆ ಹಲವಾರು ಸಂದರ್ಭಗಳಲ್ಲಿ ಧನ ಸಹಾಯ ನೀಡಿ ಪ್ರಸ್ತುತ ಡಿ ಅಡಿಕ್ಷನ್ ಸೆಂಟರಿಗೆ ತಮ್ಮ ಪತಿಯವರ ನೆನಪಿಗಾಗಿ ದೊಡ್ಡ ಮೊತ್ತವನ್ನು ದಾನವಾಗಿ ನೀಡಿದ್ದಾರೆ. ಇವರು ವ್ಯಸನ ಮುಕ್ತ ಕೇಂದ್ರದ ಇಂಟರ್ವ್ಯೂ ಮತ್ತು ಟ್ರೀಟ್ಮೆಂಟ್ ರೂಮ್ ನಂಬರ್ 1, 2, 3 ನೀಡಿ ಸಹಕರಿಸಿದ್ದಾರೆ. ಅವರನ್ನು ಅಗಲಿದ ಅವರ ಪತಿಯ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಇವೆಲ್ಲ ಅವರನ್ನು ಸನ್ಮಾನಿಸಲು ನಾವು ಸಂತೋಷ ಪಡ್ತಾ ಇದ್ದೇವೆ. ತಮ್ಮೆಲ್ಲರನ್ನು ಸಾಕ್ಷಿಯಾಗಿಟ್ಟುಕೊಂಡು ನಾವು ಸನ್ಮಾನಿಸ್ತಾ ಇದ್ದೇವೆ. ಮಿಸ್ಸಸ್ ಯುವಲ್ಲಾ ಪಿಂಟೋ. ಹಾಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರ ಪ್ರತಿನಿಧಿ, ಇವರು ನಮ್ಮ ಗೈರಾಹಾಜರಾಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ, ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಎರಡನೇದಾಗಿ ಶ್ರೀಯುತ ಪ್ಯಾಸ್ಕಲ್ ಡಿಸೋಜಾ. ಶ್ರೀಯುತ ಪ್ಯಾಸ್ಕಲ್ ಇವರು ಮೂಲತಃ ಕಿನ್ನುಗೋಳಿಯವರಾಗಿದ್ದು ಹೊರದೇಶದಲ್ಲಿ ಉದ್ಯೋಗದಲ್ಲಿದ್ದಾರೆ. ಬಡ ಬಗ್ಗರಿಗೆ ಸೇವಾ ಸಂಸ್ಥೆಗಳಿಗೆ ಅವರು ಉತ್ತಮವಾದಂತಹ ದಾನಿಗಳಾಗಿದ್ದಾರೆ. ಸ್ನೇಹಾಲಯದ ವಸನ ಮುಕ್ತಿ ಕೇಂದ್ರದ ಕೆಲಸ ಕಾರ್ಯಗಳಿಗೆ ಅವರು ತಮ್ಮ ಉದಾರ ಮನಸ್ಸಿನಿಂದ ದಾನವನ್ನು ನೀಡಿದ್ದಾರೆ. ಇವರು ವ್ಯಸನ ಮುಕ್ತ ಕೇಂದ್ರದ ರೆಕಾರ್ಡ್ ರೂಮ್ ಏರಿಯಾ ನೀಡಿ ಸಹಕರಿಸಿದ್ದಾರೆ. ಧನ್ಯವಾದಗಳು ಸರ್. ತಮ್ಮ ಉದಾರ ಮನಸ್ಸಿಗೆ, ಉದಾರ ಕೊಡುಗೆಗೆ, ಜೊತೆಯ ಶ್ರೀಮಂತಿಕೆಗೆ ನಾವು ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ಎಲ್ಲ ನಮ್ಮ ಅತಿಥಿಗಳು ಈ ಒಂದು ಸನ್ಮಾನ ಕಾರ್ಯದಲ್ಲಿ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಮುಂದಿನವರು ಬೇಸಿಲ್ ಪಿಂಟೋ. ಶ್ರೀಯುತ ಬೇಸಿಲ್ ಪಿಂಟೋರವರು ಸ್ನೇಹಾಲಯಕ್ಕೆ ದಾನಿಗಳಲ್ಲಿ ಎಲೆಮರೆಕಾಯಿ ಇದ್ದಂತೆ ಸಂಸ್ಥೆಗೆ ಒಂದು ದೊಡ್ಡ ವರದಾನವಾಗಿದ್ದಾರೆ. ಹಲವಾರು ವರ್ಷಗಳಿಂದ ಸ್ನೇಹಾಲಯಕ್ಕೆ ಅವರ ಕೊಡುಗೆ ಅಪಾರವಾದುದು. ಡಿ ಅಡಿಕ್ಷನ್ ಸೆಂಟರ್ಗೂ ಅವರು ದಾನ ಮಹತ್ತರದ್ದು. ಎಲ್ಲಿಯೂ ಅವರು ಮಾಡಿದ ಯಾವುದೇ ಸಹಾಯದ ಮೊತ್ತವನ್ನು ಯಾರಿಗೂ ತಿಳಿಸಬಾರದೆಂದು ಅವರು ಕಟ್ಟಪ್ಪಣೆ ಮಾಡಿದ್ದಾರೆ. ನನ್ನ ದಾನ ಯಾರಿಗೂ ಹೇಳಬೇಡಿ ಅಂತೇಳಿ. ಆದರೂ ಇವತ್ತು ನಾವು
ಅವರ ಕಟ್ಟಪ್ಪನೆಯನ್ನು ಮೀರಿ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಸ್ನೇಹಾಲಯದ ವ್ಯಸನ ಮುಕ್ತಿ ಕೇಂದ್ರದ ಕೆಲಸ ಕಾರ್ಯಗಳಿಗೆ ಅವರು ತಮ್ಮ ಉದಾರ ಮನಸ್ಸಿನಿಂದ ದಾನವನ್ನು ನೀಡಿದ್ದಾರೆ. ಅವರ ಹೃದಯವಂತಿಕೆಯನ್ನು ಗುರುತಿಸಿ ಈ ಸಂದರ್ಭದಲ್ಲಿ ಅವರನ್ನು ಹೃದಯಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ. ಅವರ ಶ್ರೀಮತಿ ಫ್ಲೋರರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಧನ್ಯವಾದಗಳು. ಇದೀಗ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸುವಂಥ ಸಮಯ. ಕೆಲವು ದಾನಿಗಳು ಇಲ್ಲಿ ಕಾರಣಾಂತರಗಳಿಂದ ಬರಲಿಕ್ಕೆ ಅಸಾಧ್ಯವಾಗಿದೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಪ್ರತಿನಿಧಿಗಳು ಇದ್ದಾರೆ. ದಯವಿಟ್ಟು ಹೆಸರು ಕರೆದಾಗಿ ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಡೆರಿಕ್ ವಿಲ್ಫ್ರೆಡ್ ಡಿಸೂಜಾ, ದುಬೈಯಲ್ಲಿ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಬಂದಿರುವಂಥವರು, ಸ್ನೇಹಾಲಯದ ಒಬ್ಬ ಪ್ರೀತಿಯ ದಾನಿಯೂ ಕೂಡ ಹೌದು. ಪ್ರತಿ ವರ್ಷ ಒಂದೊಂದು ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ. ವ್ಯಸನ ಮುಕ್ತ ಕೇಂದ್ರದ ಸ್ಟಾಫ್ ರೂಮ್ 4ಕ್ಕೆ ತಮ್ಮ ಹೆಚ್ಚಿನ ಧನ ಸಹಾಯವನ್ನು ನೀಡಿದ್ದಾರೆ. ಅವರ ಉದ್ಯಮಕ್ಕೆ ಶುಭ ಕೋರುತ್ತಾ ಅವರನ್ನು ಪ್ರೀತಿಯಿಂದ ಹಾರೈಸುತ್ತೇವೆ. ಅವರ ಅನುಪಸ್ಥಿತಿಯಲ್ಲಿ ಡಾಲ್ಫಿ ಡಿಸೂಜರ್ ಅವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಡಾಲ್ಫಿ ಡಿಸೂಜರ್ ಅವರಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕು. ಡೆರಿಕ್ ವಿಲ್ಫ್ರೆಡ್ ಡಿಸೂಜಾ ರವರ ಪರವಾಗಿ ಡಾಲ್ಫಿ ಡಿಸೂಜರ್ ಅವರು, ಸನ್ಮಾನ್ಯ ಶ್ರೀ ಮೈಕಲ್ ಡಿಸೂಜರ್ ಅವರು ಈ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮಾನ್ ನಾರ್ಬರ್ಟ್ ಜೆರಾಲ್ಡ್ ಡಿಸೂಜಾ ಇವರು ಸಂಸ್ಥೆಯ ಮೊದಲ ದಾನಿಗಳಲ್ಲಿ ಓರ್ವರು. ಪ್ರಾಥಮಿಕ ಹಂತಗಳಲ್ಲಿ ಕಷ್ಟಗಳನ್ನು ಕಂಡು ಬಾಚಳಿಕೆಯ ಈ ಕ್ಯಾಂಪಸ್ಸಿನಲ್ಲಿ ದುಡಿಯುತ್ತಿರುವಾಗ ಈ ಸ್ಥಳಕ್ಕೆ ಮೊದಲ ದೇಣಿಗೆಯನ್ನು ನೀಡಿದವರು. ಇವತ್ತು ಡಿ ಅಡಿಕ್ಷನ್ ಸೆಂಟರ್ಗೆ ಸಹಾಯ ಕೇಳಿದಾಗಲೂ ಕೂಡ ತುಂಬ ಮನಸ್ಸಿನಿಂದ ಒಪ್ಪಿದ್ದಾರೆ. ವ್ಯಸನ ಮುಕ್ತ ಕೇಂದ್ರದ ಡ್ರಗ್ ಡಿಸ್ಪೆನ್ಸಿಂಗ್ ರೂಮನ್ನು ನೀಡಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಗೌರವವನ್ನು ನೀಡ್ತಾ ಇದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ ಡಾಲ್ಫಿ ಡಿಸೂಜರ್ ಅವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಲಿಯೋ ರೊಡ್ರಿಗಸ್ ಕೊಂಕಣಿ ಸಮಾಜದಲ್ಲಿ ಗುರುತಿಸಲ್ಪಟ್ಟ ಸಾಧಕ, ಅಬುದಾಬಿಯಲ್ಲಿ ಪ್ರಖ್ಯಾತ ಉದ್ಯಮಿ, ಕೊಡುಗೈ ದಾನಿ, ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಕನ್ಸಲ್ಟೇಷನ್ ರೂಮ್ 1 ನೀಡಿ ಸಹಕರಿಸಿದ್ದಾರೆ. ಇವರ ಪರವಾಗಿ JV ಡಿಮೆಲ್ಲೋರ್ ಅವರು ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. JV ಡಿಮೆಲ್ಲೋರ್ ಅವರ ವೇದಿಕೆಗೆ ಬರಬೇಕು. ಮುಂದೆ ಅಲ್ಫೋನ್ಸಿಯ ಲಸ್ರಾದು, ಸೌದಿಯಲ್ಲಿ ಪ್ರಖ್ಯಾತ ಉದ್ಯಮಿಗಳಾಗಿರುವ ಇವರು ಹಲವಾರು ಸಂಘ ಸಂಸ್ಥೆಗಳಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ವ್ಯಸನ ಮುಕ್ತ ಕೇಂದ್ರಕ್ಕೆ ಉದಾರ ಸಹಾಯವನ್ನು ನೀಡಿದ್ದಾರೆ. ಡಾಕ್ಟರ್ ಡ್ಯೂಟಿ ರೂಮನ್ನು ನೀಡಿ ಸಹಕರಿಸಿದ್ದಾರೆ. ಇವರನ್ನ ಈ ವೇಳೆಯಲ್ಲಿ ಪ್ರೀತಿಯಿಂದ ಗೌರವಾಧಾರದಿಂದ ಸನ್ಮಾನಿಸ್ತಾ ಇದ್ದೇವೆ. ಇವರ ಅನುಪಸ್ಥಿತಿಯಲ್ಲಿ ಅವರ ಪ್ರೀತಿಯ ಅಕ್ಕ ಆಗಿರುವಂಥ ಲಿಸಿ ಲಸ್ರಾದು, ಅದೇ ರೀತಿ ಸಿಸ್ಟರ್ ಇನ್ ಲಾ ಆಗಿರುವಂಥ ಸ್ಟೆಲ್ಲಾ ಲಸ್ರಾದುರವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಹಕರಿಸಿದಂತಹ ಪ್ರೀತಿಯ ದಾನಿಗಳಿಗೆ ನಾವು ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾರಣಾಂತರಗಳಿಂದ ಇವತ್ತು ಇವರು ಬಂದಿಲ್ಲ. ಇವರ ಪ್ರತಿನಿಧಿಗಳು ಕೂಡ ಇಲ್ಲಿ ಯಾರು ಇಲ್ಲ. ವಂದನೀಯ ಫಾದರ್ ಜೆರಿ ಸಿಕ್ವೇರಾ ಡಿವೈನ್ ಕಮ್ಯುನಿಟಿ ಸೆಂಟರ್ ರಿಟ್ರೀಟ್ ಸೆಂಟರ್ ಅನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಸ್ನೇಹಾಲಯದ ಡಿ ಅಡಿಕ್ಷನ್ ಸೆಂಟರ್ಗೆ ತುಂಬ ಮನಸ್ಸಿನಿಂದ ಸಹಕರಿಸಿದ್ದಾರೆ. ಎಡ್ವರ್ಡ್ ನೊರೊನ್ನ ಬ್ಯಾರೆನ್ನಲ್ಲಿ ಪ್ರಖ್ಯಾತ ಉದ್ಯಮಿಯಾಗಿದ್ದಾರೆ. ಸ್ನೇಹಾಲಯದ ಡಿ ಅಡಿಕ್ಷನ್ ಸೆಂಟರ್ನ ಕಾಮಗಾರಿಗೆ ತುಂಬು ಹೃದಯದ ಧನ ಸಹಾಯವನ್ನ ಮಾಡಿದ್ದಾರೆ. ವಿನ್ಸೆಂಟ್ ರೊಡ್ರಿಗಸ್ ಹಲವಾರು ವರ್ಷಗಳಿಂದ ಸ್ನೇಹಾಲಯದ ಒಡನಾಟವನ್ನು ಹೊಂದಿರುವವರು, ಧನ ಸಹಾಯವನ್ನು ನೀಡುತ್ತಾ ಬಂದಿರುವವರು, ಸ್ಟಾಫ್ ರೂಮ್ 2 ನೀಡಿ ಸಹಕರಿಸುವವರು. ಎಲಿಯಾಸ್ ಮಸ್ಕುರೇನಸ್ ಹಲವಾರು ವರ್ಷಗಳಿಂದ ಆಸ್ಟ್ರೇಲಿಯಾದಲ್ಲಿ ನೆಲೆಸಿ ಸ್ನೇಹಾಲಯದ ಅಭಿಮಾನಿಯಾಗಿರುವವರು, ಪ್ರತಿ ವರ್ಷ ದಾನವನ್ನು ನೀಡುತ್ತಾ ಬಂದಿರುತ್ತಾರೆ. ಇವರು ವ್ಯಸನ ಮುಕ್ತ ಕೇಂದ್ರದ ನರ್ಸಿಂಗ್ ಸ್ಟೇಷನ್ 2 ನೀಡಿ ಸಹಕರಿಸಿದ್ದಾರೆ. ಅವರಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಾವು ಸಮಯದ ಮಿತಿಯಲ್ಲೇ ಇದ್ದೇವೆ. ತುಂಬ ಸಂತೋಷ. ಈಗ ನಾವು ರೆಕಾಗ್ನಿಷನ್ ಒಂದು ಕಾರ್ಯಕ್ರಮ, ಗುರುತಿಸುವಿಕೆ, ಅವರ ಸೇವೆಯನ್ನು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮ. ಮೊದಲಿಗೆ ದ ಪ್ಯಾರಿಷ್ನರ್ಸ್ ಲಿಟಲ್ ಫ್ಲವರ್ ಚರ್ಚ್ ನಿಡ್ಡೋಡಿ ಇವರು ರೆಕಾರ್ಡ್ ರೂಮ್ ಏರಿಯಾ ಇದರ ನಿರ್ಮಾಣಕ್ಕೆ ಸಹಕರಿಸಿದ್ದಾರೆ. ದ ಪ್ಯಾರಿಷ್ನರ್ಸ್ ಲಿಟಲ್ ಫ್ಲವರ್ ಚರ್ಚ್ ನಿಡ್ಡೋಡಿ ಇದರ ಪ್ರತಿನಿಧಿಗಳು ಬಂದು ಈ ಒಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹೆಸರು ಕರೆದ ಹಾಗೆ ತಾವು ಆದಷ್ಟು ಬೇಗ ಬರುವಂಥದ್ದು. ತಮ್ಮನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮ.
ಮಿಸ್ಟರ್ ಲಿಯೋ ಪಿರೇರಾ ಬಹ್ರೈನ್ ಸ್ಟಾಫ್ ರೂಮ್ ನಂಬರ್ 4 ಕೊಟ್ಟು ಸಹಕರಿಸಿದ್ದಾರೆ. ಲಿಯೋ ಪಿರೇರಾ ಬಹ್ರೈನ್. ಆಕ್ಸಿಲರಿ ಬಿಷಪ್ ಡಾಕ್ಟರ್ ದೀಪಕ್ ವಲೇರಿಯನ್ ತಾವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಆದಷ್ಟು ಬೇಗ ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ನೆಕ್ಸ್ಟ್ ಮಿಸ್ಟರ್ ಬೋನವೆಂಚರ್ ಡಿಸೋಜಾ ಬೋಂದೆಲ್ ಸ್ಟಾಫ್ ರೂಮ್ ನಂಬರ್ 1. ಪ್ರಕಾಶ್ ಪಿಂಟೋ ವಿಲ್ ಕಲೆಕ್ಟ್ ದ ಮೊಮೆಂಟೋ. ಪ್ಲೀಸ್ ಕಮ್ ಪ್ರಕಾಶ್ ಪಿಂಟೋ. ಮುಂದೆ ಈ ಕಾರ್ಯಕ್ರಮ ನಡೆಸಲು ಇಲ್ಲಿ ಸ್ಥಳ ನೀಡಿ ಸಹಕರಿಸಿದವರು ಅಶ್ರಫ್ ಪಟೇಲ್ ಹೌಸ್ ಕುಂಜತ್ತೂರು. ಅಶ್ರಫ್ ಬಾಯ್ ದಯವಿಟ್ಟು ಬಂದು ಮೊಮೆಂಟೋವನ್ನು ಸ್ವೀಕರಿಸಬೇಕು. ಅಶ್ರಫ್ ಬಾಯ್ ಪಟೇಲ್ ಹೌಸ್ ಕುಂಜತ್ತೂರು. ಮಿಸ್ಟರ್ ವಿಕ್ಟರ್ ಡಿಕುನ್ನ ಆ್ಯಂಡ್ ಫ್ಯಾಮಿಲಿ ಬಹ್ರೈನ್ ಡಾಕ್ಟರ್ ಡ್ಯೂಟಿ ರೂಮನ್ನು ಕೊಟ್ಟು ಸಹಕರಿಸಿದ್ದಾರೆ. ಮಿಸ್ಟರ್ ಜೋಕಿಮ್ ಸಿಲ್ವಿಯಾ ಕುಟಿನಾ ಆ್ಯಂಡ್ ಫ್ಯಾಮಿಲಿ ಆಂಗಲೂರು ಡಾಕ್ಟರ್ ಡ್ಯೂಟಿ ರೂಮನ್ನು ಕೊಟ್ಟು ಸಹಕರಿಸಿದ್ದಾರೆ. ಮಿಸ್ಟರ್ ನೋಯಲ್ ಡಿಸೋಜಾ ಆ್ಯಂಡ್ ಫ್ಯಾಮಿಲಿ ಅಮ್ಮೆಂಬಲ್ ಸ್ಟಾಫ್ ರೂಮ್ ನಂಬರ್ 3 ಕೊಟ್ಟು ಸಹಕರಿಸಿದ್ದಾರೆ. ಮಿಸ್ಟರ್ ಜಾನ್ ಮ್ಯಾಕ್ಸಿಮ್ ಡಿಸೋಜಾ ಆ್ಯಂಡ್ ಫ್ಯಾಮಿಲಿ ಶಾರ್ಜಾ ಸ್ಟಾಫ್ ರೂಮ್ ನಂಬರ್ 1 ನೀಡಿ ಸಹಕರಿಸಿದ್ದಾರೆ. ಮಿಸ್ಟರ್ ಆಲ್ವಿನ್ ಫಿಲಿಪ್ ಆಂಟೋನಿ ಡಿಸೋಜಾ ಬೋಂದೆಲ್ ಸ್ಟಾಫ್ ರೂಮ್ ನಂಬರ್ 1 ನೀಡಿ ಸಹಕರಿಸಿದ್ದಾರೆ. ಮಿಸಸ್ ಐರಿನ್ ಫೆರ್ನಾಂಡಿಸ್ ಬೋಂದೆಲ್ ಸ್ಟಾಫ್ ರೂಮ್ 1 ನೀಡಿ ಸಹಕರಿಸಿದ್ದಾರೆ. ಮಿಸಸ್ ಜೋಸ್ಫಿನ್ ಪಿರೇರಾ ಸ್ಟಾಫ್ ರೂಮ್ 2 ನೀಡಿ ಸಹಕರಿಸಿದ್ದಾರೆ. ಮಿಸ್ಟರ್ ಮಾರಿಸ್ ಡಿ ಅಲ್ಮೇಡಾ ಡೆಲ್ಲಿ ಸ್ಟಾಫ್ ರೂಮ್ 2 ನೀಡಿ ಸಹಕರಿಸಿದ್ದಾರೆ. ಮಿಸ್ಟರ್ ಗಿಲ್ಬರ್ಟ್ ವೈಲೆಟ್ ಡಿಸೋಜಾ ಆ್ಯಂಡ್ ಫ್ಯಾಮಿಲಿ ಪುತ್ತೂರ್ ಸ್ಟಾಫ್ ರೂಮ್ 3 ನಂಬರ್ ಇದನ್ನು ನೀಡಿ ಸಹಕರಿಸಿದ್ದಾರೆ. ಮಿಸ್ಟರ್ ವಾಲ್ಟರ್ ಜೋಸೆಫ್ ಪಿರೇರಾ ದುಬೈ ಸ್ಟಾಫ್ ರೂಮ್ ನಂಬರ್ 4 ನೀಡಿ ಸಹಕರಿಸಿದ್ದಾರೆ. ಮಿಸ್ಟರ್ ಸ್ಟ್ಯಾನಿ ಸಂತೋಷ್ ಕ್ರಾಸ್ತಾ ಬಹ್ರೈನ್ ಸ್ಟಾಫ್ ರೂಮ್ ನಂಬರ್ 4 ಇವರ ಪರವಾಗಿ ಇವರ ಮಗ ಸ್ಟೀವ್ ಕ್ರಾಸ್ಟಾ ಪ್ಲೀಸ್ ರಿಸೀವ್ ದ ಮೊಮೆಂಟೋ. ಸ್ಟೀವ್ ಕ್ರಾಸ್ತಾ. ಮಿಸ್ಟರ್ ಜೋಸೆಫ್ ಮತಾಯಸ್ ದುಬೈ ಡಾಕ್ಟರ್ ಡ್ಯೂಟಿ ರೂಮ್ ನೀಡಿ ಸಹಕರಿಸಿದ್ದಾರೆ. ಮಿಸ್ಟರ್ ಆಲ್ವಿನ್ ಪ್ರಶಾಂತ್ ಡಿಸೋಜಾ ಬಹ್ರೈನ್ ಡ್ರಗ್ ಡಿಸ್ಪೆನ್ಸಿಂಗ್ ರೂಮನ್ನು ನೀಡಿ ಸಹಕರಿಸಿದ್ದಾರೆ. ಮಿಸ್ಟರ್ ಸೈಮನ್ ಪ್ರೆಸ್ಸಿ ಮಚಾದೋ ಆ್ಯಂಡ್ ಫ್ಯಾಮಿಲಿ ಬಹ್ರೈನ್ ಡ್ರಗ್ ಡಿಸ್ಪೆನ್ಸಿಂಗ್ ರೂಮನ್ನು ನೀಡಿ ಸಹಕರಿಸಿದ್ದಾರೆ. ಮಿಸಸ್ ಗ್ಲಾಡಿಸ್ ಲೋಬೋ ಡಾಕ್ಟರ್ ಡ್ಯೂಟಿ ರೂಮನ್ನು ನೀಡಿ ಸಹಕರಿಸಿದ್ದಾರೆ. ಮಿಸ್ಟರ್ ಥ್ರಿಸ್ಟನ್ ಡೊಮಿನಿಕ್ ಕ್ವೆಲ್ಲೋ ಸೀಲಿಂಗ್ ವರ್ಕ್ಸ್ಗೆ ಸಹಕರಿಸಿದ್ದಾರೆ. ಪ್ಯಾರಿಸ್ ಪ್ರೀಸ್ಟ್ ಆ್ಯಂಡ್ ಪ್ಯಾರಿಶ್ನರ್ಸ್ ಇಮ್ಯಾಕ್ಯುಲೇಟ್ ಕಾನ್ಸೆಪ್ಷನ್ ಚರ್ಚ್ ಕಿನ್ನಿಗೋಳಿ ಸೀಲಿಂಗ್ ವರ್ಕ್ಗೆ ಸಹಕರಿಸಿದ್ದಾರೆ. ಮಿಸ್ಟರ್ ಜಾನ್ ವಿಲಿಯಂ ಡಿಸೋಜಾ ನಿಠೋಡಿ ಸೀಲಿಂಗ್ ವರ್ಕ್. ಮಿಸ್ಟರ್ ವಿನ್ಸೆಂಟ್ ಲವಿನೋ ಪಿಂಟೋ ಬೆಂದೂರು ಸೀಲಿಂಗ್ ವರ್ಕ್ಗೆ ಸಹಕರಿಸಿದ್ದಾರೆ. ಮಿಸ್ಟರ್ ಮ್ಯಾಕ್ಸಿಮ್ ಸಿಕ್ವೇರಾ ಬಹ್ರೈನ್ ಸೀಲಿಂಗ್ ವರ್ಕ್ಗೆ ಸಹಕರಿಸಿದ್ದಾರೆ. ಆಶ್ರಿತಾ ಚಾರಿಟೇಬಲ್ ಫೌಂಡೇಶನ್ ಸೀಲಿಂಗ್ ವರ್ಕ್ಗೆ ಸಹಕರಿಸಿದ್ದಾರೆ. ಸೀಲಿಂಗ್ ವರ್ಕ್ಗೆ ಸಹಕರಿಸಿದಂತಹ ಇನ್ನಿತರ ಮಹಾದಾನಿಗಳು ಮಿಸ್ಟರ್ ರೊನಾಲ್ಡ್ ಫೆರ್ನಾಂಡಿಸ್ ಪೆರ್ಮುದೆ, ಮಿಸ್ಟರ್ ಐವನ್ ಡಾಲ್ಫಿ ಡಿಸೋಜಾ ಬ್ಯಾರಿನ್, ಮಿಸ್ಟರ್ ಹೆರಾಲ್ಡ್ ಫ್ರಾನ್ಸಿಸ್ ಗೋವಿಯಸ್, ರನ್ರಾಜ್ ಶಿವಬಾಗ್ ಖದ್ರಿ, ಮಿಸ್ಟರ್ ಎವರೆಸ್ಟ್ ಪಾಯ್ ಸ್ಯಾಂಟಾಕ್ರೂಸ್ ಈಸ್ಟ್ ಮುಂಬೈ, ಮಿಸಸ್ ಆಲ್ಮಾ ಆಚಾರ್ಯ, ಸಿಸ್ಟರ್ ಸ್ಟೆಲ್ಲಾ ಮೆಂಡೋನ್ಸಾ, ಮಿಸ್ಟರ್ ಕಿಶೋರ್ ಕುಮಾರ್ ಪೀಟರ್ ಹೊಸಾಲಾ, ಮಿಸ್ಟರ್ ಅವಿಟಾಸ್ ರಾಬರ್ಟ್ ಡಿಸಿಲ್ವಾ ಆಸ್ಟ್ರೇಲಿಯಾ, ಮಿಸಸ್ ಸ್ಟಾನಿ ಪೌಲ್ ಡಿ ಅಲ್ಮೇಡಾ ವಸೈ ಮುಂಬೈ, ಮಿಸ್ಟರ್ ಬೋಪಣ್ಣ ರೇಷ್ಮ ಗಣಪತಿ ದುಬೈ, ಮಿಸಸ್ ಜೀನ್ ಲವಿಟಾ ಮೊಂಟೇರೋ who is one among the dignitaries on the days. Please kindly come forward to collect your memento. Mrs. Nancy D'Souza Valencia, Mr. Douglas Pramila Machado Bahrain, Mrs. Irene D'Souza Dubai, Mr. Brian Rodrigues Australia, Mr. Roshan Mascarenas Beltangadi Malaysia, Mrs. Tani Vidya Fernandez Bahrain, Celine D'Souza Ishwar, ಮಿಸಸ್ ಸ್ಟಾನಿ ವಿದ್ಯಾ ಫೆರ್ನಾಂಡಿಸ್ ಬ್ಯಾರಿನ್ ರವರು ಸೀಲಿಂಗ್ ವರ್ಕಿಗೆ ಮಾತ್ರ ಅಲ್ಲದೆ ಸ್ನೇಹಾಲಯದ ಲಕ್ಕಿಡಿ ಕೂಪನ್ಸ್ ಅನ್ನು ಬ್ಯಾರಿನ್ನಲ್ಲಿ ವಿತರಿಸಲು ತುಂಬ ಸಹಕಾರವನ್ನು ನೀಡಿದವರು. ಮಿಸ್ಟರ್ ಜಾಯಲ್ ಸಂದೀಪ್ ಡಿಸೂಜಾ, ಮಿಸ್ಟರ್ ಜಾನ್ ಬ್ಯಾಪ್ಟಿಸ್ಟ್ ಶಾರ್ಜಾ UAE, ಮಿಸ್ಟರ್ ಡೆಸ್ಮಂಡ್ ಗೋವಿಯಸ್, ಮಿಸ್ಟರ್ ಜೇಸನ್ ಡಿಸೂಜಾ, ಅನಿಲ್ ಡೇವಿಡ್ ಕುಟೇನ್ನಾ, ಫ್ಲೋರಿನ್ ವೇಗಸ್ ಅಂಡ್ ಜೆರಾಲ್ಡ್ ಡಿಸೂಜಾ ಅಬೇಷಾ ಅಂಡ್ ಫ್ಯಾಮಿಲಿ, ಗಿಲ್ಬರ್ಟ್ ಥಾಮಸ್ ಕುಟಿನ್ನೋ. ದಯವಿಟ್ಟು ತಾವು ಯಾರಾದರೂ ಹೆಸರು ಹೇಳಿದವರು ಇಲ್ಲಿ ಇದ್ದಲ್ಲಿ ತಮ್ಮ ಪ್ರೀತಿಯ ಸ್ಮರಣಿಕೆಯನ್ನ ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಓವಿನ್ ಕ್ರಾಸ್ತಾ ಮುಂಬೈ, ಡೋರಾ ಜೂಡಿ ಡಿಸೋಜಾ,
ರಾಬರ್ಟ್ ಅರನ್ ಕಾರ್ಕಲ ಖಾನಜಾರ್ ಚರ್ಚ್, ವಿಲಿಯಂ ಆಲ್ಫ್ರೆಡ್ ಲೋಬೋ, ಹೆನ್ರಿ ಡಿಸೋಜಾ ಮುಂಬೈ, ವಿಲ್ಫ್ರೆಡ್ ಮೇಬಲ್ ನೀಡಿ ಟ್ರಸ್ಟ್ ತೊಟ್ಟಂ, ಇನಾಸ್ ಡಿಸೋಜಾ, ಹರ್ಮನ್ ಡಿಸೋಜಾ, ಐವನ್ ಸಿಕ್ವೇರಾ, ಪ್ರಕಾಶ್ ಮೆಂಡೋನ್ಸಾ ಬೆಂದೂರ್, ಜೆರಾಲ್ಡ್ ಪೀಟರ್ ಕೊಲಾಸೋ, ನವೀನ್ ಮೊಂತೆರೋ ಸೌದಿ ಫ್ರೆಂಡ್ಸ್, ಅರುಣ್ ಜೋಯಲ್ ನಕ್ರೆ, ಕ್ಯಾಥರಿನ್ ಕ್ರಾಸ್ತಾ ತೊಕ್ಕೊಟ್ಟು, ಆಲ್ಬರ್ಟ್ ಕ್ರಾಸ್ತಾ ಸೈಂಟ್ ಮೋನಿಕಾ ಅರ್ತ್ ಕುಂಬ್ಳಾ ಹಲವು ವರ್ಷಗಳಿಂದ ಉಚಿತವಾಗಿ JCBಯನ್ನು ಹಾಗೂ ಇಟ್ಯಾಚಿಯನ್ನು ನೀಡಿ ಸಹಕರಿಸ್ತಾ ಬಂದಿದ್ದಾರೆ. ಜಾನ್ ಡೆನ್ಸಿಲ್ ಆ್ಯಂಡ್ ಮೇರಿಯಟ್ ಕುವೈತ್ ಅತಿ ಹೆಚ್ಚು ಸ್ನೇಹಾಲಯದ ಲಕ್ಕಿಡಿಪ್ ಕೂಪನ್ ಕುವೈತ್ನಲ್ಲಿ ವಿತರಿಸಲು ಸಹಕರಿಸಿದ್ದಾರೆ. ಪ್ರವೀಣ್ ವಿಕ್ಟರ್ ಡಿಸೋಜಾ ಅಮ್ಮೆಂಬಲ ಸ್ನೇಹಾಲಯದ ವ್ಯಸನಮುಕ್ತ ಕೇಂದ್ರಕ್ಕೆ ಅವರ ಕಲ್ಲಿನ ಕೋರೆಯಿಂದ ಮೂಲೆಗಲ್ಲನ್ನು ಈ ಅಡಿಪಾಯಕ್ಕೆ ಹಾಕಲಾಗಿತ್ತು ಹಾಗೂ ಪ್ರತಿ ತಿಂಗಳು ಸ್ನೇಹಾಲಯದ ಕುಟುಂಬಕ್ಕೆ ತಮ್ಮ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿದ್ದಾರೆ. MCKSFFH ಬ್ಯಾಂಗ್ಳೂರ್ ಇದೊಂದು ಸಂಘಟನೆ. ಪ್ರತಿ ಸಮಯದಲ್ಲೂ ಅವರು ಸ್ನೇಹಾಲಯದ ಮನ್ನಾ ಯೋಜನೆಗೆ ತಮ್ಮ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿದ್ದಾರೆ. ಹಾಗೆ ಮಿಸಸ್ ಹಿಲ್ಡಾ JV ಡಿಮೆಲ್ಲೋ ಇಂದಿನ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯ ಸಂಪೂರ್ಣ ಪ್ರಾಯೋಜಕರು. JV ಡಿಮೆಲ್ಲೋ ಅವರ ಧರ್ಮಪತ್ನಿ ಮಿಸಸ್ ಹಿಲ್ಡಾ ಡಿಮೆಲ್ಲೋ ಅವರ ಕುಟುಂಬಕ್ಕೆ ಸ್ನೇಹಾಲಯ ಆಭಾರಿಯಾಗಿದ್ದೇವೆ. ಮಿಸಸ್ ಹಿಲ್ಡಾ JV ಡಿಮೆಲ್ಲೋ ಇವತ್ತಿನ ಊಟದ ಸ್ಪಾನ್ಸರ್. ಅವರಿಗೊಂದು ಜೋರು ಚಪ್ಪಾಳೆ ಕೊಡುವ. ಇವತ್ತು ಭಾರಿ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಡಿನ್ನರ್ ವ್ಯವಸ್ಥೆ ಮಾಡಿದ್ದಾರೆ. ಮಿಸಸ್ ದಿಯಾ ಕಾಸರಗೋಡು ಅಡ್ವೆಂಟ್ ಮಾರ್ಬಲ್ ಅತಿ ಕಡಿಮೆ ದರದಲ್ಲಿ ನಮ್ಮ ಡಿ ಎಡಿಕ್ಷನ್ ಸೆಂಟರ್ಗೆ ಟೈಲ್ಸ್ ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದು ಟೈಲ್ಸನ್ನು ಫ್ರೀಯಾಗಿ ಕೂಡ ಕೊಟ್ಟಿದ್ದಾರೆ. ಮಿಸ್ಟರ್ ಜೆರಾಲ್ಡ್ ಡಿಸೋಜಾ ಆ್ಯಂಡ್ ಮಿಸಸ್ ಟೆಸ್ಸಿ ಡಿಸೋಜಾ ಮಮ್ಮಿ ಡ್ಯಾಡಿ ಟೆಕ್ಸ್ಟೈಲ್ಸ್ನ ಮಾಲಕರು ಶ್ರೀಯುತ ಜೆರಾಲ್ಡ್ ಹಾಗೂ ಶ್ರೀಮತಿ ಟೆಸ್ಸಿ. ಇವರು ಹಲವಾರು ವರ್ಷಗಳಿಂದ ಸ್ನೇಹಾಲಯಕ್ಕೆ ದಾನಿಗಳಾಗಿದ್ದಾರೆ. ಪ್ಲೀಸ್ ರಿಸೀವ್ ಅವರ್ ಮೆಮೆಂಟೋ. ಅದೇ ರೀತಿ ಸ್ನೇಹಾಲಯದ ಸಿಬ್ಬಂದಿ ವರ್ಗದ ವತಿಯಿಂದ ಈ ಒಂದು ಸ್ನೇಹಾಲಯ ಡಿ ಎಡಿಕ್ಷನ್ ಸೆಂಟರಿಗೆ ಧನ ಸಹಾಯವನ್ನು ಒಟ್ಟುಗೂಡಿಸಲು ಲಕ್ಕಿಡಿಪನ್ನು ಮಾಡಿದ್ದೆವು. ಹೈಯೆಸ್ಟ್ ಲಕ್ಕಿಡಿಪನ್ನು ಮಾರಾಟ ಮಾಡಿದಂತಹ ಸ್ಟಾಫ್ ವತಿಯಿಂದ ಇದನ್ನು ಸೇಲ್ ಮಾಡಿದಂತಹ ಮಿಸಸ್ ವೀನಾ ಡಿಸೋಜರ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ಪ್ರೀತಿಯ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಈಗಾಗಲೇ ಯಾರಾದರೂ ಹೆಸರು ಓದಿದವರು ಸ್ಮರಣಿಕೆಯನ್ನು ಸ್ವೀಕರಿಸಲು ಬಿಟ್ಟು ಹೋದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಒಂದು 75 ಹೆಸರಿತ್ತು, ದಯವಿಟ್ಟು ತಾವು ಬರಬೇಕು. ಇದೀಗ ಸ್ಟಾಫ್ ವತಿಯಿಂದ ಹೈಯೆಸ್ಟ್ ಲಕ್ಕಿಡಿ ಕೂಪನ್ ಅನ್ನು ಸೇಲ್ ಮಾಡಿದಂತಹ ವೀನಾ ಡಿಸೋಜರ್ ಅವರಿಗೆ ನಮ್ಮ ಸ್ನೇಹಾಲಯದ ಸಿಬ್ಬಂದಿ ಅವರಿಗೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಾವು ಸಲ್ಲಿಸಬೇಕು. ಆತ್ಮೀಯರೇ, ನಮಗೆ ಮದುವೆ ಕಾರ್ಯಕ್ರಮಗಳು ತುಂಬ ಬರ್ತದೆ, ಹಬ್ಬ ಹರಿದಿನಗಳು, ಜಾತ್ರೆ ಕೂಡ ಇರ್ತದೆ. ವರ್ಷದಲ್ಲಿ ಇಂಥ ಕಾರ್ಯಕ್ರಮ ಒಂದೇ ಸಲ ಬರುವುದು. ಅದಕ್ಕೋಸ್ಕರ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ನೀವು. ಆಯಿತು, ಕಾರ್ಯಕ್ರಮ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಅದೇ ರೀತಿ ಈ ಒಂದು ಸಂಸ್ಥೆಯಲ್ಲಿ ಡಾಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಡಾಕ್ಟರ್ ನಿಷಾದ್, ಡಾಕ್ಟರ್ ಶಾಶ್ವತ್ ಆ್ಯಂಡ್ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ತಮ್ಮನ್ನು ಆತ್ಮೀಯವಾಗಿ ಈ ಒಂದು ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಆಕ್ಸಿಲರಿ ಬಿಷಪ್ ಅದೇ ರೀತಿ ಸನ್ಮಾನ್ಯ ಶ್ರೀ ಮೈಕಲ್ ಡಿಸೂಜಾ ಹಾಗೂ ಜೋಸೆಫ್ ಕ್ರಾಸ್ತಾ ಇವರಿಂದ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. Dr. Nishad, Dr. Shashwat, Dr. Bala Subramanya, we are highly thankful for your wonderful service, being the backbone of Snehalaya De-Addiction Center and Snehalaya Charitable Trust. ತಮ್ಮ ವೃತ್ತಿ ಸೇವೆಗಾಗಿ, ತಾವು ಇಲ್ಲಿ ನೀಡುವಂಥ ಸೇವೆಗಾಗಿ ತಮ್ಮನ್ನು ಅತ್ಯಂತ ಆದರದಿಂದ ಈ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ತಮ್ಮ ಪ್ರೀತಿಯ ಒಂದು ಮೆಮೆಂಟೋವನ್ನು ತಾವು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆತ್ಮೇರೆ, 7.5 ಕೋಟಿ ವೆಚ್ಚದಲ್ಲಿ ಡಿ ಎಡಿಕ್ಷನ್ ಸೆಂಟರ್ ಇವತ್ತು ಬೆಳೆದು ನಿಂತಿದೆ. ಈ ಒಂದು ಡಿ ಎಡಿಕ್ಷನ್ ಸೆಂಟರ್ನ ಪ್ರೀತಿಯ ಕಾರ್ಯವೈಖರಿಯನ್ನು ಹೊಗಳುತ್ತಾ ಇದರ
ಕನ್ಸಲ್ಟಿಂಗ್ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸಿರುವಂಥ ಮತ್ತು ಕಾಂಟ್ರಾಕ್ಟರ್ ಆಗಿ ಸೇವೆ ಸಲ್ಲಿಸಿರುವಂಥ ವ್ಯಕ್ತಿಗಳನ್ನ ಗೌರವಿಸುವಂಥ ಸಮಯ. ಇಬ್ಬರು ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಸನ್ಮಾನ್ಯ ಶ್ರೀ ಜಾಯ್ ಸರ್ ಆ್ಯಂಡ್ ಸನ್ಮಾನ್ಯ ಶ್ರೀ ರಾಬರ್ಟ್ ಸರ್, ತಾವು ಎಲ್ಲಿದ್ದರೂ ಕೂಡ ವೇದಿಕೆಯ ಈ ಸನ್ಮಾನ ಪೀಠವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮಿಸ್ಟರ್ ಜಾಯ್ VK, ಜಾಯ್ ಕನ್ಸಲ್ಟಿಂಗ್ ಇಂಜಿನಿಯರ್, ಹೈಟೆಕ್ ಗ್ರೂಪ್ ಆಫ್ ಕನ್ಸಲ್ಟೆಂಟ್ಸ್ ಹೊಸಂಗಡಿ. ಅದೇ ರೀತಿ ಮಿಸ್ಟರ್ ರಾಬರ್ಟ್, ಟಾಪ್ ಕನ್ಸ್ಟ್ರಕ್ಷನ್ಸ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್, ರಾಬರ್ಟ್ ಅರಕಲ್ ಕಾಂಟ್ರಾಕ್ಟರ್ ಕಣ್ಣೂರ್, ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಗಣ್ಯಾತಿ ಗಣ್ಯರು, ವೇದಿಕೆಯಲ್ಲಿರುವಂಥ ಪ್ರೀತಿಯ ಅತಿಥಿ ವರಿಯರು ಈ ಸನ್ಮಾನವನ್ನ ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಾಯ್ ಸರ್ ಅವರಿಗೆ ಹಲವಾರು ವರ್ಷಗಳಿಂದ ಸ್ನೇಹಾಲಯದ ಅವಿನಾಭಾವ ಸಂಬಂಧ ಇದೆ. ಪ್ರತಿಯೊಂದು ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ಜಾಯ್ ಸರ್ ಅವರು ನಿಂತಿದ್ದಾರೆ. ಮಹಿಳಾ ವಿಭಾಗದ ಕಟ್ಟಡವಾಗಲಿ ಅದರ ವಿನ್ಯಾಸವನ್ನ ಮಾಡಿದವರು ಇವರೇ. ಹೈಟೆಕ್ ಇಂಜಿನಿಯರಿಂಗ್ ಕಂಪನಿ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್. ಡಿ ಅಡಿಕ್ಷನ್ ಸೆಂಟರ್ ಕಾಮಗಾರಿಯಲ್ಲಿ ಯಾವುದೇ ಲಾಭದ ದುರಾಸೆ ಇಲ್ಲದೆ ಕಾರ್ಯಗಳನ್ನು ಅತ್ಯಂತ ಸಂಪೂರ್ಣವಾಗಿ ಯಶಸ್ವಿಯಾಗಿ ಕ್ಲಪ್ತ ಸಮಯದಲ್ಲಿ ಮುಗಿಸಿಕೊಟ್ಟಿದ್ದಾರೆ. ಸ್ನೇಹಾಲಯ ಸಂಸ್ಥೆ ಇವರಿಗೆ ಚಿರಋಣಿ ಆಗಿದೆ. ನಿಮ್ಮನ್ನ ಆತ್ಮೀಯವಾಗಿ ಗೌರವಿಸ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ರಾಬರ್ಟ್ ರವರು ಟಾಪ್ ಕನ್ಸ್ಟ್ರಕ್ಷನ್ಸ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್. ಸ್ನೇಹಾಲಯ ಡಿ ಅಡಿಕ್ಷನ್ ಸೆಂಟರ್ ಕಟ್ಟಡದ ಕೆಲಸ ಕಾರ್ಯಕ್ಕೆ ಕಾರ್ಮಿಕರ ದಿನಕೂಲಿ ಲೆಕ್ಕದಲ್ಲಿ ಕಾಮಗಾರಿಯನ್ನ ನಿರ್ವಹಿಸಿದ್ದು ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿ ಮುಗಿಸಿದ್ದಾರೆ. ಇವರಿಗೆ ಈ ಸುಸಂದರ್ಭದಲ್ಲಿ ಸ್ನೇಹಾಲಯ ಸಂಸ್ಥೆಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವಾಧಾರದೊಂದಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಚಪ್ಪಾಳೆ ಮುಖಾಂತರ ಇಂಜಿನಿಯರ್ ಹಾಗೂ ಕಾಂಟ್ರಾಕ್ಟರ್ ಇವರಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸುವ ಕಾರ್ಯಕ್ರಮದ ಮುಂದಿನ ಭಾಗ ಪುಸ್ತಕ ಬಿಡುಗಡೆ. ಸ್ನೇಹ ಗಂಗೆ ಭಾಗ 2. ಈ ಒಂದು ಪುಸ್ತಕವನ್ನು ರೆವರೆಂಡ್ ಡಾಕ್ಟರ್ ದೀಪಕ್ ವೆಲೇರಿಯನ್ ತಾವರು ಇವರು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು. ಈ ಪುಸ್ತಕವನ್ನು ಬರೆದವರು ನಮ್ಮ ಆತ್ಮೀಯ ಮಿತ್ರರು, ಪತ್ರಕರ್ತರು, ಲೇಖಕರು ಆದಂಥ ರವಿ ನಾಯ್ಕಾಪ್ ಸರ್. ತಾವು ಕೂಡ ವೇದಿಕೆಗೆ ಬರಬೇಕು, ಒಂದು ಸ್ಮರಣಿಕೆಯನ್ನು ತಾವು ಪಡ್ಕೊಳ್ಬೇಕು. ಇದೀಗ ಪುಸ್ತಕ ಬಿಡುಗಡೆ ತಮ್ಮೆಲ್ಲರಿಗೆ ಗೊತ್ತಿರಬಹುದು, ಯಾಕಂದರೆ ಈಗಾಗಲೇ ಮಂಗಳೂರು ಯೂನಿವರ್ಸಿಟಿಯ BCA ವಿದ್ಯಾರ್ಥಿಗಳಿಗೆ ಪಾಠ ಇದೆ. ಸ್ನೇಹ ಗಂಗೆಯ ಆಯ್ದ ಭಾಗ ಇವತ್ತು BCA ಪಾಠ ಇದೆ. ಒಬ್ಬ ರಿಕ್ಷಾ ಚಾಲಕ ಯಾವ ರೀತಿ ಒಬ್ಬ ಯೋಗಿಯಾದ, ಒಬ್ಬ ಸನ್ಯಾಸಿಯಾದ, ಒಬ್ಬ ಇಷ್ಟು ದೊಡ್ಡ ಸ್ನೇಹಾಲಯವನ್ನು ಕಟ್ಟಿದ ಎಂಬುದರ ಬಗ್ಗೆ ಇರ್ತಕ್ಕಂಥದ್ದೇ ಸ್ನೇಹ ಗಂಗೆ. ಇವತ್ತು ಸ್ನೇಹವನ್ನು ದಾರ ಎರಿತಕ್ಕಂತಹ ಆ ಸ್ನೇಹ ಗಂಗೆ ಈ ಬ್ರದರ್ ಜೋಸೆಫ್ ಅವರು ಕಟ್ಟಿದಂತಹ ಸ್ನೇಹಾಲಯ, ಅದರ ಬಗ್ಗೆ ಇರ್ತಕ್ಕಂಥ ಒಂದು ಪುಸ್ತಕ ಭಾಗ 2. ಅದುವೇ ಸ್ನೇಹ ಗಂಗೆ ಭಾಗ 2. ಬರೆದವರು ಶ್ರೀಯುತ ರವಿ ನಾಯ್ಕಾಪ್ ಅವರು. ಅವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ಕೊಟ್ಟು ನಾವು ಗೌರವಿಸ್ತಾ ಇದ್ದೇವೆ. ಭಾಗ 1 ಈಗಾಗಲೇ ಜೋರು ಚಪ್ಪಾಳೆ ಕೊಡಿ. ಮಂಗಳೂರು ಯೂನಿವರ್ಸಿಟಿಯ BCA ಟೆಕ್ಸ್ಟ್ ಬುಕ್ಕಲ್ಲಿ ಪಾಠವಾಗಿ ಪಠ್ಯ ವಸ್ತುವಾಗಿದೆ. ಇವತ್ತು ಬ್ರದರ್ ಜೋಸೆಫ್ ಅವರು ಕಟ್ಟಿದ ಸ್ನೇಹಾಲಯ, ಅದರ ಬಗ್ಗೆ ಡಿಗ್ರಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವ ವಸ್ತುವಾಗಿದೆ. ಇದುವೇ ಸಕ್ಸಸ್ ಅಂತ ನಾವು ಹೇಳ್ತಾ ಇದ್ದೀವಿ. ವಾಟ್ ಈಸ್ ಸಕ್ಸಸ್ ಅಂತ ಕೇಳಿದರೆ ಇವತ್ತು ಒಬ್ಬ ಆಟೋ ಚಾಲಕ, ಒಬ್ಬ ಬಸ್ ಡ್ರೈವರ್ ಅವರ ಬದುಕು ಒಂದು ಯೂನಿವರ್ಸಿಟಿಯ ಪಠ್ಯ ಪುಸ್ತಕವಾಗಿದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ಅ ಕಾಮನ್ ಮ್ಯಾನ್ ವಿತ್ ಎ ಗ್ರೇಟ್ ಮಿಷನ್. ಎಸ್, ರವಿ ನಾಯ್ಕಾಪ್ ಅವರಿಗೆ ಮೊಮೆಂಟೋ ಕೊಟ್ಟು ಗೌರವಿಸಬೇಕು. ಹಾಗೆ ಇನ್ನೊಂದು ಪುಸ್ತಕ ಕೂಡ ಬಿಡುಗಡೆ ಆಗ್ತಾ ಇದೆ. ಆ ಪುಸ್ತಕದ ಹೆಸರು ಮ್ಯಾನ್ ವಿತ್ ಮಿಷನ್. ಬಿಡುಗಡೆ ಆಗಿದೆ, ಆದರೆ ಒಂದು ಎಂತ ಉಂಟು, ಮ್ಯಾನ್ ವಿತ್ ಮಿಷನ್. ಈ ಒಂದು ಪುಸ್ತಕದ ಮುಖಾಂತರ ಈ ಒಂದು ಸಂಸ್ಥಾಪಕರ ಪರಿಚಯವನ್ನ ಜಗತ್ತಿಗೆ ತೋರಿಸಿಕೊಟ್ಟವರು ಶ್ರೀಮಾನ್ ಜಿಯೋ ಡಿ ಸಿಲ್ವಾ ಅಗ್ರಾರ್. ಈ 2 ಪುಸ್ತಕಗಳು ತಮಗೆ ಕೌಂಟರಲ್ಲಿ ಸಿಗ್ತದೆ. ಸ್ನೇಹಗಂಗೆ ಪುಸ್ತಕದ ಮೌಲ್ಯ ಬಂದುಬಿಟ್ಟು ₹150. ಮ್ಯಾನ್ ವಿತ್ ಮಿಷನ್ ಈ ಪುಸ್ತಕದ ಮೌಲ್ಯ ಬಂದುಬಿಟ್ಟು ₹200. ತಮಗೆ ಈ ಪುಸ್ತಕಗಳು ಹಿಂತಿರುಗಿ ಹೋಗುವಂಥ ಸಂದರ್ಭದಲ್ಲಿ ಕೌಂಟರಲ್ಲಿ ಸಿಗ್ತದೆ. ದಯವಿಟ್ಟು ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಸ್ನೇಹಗಂಗೆ ಪುಸ್ತಕವನ್ನು ಪ್ರಕಾಶಿಸಿದವರು ಕೈರಾಳಿ ಪ್ರಕಾಶನ ಸುಬ್ಬಯ್ಯ ಕಟ್ಟೆ, ಅಂಚೆ ಕುಡಾಲು ಮೇರ್ಕಳ, ಕಾಸರಗೋಡು ಜಿಲ್ಲೆ. ಇಲ್ಲಿಂದ ಪ್ರೀತಿಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಅವರ ಒಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು. ಕೈರಾಳಿ ಪ್ರಕಾಶನದ ಪ್ರಕಾಶಕರು ಆಗಿರುವಂತಹ AR ಸುಬ್ಬಯ್ಯ ಕಟ್ಟೆ ಇಲ್ಲಿಂದ ತಾವು ಪ್ರೀತಿಯ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಇದೀಗ ಸ್ನೇಹಾಲಯದ ವೆಬ್ಸೈಟ್ ಲಾಂಚಿಂಗ್ ಕಾರ್ಯಕ್ರಮ ನೆರವೇರಲಿಕ್ಕಿದ್ದೇವೆ. ಫಿಂಗರ್ ಟಿಪ್ಸ್ ಅಲ್ಲಿ ಇಡೀ ಜಗತ್ತನ್ನು ನೋಡುವಂಥ ಆಶಯದೊಂದಿಗೆ ಸ್ನೇಹಾಲಯದಲ್ಲಿ ನಡೆಯುತ್ತಿರುವಂತಹ ಎಲ್ಲ ಕಾರ್ಯ ವೈಖರಿಗಳನ್ನು ಒಂದೇ ಬಟನ್ನ ಮುಖಾಂತರ ಜಗತ್ತಿನಾದ್ಯಂತ ತಾವು ವೀಕ್ಷಿಸಬಹುದು. ಈ ಒಂದು ನಿಟ್ಟಿನಲ್ಲಿ ಪ್ರಾರಂಭಿಸಿದಂತಹ ಸ್ನೇಹಾಲಯಸ್ ವೆಬ್ಸೈಟ್ ಇದೀಗ ನಮ್ಮ ನೆಚ್ಚಿನ ಆಕ್ಸಿಲರಿ ಬಿಷಪ್ ಆಗಿರುವಂತಹ ಅತಿ ವಂದನೀಯ ಡಾಕ್ಟರ್ ದೀಪಕ್ ವಲೇರಿಯನ್ ತಾವರು ಇವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ತಾ ಇದೆ. ಚಪ್ಪಾಳೆಯ ಮುಖಾಂತರ ತಾವು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಗಬೇಕಾದ್ರೆ ಇದರ ಹಿಂದೆ ಒಬ್ಬ ಡೈರೆಕ್ಟರ್ ಇದ್ದಾರೆ. ತೆರೆಮರೆಯ ಹಿಂದೆ ಇರ್ತಕ್ಕಂಥ ಡೈರೆಕ್ಟರ್ ಅವರೇ ನಮ್ಮ ಶ್ರೀಯುತ ಜಿಯೋ ಡಿಸಿಲ್ವಾ ಅಗ್ರಾರ್. ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಡೈರೆಕ್ಷನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿದೆ. ಅವರನ್ನು ಸನ್ಮಾನಿಸುವ ಹೊತ್ತು ಅವರಿಗೆ ಇಷ್ಟ ಇಲ್ಲ, ಆದರೂ ನಾವು ಸನ್ಮಾನಿಸ್ತಾ ಇದ್ದೇವೆ. ನಮ್ಮ ಸಂತೋಷಕ್ಕೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ ಅಲ್ಲ. ದಯವಿಟ್ಟು ಈ ಸನ್ಮಾನವನ್ನು ತಾವು ಸ್ವೀಕರಿಸಬೇಕು, ಈ ಗೌರವವನ್ನು ತಾವು ಸ್ವೀಕರಿಸಬೇಕಾಗಿ ನಾವು ವಿನಂತಿಸ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬರು ಈ ಕಾರ್ಯಕ್ರಮದ ಯಶಸ್ವಿನ ಹಿಂದೆ ಇನ್ನೊಬ್ಬರ ಬಹಳ ದೊಡ್ಡ ಪಾತ್ರ ಇದೆ. ಅವರೇ ಕ್ಯಾಂಪಸ್ ಇನ್ಚಾರ್ಜ್ ಆದಂತಹ ಲವಿಟಾ ಡಿಸೋಜಾರ್ ಅವರು. ಅವರನ್ನು ಕೂಡ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಲವಿಟಾ ಡಿಸೋಜಾರ್ ಅವರು. ಲವಿಟರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ಇಡೀ ಕಾರ್ಯಕ್ರಮದ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ನಿಯೋಜಿಸಿದವರು ಲವಿಟಾ ಇವರು. ಇವತ್ತಿನ ಕಾರ್ಯಕ್ರಮದ ಎಲ್ಲ ಉಸ್ತುವಾರಿ ಕಾರ್ಯನಿರ್ವಹಣೆ ಮಾಡಿದ ಶ್ರೀಯುತ ರಫೀಕ್ ಸರ್ ಹಾಗೂ ನೆಲ್ಸನ್ ಮೋನಿಸ್ರಿಗೆ ನಾವು ಅಂತರಾಳದಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಸ್ನೇಹಾಲಯದ ಯಾವುದೇ ಕಾರ್ಯಕ್ರಮ ಆದರೂ ರಫೀಕ್ ಸರ್ ಅವರು ಖಂಡಿತವಾಗಿ ನಮ್ಮ ಜೊತೆ ಇದ್ದಾರೆ. ಅವರೊಬ್ಬ ನಿವೃತ್ತ ಶಿಕ್ಷಕರಾಗಿದ್ದು ಉತ್ತಮ ಸಮಾಜ ಸೇವಕರು, ಉತ್ತಮ ವಾಗ್ಮಿ, ಸಂಪನ್ಮೂಲ ವ್ಯಕ್ತಿ ಕೂಡ. ಇವರು ಬಹಳ ಒಳ್ಳೆಯ ಕೌನ್ಸಿಲರ್. ಕರ್ನಾಟಕದಾದ್ಯಂತ ಸಾವಿರಾರು ಮಕ್ಕಳಿಗೆ ಉನ್ನತ ವ್ಯಾಸಂಗ ಹಾಗೂ ವೃತ್ತಿಪರತೆಯ ಕೌನ್ಸಿಲಿಂಗ್ ಕೊಟ್ಟುತ್ತಾ ಇದ್ದಾರೆ. ತಾಯಿಯ ಹೆಸರಿನಲ್ಲಿ ಅವರೊಂದು ಫೌಂಡೇಶನ್ ತೆರೆದು ಹಲವು ಜನರಿಗೆ 10-12 ವರ್ಷಗಳಿಂದ ಇವರಿಗೆ ಸ್ನೇಹಾಲಯದ ಒಡನಾಟ ಇದೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವರು ಎತ್ತಿದ ಕೈ, ಅವರ ಪ್ರಯತ್ನದಿಂದ ಸ್ನೇಹಾಲಯಕ್ಕೆ ಪ್ರಪ್ರಥಮವಾದ ಅವಾರ್ಡ್ ಒಂದು ಸಿಕ್ಕಿತ್ತು, ಟ್ಯಾಲೆಂಟ್ ಅವಾರ್ಡ್ ಅಂತ. ತದನಂತರ 100 ಸನ್ಮಾನಗಳ ಮಹಾಪೂರವೇ ಹರಿದು ಬಂದಿದೆ. ರಫೀಕ್ ಸರ್, ಇವತ್ತಿನ ಅಚ್ಚುಕಟ್ಟಾದ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ನೆಲ್ಸನ್ ಮೋನಿಸ್ ರವರು ಒಬ್ಬ ಹೆಸರಾಂತ ಕಾರ್ಯನಿರ್ವಾಹಕರು, ಸೇಕ್ರೆಡ್ ಹಾರ್ಟ್ ಕಾಲೇಜ್ ಮಡೆಂತಾರ್ ಇಲ್ಲಿಯ ಉಪನ್ಯಾಸಕರು, ಅತ್ಯುತ್ತಮ ವಾಗ್ಮಿ, ಸಹೃದಯಿ. ಇಂದಿನ ಕಾರ್ಯಕ್ರಮವನ್ನು ಬಹಳ ಸೊಗಸಾಗಿ ಅವರು ನೆರವೇರಿಸಿದ್ದಾರೆ. ಇಂಗ್ಲಿಷ್, ಕನ್ನಡ, ಕೊಂಕಣಿ, ತುಳುವಿನಲ್ಲಿ ಕಾರ್ಯಕ್ರಮಗಳನ್ನು ಅವರು ನೆರವೇರಿಸ್ತಾರೆ. ಅವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ. ಆತ್ಮೀಯರೇ, ನಾವು ಸಮಯಕ್ಕಿಂತ ತುಂಬ ಮುಂದೆ ಇದ್ದೇವೆ. 1:30 ಗಂಟೆಗೆ ಮುಗಿಬೇಕಾದ ಕಾರ್ಯಕ್ರಮ ಈಗಾಗಲೇ 12:45 ಆಗ್ತಾ ಬಂದಿದೆ. ಅರ್ಧ ಗಂಟೆ ನಮ್ಮ ಸಮಯ ಈಗಾಗಲೇ ನಾವು ಮುಂದೆ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ. ಇವತ್ತು
ಕಳೆದ 15 ವರ್ಷದಿಂದ ನಾನು ಸ್ನೇಹಾಲಯದ ಜೊತೆ ಹೆಜ್ಜೆ ಹಾಕ್ತಾ ಇದ್ದೇನೆ. ಅವರ ಎಲ್ಲ ಸೋಲು ಗೆಲುವಿನ ಜೊತೆಗೆ ಹೆಜ್ಜೆ ಹಾಕುವಂಥ ಒಂದು ಸೌಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಐ ಆಮ್ ಪ್ರೌಡ್ ಟು ಬಿ ದ ಪಾರ್ಟ್ ಆಫ್ ದಿ ಸ್ನೇಹಾಲಯ. ಎಸ್, ಸಿನ್ಸ್ ಫ್ರಮ್ 15 years, ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಇನ್ನು ಇವತ್ತಿನ ಅಧ್ಯಕ್ಷರ ನುಡಿಗಿಂತ ಮುಂಚೆ ಅಲ್ಲಿ ಡೊನೇಷನ್ ಕೌಂಟರ್ ಇದೆ. ತಾವೆಲ್ಲರೂ ಒಂದೇ ನಿಮಿಷ ನಾನು ಹೇಳಿ ಮುಗಿಸ್ತೇನೆ. ಒಬ್ಬ ಹುಡುಗ ಐಸ್ ಕ್ರೀಮ್ ಅಂಗಡಿಗೆ ಹೋಗ್ತಾನೆ. ಅಂಗಡಿ ವೆಯ್ಟ್ರ್ ಕೇಳ್ತಾನೆ, ಏನು ಬೇಕಪ್ಪ? ಐಸ್ ಕ್ರೀಮ್ ಬೇಕು. ಹುಡುಗ ಕೇಳ್ತಾನೆ, ಎಷ್ಟರದ ಐಸ್ ಕ್ರೀಮ್ ಇದೆ? 25, 30, 15, 18, 20, 12 ಹೇಳ್ತಾನೆ. ಹುಡುಗ ತನ್ನ ಕಿಸೆಯಲ್ಲಿರುವ ಕಾಯಿನ್ಸ್ ಎಲ್ಲ ಲೆಕ್ಕ ಮಾಡಿ ಹೇಳ್ತಾನೆ, 12 ರೂಪಾಯಿ ಐಸ್ ಕ್ರೀಮ್ ಕೊಡು ಅಂತೇಳಿ. ಹುಡುಗನಿಗೆ 12 ರೂಪಾಯಿ ಐಸ್ ಕ್ರೀಮ್ ಬರುತ್ತೆ, ಭಾಳ ಖುಷಿಯಿಂದ ತಿಂತಾನೆ. ಬಿಲ್ ಬರುತ್ತೆ, 15 ರೂಪಾಯಿ ಇಟ್ಟು ಹೋಗ್ತಾನೆ. ಆಗ ಇನ್ನೊಬ್ಬ ಕೇಳ್ತಾನೆ, ನಿನ್ನ ಹತ್ರ 15 ರೂಪಾಯಿ ಇತ್ತಲ್ಲ, ಮತ್ತು ಯಾಕೆ ನೀನು 12 ರೂಪಾಯಿ ಐಸ್ ಕ್ರೀಮ್ ತಿಂದೆ ಅಂತ ಕೇಳಿದಾಗ ಹುಡುಗ ಹೇಳ್ತಾನೆ, ನಾನು 12 ರೂಪಾಯಿ ಐಸ್ ಕ್ರೀಮ್ ಯಾಕೆ ತಿಂದೆ ಕೇಳಿದರೆ, ನಾನು 12 ರೂಪಾಯಿಯನ್ನು ತಿಂದು 3 ರೂಪಾಯಿ ಟಿಪ್ಸ್ ಇಟ್ಟು ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಆ ವೆಯ್ಟರ್ಗೆ ಏನಾದರೂ ಸಹಾಯ ಆಗಲಿ ಅಂತೇಳಿ. ಆದ್ದರಿಂದ ಇವತ್ತು ದಾನ ಮಾಡಬೇಕಾದ್ರೆ ಕೋಟಿ ಬೇಕು ಅಂತಿಲ್ಲ. ಮೈಕಲ್ ಡಿಸೋಜರವರೆಗೆ 1 ಕೋಟಿ ಕೊಟ್ಟರು ದಾನನೇ, 10 ರೂಪಾಯಿ ಕೊಟ್ಟರು ದಾನನೇ. ಅಕಾರ್ಡಿಂಗ್ ಟು ಯುವರ್, ನಿಮ್ಮ ಹತ್ರ ಏನಿದೆ ಹೃದಯವನ್ನು ದೊಡ್ಡದು ಮಾಡಿಕೊಳ್ಳಿ, ಸಹಾಯ ಮಾಡಿ ಅಂತ ವಿನಂತಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರ ನುಡಿ, ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ದಯವಿಟ್ಟು ಐ ರಿಕ್ವೆಸ್ಟ್ ರೆವರೆಂಡ್ ಡಾಕ್ಟರ್ ದೀಪಕ್ ವೆಲರಿಯನ್ ತಾವರು, ಪ್ಲೀಸ್ ಆಕ್ಸೆಪ್ಟ್ ಅವರ್ ಆನರ್. He was born at Chikmagaluru, Karnataka, completed his early schooling from St. Joseph Convent School and St. Joseph Boys High School, Chikmagaluru. He did his PUC from St. Joseph College of Commerce, Bangalore. He completed his graduation from Calcutta University. He joined the Diocese of Muzaffarpur, Bihar in the year 1983, completed his philosophical studies at Morning Star College, Barakpur, and theological studies at St. Albert's College, Ranchi. He was ordained a priest in the year 1996. He had his initial pastoral experience in Samastipur and Bethaya parishes respectively. After completing his master's in spirituality and counseling, he was then appointed as the director of Inter-Diocesan Minor Seminary and served there for 7 years. He has also served as Diocesan Youth Director, as Regional Secretary of Priest Council, as Secretary to Bijhan Bishop Council. In 2011, he was appointed as Professor and Spiritual Counselor at St. Albert College, Ranchi. In 2015, he became the Rector and served the institution till 2021. He was ordained as the Auxiliary Bishop of Delhi Archdiocese on the 29th September 2021 at Sacred Heart Cathedral, Delhi. A man of simplicity, devout, friendly and compassionate. He has a special concern to the downtrodden and to the socially suppressed. Bishop, we are greatly honored to have you with us. I request please address the gathering. ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಕರ್ನಾಟಕ ಬಿಟ್ಟು 40 ವರ್ಷ ಆಯಿತು. ಆದ್ದರಿಂದ ನಾನು ಕನ್ನಡ ಮಾತಾಡಬೇಕಾದ್ರೆ ಸ್ವಲ್ಪ ತಪ್ಪಾಗ್ಬೋದು, ದಯವಿಟ್ಟು ಕ್ಷಮಿಸಿ. ಈ ವೇದಿಕೆಯಿಂದ ತುಂಬ ಪ್ರಭಾವಶಾಲಿ ಪ್ರೇರಣೆ ನೀಡುವ ವಿಚಾರಗಳನ್ನು ನಾವು ಕೇಳಿದ್ದೇವೆ. ನನಗೂ ತುಂಬ ಇಷ್ಟ ಆಯಿತು. ನಾನು ಒಂದು ಲಘು ಆಧ್ಯಾತ್ಮಿಕ ಮನನ ಚಿಂತನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಘಟನೆ ನಾನು ಕೇಳಿದ್ದು, ಸರಿಯಾಗಿ ಅದು ನೆನಪಿದ್ರೆ ಅದನ್ನು ನಾನು ಹೇಳ್ಬಿಟ್ಟು ಕೆಲವು ನಮ್ಮ ಈ ಜೀವನದ ರಿಯಾಲಿಟಿಯನ್ನು ಹೇಳೋಕ್ಕೆ ಇಚ್ಛಿಸುತ್ತೇನೆ. ಇದು ನೊಬೆಲ್ ಪಾರಿತೋಷಿಕ ವಿಜೇತರಾದ ರವೀಂದ್ರನಾಥ್ ಟ್ಯಾಗೋರ್ ಅವರ ಜೀವನದ ಒಂದು ಘಟನೆ. ಅವರು ಕ್ಯಾಲ್ಕಟ್ಟಾದ ಸೆಂಟ್ ಝೇವಿಯರ್ಸ್ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡಿದರು. ಕೆಲವು ವರ್ಷಗಳು ಆದಮೇಲೆ ಅವ್ರನ್ನ ಯಾರೋ ಕೇಳಿದ್ರಂತೆ, ನೀವಿಷ್ಟು ಒಳ್ಳೆ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡಿದ್ದೀರಿ, ನಿಮ್ಗೇನು ಆ ಕಾಲೇಜಿಂದ ಏನು ನಿಮ್ಮ ನೆನಪಿದೆ ಅದನ್ನು ಸ್ವಲ್ಪ ಹೇಳ್ತೀರಾ ಅಂತ.
ಕೇಳಿದವ್ರು ಅಂದ್ಕೊಂಡ್ರು ಆ ಕಾಲೇಜ್ನ ಕ್ಯಾಂಪಸ್, ಒಳ್ಳೆ ಲೈಬ್ರರಿ, ಕ್ವಾಲಿಫೈಡ್ ಪ್ರೊಫೆಸರ್ಸ್, ಅದ್ರ ಬಗ್ಗೆ ಇವರೇನಾದ್ರು ಹೇಳ್ಬೋದು ಅಂತ. ರವೀಂದ್ರನಾಥ್ ಟ್ಯಾಗೋರ್ ಅದೇನು ಹೇಳಿಲ್ಲ. ಅವ್ರಿಗೆ ನೆನಪಿದ್ದು ಒಂದು ಒಳ್ಳೆ ಘಟನೆ ಏನಂದರೆ, ಆ ಕಾಲೇಜ್ ಹಾಸ್ಟೆಲಲ್ಲಿ ಒಬ್ಬರು ಗುರುಗಳು ಇದ್ದರು, ತುಂಬ ವಯಸ್ಕರು, ಸ್ವಲ್ಪ ಕೊಳೆಯಾಗಿರುವ ಈ ರೀತಿ ನಿಲ್ಲುವಂಗೆಯನ್ನು ಓದ್ಕೊಂಡು ಹಾಸ್ಟೆಲ್ ವಿಸಿಟ್ ಮಾಡ್ತಾಯಿದ್ರು. ಯಾರು ವಿಶೇಷವಾಗಿ ಅಸ್ವಸ್ಥರಾಗಿದ್ದಾರೆ ಅವ್ರ ಪಾಕೆಟಲ್ಲಿ ಏನಾದರೂ ಬಿಸ್ಕೆಟ್, ಸೇವ್ ಹಣ್ಣು ಈ ರೀತಿ ಇರ್ತಾಯಿದ್ರು. ರವೀಂದ್ರನಾಥ್ ಟ್ಯಾಗೋರ್ಗೆ ಅನುಸಾರವಾಗಿ ಆ ಗುರುಗಳ ಕನಿಕರದ ಕಣ್ಣುಗಳು ಅವರಿಗೆ ನೆನಪಿದ್ವು. ನಾಟ್ ದ ಕ್ಯಾಂಪಸ್ ಬಟ್ ದ ಕೈಂಡ್ ಐಸ್ ಆಫ್ ದಟ್ ಎಲ್ಡರ್ಲಿ ಪ್ರೀಸ್ಟ್ ಹೂ ವಾಸ್ ವಿಸಿಟಿಂಗ್ ದ ಸಿಕ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಎಲ್ಲ ಧರ್ಮಗಳು ನಮಗೆ ಕಲಿಸುತ್ತವೆ ದಯೆಯೇ ಧರ್ಮದ ಮೂಲ. ಸರ್ವಿಸ್ ಟು ಹ್ಯುಮ್ಯಾನಿಟಿ ಈಸ್ ದ ಗ್ರೇಟೆಸ್ಟ್ ರಿಲಿಜನ್ ದಟ್ ವಿ ಕ್ಯಾನ್ ಪ್ರಾಕ್ಟೀಸ್. ಇಂದಿನ ಜಗತ್ತಿನಲ್ಲಿ ತನಗೆ ಏನು ಲಾಭ ಸಿಗುತ್ತೆ, ನಮ್ಮ ಕುಟುಂಬಕ್ಕೆ ಹೇಗೆ ಆಸ್ತಿ ಪಾಸ್ತಿ ಮಾಡ್ಬೋದು, ನಮಗೆ ಎಲ್ಲಿ ಅಧಿಕಾರ ಸ್ವಾಭಿಮಾನ ಸಿಗುತ್ತೆ, ಅದಕ್ಕೋಸ್ಕರ ಜನರು ಹೋರಾಡ್ತಾರೆ, ಶ್ರಮಿಸುತ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ತ್ಯಜಿಸಲ್ಪಟ್ಟ ಜನರನ್ನು ಈ ಕೇಂದ್ರದಲ್ಲಿ ಒಗ್ಗೂಡಿಸಿ ಅವರಿಗಾಗಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುವ ಗಹನವಾದ ಒಂದು ಉದ್ದೇಶವನ್ನು ಇಟ್ಟಿರುವ ನಮ್ಮ ಶ್ರೀ ಜೋಸೆಫ್ ಕ್ರಾಸ್ತಾ ಮತ್ತು ಅವರ ಪರಿವಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದು ಒಂದು ಧೈರ್ಯ, ಸಮಾಜಕ್ಕೆ ಒಂದು ಧೈರ್ಯ ಮತ್ತು ಉತ್ತಮ ಉದಾಹರಣೆ ನೀಡುವ ಶ್ರಮವಾಗಿದೆ. ಸ್ವಲ್ಪ ಸಮಯದ ಹಿಂದೆ ನವದೆಹಲಿಯಲ್ಲಿರುವ ನನ್ನ ಆಫೀಸ್ನಲ್ಲಿ ಶ್ರೀ ಜೋಸೆಫ್ ಬಂದಿದ್ದರು. ನಾನಾಗ ತಕ್ಷಣ ನೋಟಿಸ್ ಮಾಡಿದೆ, ಅವ್ರ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ದೆನ್ ಐ ಫೆಲ್ಟ್ ಸಮಥಿಂಗ್ ಇನ್ ಮೀ. ಐ ಫೆಲ್ಟ್ ದಿಸ್ ಈಸ್ ಎ ಜೆನ್ವಿನ್ ಮ್ಯಾನ್. ಅವರು ನನ್ನ ಹತ್ರ ಫೋನ್ ಮಾಡಿ ಕೇಳಿದ್ರು, ನಿಮಗೆ ಬರೋಕ್ಕಾಗುತ್ತಾ ಅಂತ. ನಾನು ಅಂದೆ, ಖಂಡಿತವಾಗಿ ಬರ್ತೀನಿ. ಬಿಕಾಸ್ ಐ ಫೆಲ್ಟ್ ಸಮಥಿಂಗ್ ಸ್ಪೆಷಲ್. ನಮ್ಮ ಕ್ರೈಸ್ತ ಧರ್ಮದಲ್ಲಿ ನಾವು ಒಂದು ಶಬ್ದ ಉಪಯೋಗ ಮಾಡ್ತೀವಿ, ಒಕೇಶನ್ ಅಂತ. ಅಂದರೆ ಅದು ಇಟ್ಸ್ ಅ ಕಾಲ್ ಫ್ರಮ್ ಗಾಡ್ ಟು ಬಿಕಮ್ ಅ ಪ್ರೀಸ್ಟ್ ಆರ್ ಟು ಬಿಕಮ್ ಅ ರಿಲಿಜಿಯಸ್. ಆದರೆ ಒಕೇಶನ್ ಎಲ್ರಿಗೂ ಇದೆ. ಸೊ ಮಿಸ್ಟರ್ ಜೋಸೆಫ್, ಐ ವುಡ್ ಲೈಕ್ ಟು ಟೆಲ್ ಯು ದಟ್ ಯು ಹ್ಯಾವ್ ಎ ಸ್ಪೆಷಲ್ ಒಕೇಶನ್ ಗಿಫ್ಟೆಡ್ ಬೈ ಗಾಡ್. ಆದ್ದರಿಂದ ನೀವು ಈ ಒಂದು ಸೇವೆ ಮಾಡಲಿಕ್ಕೆ ಇಲ್ಲಿ ದೇವರು ನಿಮಗೊಂದು ವಿಶೇಷವಾಗಿ ವರದಾನವನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಮುಂದುವರಿಸಿ ಇರುವುದಕ್ಕೋಸ್ಕರ ನಿಮಗೆ ಏನು ಸಪೋರ್ಟ್ ಬೇಕಾಗಿದೆ, ಜನ ಕೊಡ್ತಾ ಇದ್ದಾರೆ, ಇನ್ನೂ ಕೊಡ್ತಾ ಇರ್ತಾರೆ. ಬಟ್ ಐ ಅಶ್ಯೂರ್ ಯು ಮೈ ಪ್ರೇಯರ್ಫುಲ್ ಸಪೋರ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಯು ಕ್ಯಾರಿ ಆನ್ ವಿತ್ ದಿಸ್ ಮಿಷನ್. ಈ ಕೇಂದ್ರವನ್ನು ಯಶಸ್ವಿಗೊಳಿಸಲು ನಮ್ಮ ಸಮಾಜದ ಪ್ರತಿಯೊಬ್ಬ ಸದಸ್ಯರು ತಮ್ಮ ಪಾತ್ರವನ್ನು ನಿಭಾಯಿಸಬೇಕಾಗಿದೆ. ಅದಕ್ಕೋಸ್ಕರ ನಾನು ಆ ಒಂದು ಸಣ್ಣ ಘಟನೆಯನ್ನು ನಿಮಗೆ ಹೇಳಿದೆ. ಕನಿಕರ, ಕಂಪ್ಯಾಷನ್, ಲವ್, that is the best remedy we can give to all those who are affected. And this treatment begins at home. ನಮ್ಮ ಮನೆಗಳಲ್ಲಿ ಇದು ಶುರುವಾಗುತ್ತೆ. ಕೆಲವು ಕುಟುಂಬಗಳು ಧೈರ್ಯವಂತರು ತಮ್ಮ ಮಕ್ಕಳನ್ನು, ತಮ್ಮ ಮನೆಯ ಸದಸ್ಯರನ್ನು ಡಿ ಅಡಿಕ್ಷನ್ ಸೆಂಟರ್ಗೆ ತಗೊಂಡು ಬರ್ತಾರೆ. ಆದರೆ ಕೆಲವರು ಅದು ತಗೊಂಡು ಬರಲ್ಲ. ಅವರಿಗೆ ಕನಿಕರ ಬೇಕಾಗಿದೆ, ದಯೆ, ಅನುಕಂಪ ಬೇಕಾಗಿದೆ. ಸಮಸ್ಯೆಗಳು ಇದ್ದಾವೆ ನಮ್ಮ ಸಮಾಜದಲ್ಲಿ. There are, whether we like or not, we have problems. But to face these problems, we need compassion and love. And that is what I believe Snehalaya would do it. The very word Snehalaya, ತುಂಬ ಸುಂದರವಾದ ಶಬ್ದವಾಗಿದೆ. ಇಲ್ಲಿ ಬರುವ ಎಲ್ಲರಿಗೂ ಒಂದು ಸ್ನೇಹವನ್ನು, ನಮ್ಮವರು, ನಮ್ಮ ಕುಟುಂಬದವರು, ನಮಗೆ ಬೇಕಾದವರು ಅಂತ ಒಂದು ವಿಶ್ವಾಸವನ್ನು ಕೊಡಿಸುವ ಉದ್ದೇಶವನ್ನು ಈ ಸಂಸ್ಥೆ ಹೊಂದಿದೆ. ಅದಕ್ಕೋಸ್ಕರ ನಮ್ಮ ಸಹಕಾರ, ಸಕಾರಾತ್ಮಕ ಮನೋಭಾವ, ಉತ್ತೇಜನ ಅತ್ಯವಶ್ಯಕವಾಗಿದೆ. ಈ ಊರಲ್ಲಿರುವ ಜನರೆಲ್ಲರೂ, ಈ ಕೇಂದ್ರದ ಸಿಬ್ಬಂದಿಗಳು ಉದಾರ ಮನೋಭಾವದಿಂದ ಇದನ್ನು ಮಾಡಬೇಕು, ಒಂದು ಸಹಾಯ ಹಸ್ತವನ್ನು ನೀಡಬೇಕು. ಹಾಗೂ ಈ ಕಾರ್ಯಕ್ರಮ ಮತ್ತು ಈ ಒಂದು ಕೇಂದ್ರ ನಮಗೆಲ್ಲರಿಗೂ ಒಂದು ಪ್ರೇರಣವಾಗಿದೆ. ಸೊ ದ್ಯಾಟ್ ವಿ ಆನ್ ಅವರ್ ಓನ್ ಕೆಪಾಸಿಟೀಸ್, ವಾಟ್ ಎವರ್ ವಿ ಕ್ಯಾನ್ ಡೂ ಫಾರ್ ದ ನೀಡಿ, ವಿ ಶುಡ್ ಕಮ್ ಔಟ್ ಆ್ಯಂಡ್ ಡೂ. ಲೆಟ್ಸ್ ಹೋಪ್ that this program gives us that encouragement and courage to do our part for the society, keeping in mind
humanity, serving humanity is the best religion we can practice. God bless you all, and I pray that institution continues for years, giving good news to the people. Thank you very much. Thank you. His Excellency, Most Reverend Dr. Deepak Valerian Tauro. ನಾವು ಈ ಕಾರ್ಯಕ್ರಮ 1:20 ಮಾಡಬೇಕಿತ್ತು. ನಾವು ಸೇವಿಸುವ ಊಟದ ಮೇಲಿನ ಪ್ರಾರ್ಥನೆ ಈಗ ಆಗಿರುವಂಥದ್ದು 12:50. ವಂದನೀಯ ಆಕ್ಸಿಲರಿ ಬಿಷಪ್ ರವರು ನಾವು ಸೇವಿಸುವಂಥ ಆಹಾರದ ಮೇಲೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಲೆಟ್ ಅಸ್ ಆಲ್ ರೈಸ್ ಫಾರ್ ಎ ವೈಲ್ ಟು ಇನ್ವೋಕ್ ಗ್ರೇಸ್ ಬಿಫೋರ್ ಮೀಲ್ಸ್. As we gather, let's understand that the Lord invites us for a meal. Let's pray for all those who have prepared these meals, who have donated for these meals. And also let's remember so many people in the world who do not have meals. Let's gratefully thank God for the gift of a good meal He has given to all of us. And from the bottom of our hearts, with the sentiment of gratitude, let us say the grace together. Bless us, O Lord, and these your gifts, which you are about to receive from your bounty through Christ our Lord. Amen. I wish you all a good appetite. Thank you. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಬಂಧುಗಳಿಗೆ ಕೂತ್ಕೊಳ್ಳುವ ಎಲ್ಲರೂ ಯಾರು ಕೂಡ ಎದ್ದು ಹೋಗಬಾರದು. ಕೊನೆಯಲ್ಲಿ ರಾಷ್ಟ್ರಗೀತೆ ಇದೆ, ಧನ್ಯವಾದ ಸಮರ್ಪಣೆ ಇದೆ. ಧನ್ಯವಾದ ಸಮರ್ಪಣೆಯ ಬಳಿಕ ರಾಷ್ಟ್ರಗೀತೆ ಇದೆ. ಇವತ್ತು ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನ, ಗಾಂಧಿ ಜಯಂತಿ. ಅವರ ಒಂದು ನೆನಪನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ರಾಷ್ಟ್ರಕ್ಕೆ ಆ ರಾಷ್ಟ್ರಗೀತೆಯ ಮೂಲಕ ನಾವು ಗೌರವವನ್ನು ಸಲ್ಲಿಸುವಂಥ ಒಂದು ಕ್ಷಣಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಇರಬೇಕು, ಸಾಕ್ಷಿಗಳಾಗಬೇಕು. ಅದಕ್ಕಿಂತ ಮುಂಚಿತವಾಗಿ ಧನ್ಯವಾದ ಸಮರ್ಪಣೆಗಾಗಿ ನಮ್ಮ ಜೊತೆ ಜೋಸೆಫ್ ಅವರ ಸಹಧರ್ಮಿಣಿ ಒಲಿವಿಯಾ ಮೇಡಮ್ ಅವರಿದ್ದಾರೆ. ಇದೀಗ ವೋಟ್ ಆಫ್ ಥ್ಯಾಂಕ್ಸ್. ಉಪಕಾರ ಸ್ಮರಣೆ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದೆ. ನಮ್ಮ ಭಾರತೀಯ ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ. ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ವಿವಿಧ ರೀತಿಯಲ್ಲಿ ಸಹಕರಿಸಿ ನಮ್ಮ ಸ್ನೇಹಾಲಯದ ಕೀರ್ತಿಯನ್ನು ಉತ್ತುಂಗಕ್ಕೇರಿಸಲು ಕಾರಣಕರ್ತರಾದ ಸರ್ವರನ್ನು ಧನ್ಯತಾಭಾವದಿಂದ ಸ್ಮರಿಸಲು ನಾನು ಅಭಿಮಾನ ಪಡುತ್ತೇನೆ. ಸ್ನೇಹಾಲಯದ ನೂತನ ಯೋಜನೆ ವ್ಯಸನ ಮುಕ್ತ ಕೇಂದ್ರವು ಭಗವಂತನ ಕೃಪಾಶೀರ್ವಾದದಿಂದ ತಮ್ಮೆಲ್ಲರ ದಾನ ಸಹಕಾರ ಪ್ರೋತ್ಸಾಹದಿಂದ ಇಂದು ಉದ್ಘಾಟನೆಗೊಂಡಿದೆ. ಈ ಕೇಂದ್ರವನ್ನು ಲೋಕಾರ್ಪಣೆ ಮಾಡುವ ಮಹತ್ವಪೂರ್ಣವಾದ ಸಮಾರಂಭಕ್ಕೆ ತಮ್ಮ ಉಪಸ್ಥಿತಿಯನ್ನು ಗೌರವಿಸಿ ನಿಮಗೆ ನಾವು ಋಣಿಗಳಾಗಿದ್ದೇವೆ. ನಮ್ಮ ಸಂಸ್ಥೆಯ ಮಹಾಪೋಷಕರು, ದಾನಿಗಳು, ಸಮಾಜದ ಕಳಕಳಿಯುಳ್ಳ ಅದ್ಭುತ ಸಮಾಜ ಸೇವಕರು ಆಗಿರುವ ಶ್ರೀಯುತ ಮೈಕಲ್ ಡಿಸೋಜಾ, NRI ಮ್ಯಾನೇಜಿಂಗ್ ಡೈರೆಕ್ಟರ್, ಐವರಿ ಗ್ರ್ಯಾಂಡ್ ಗ್ರೂಪ್ ಆಫ್ ಹೋಟೆಲ್ಸ್, ದುಬೈ. ಇವರು ನೂತನ ವ್ಯಸನಮುಕ್ತ ಕೇಂದ್ರವನ್ನು ತಮ್ಮ ದಿವ್ಯ ಹಸ್ತಗಳಿಂದ ಉದ್ಘಾಟಿಸಿದ್ದಾರೆ, ಸುಂದರ ಸಂದೇಶ ನೀಡಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಆತ್ಮೀಯ ಕರೆಯೋಲೆಗೆ ಸ್ಪಂದಿಸಿ ತಮ್ಮ ಮಹತ್ತರವಾದ ಜವಾಬ್ದಾರಿಗಳ ನಡುವೆಯೂ ತಮ್ಮ ದಿವ್ಯ ಉಪಸ್ಥಿತಿಯಿಂದ ನಮ್ಮ ಸಂತೋಷದಲ್ಲಿ ಪಾಲ್ಗೊಂಡು ಸ್ನೇಹಾಲಯದ ವ್ಯಸನಮುಕ್ತ ಕೇಂದ್ರವನ್ನು ಆಶೀರ್ವದಿಸಿದ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನಾ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದೆಹಲಿ ಧರ್ಮ ಪ್ರಾಂತ್ಯದ ಸಹಾಯಕ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ದೀಪಕ್ ವಾಲೇರಿಯನ್ ಟಾವ್ರೋ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡಿದ ದಿಟ್ಟ ಖ್ಯಾತ ಪತ್ರಕರ್ತೆ ಶ್ರೀಮತಿ ವಿಜಯಲಕ್ಷ್ಮಿ ಶಿಬರೂರು ಹಾಗೂ ಬಹುಧಾರ್ಮಿಕ ಜ್ಞಾನಿ ವೆನರೇಬಲ್ ಆತ್ಮದಾಸ್ ಯಾಮಿ ಅವರಿಗೆ ಅಭಿನಂದಿಸುತ್ತಾ ಅವರ ಮನಮುಟ್ಟುವ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತಮ್ಮ ಘನ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದ ಹಾಗೂ ಸಕಾಲಿಕ ಸಂದೇಶವನ್ನು ನೀಡಿದ ಸನ್ಮಾನ್ಯ ಶ್ರೀ UT ಖಾದರ್, ಹಾನರೇಬಲ್ ಸ್ಪೀಕರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇವರಿಗೆ, ಸನ್ಮಾನ್ಯ ಶ್ರೀ AKM ಅಶ್ರಫ್, ಹಾನರೇಬಲ್ MLA ಮಂಜೇಶ್ವರ ಕೇರಳ ಇವರಿಗೂ, ಸನ್ಮಾನ್ಯ
ಹಾಗೂ ದೈಜ್ ವರ್ಲ್ಡ್ ಮಾಧ್ಯಮದ ವ್ಯವಸ್ಥಾಪಕರಾದ ಸನ್ಮಾನ್ಯ ಶ್ರೀ ವಾಲ್ಟರ್ ನಂದಳಿಕೆ ಅವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅನಾಥಾಶ್ರಮ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿರುವ ಶ್ರೀ ಎನ್ ಅಲಿ ಅಬ್ದುಲ್ಲಾ, ಸಾಮಾಜಿಕ ನ್ಯಾಯ ನಿರ್ದೇಶನಾಲಯದ ನಿರ್ದೇಶಕರು ಆಗಿರುವ ಶ್ರೀ ಎಚ್ ದಿನೇಶನ್ IAS, ಕೇರಳ ಅನಾಥಾಶ್ರಮ ನಿಯಂತ್ರಣದ ಮೆಂಬರ್ ಸೆಕ್ರೆಟರಿ ಆಗಿರುವ ಶ್ರೀ MK ಶ್ರೀನುಕುಮಾರ್, ಮಂಗಳೂರು ಧರ್ಮಸಭಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀಯುತ JR ಲೋಬೋ, ಜಿಲ್ಲಾ ಸಾಮಾಜಿಕ ನ್ಯಾಯಾಧಿಕಾರಿ ಶ್ರೀಮತಿ ಆರ್ಯ PR ರಾಜ್ KS, ಹಾಗೂ ಮಂಜೇಶ್ವರ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವ ಶ್ರೀಮತಿ ಜೀನ್ ಲವಿನಾ ಮೊಂತೇರೋ, ಹಾಗೂ ಸ್ಥಳೀಯ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಹಾಜಿರಾ ಮೂಸಾ ಅವರಿಗೂ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಗಂಗೆ ಪುಸ್ತಕ ಬರೆದು ಸ್ನೇಹಾಲಯದ ಕೀರ್ತಿ ಹೆಚ್ಚಲು ಕಾರಣರಾದ ಶ್ರೀ ರವಿ ನಾಯ್ಕ ಸರ್ ಅವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಧಾರ್ಮಿಕ ಗುರುಗಳಿಗೂ ಧರ್ಮ ಭಗಿನಿಯರಿಗೂ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಾಲಯದ ಎಲ್ಲ ದಾನಿಗಳಿಗೆ, ಪೋಷಕರಿಗೆ, ಹಿತೈಷಿಗಳಿಗೆ, ಸಹೃದಯಿ ಬಂಧು ಮಿತ್ರರಿಗೆ, ವೇದಿಕೆಯಲ್ಲಿರುವ ಎಲ್ಲ ಸಾಮಾಜಿಕ ಮುಖಂಡರಿಗೆ, ಉಪಸ್ಥಿತಿ ಇದ್ದ ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಎಲ್ಲ ಸ್ವಯಂ ಸೇವಕರಿಗೆ ಆತ್ಮೀಯ ಹಾಗೂ ಅಂತರಾಳದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಇಂದಿನ ಇಡೀ ಕಾರ್ಯಕ್ರಮದ ಸಂಚಾಲಕರಾಗಿ ಮಾರ್ಗದರ್ಶನ ನೀಡಿದ ನಮ್ಮವರೇ ಆದಂತಹ ಶ್ರೀಯುತ ಜಿಯೋ ಡಿಸಿಲ್ವಾಸ್ ರವರಿಗೂ ಮನದಾಳದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. ಇಂದಿನ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯ ಸಂಪೂರ್ಣ ಪ್ರಾಯೋಜಕರಾದ ಶ್ರೀಯುತ JV ಡಿಮೆಲ್ಲೋ ಸರ್ ಹಾಗೂ ಕುಟುಂಬದವರಿಗೂ ಮನದಾಳದ ಕೃತಜ್ಞತೆಗಳು. ಈ ಕಾರ್ಯಕ್ರಮ ನಡೆಸಲು ಇಲ್ಲಿ ಸ್ಥಳ ನೀಡಿದಂತಹ ಅಶ್ರಫ್ ಪಟೇಲ್ ಹೌಸ್ ಕುಂಜತ್ತೂರು, ಸ್ವಯಂ ಸೇವಕ ಸೇವೆ ನೀಡಿದಂತಹ ಎಲ್ಲ ಮಕ್ಕಳಿಗೂ ಹಾಗೂ ಗೃಹಿಣಿಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಾರ್ಥನಾ ಗೀತೆಯನ್ನು ಸುಶ್ರಾವ್ಯವಾಗಿ ಹಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬ್ಲೂ ಏಂಜಲ್ಸ್ ಮ್ಯಾಂಗ್ಳೂರ್ ಅವರಿಗೂ, ಧ್ವನಿವರ್ಧಕ ಒದಗಿಸಿಕೊಟ್ಟ ಸೋಜಾ ಸೌಂಡ್ಸ್ನ ಮಾಲೀಕರಾದ ಶ್ರೀ ಲಾರೆನ್ಸ್ ಡಿಸೋಜಾ ಹಾಗೂ ವೇದಿಕೆಯನ್ನು ಸುಂದರವಾಗಿ ಅಲಂಕರಿಸಿದ ವಿನ್ಸಿ ಅರೇಂಜರ್ಸ್ನ ಮಾಲೀಕರಾದ ಶ್ರೀ ವಿನ್ಸಿ ರವರಿಗೂ, ಹಾಗೂ ಫ್ಲವರ್ಸ್ ವ್ಯವಸ್ಥೆ ನೀಡಿದಂತಹ ಅರುಣ್ ಸೆಲೆಬ್ರೇಷನ್ಸ್ ಅಂಜೇಲೂರ್ ಇದರ ಮಾಲೀಕರಾದ ಅರುಣ್, ಹಾಗೂ ರುಚಿಕರ ಊಟದ ವ್ಯವಸ್ಥೆ ನೀಡಿದಂತಹ ಮೇಘಾ ಕೇಟರಿಂಗ್ನ ಮಾಲೀಕರಾದ ಶ್ರೀ ಹರೀಶ್ ಕುಮಾರ್, ಹಾಗೂ ಚೆಂಡೆ ವಾದನ ನೀಡಿದಂತಹ ಫೋಲ್ಕ್ ಲ್ಯಾಂಡ್ ಪಯ್ಯನೂರವರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ನೇರ ಪ್ರಸಾರ ಮಾಡಿರುವಂತಹ ದಿವ್ಯವಾಣಿ ಲೈವ್ ಚಾನೆಲ್ನ ಮಾಲೀಕರಾದ ಶ್ರೀ ವಿನೋದ್ ಗಂಗೋಳಿ ಹಾಗೂ ಅವಿನಾಶ್ ಗಂಗೋಳಿ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಫೋಟೋಗ್ರಫಿ ವ್ಯವಸ್ಥೆಯನ್ನು ನೀಡಿದಂತಹ ಅನ್ವಿತಾ ಫೋಟೋಗ್ರಫಿನ ಮಾಲೀಕರಾದ ಶ್ರೀ ಸ್ಟ್ಯಾನಿ ಬಂಟ್ವಾಳ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಲವು ವರ್ಷಗಳಿಂದ ನಮ್ಮ ಸಂಸ್ಥೆಗೆ ಸುವ್ಯವಸ್ಥಿತವಾಗಿ ಬಸ್ಸುಗಳ ವ್ಯವಸ್ಥೆಯನ್ನು ನೀಡುತ್ತಿರುವ PTC ಮಾಲೀಕರಾದ ಮೊಹಮ್ಮದ್ ಹಶೀಮ್ ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಲವು ಕಡೆಗಳಿಂದ ಜನರನ್ನು ಒಗ್ಗೂಡಿಸಿ ಸಹಕಾರ ನೀಡಿದ ಸ್ನೇಹಾಲಯದ ಎಲ್ಲ ಹಿತೈಷಿಗಳಿಗೂ ನಾನು ಆಭಾರಿಯಾಗಿದ್ದೇನೆ. ವಿವಿಧ ಕಾಲೇಜುಗಳಿಂದ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ, ನನ್ನ ಸಹ ಅಧ್ಯಾಪಕರಿಗೂ, ನನ್ನ ಪ್ರೀತಿಯ ಪುಟಾಣಿಗಳಿಗೂ ಮತ್ತು ಪೋಷಕರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಸಂಸ್ಥೆಯ ನರನಾಡಿಯಾಗಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗ. ನಿರಂತರವಾಗಿ ನಮ್ಮ ಸ್ನೇಹಾಲಯಕ್ಕಾಗಿ ಶ್ರಮಿಸುತ್ತಿರುವ ಎಲ್ಲ ಸ್ನೇಹಾಲಯದ ಸಿಬ್ಬಂದಿ ವರ್ಗದವರಿಗೂ, ಸಹಕರಿಸಿದ ಸ್ನೇಹಾಲಯದ ಎಲ್ಲ ನನ್ನ ಟ್ರಸ್ಟಿಗಳಿಗೂ ನಾನು ಆಭಾರಿಯಾಗಿದ್ದೇನೆ. ಇಂದಿನ ಕಾರ್ಯಕ್ರಮದ ನಿರೂಪಕರಾಗಿ ಕಾರ್ಯಕ್ರಮವನ್ನು ಸೊಗಸಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಶ್ರೀಯುತ ರಫೀಕ್ ಸರ್ ಹಾಗೂ ಶ್ರೀ ನೆಲ್ಸನ್ ಮೋನಿಸ್ ರವರಿಗೂ ಮನದಾಳದ ಕೃತಜ್ಞತೆಗಳು. ಮಗದೊಮ್ಮೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಒಲಿವಿಯಾ ಮೇಡಮ್. ಮಾಧ್ಯಮ ಪ್ರತಿನಿಧಿಗಳು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಜೋಸೆಫ್ ಕ್ರಾಸ್ತರ್ ಅವರು ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಬನ್ನಿ. ಎಲ್ಲ
ಪ್ರೆಸ್ ರೆಪ್ರೆಸೆಂಟೇಟಿವ್ಸ್ ಬೇಗ ಬನ್ನಿ ಸರ್. ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಾಧ್ಯಮ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ಇವತ್ತಿನ ಈ ಒಂದು ನ್ಯೂಸನ್ನು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಿತ್ತರಿಸಲು ಸಹಕಾರಿಯಾಗಿದ್ದಾರೆ. ಅವರಿಗೆ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈಗಾಗಲೇ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಒಲಿವಿಯಾ ಮೇಡಮ್. ಇವತ್ತಿನ ಅರೇಂಜ್ಮೆಂಟ್ ಮಾಡಿದವರಿಗೆ, ಫೋಟೋಗ್ರಫಿ ಮಾಡಿದವರಿಗೆ, ಡೆಕೋರೇಷನ್, LED, ಊಟದ ವ್ಯವಸ್ಥೆ ಮಾಡಿದ ಮತ್ತು ಎಲ್ಲ ರೀತಿಯಿಂದ ಸಹಕರಿಸಿದ ಎಲ್ಲರಿಗೂ ಕೂಡ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರೀತಿಯ ಧನ್ಯವಾದಗಳು. ಆತ್ಮೀಯರೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಸ್ವಯಂ ಸೇವಕರಾಗಿ ಸೇವೆಯನ್ನು ಸಲ್ಲಿಸಿದವರಿಗೆ, ಕಾಯರ್ ಪಂಗಡಕ್ಕೆ ಮತ್ತು ಲಕ್ಕಡಿ ಪನ್ನ ಮಾರಾಟ ಮಾಡಿದವರಿಗೆ ಕೌಂಟರಲ್ಲಿ ನೆನಪಿನ ಕಾಣಿಕೆಯನ್ನು ಇಟ್ಟಿದ್ದೇವೆ. ದಯವಿಟ್ಟು ಕೌಂಟರಲ್ಲಿ ಸಿಬ್ಬಂದಿ ಮಿತ್ರರು ಇದ್ದಾರೆ, ಅವರಿಂದ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ನಾವು ಎಲ್ಲರನ್ನ ಗೌರವಿಸಿದೆವು. ಕಾರ್ಯಕ್ರಮದ ಒಂದು ಅರ್ಥಪೂರ್ಣ ಪ್ರೀತಿಗೆ ನಾವಿದೀಗ ಸಾಕ್ಷಿಯಾಗಲಿಕ್ಕಿದ್ದೇವೆ. ತನ್ನ ಬದುಕು ಕಟ್ಟಿ ದೇವರನ್ನ ಕಂಡವರು ಹಲವರು, ಪ್ರಕೃತಿಯಲ್ಲಿ ದೇವರನ್ನ ಕಂಡವರು ಕೆಲವರು, ಆದರೆ ಪರರಲ್ಲಿ ದೇವರನ್ನ ಕಂಡವರು ವಿರಳಾತಿ ವಿರಳರು. ಅಂತಹ ವಿರಳರಲ್ಲಿ ಒಬ್ಬರು ನಮ್ಮ ನೆಚ್ಚಿನ ಬ್ರದರ್ ಜೋಸೆಫ್ ಕ್ರಾಸ್ತಾ ದಂಪತಿಗಳು. ದಯವಿಟ್ಟು ಇವತ್ತು ನಮ್ಮಲ್ಲಿ ಕೊಡಲಿಕ್ಕೆ, ಯಾಕೆಂತೇಳಿ ಎಲ್ಲ ಅವರೇ ಕೊಟ್ಟದ್ದು, ನೆನಪಿನ ಕಾಣಿಕೆ ಇರ್ಬೋದು, ಸನ್ಮಾನ ಇರ್ಬೋದು, ಆದರೆ ಮನೆಯ ಸದಸ್ಯನಿಗೆ ಪುನಃ ಕೊಡುವಂಥ ಸಂಸ್ಕೃತಿ ಇಲ್ಲ. ಆದರೆ ನಮ್ಮಲ್ಲಿ ಇರುವಂಥದ್ದು ನಿಮ್ಮ ಪ್ರೀತಿಯ ಸೇವೆಗೆ ಗೌರವ ಮತ್ತು ಪ್ರಾರ್ಥನೆ ಮತ್ತು ಹಾರೈಕೆ, ಈ ಎಲ್ಲವನ್ನು ಒಟ್ಟುಗೂಡಿಸಿ ಆಕ್ಸಿಲರಿ ಬಿಷಪ್ ಈ ದಂಪತಿಗೆ ಒಂದು ಹೂಗುಚ್ಛವನ್ನ ನೀಡಬೇಕು. ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಗಳಿಗೆ ಎದ್ದು ನಿಂತು ಸನ್ಮಾನ್ಯ ಶ್ರೀ ಜೋಸೆಫ್ ಕ್ರಾಸ್ತಾ ಹಾಗೂ ಒಲಿವಿಯಾ ದಂಪತಿಗಳಿಗೆ ತಾವು ಮಾಡುವ ಸೇವೆಯಲ್ಲಿ ದೇವರನ್ನ ಕಂಡು ಈ ಪ್ರೀತಿಯ ಸಂತೋಷದಲ್ಲಿ ನಮ್ಮನ್ನ ಹರೈಸಿದಕ್ಕಾಗಿ ಮತ್ತು ಈ ಪ್ರೀತಿಯ ಹೂಗುಚ್ಛವನ್ನ ಸ್ವೀಕರಿಸಿದಕ್ಕಾಗಿ ಎಲ್ಲ ಟ್ರಸ್ಟಿಗಳು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಬರಬೇಕು. ಪ್ರೀತಿಯ ಕುಟುಂಬಸ್ಥರ ಜೊತೆ ಎಲ್ಲ ಟ್ರಸ್ಟಿಗಳು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾರೆಲ್ಲ ಟ್ರಸ್ಟಿಗಳು, ಸ್ನೇಹಾಲಯ ಚಾರಿಟೇಬಲ್ ಟ್ರಸ್ಟಿನ ಟ್ರಸ್ಟಿಗಳು ಯಾರೆಲ್ಲ ಇದ್ದೀರಿ ತಾವೆಲ್ಲರೂ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ನಾವು ಎದ್ದು ನಿಂತಲ್ಲಿಯೇ ರಾಷ್ಟ್ರಗೀತೆಗೆ ಧ್ವನಿಯಾಗಲಿಕ್ಕೆ ಅಣಿಯಾಗುವ ವ್ಯಸನ ಮುಕ್ತ ಸಮಾಜದ ಕನಸನ್ನು ಕಂಡಂತ, ಜಗತ್ತಿಗೆ ಅಹಿಂಸೆಯ ತತ್ವವನ್ನು ಬೋಧಿಸಿದ ಮಹಾತ್ಮ ಗಾಂಧೀಜಿಯವರ ಜಯಂತಿಯ ದಿವಸದಂದು ಇವತ್ತು ಸ್ನೇಹಾಲಯ ಡಿ ಅಡಿಕ್ಷನ್ ಸೆಂಟರ್ ಲೋಕಾರ್ಪಣೆಗೊಂಡಿದೆ. ಅದೆಷ್ಟು ಲಾಸ್ಟ್ ಲೀಸ್ಟ್ ಜಿಯೋ ಸರ್ ಹೇಳಿದಾಗೆ ಅಂಥವರಿಗೆ ಈ ಮನೆ ಬೆಳಕಾಗಲಿ ಅನ್ನುವ ಆಶಯದೊಂದಿಗೆ ತಮಗೆಲ್ಲರಿಗೂ ಕೂಡ ಗಾಂಧಿ ಜಯಂತಿಯ ಶುಭಾಶಯವನ್ನು ನೀಡುತ್ತಾ ರಾಷ್ಟ್ರಗೀತೆಗೆ ಧ್ವನಿಯಾಗಲು ನಾವೆಲ್ಲರೂ ಶಿಸ್ತಿನಿಂದ ಈ ಸಂದರ್ಭದಲ್ಲಿ ಅಣಿಯಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬ್ಲೂ ಏಂಜಲ್ಸ್ ಕಾಯರ್ ಮಂಗಳೂರು ರಾಷ್ಟ್ರಗೀತೆಯನ್ನ ಮುನ್ನಡೆಸುತ್ತಾರೆ. शुभ नामे जागे, तव शुभ आशीष मांगे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे.
ಥ್ಯಾಂಕ್ ಯು. ಜಗತ್ತಿಗೆ ಅಹಿಂಸೆಯ ತತ್ವವನ್ನು ಬೋಧಿಸಿದ ಗಾಂಧಿ ಜಯಂತಿಯ ದಿವಸದಂದು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ನೆರವೇರಿಸುವುದು ನಮ್ಮೆಲ್ಲರಿಗೂ ಕೂಡ ಖುಷಿಯನ್ನು ತಂದಿದೆ. ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಆಶಯದೊಂದಿಗೆ ತಮ್ಮೆಲ್ಲರನ್ನ ಬೀಳ್ಕೊಡ್ತಾ ಇದ್ದೇವೆ. ಪ್ರೀತಿಯ ಊಟೋಪಚಾರಕ್ಕಾಗಿ ದಯವಿಟ್ಟು ಚೆಂಡೆ ವಾದ ಇದೆ. ಒಂದು ಗಳಿಗೆ ಒನ್ ಸೆಕೆಂಡ್. To all the religious priests and nuns and VIP guests and relatives, ಎಲ್ಲ ಅತಿಥಿ ವರ್ಯರಿಗೆ ಪ್ರೀತಿಯ ಊಟದ ವ್ಯವಸ್ಥೆಯನ್ನು ನಾವು ಸ್ನೇಹಾಲಯದ ಡಿನ್ನರ್ ಹಾಲಿನಲ್ಲಿ ಮಾಡಿದ್ದೇವೆ. ಅದೇ ರೀತಿ ಸೇರಿರುವಂಥ ಎಲ್ಲರಿಗೂ ಕೂಡ 3 ಮಾಂಸಾಹಾರ ಊಟದ ಕೌಂಟರ್ ಇದೆ ಮತ್ತು 1 ಸಸ್ಯಾಹಾರಿ ಊಟದ ಕೌಂಟರ್ ಇದೆ. ಅತ್ಯಂತ ಸುವ್ಯವಸ್ಥಿತ ಅಲ್ಲಿ ಕೈ ತೊಳಿಲಿಕ್ಕೆ ನೀರಿನ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಇಟ್ಟಿದ್ದೇವೆ. ಊಟ ಆದ ನಂತರ ತಮ್ಮ ಪ್ಲೇಟ್ಸನ್ನು ವೇಸ್ಟ್ ಪ್ಲೇಟ್ಸನ್ನು ಇಡಲು ನೀಲಿ ಕಲರ್ನ ಟಬ್ಬಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಗಾಂಧಿ ಜಯಂತಿ ಕೌಂಟರಲ್ಲಿ ನೆನಪಿನ ಕಾಣಿಕೆ ಇದೆ. ತಾವು ದಯವಿಟ್ಟು ಅದನ್ನು ಸ್ವೀಕರಿಸಿ ಮನೆಗೆ ತೆರಳಬೇಕಾಗಿ ವಿನಂತಿಸುತ್ತಾ ಕಾರ್ಯಕ್ರಮದಿಂದ ವಿರಮಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಮನದಾಳದಿಂದ ಧನ್ಯವಾದಗಳು.
ನೋಡಿದಷ್ಟು ನೀವು ಇನ್ಸ್ಟಾಗ್ರಾಮ್ ಪೋಸ್ಟ್ ಬಾಯ್ ಓಕೆ ಬಾಯ್ ಬಾಯ್ என் தலைக்கும் ஏறவில்லை பேர கேட்க தூணவில்லை எனக்கோ தீர என்ன தூண்ட நெஞ்சம் தூக்கத்துல உசிரிப்பும் மாறவில்லை நாட பார்த்து மேளம் துள்ள என் பக்கம் போனவன தேடமில்ல மூச்சு தள்ள என் தலைக்கும் ஏறவில்லை பேர கேட்க தூணவில்லை திக்கு மனமே போட்ட திட்டமா Disconnected. Paired.